Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare Hare. ಹರೇ ಕೃಷ್ಣ. ಮಾತಾಜಿ ಮಂಗಳಾಚರಣೆ ಮಾಡಿ ಪ್ರಾರಂಭ ಮಾಡಿ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ನಿಮ್ದು ಫೋನ್ ಈ ತರ ಏನಂತಾರೆ ಮಾತಾಜಿ, ಅದನ್ನ ದೊಡ್ಡದಾಗಿ ಈ ತರ ಬರೋ ತರ ಮಾಡಕ್ಕಾಗಲ್ಲ ಮಾತಾಜಿ. ಲ್ಯಾಂಡ್ಸ್ಕೇಪ್ ಮಾಡಕ್ಕೆ ಲ್ಯಾಂಡ್ಸ್ಕೇಪ್ ಅಲ್ಲೇ ಇದೆ ಇದು. ಓಕೆ, ಅಂದ್ರೆ ಇಲ್ಲಿ ಸ್ಕ್ರೀನ್ ಅಲ್ಲಿ ಚಿಕ್ಕದಾಗಿ ಕಾಣ್ತಿದೆ ಮಾತಾಜಿ, ಅದಕ್ಕೆ ಹೇಳ್ತೆ. ಹೌದಾ, ಅದಕ್ಕೆ ನಾನು ಬೇಕಾಗಿತ್ತ ಮಾಡಲ್ವಾ? ಅದೇ ಮಾತಾಜಿ, ಅದು ಲ್ಯಾಂಡ್ಸ್ಕೇಪ್ ಅಲ್ಲೇ ಇಟ್ಟಿದ್ದೀನಿ, ಬಟ್ ಇದರಲ್ಲಿ ಇರ್ಬೇಕೇನಲ್ಲ. ತಿರುಕೋತಾನೆ ಇಲ್ಲ. ಸರಿ ಮಾತಾಜಿ, ಮಾಡಿ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿರುವ ಲೆವೆಲ್ 2 ಭಗವದ್ಗೀತಾ ತರಗತಿಗೆ ಸ್ವಾಗತ. ನಾವು ಪ್ರಾರ್ಥನೆಯೊಂದಿಗೆ ತರಗತಿಯನ್ನು ಶುರು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುಂ ವೈಷ್ಣವಾಂಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾನ್ ಕಾಂಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ಬೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಾವು ಭಗವದ್ಗೀತೆಯ 3ನೇ ಅಧ್ಯಾಯದಲ್ಲಿದ್ದೀವಿ, ಕರ್ಮಯೋಗ. ಅದರಲ್ಲಿ ನಾನು ನಿನ್ನೆ 36 ಶ್ಲೋಕಗಳನ್ನ ತನಕ ಹೇಳಿದ್ದೀನಿ. ಅಂದ್ರೆ 36ನೇ ಶ್ಲೋಕದಲ್ಲಿ ಏನಂದ್ರೆ ಅರ್ಜುನ ಕೇಳ್ತಾ ಇದ್ದಾನೆ, ಮನುಷ್ಯರು ಇಷ್ಟವಿಲ್ಲದಿದ್ರು ಒಂದು ಬಲಾತ್ಕಾರದಿಂದ ಪಾಪ ಕಾರ್ಯಗಳನ್ನ ಮಾಡ್ತಾರೆ. ಅದನ್ನ ಯಾವ್ದಿಂದ ಅವರು ಮಾಡ್ಲಿಕ್ಕೆ ಅದ ಕಾರಣ ಏನು, ಪ್ರಚೋದಿತ ಅಂದ್ರೆ ಯಾವ ಕಾರಣದಿಂದ ಅವರು ಮಾಡ್ತಾರೆ ಅದನ್ನ ಹೇಳು ಭಗವಂತ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಅದಕ್ಕೆ ಉತ್ತರವಾಗಿ ಇಲ್ಲ 37ನೇ ಶ್ಲೋಕದಲ್ಲಿ ಶ್ರೀ ಭಗವಾನುವಾಚ ಕಾಮಯೋ ಮಹಾಪಾಪ ವಿದೇಹ
ವಿದ್ಯೇನಾಮಿಹ ವೈರಿಣಂ. ಅನುವಾದ. ಹರೇ ಕೃಷ್ಣ. ಯಾರು ಓದ್ತೀರಾ? ಅನುವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣಮೂರ್ತಿ ಪ್ರಭುಜಿ, ಹುತ್ತಿ ಪ್ರಭುಜಿ, ರೇಖಾ ಮಾತಾಜಿ, ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದ. ದೇವೋತ್ತಮ ಪರಮ ಪುರುಷ ಹೇಳನು, ರಜೋಗುಣದ ಸಂಪರ್ಕದಿಂದ ಹುಟ್ಟಿ ಅನಂತರ ಕ್ರೋಧವಾಗಿ ಮಾತನಾಡುವ ಕಾಮವೇ ಇದಕ್ಕೆ ಕಾರಣವಾಗ್ತದೆ. ಇದು ಎಲ್ಲವೂ ಹರೇ ಕೃಷ್ಣ ಮಾತಾಜಿ. ನೆಟ್ವರ್ಕ್ ಇಶ್ಯೂಸ್ ಮಾತಾಜಿ. ಹಾ ಹಾ ಮಾತಾಜಿ ಅದೇ ನಾನು ಸ್ಕ್ರೀನ್ ಆಗ್ತಾನೆ ಇರುತ್ತೆ ಹಾಕಿದ್ದೇನೆ. ಒಂದೊಂದ್ಸತಿ ಇದೇ ತರ. ನಾನು ಸ್ಕ್ರೀನ್ ತೋರಿಸ್ತಾ ಇದ್ದೇನೆ, ನೀವು ಬೇಕಿದ್ರೆ ಓದ್ಬೋದು ಮಾತಾಜಿ. ಹಾಗೆ ಅದೇ ಕಾಣ್ತಿದೆ ಮಾತಾಜಿ. ಅದೇ ನೋಡಿ ಹಾಗೆ. ಓಕೆ ಹಾಕಿ. ಓಕೆ. ಅದೇ ಇದಕ್ಕೆ ಏನ್ ಕಾರಣ ಅಂತ ಕೇಳಿದಾಗ ಅವ್ನು ಹೇಳ್ತಾ ಇದ್ದಾನೆ. ಇದು 36 ಅಲ್ಲ ಮಾತಾಜಿ? ತುಂಬಾ ಸಣ್ಣಕ್ಕೆ ಕಾಣ್ತಿದೆ. ಹಾ 36 ಅಲ್ಲ ಮಾತಾಜಿ ಶ್ಲೋಕ? 36 ಅದೇ 36 ಅದೇ 36 ಆಯ್ತದು. ಅದೇ ಋಷಿವಾದ ಹೇಳ್ತಾ ಇದ್ದಾನೆ. ಅದೇ ಬಲ ಹಾಗೆ ಹೇಗೆ ಮನುಷ್ಯರು ಗೊತ್ತಿದ್ದು ಸಹನು ಅದೇ ಯಾಕೆ ತಪ್ಪುಗಳನ್ನ ಮಾಡ್ತಾರೆ, ಇದು ಯಾವ್ದ್ರಿಂದ ಅವ್ರು ಪ್ರಚೋದಿತರಾಗ್ತಾರೆ ಅಂತ ಹೇಳಿದಾಗ ಭಗವಂತ ಈಗ 37ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನಲ್ವಾ. ಇದಕ್ಕೆ ದೇವೋತ್ತಮ ಪರಮಪುರುಷನ್ ಹೇಳ್ತಾನೆ, ಅರ್ಜುನ ರಜೋಗುಣದ ಸಂಪರ್ಕದಿಂದ ಹುಟ್ಟಿ ಅನಂತರ ಕ್ರೋಧವಾಗಿ ಮಾರ್ಪಾಡುವ ಕಾಮವೇದಕ್ಕೆ ಕಾರಣವಾಗ್ತದೆ. ಇದು ಎಲ್ಲವನ್ನೂ ನುಂಗಿ ಹಾಕುತ್ತದೆ ಅಂತ ಹೇಳ್ತಾರೆ. 37 ಮಾತಾಜಿ. ಚೂರಿನ ಚೂರು ಮೇಲ್ ತಗೋಬೇಕು. ಎಲ್ಲವನ್ನು ನುಂಗುವ ಜಗತ್ತಿನ ಪಾಪ ಪೂರಿತ ಶತ್ರು ಅಂತ ಹೇಳ್ತಾ ಇದ್ದಾನೆ. ಅದೇ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಅಂದ್ರೆ ಕಾಮ ಇದೆಲ್ಲ, ಇದು ಕಾಮವೇ ಎಲ್ಲ ಒಂದು ಮುಖ್ಯವಾದ ಒಂದು ಶತ್ರು ಅಂತ ಹೇಳ್ತಾ ಇದ್ದಾನೆ ಇಲ್ಲಿ. ಕಾಮ ಅನ್ನೋದು ಜೀವಿಗೆ ದೊಡ್ಡ ಶತ್ರು. ಕಾಮದಿಂದ ಕ್ರೋಧ ಬರುತ್ತೆ. ಕಾಮ ಅಂದ್ರೆ ಯಾವುದೋ ಒಂದು ವಸ್ತುವನ್ನ ನಮ್ಗೆ ಬೇಕೇ ಬೇಕು ಅನ್ನೋ ಒಂದು ಏನಿದೆಲ್ಲ ಉತ್ಕಟವಾದ ಆಸೆ ಇದೆಯಲ್ಲ, ಅದಕ್ಕೆ ಕಾಮ ಅಂತಾರೆ. ಆಮೇಲೆ ಕಾಮದಿಂದ ವ್ಯಕ್ತಿ ಏನಾಗ್ತಾನೆ ಅಂದ್ರೆ ಒಂದು ಕಾರ್ಯವನ್ನ ಮಾಡಿದಾಗ ಏನಾಗುತ್ತೆ, ಇದು ಪಾಪಪೂರಿತ ಶತ್ರು ಅಂದ್ರೆ ಪಾಪಪೂರಿತವಾದ ಕೆಲಸವಾಗುತ್ತೆ. ಇದು ಒಂದು ಪಾಪಪೂರಿತ ಶತ್ರು ಅಂತ ಹೇಳ್ತಾ ಇದ್ದಾರೆ. ಇಲ್ಲೊಂದು ಇದು ಕೊಡ್ತಾ ಇದ್ದಾರೆ, ಅಂದ್ರೆ ಹುಣಸೆ ಹಣ್ಣಿಗೆ ಒಂದು ಸಾದೃಶ್ಯ ಕೊಡ್ತಾ ಇದ್ದಾರೆ. ಹುಣಸೆ ಹಣ್ಣಿನ ಸಂಪರ್ಕದಿಂದ ಹಾಲು ಮೊಸರಾಗುವಂತೆ ಹಾಗೆ ಇಲ್ಲೇನಾಗುತ್ತೆ ಅಂದ್ರೆ ನಮ್ಮ ಒಂದು ಇದಿದೆಯಲ್ಲ ಕಾಮದಿಂದ ಇದು ಹುಣಸೆ ಹಣ್ಣು ಹೆಂಗೆ ಮೊಸರಾಗ ಭಗವಂತನ ಪ್ರೇಮದ ಅರಿವು ಕಾಮವಾಗಿ ಮಾರ್ಪಾಡಾಗುತ್ತೆ. ಅಂದ್ರೆ ನಮ್ಮಲ್ಲಿ ಏನು ಆಸೆ ಹುಟ್ಟದಲ್ಲ ಅದು ಕಾಮವಾಗಿ ಇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಜಸ್ಟ್ ಹೋಲಿಕೆ ಕೊಡ್ತಾ ಇದ್ದಾರೆ. ಹೇಗೆ ಒಂದು ಸಂಪರ್ಕ ಬಂದಾಗ, ಒಂದು ರಜೋಗುಣದ ಒಂದು ಸಂಪರ್ಕ ಬಂದಾಗ ಕಾಮ ಉಂಟಾಗುತ್ತೆ. ಆ ಕಾಮ ಅಂದ್ರೆ ಇಲ್ಲಿ ಸಾದೃಶ್ಯಕ್ಕೆ ಹೋಲಿಸ್ತಾ ಇದ್ದಾರೆ. ಕಾಮಕ್ಕೆ ಯಾವಾಗ ತೃಪ್ತಿ ದೊರೆಯಲ್ವೋ ಅದು ಕ್ರೋಧವಾಗುತ್ತೆ. ಅಂದ್ರೆ ಯಾವಾಗ ನಾವು ಆಸೆ ಪಡ್ತೀವಿ ಆ ವಸ್ತು ಸಿಗ್ಲಿಲ್ಲ ಅಂದಾಗ ನಮ್ಗೆ ಅದು ಕ್ರೋಧವಾಗುತ್ತೆ. ಅಕಸ್ಮಾತ್ ಸಿಕ್ಕರೆ ಅದು ಒಂಥರ ನಮ್ಗೆ ಇದಾಗ್ತಾ ಹೋಗುತ್ತೆ, ಲೋಭ ಆಗ್ತಾ ಹೋಗುತ್ತೆ. ಏನಾದ್ರು ನಮ್ಗೆ ಬೇಕಾದ್ದು ಸಿಕ್ಕಾಗ ಅವಾಗ ಲೋಭ ಆಗ್ತಾ ಹೋಗುತ್ತೆ, ಇನ್ನೂ ಬೇಕು ಅನ್ನೋ ಒಂದು ಆಸೆ ಹುಡ್ತಾ ಹೋಗುತ್ತೆ. ಅಕಸ್ಮಾತ್ ಸಿಗದೆ ಇದ್ರೆ ಅದು ಕ್ರೋಧವಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರಿಂದ ಇಲ್ಲಿ ಕಾಮ ಅನ್ನೋದು ತುಂಬಾ ಅಂದ್ರೆ ಶತ್ರು, ಬಹಳ ಒಂದು ನಮ್ಮನ್ನ ಒಂಥರ ಅಧೋಪತನಕ್ಕೆ ಇಳಿಸ್ಬಿಡತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆಮೇಲೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಈ ಕಾಮ ಅಥವಾ ಕ್ರೋಧ ಇದೆ, ಇವನ್ನ ಭಗವಂತನ ಸಲುವಾಗಿ ನಾವು ಉಪಯೋಗಿಸಿದ್ರೆ ಬಹಳ ಅಂದ್ರೆ ಉಪಯೋಗಿಸ್ಬೋದು ಅಂತಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ಇದನ್ನ ಉಪಯೋಗಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದು ಆಧ್ಯಾತ್ಮಿಕವಾಗಿ ಪರಿವರ್ತನೆಗೊಂಡುತ್ತೆ ಅಂತ. ಇದಕ್ಕೆ ಉದಾಹರಣೆ ಏನ್ ಕೊಡ್ತಾ ಇದ್ದಾರೆ, ಇವನು ಹನುಮಂತ ಇದ್ದಾನಲ್ಲ, ತನ್ನ ಕ್ರೋಧದಿಂದ ಅವನೇನ್ ಮಾಡ್ತಾನೆ, ಲಂಕಾ ದಹನವನ್ನೇ ಮಾಡ್ತಾನೆ. ಇದ್ರಲ್ಲಿ ಬರುತ್ತೆ ಮತ್ತೆ ಇದು ಲಂಕಾ ದಹನವನ್ನೇ ಮಾಡ್ತಾನೆ ಅಲ್ವಾ. ಕ್ರೋಧವನ್ನ ಆಧ್ಯಾತ್ಮಿಕ ಪರಿವರ್ತಿಸ್ಬೋದು. ಶ್ರೀರಾಮನ ಮಹಾಭಕ್ತ ಇದನ್ನಲ್ಲ ಹನುಮಂತ, ರಾವಣನ ಸ್ವರ್ಣನಗರವನ್ನ ಸುಟ್ಟು ತನ್ನ ಕೋಪವನ್ನು ತೋರಿಸ್ಕೊಳ್ತಾನೆ. ಆದ್ರೆ ಹೀಗೆ ಮಾಡಿ ತನ್ನ ಕೋಪದಿಂದ ಸುಡ್ತಾನೆ. ಆದ್ರೆ ಹೀಗೆ ಮಾಡಿ ಆತನು ಭಗವಂತನ ಅತ್ಯಂತ ಶ್ರೇಷ್ಠ ಭಕ್ತನಾಗ್ತಾನೆ. ಅಂದ್ರೆ ನಮ್ಮ ಕಾಮ ಅಥವಾ ಕ್ರೋಧ ಏನಿದಿಲ್ಲ ಅದನ್ನ ಭಗವಂತನ ಸಲುವಾಗಿ ನಾವು ಅಥವಾ ಅದನ್ನ ಆಧ್ಯಾತ್ಮಿಕ ಕಲಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅದನ್ನ ಒಂದು
ಭಗವಂತನ ಸಲುವಾಗಿ ನಾವು ಉಪಯೋಗಿಸಿದ್ರೆ ಅವಾಗ ಅದು ಪರಿವರ್ತನೆ ಆಗುತ್ತೆ. ಅಂದ್ರೆ ಅದಕ್ಕೆ ಅಷ್ಟೊಂದು ಇದಿರಲ್ಲ ಅಂತ. ಅಂದ್ರೆ ಅದನ್ನ ಕ್ರೋಧ ಆದ್ರೂ ಅದು ಸಹ ಬಂದ್ರೆ ಎಲ್ಲರಿಗೂ ಕಾಮ ಕ್ರೋಧ ಇದ್ದೇ ಇರುತ್ತೆ. ಅದನ್ನ ಭಗವಂತನ ಸಲುವಾಗಿ ಅಥವಾ ಆಧ್ಯಾತ್ಮಿಕವಾಗಿ ಅದನ್ನ ಉಪಯೋಗಿಸ್ಕೊಳ್ಬಹುದು ಅಂತ ಹೇಳ್ತಾರೆ. ಆದ್ರೆ ಇನ್ನೊಂದು ಇಲ್ಲಿ ಅರ್ಜುನಂದು ಕೊಡ್ತಾ ಇದ್ದಾರೆ. ಅರ್ಜುನನು ಅಷ್ಟೇ ಅಲ್ಲ, ಭಗವಂತನ ಒಂದು ಪ್ರೇರಣೆ ಅಥವಾ ಅವನ ಉದ್ದೇಶದ ಮೇಲೆಗೆ ಅವನೇನ್ ಮಾಡ್ತಾನೆ, ತನ್ನ ಕೋಪವನ್ನ ಏನ್ ಮಾಡ್ತಾನೆ, ಶತ್ರುಗಳ ಮೇಲೆ ತೋರಿಸ್ತಾನೆ. ಇದು ಸಹ ಈ ತರನ ಒಂದು ಭಗವಂತನ ಒಂದು ಆಜ್ಞೆ ಆದಾಗ ನಾವು ಅವನ ಒಂದು ಇಷ್ಟದ ಪ್ರಕಾರ ನಾವು ನಮ್ಮ ಕ್ರೋಧವನ್ನ ಅಥವಾ ಕಾಮ ಇದನ್ನ ನಾವು ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಬಳಸ್ಕೋಬಹುದು ಅಂತ. ಅಂದ್ರೆ ಇದನ್ನ ಆಧ್ಯಾತ್ಮಿಕ ಬಳಸ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಕಾಮ ಅಥವಾ ಕ್ರೋಧಗಳನ್ನ ಕೃಷ್ಣ ಪ್ರಜ್ಞೆಯಲ್ಲಿ ಬಳಸಿಕೊಂಡಾಗ ಅವು ನಮ್ಮ ಶತ್ರುಗಳಾಗದೆ ಮಿತ್ರರಾಗ್ತಾರೆ ಅಂತ ಹೇಳ್ತಾರೆ. ಅದನ್ನ ನಮ್ಮ ಸಲುವಾಗಿ ನಾವು ಬಳಸ್ಕೊಂಡೆ ಕಾಮ ಕ್ರೋಧ ಏನಿದೆಲ್ಲ ಬರೋ ಕಾಮನ ಇದನ್ನೆಲ್ಲ ನಮ್ಮ ಸಲುವಾಗಿ ನಾವು ಬಳಸ್ಕೊಂಡ್ರೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಮಗ್ ಶತ್ರು ಆಗುತ್ತೆ. ಆದ್ರೆ ಅದನ್ನ ಆಧ್ಯಾತ್ಮಿಕವಾಗಿ ನಾವು ಪರಿವರ್ತಿಸ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ನೆಕ್ಸ್ಟ್ 38. ಧೂಮೇನಾವ್ರಿಯತೇವ ಯಥಾರ್ಥೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾವೃತಂ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರು ಹೇಳ್ತೀರಾ? ಇದು ಅನುವಾದ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದಿದೆ. ಹೊಗೆಯು ಬೆಂಕಿಯನ್ನು ಮುಚ್ಚುವಂತೆ, ಧೂಳು ಕನ್ನಡಿಯನ್ನು ಮುಚ್ಚುವಂತೆ, ಗರ್ಭಕೋಶವು ಭ್ರೂಣವನ್ನು ಮುಚ್ಚುವಂತೆ ವಿವಿಧ ಪ್ರಮಾಣಗಳ ಕಾಮವು ಜೀವಿಯನ್ನು ಮುಚ್ಚುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಈ ಹೊಗೆ ಹೇಗೆ ಬೆಂಕಿನ ಮುಚ್ಚುತ್ತಾರೆ, ಇಲ್ಲಿ ಒಂದು ಕಾಮಗಳನ್ನ 3 ತರ ನಮ್ಮ ಜೀವಿಗಳಲ್ಲಿ ಅಂದ್ರೆ ಮನುಷ್ಯ ಜನ್ಮದಲ್ಲಿ, ಮತ್ತೆ ಪ್ರಾಣಿಗಳ ಜನ್ಮದಲ್ಲಿ, ಮತ್ತೆ ಮರ ಅಂದ್ರೆ ಮರ ಗಿಡಗಳು, ಮತ್ತೆ ಪ್ರಾಣಿ ಪಕ್ಷಿಗಳಲ್ಲಿ ಹೇಗೆ ನಮ್ಮ ಒಂದು ಕಾಮ ಮುಚ್ಕೊಂಡಿರುತ್ತೆ, ಅದು ಯಾವ್ದಿಂದ ಆವೃತವಾಗಿರುತ್ತೆ ಅಂತ ಹೇಳಿ ಮುಚ್ಕೊಂಡ್ ಬಿಟ್ಟಿರುತ್ತೆ. ಅದನ್ನ ಹೇಗೆ ನಾವು ಅದನ್ನ ನೀವು ತೆಗಿಬಹುದು ಅನ್ನೋದನ್ನ ಇಲ್ಲಿ ನಮ್ಗೆ ವಿವರಣೆ ಕೊಡ್ತಾ ಇದ್ದಾರೆ. ಹೊಗೆಯು ಬೆಂಕಿಯನ್ನು ಮುಚ್ಚುವಂತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೊಗೆನ ಏನ್ ಹೇಳ್ತಾ ಇದ್ದಾರೆ, ಇದನ್ನ ಮನುಷ್ಯ ಜನ್ಮಕ್ಕೆ ಹೋಲಿಸ್ತಾ ಇದ್ದಾರೆ. ಅಂದ್ರೆ ಇದು ನಮ್ಮ ಬೆಂಕಿನ ಒಂದು ಮನುಷ್ಯ ಜನ್ಮ ಆದ್ರೆ ಇದನ್ನ ಹೊಗೆನ ಏನ್ ಹೇಳ್ತಾರೆ, ಕಾಮ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಕಾಮ ಇದೆಯಲ್ಲ, ಹೊಗೆನ ಬೆಂಕಿಯನ್ನು ಮುಚ್ಚಿದಾಗ ಅಂದ್ರೆ ಈಗ ನಮ್ಗೆ ನಮ್ ಕಾಮ ಏನಿದೆಯಲ್ಲ ಮನುಷ್ಯ ಜೀವನದಲ್ಲಿ ಕಾಮ, ಅದನ್ನ ಬಹಳ ಈಸಿಯಾಗಿ ಅಂದ್ರೆ ಈಗ ಬೆಂಕಿನ ಹೊಗೆ ಮುಚ್ಚಿದ್ರೆ ಅಲ್ಲಿ ಜಸ್ಟ್ ಒಂದು ಗಾಳಿ ಹಾಕ್ಬಿಟ್ರೆ ಅದೇನಾಗುತ್ತೆ ಅಂದ್ರೆ ಜಸ್ಟ್ ಹೊಟ್ಟೋಗ್ಬಿಡುತ್ತೆ. ಆದ್ರಿಂದ ನಮ್ ಜೀವನದಲ್ಲಿ ನಾವು ಕೃಷ್ಣ ಪ್ರಜ್ಞೆಯನ್ನ ಬೆಳೆಸ್ಕೊಂಡ್ರೆ ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಜಸ್ಟ್ ಗಾಳಿ ಅಂತ ಹೇಳಿದ್ರೆ ಕೃಷ್ಣ ಪ್ರಜ್ಞೆನ ನಾವು ಬೆಳೆಸ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿರೋ ಕಾಮವನ್ನ ನಾವು ನಿವಾರಿಸ್ಕೋಬಹುದು ಜಸ್ಟ್ ಒಂದ್ ಗಾಳಿ ಹಾಕೋದ್ರಿಂದ. ಸೊ ನಮ್ಮಲ್ಲಿ ಅಂದ್ರೆ ಇಲ್ಲಿ ಮನುಷ್ಯ ಜೀವನನ ಏನ್ ಹೇಳ್ತಾರೆ, ಕಾಮಕ್ಕೆ ಹೋಲಿಸಿದ್ದಾರೆ. ಮತ್ತೆ ಜನ್ಮದ ಕಾಮಕ್ಕೆ, ಮತ್ತೆ ಹೊಗೆನ ಜೀವಿಯನ್ನ ಬೆಂಕಿಗೆ ಹೋಲಿಸಿದ್ದಾರೆ. ಇಲ್ಲಿ ಮನುಷ್ಯ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿದಾಗ ಅವನ ಒಂದೇನಿದೆಯಲ್ಲ ಅವನಿಗೇನ್ ಕಾಮದ ಬಯಕೆ ಇರುತ್ತಲ್ಲ ಅದು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆಮೇಲೆ ಇನ್ ನೆಕ್ಸ್ಟ್ ಹೇಳ್ತಾ ಇರೋದು ಈ ಎರಡನೇದೇನೋ ಇದು ಕನ್ನಡಿಯು ಧೂಳಿನಂತೆ ಮುಚ್ಚಲ್ಪಟ್ಟಂತೆ. ಅಂದ್ರೆ ಕನ್ನಡಿ ಮೇಲೆ ಧೂಳಿರುತ್ತಲ್ಲ ಅದು ಹೇಗೆ, ಅದರ ಸಾದೃಶ್ಯ ಕೊಡ್ತಾ ಇದ್ದಾರೆ. ಅಂದ್ರೆ ಈಗ ಪ್ರಾಣಿಗಳದ್ದು ಕಾಮದ್ ಕೊಡ್ತಾರೆ, ಪ್ರಾಣಿಗಳ ಕಾಮ ಅದಕ್ಕೆ ಹೋಲಿಕೆ. ಕನ್ನಡಿ ಮೇಲೆ ಅಥವಾ ಪ್ರಾಣಿಗಳಲ್ಲಿರೋ ಕಾಮ ಇದೆಯಲ್ಲ ಅದನ್ನ ಹೇಗೆ ಅಂದ್ರೆ ಕನ್ನಡಿ ಮೇಲೆ ಧೂಳನ್ನ ಜಸ್ಟ್ ಸ್ವಲ್ಪ ಅಂದ್ರೆ ಪ್ರಾಣಿಗಳಲ್ಲಿ ಪ್ರಜ್ಞೆ ಇನ್ನು ನಮ್ಗಿನ ಕಮ್ಮಿ ಇರುತ್ತೆ. ಆದ್ರಿಂದ ಅವರಲ್ಲಿ ಒಂದು ಕಾಮ ಅನ್ನೋದನ್ನ ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ನಮ್ದು ಈಸಿಯಾಗಿ ನೋಡಿ, ನಮ್ಮಲ್ಲಿರೋ ಒಂದು ಕಾಮನ ಅದನ್ನ ಒಂದು ಹೊಗೆಗೆ ಹೋಲಿಸಿದ್ರೆ, ಬೆಂಕಿಲಿರೋ ಹೊಗೆ ಹೋಲಿಸಿದ್ರೆ ಜಸ್ಟ್ ಗಾಳಿ ಹಾಕಿದ್ರೆ ನಮ್ಮಲ್ಲಿರೋ ಕಾಮ ಹೊಟ್ಟೋಗ್ಬಿಡುತ್ತೆ. ಆದ್ರೆ ಪ್ರಾಣಿಗಳಲ್ಲಿರೋ ಒಂದು ಕಾಮ ಇದೆಯಲ್ಲ ಅದು ಸ್ವಲ್ಪ ಕಷ್ಟ. ಆದ್ರಿಂದ ಇದನ್ನ ಕನ್ನಡಿಯಲ್ಲಿರೋ ಧೂಳು ಅಂತಾನೆ. ಕನ್ನಡಿಯಲ್ಲಿರೋ ಧೂಳು ತೆಗಿಬೇಕಾದ್ರೆ ಸ್ವಲ್ಪ ತಿಕ್ಕಿ ಸ್ವಲ್ಪ ಟೈಮ್ ತಗೊಳುತ್ತೆ. ಯಾಕೆಂದ್ರೆ ಹಲವಾರು ದಿನದಲ್ಲಿ ಇದ್ದಿದ್ರೆ ಅದನ್ನ ತಗೊಳಕ್ಕೆ ಟೈಮ್ ತಗೊಳುತ್ತೆ. ಸೊ ಅದನ್ನ ಹೇಳ್ತಾರೆ, ಪ್ರಾಣಿಗಳಲ್ಲಿರುವ ಕಾಮವನ್ನ ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬರೋದು ಮರ ಗಿಡಗಳು. ಜೀವಿಗಳಲ್ಲಿ ಮರ ಗಿಡಗಳನ್ನು ತಗೊಳ್ತಾ ಇದ್ದಾರೆ. ಭ್ರೂಣವು ಗರ್ಭಕೋಶದಿಂದ ಮುಚ್ಚಿರುತ್ತೆ. ಈ ಭ್ರೂಣ ಅಂತ ಹೇಳಿದ್ರೆ ಅದನ್ನ ಮರಗಿಡಕ್ಕೆ ಹೋಲಿಸ್ತಾ ಇದ್ದಾರೆ. ಮತ್ತೆ ಗರ್ಭಕೋಶ ಅಂದ್ರೆ ಆ ಮರಗಿಡಗಳ ಒಂದು ಕಾಮಕ್ಕೆ ಇಲ್ಲಿ ಹೋಲಿಸ್ತಾ ಇದ್ದಾರೆ. ಮರಗಿಡಗಳು ಜನ್ಮವನ್ನ ಭ್ರೂಣಕ್ಕೆ ಮತ್ತೆ ಗರ್ಭಕೋಶವನ್ನ ಕಾಮಕ್ಕೆ ಹೋಲಿಸ್ತಾ ಇದ್ದಾರೆ. ಇಲ್ಲಿ ಕಾಮವು ಅತಿ ಹೆಚ್ಚು ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಇದರಲ್ಲಿ ಮರಗಿಡಗಳಲ್ಲಿ ಅಂದ್ರೆ ಕಾಮ ಬಹಳ ಹೆಚ್ಚು. ಅದನ್ನ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗಾಗಿ ಏನ್ ಮಾಡ್ತಾರೆ, ಈ ಸಸ್ಯಗಳು ಒಂಥರ ನಿಸ್ಸಹಾಯಕ ಸ್ಥಿತಿಯಲ್ಲಿ ಇರ್ತವೆ. ಅವು ಹೇಗೆ ಅಂದ್ರೆ ಯಾವ ತರ ಅಂತ ಹೇಳಿದ್ರೆ ಗರ್ಭಕೋಶದಲ್ಲಿ ಮಗು ಇದೆಯಲ್ಲ
ಅದು ಅದಕ್ಕೆ ಇದು ಮಗುಗೆ ಗರ್ಭಕೋಶ ಮುಚ್ಚಿಬಿಟ್ಟಿರುತ್ತೆ. ಅದು ನಿಸ್ಸಹಾಯಕ ಸ್ಥಿತಿಯಲ್ಲಿ ಇರುತ್ತೆ. ಅದಕ್ಕೆ ಬರಕ್ ಆಗಲ್ಲ, ಅಲ್ಗಾಡಕ್ಕೆ ಆಗೋದೇ ಇಲ್ಲ ಅದಕ್ಕೆ. ಅದಕ್ಕೆ ಹೋಲಿಸ್ತಾ ಇದ್ದಾರೆ. ಇದು ತಾನಾಗಿ ಹೊರಗೆ ಬರೋ ಸಾಧ್ಯತೆ ಬಹಳ ಕಷ್ಟ ಅಲ್ವಾ, ಮಗು ಅದೇ ತರ ಈ ಮರಗಳಲ್ಲಿರೋ ಕಾಮ ಇದೆಯಲ್ಲ, ಅದು ತುಂಬಾ ಒಂದು ಆಳವಾಗಿರುತ್ತೆ. ಅದ್ರಿಂದ ಅದ್ರ ಕಾಮನ ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರಿಂದ ಮನುಷ್ಯ ಜೀವನದಲ್ಲಿ ಅಂದ್ರೆ ಇಲ್ಲಿ ಹೇಳ್ತಾರೆ, ಈ ಮೂರಲ್ಲಿ ಅಂದ್ರೆ ಮನುಷ್ಯ ಜೀವನ ಮತ್ತೆ ಪ್ರಾಣಿಗಳ ಜೀವನದಲ್ಲಿ ಅಥವಾ ಈ ಮರಗಳಲ್ಲಿ, ಇದ್ರಲ್ಲಿ ಮನುಷ್ಯ ಜೀವನದಲ್ಲಿ ಇದೆಯಲ್ಲ, ಅಲ್ಲಿ ಒಂದು ಇದಿದೆಯಲ್ಲ, ಅದ್ರ ಸ್ಥಿತಿ ಬಹಳ ಅಂದ್ರೆ ಎಲ್ಲದಕ್ಕಿಂತ ಇದು ಉತ್ತಮ. ಅಂದ್ರೆ ಜಸ್ಟ್ ಗಾಳಿ ಹಾಕೋದ್ರಿಂದ ಮನುಷ್ಯ ಜೀವನದಲ್ಲಿ ಕಾಮವನ್ನ ಜಸ್ಟ್ ಒಂದು ಗಾಳಿ ಹಾಕೋದ್ರಿಂದ ನಾವು ತೆಗ್ದಾಕ್ಬಿಡ್ಬೋದು. ಆದ್ರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಯಾರ್ ಮನುಷ್ಯ ಬರ್ತಾನೋ ಅವಾಗ ಬಂದಿದ ತಕ್ಷಣ ನಮ್ಮಲ್ಲಿರೋ ಕಾಮವನ್ನ ತೆಗೆದು ಬಿಡ್ಬೋದು. ಮನುಷ್ಯ ಜೀವನದಲ್ಲಿ ಸಮರ್ಥ ಮಾರ್ಗದರ್ಶನದಲ್ಲಿ ನಾವು ಕೃಷ್ಣ ಪ್ರಜ್ಞೆಗೆ ಬೆಳೆಸ್ಕೊಂಡ್ರೆ ಈ ಶತ್ರುವಾದ ಒಂದು ಕಾಮವನ್ನ ಸೋಲಿಸಬಹುದು ಅಂತ ಹೇಳ್ತಾ ಇದ್ದಾರೆ. 3 ಜನರಿದ್ದು ಒಂದು ಹೋಲಿಕೆ ಕೊಟ್ಬಿಟ್ಟು ಹೇಳ್ತಾ ಇದ್ದಾರೆ. 39 ಶ್ಲೋಕ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯ ವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪುರೇಣ ನಲೇನ ಚ. ಹರಿ ಕೃಷ್ಣ. ಅನುವಾದ. ಹರೇ ಕೃಷ್ಣ ಮಾತಾಜಿ. ಅನುವಾದ ಪ್ರಪಾದಿದೆ. ಹೀಗೆ ಪ್ರಾಜ್ಞನಾದ ಜೀವಿಯು ಶುದ್ಧ ಪ್ರಜ್ಞೆಯನ್ನು ಅವನ ನಿತ್ಯ ವೈರಿಯು ಕಾಮರೂಪದಿಂದ ಆವರಿಸುತ್ತದೆ. ಅದಕ್ಕೆ ತೃಪ್ತಿ ಎನ್ನುವುದೇ ಇಲ್ಲ, ಅದು ಅಗ್ನಿಯಂತೆ ಉರಿಯುತ್ತಿರುತ್ತದೆ. ಹರೇ ಕೃಷ್ಣ. ಹೀಗೆ ಇಲ್ಲೇನ್ ಹೇಳ್ತಾ ಇದ್ದಾರೆ, ಪ್ರಾಜ್ಞನಾದ ಜೀವಿಯ ಶುದ್ಧ ಪ್ರಜ್ಞೆಯನ್ನು ಅವನ ನಿತ್ಯ ವೈರಿಯು ಕಾಮರೂಪದಿಂದ, ಅಂದ್ರೆ ನಮ್ಮ ಒಂದು ಜೀವಿಯ ಶುದ್ಧ ಪ್ರಜ್ಞೆ ಇದೆಯಲ್ಲ, ಅದನ್ನ ಇದು ನಮ್ಮ ಕಾಮ ಇದೆಯಲ್ಲ, ನಮ್ಮ ನಿತ್ಯ ವೈರಿ ಅಂತ ಹೇಳ್ತಾ ಇದ್ದಾರೆ. ಅದು ವೈರಿ ಇದೆಯಲ್ಲ, ಅದು ನಮ್ಮ ಕಾಮರೂಪದಿಂದ ನಮ್ಮನ್ನ ಆವರಿಸ್ಕೊಂಡ್ ಬಿಟ್ಟಿರುತ್ತೆ. ಅದಕ್ಕೆ ತೃಪ್ತಿ ಅನ್ನೋದೇ ಇಲ್ಲ. ಈ ಕಾಮ ಅನ್ನೋದು, ಈ ಆಸೆ ಅನ್ನೋದಕ್ಕೆ ತೃಪ್ತಿ ಅನ್ನೋದೇ ಇಲ್ಲ. ಇನ್ನೂ ಬೇಕು ಅನ್ನೋ ಒಂದಿರುತ್ತೆ. ಅದನ್ನು ಅಗ್ನಿಯಂತೆ ಉರಿತಿದೆ ಅಂತಾರೆ. ಅಗ್ನಿಯಂತೆ ಉರಿತಾ ಇದೆ. ಅದನ್ನ ಆರ್ಸೋದು ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಗ್ನಿಗೆ ಏನಂದ್ರೆ, ಅಗ್ನಿಗೆ ತುಪ್ಪ ಹಾಕಿದ್ರೆ ನಾವು ಆರ್ಸೋಕಾಗೋದಿಲ್ಲ ಅಲ್ವಾ, ಅದು ಉರಿತಾನೆ ಹೋಗುತ್ತೆ. ಅದೇ ತರ ಇಲ್ಲಿ ಇಂದ್ರಿಯಗಳನ್ನ ನಾವು ಇದಕ್ಕೆ ಅಗ್ನಿಗೆ ಹೋಲಿಸಿದ್ರೆ ಅದು ಹೇಗೆಂದ್ರೆ, ಭೋಗಗಳು ಈ ಅಗ್ನಿ ಅಂದ್ರೆ ಇಂದ್ರಿಯಗಳಿಗೆ ಅಗ್ನಿ ಹೋಲಿಸಿದ್ರೆ ಎಷ್ಟು ಭೋಗ ಸಿಕ್ಕರು, ಈ ಅಗ್ನಿಗೆ ಎಷ್ಟು ತುಪ್ಪ ಸಿಕ್ಕರು ಅದೇ ತರ ಈ ಇಂದ್ರಿಯಕ್ಕೆ ಎಷ್ಟು ಭೋಗ ಸಿಕ್ಕರು ಅದಕ್ಕೆ ನಮ್ಮ ಕಾಮಕ್ಕೆ ತೃಪ್ತಿನೇ ಆಗೋದಿಲ್ಲ. ಎಷ್ಟೊಂದು ನಮಗೆ ಆಸೆಗಳು ಅಂದ್ರೆ ಮೇಲೆ ಒಂದ್ ಬಂದ್ರೆ ಇನ್ನೊಂದು ಬೇಕು, ಒಂದ್ ಮನೆ ಇದ್ರೆ 2 ಮನೆ ಬೇಕು, ದುಡ್ಡು ಸ್ವಲ್ಪ ಇದ್ರೆ ಇನ್ನ ಗಳಿಸ್ಬೇಕು. ಈ ತರ ನಮ್ ಕಾಮ ಆಸೆ ಹೆಚ್ಚುತ್ತಾ ಹೋಗುತ್ತೆ. ಮತ್ತಷ್ಟು ಬೇಕಂತ ಹಂಬಲ ಜಾಸ್ತಿ ಆಗ್ತಾ ಹೋಗುತ್ತೆ. ಇಂದ್ರಿಯ ಭೋಗಗಳಲ್ಲಿ ಮುಳುಗಿದಷ್ಟು ಐಕ ಪ್ರಪಂಚದಲ್ಲಿ ಇನ್ನಷ್ಟು ನಾವು ಇರ್ಬೇಕು ಅಂತ ಹೇಳಿ ನಮ್ಗೆ ಹಂಬಲ ಆಗ್ತಾ ಹೋಗುತ್ತೆ. ಯಾವಾಗ ನಾವ್ ಅಂದ್ರೆ ಇಲ್ಲಿ ಇರ್ತೀವಿ, ನಮ್ಗೆ ಭೋಗ ಎಲ್ಲ ಸಿಗುತ್ತೆ ಅಂತ ಹೇಳಿದಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲೇ ಇರೋ ಒಂದು ಆಸೆ ಹುಡ್ತಾ ಹೋಗ್ಬಿಡುತ್ತೆ. ಅದರಿಂದ ಇದು ಹಂಬಲ ಹೆಚ್ಚಾಗ್ತಾ ಹೋಗುತ್ತೆ. ಈ ಇಂದ್ರಿಯ ಭೋಗದಲ್ಲಿ ಸ್ವಲ್ಪ ಸುಖ ಇದೆ, ಹೌದು. ನಮ್ಗೆ ಇಲ್ಲಿರೋದ್ರಿಂದ ನಮ್ಗೆ ಇಂದ್ರಿಯ ಭೋಗದಲ್ಲಿ ಸ್ವಲ್ಪ ಸುಖ ಇದೆ. ಆದ್ರೆ ಈ ಸುಖ ಇದೆಲ್ಲ ಶಾಶ್ವತವಲ್ಲ ಅಂತ ಹೇಳ್ತಾರೆ. ವಾಸ್ತವವಾಗಿ ಸುಖ ಎನ್ನಿಸುವ ಈ ಭಾವನೆ ಇದೆಯಲ್ಲ, ಅಂತಿಮವಾಗಿ ಭೋಗ ಪಡುವನ್ನ ಶತ್ರುವೇ ಆಗಿರ್ತಾರೆ. ನಾವು ಏನ್ ಸುಖ ಪಡ್ತಿದೀವಿ ಅಂತ ನಾವು ತಿಳ್ಕೊಂಡಿದೀವಲ್ಲ, ಅದು ಮನುಷ್ಯನ ಒಂದು ಭೋಗ ಪಡುವ ಇದಿದೆಯಲ್ಲ, ಅದು ಮನುಷ್ಯನಿಗೆ ಶತ್ರು ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಕಾಮದಿಂದ ನಮ್ಗೇನ್ ಬರುತ್ತೆ, ನಾವು ಭೋಗ ಮಾಡ್ಬೇಕು ಅಂತ ಬರುತ್ತಲ್ಲ, ಅದೆಲ್ಲ ನಮಗ್ ಶತ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲಿ. 40 ತಗೊಳ್ಳಿ ಮತ್ತೆ. ಇಂದ್ರಿಯಾಣಿ ಮನೋಬುದ್ಧಿ ತಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ಮೋಹಯತೀಶ ನಾನಾಮಾವೃತ್ತ ದೇಹಿನಂ. ಅನುವಾದ. ಈ ಕಾಮಕ್ಕೆ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಅವಸಾಸ್ತನಗಳು. ಅವುಗಳ ಮೂಲಕ ಕಾಮವು ಜೀವಿಯ ಜ್ಞಾನವನ್ನು ಆವರಿಸಿ ಅವನನ್ನು ದಿಕ್ಕುಗೆಡಿಸುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ರೆ, ಇಲ್ಲಿ ಕಾಮಕ್ಕೆ ಯಾವ್ದು ಈಗ ಫಸ್ಟ್ ಈ ಕಾಮಕ್ಕೆ ನಾವು ಗೊತ್ತಾಯ್ತಲ್ಲ ಶತ್ರು ಅಂತ ತಿಳಿದ್ವಿ. ಈಗ ಎಲ್ಲಿದೆ ಇವುಗಳ ಎಲ್ಲಿಂದ ನಮ್ಗೆ ಅದ್ರದ್ದು ವಾಸಸ್ಥಾನ, ಎಲ್ಲಿಂದ ಇವು ಕಾಮ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕು ಇಲ್ಲಿ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಇಂದ್ರಿಯಗಳು ನಮ್ಮ ಇಂದ್ರಿಯ ಮನಸ್ಸು ಮತ್ತೆ ಬುದ್ಧಿ ಇವೇ ನಮ್ಮ ಇದಕ್ಕೆ ಅಂದ್ರೆ ಕಾಮದ ಇರೋ ವಾಸಸ್ಥಾನಗಳಿದೆ ಅಲ್ವಾ. ನಮ್ಮ ಇಂದ್ರಿಯಗಳು ಮನಸ್ಸಿನ ಜೊತೆ ಸಂಪರ್ಕ ಹೊಂದಿದ್ರೆ ಮನಸ್ಸು ಮತ್ತೆ ಬುದ್ಧಿಯ ಜೊತೆ ಸಂಪರ್ಕ, ಫಸ್ಟ್ ನಮ್ಮ ಇಂದ್ರಿಯ ಏನ್ ಮಾಡುತ್ತೆ, ಮನಸ್ಸಿನ ಜೊತೆ ಸಂಪರ್ಕ ಹೊಂದುತ್ತೆ.
ಮನಸ್ಸು ನಂತರ ಬುದ್ಧಿ ಜೊತೆಯಲ್ಲಿ ಸಂಪರ್ಕ ಹೊಂದುತ್ತೆ. ಈ ರೀತಿ ಏನಾಗುತ್ತೆ, ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿಗಳಲ್ಲಿ ಕಾಮವು ಒಂಥರ ಅಲ್ಲಿಂದ ಉದ್ಭವ ಆಗ್ತಾ ಇರುತ್ತೆ. ಇವುಗಳನ್ನ ನಾವು ಹತೋಟಿಲಿ ಇಡ್ಬೇಕು. ಆದ್ರಿಂದ ಏನ್ ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಬರುವ ಈ ಇಂದ್ರಿಯಗಳಿಂದ ಬರುತ್ತಲ್ಲ, ಅದನ್ನ ನಮ್ಮ ಕಾಮಗಳು, ಅದನ್ನ ನಾವು ಹತೋಟಿಯಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಫಸ್ಟ್ ನಮ್ಮ ಇಂದ್ರಿಯಗಳಿಂದನೇ ಫಸ್ಟ್ ನಮ್ಗೆ ಶುರು ಆಗೋದು. ಇಂದ್ರಿಯಗಳಲ್ಲಿ ಬಂದ್ರೆ ನಮ್ಮ ನಾಲ್ಗೆ, ಕಿವಿ, ಮೂಗು, ಚರ್ಮ, ಇವನ್ನೆಲ್ಲ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಫಸ್ಟ್ ಕೆಟ್ಟದನ್ನ ನೋಡ್ಬಾರ್ದು, ಕೆಟ್ಟದನ್ನ ಕೇಳ್ಬಾರ್ದು, ಕೆಟ್ಟದನ್ನ ಅಂದ್ರೆ ಏನೇನೋ ತಿನ್ಬಾರ್ದು, ಈ ತರ ಕೆಟ್ಟವರ ಸಂಗತಿ ಮಾಡ್ಬಾರ್ದು. ಹಾಗೆ ಮನಸ್ಸನ್ನ ಕೆಟ್ಟ ಯೋಚನೆಗಳಿಂದ ನಾವು ಬುದ್ಧಿಯನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಆ ಕೆಟ್ಟ ಕೆಲಸಗಳಿಂದ ನಾವು ಹೊರಗಡೆ ಬರಕ್ಕೆ ಟ್ರೈ ಮಾಡ್ಬೇಕು. ಇವೆಲ್ಲ ಕಾಮದ ಆವಾಸ, ಇವೆಲ್ಲ ನಮ್ದು ಕಾಮದ ಆವಾಸ ಸ್ಥಾನಗಳಾಗಿದೆ. ಅಂದ್ರೆ ಇಂದ್ರಿಯಗಳು, ಮನಸ್ಸು ಮತ್ತೆ ಬುದ್ಧಿ, ಇವುಗಳು ನಮ್ಗೆ ಈ ಶತ್ರುಗಳಿರೋ ನಮ್ಮ ಕಾಮದ ಇವೆಲ್ಲ ನಮ್ಮ ಶತ್ರು ಇರೋ ಜಾಗಗಳು ಅಂತ ಗೊತ್ತಾಗ್ತಾ ಇದೆ. ಅಂದ್ರೆ ಕಾಮ ಎಲ್ಲಿಂದ ಬೆಳೀತಾ ಇದೆ, ಈ 3 ಜಾಗದಿಂದ ಬರುತ್ತೆ. ಇಂದ್ರಿಯಗಳಿಂದ, ಆಮೇಲೆ ಇಂದ್ರಿಯ ನೆಕ್ಸ್ಟ್ ಮನಸ್ಸಿಗೆ ಇದು ಕೊಡುತ್ತೆ, ಮನಸ್ಸಿಂದ ಬುದ್ಧಿ, ಈ ತರ 3ರಿಂದ ನಮ್ಗೆ ಇದಾಗುತ್ತೆ. ಮುಂದೆ ಏನ್ ಹೇಳ್ತಾನೆ ನೋಡೋಣ. 41 ತಸ್ಮಾತ್ ತ್ವಂ ಇಂದ್ರಿಯಾಣಿ ಅದೋ ನಿಯಮ್ಯ ಭರತರ್ಷಭ ಪಾಪಾತ್ಮನಂ ರಜಯೀಹಿ ಏನಂ ನಾನಾ ವಿಜ್ಞಾನ ನಾಶನಂ. ಹರೇ ಕೃಷ್ಣ. ಹರೇ ಕೃಷ್ಣ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದ್ಗೀತೆ. ನಿಯಂತ್ರಿಸಿ ಪಾಪದ ಆದುದರಿಂದ ಭರತ ವಂಶದಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಪ್ರಾರಂಭದಲ್ಲಿಯೇ ಇಂದ್ರಿಯಗಳನ್ನು ನಿಯಂತ್ರಿಸಿ ಪಾಪದ ಸಂಕೇತವಾದ ಕಾಮಕ್ಕೆ ಕಡಿವಾಣ ಹಾಕು, ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರ ನಾಶ ಮಾಡುವ ಈ ಕಾಮವನ್ನು ಧ್ವಂಸ ಮಾಡುವಂತ ಹೇಳ್ತಾನೆ. ಆದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಅದ್ರಿಂದ ನೀನು ಪ್ರಾರಂಭದಲ್ಲಿ ಎಲ್ಲಿಂದ ನಮ್ಗೆ ಪ್ರಾರಂಭ ಆಗುತ್ತೆ ಅಂದ್ರೆ ಇಂದ್ರಿಯಗಳಿಂದ ಶುರು ಆಗುತ್ತಲ್ಲ. ಸೊ ಇಂದ್ರಿಯಗಳಿಂದ ನೀನು ಒಂದು ಪಾಪದ ಇಲ್ಲಿಂದ ನಿನ್ನ ಕಾಮಕ್ಕೆ ಒಂದು ಕಡಿವಾಣವನ್ನ ಹಾಕು ಅಂತ ಹೇಳ್ತಾನೆ. ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ ನಾಶ ಮಾಡುವ ಈ ಕಾಮವನ್ನ ಧ್ವಂಸ, ನಮ್ಮ ಈ ಕಾಮದಿಂದ ಏನಾಗುತ್ತೆ, ನಮ್ಮ ಜ್ಞಾನ, ಆತ್ಮ ಸಾಕ್ಷಾತ್ಕಾರ ಎಲ್ಲವೂ ನಾಶವಾಗುತ್ತೆ. ಅದಕ್ಕೆ ಭಗವಂತ ಹೇಳ್ತಾನೆ, ಇಲ್ಲಿಂದ ನೀನ್ ಫಸ್ಟ್ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೋ, ಇಂದ್ರಿಯದಿಂದ ಒಂದು ಪಾಪದ ಕಾರ್ಯಗಳಿಂದ ದೂರವಿಡು, ಕಡಿವಾಣ ಹಾಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ ಇಲ್ಲಿ. 41 ಇಲ್ಲಿ ಈ ಶ್ಲೋಕದಲ್ಲಿ ನಮ್ಮ ಶತ್ರುಗಳನ್ನ ಹೇಗೆ ನಾಶ ಮಾಡೋದು ಅಂತೇಳಿ ಭಗವಂತ ಹೇಳ್ತಾನೆ. ಶತ್ರುಗಳು ನಮ್ಮ ಇಂದ್ರಿಯಗಳಲ್ಲಿ, ಮನಸ್ಸಿನಲ್ಲಿ ಮತ್ತೆ ಬುದ್ಧಿಯಲ್ಲಿ ಇದ್ದಾನೆ ಅಂತ ನಮ್ಗೆ ಗೊತ್ತಾಯ್ತಲ್ಲ. ಮೊದ್ಲು ನಾವು ಇಂದ್ರಿಯಗಳ ಶತ್ರುಗಳನ್ನ ನಾಶ ಮಾಡ್ಬೇಕು ಅಂತ ಹೇಳ್ತಾನೆ. ನಂತರ ನಾವು ಮನಸ್ಸಿನ ಮತ್ತು ಬುದ್ಧಿಯ ಶತ್ರುಗಳನ್ನ ನಿಗ್ರಹಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ನೋಡಿ ಏನ್ ಹೇಳ್ತಾ ಇದ್ದಾರೆ, ಒಂದು ಉದಾಹರಣೆ ತಗೊಳ್ತಾರೆ. ಇಲ್ಲಿ ಎಲ್ಲಾದ ಬೆಂಕಿ ಹತ್ತಿದೆ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ, ಅದಕ್ಕೆ ಇಂಧನ ಸಿಕ್ಕರೆ ತಾನೇ ಬೆಂಕಿ ಉರಿಯಕ್ ಸಾಧ್ಯ. ಅಂದ್ರೆ ಅದಕ್ಕೆ ಎಲ್ಲಿಂದ ಮೂಲವಾಗಿ ಇಂಧನ ಬರ್ತಾ ಇದೆ ಅಂತೇಳಿ ನಾವು ಫೈಂಡ್ ಔಟ್ ಮಾಡ್ಬೇಕು. ಆ ಇಂಧನ ಬರೋ ಜಾಗವನ್ನೇ ನಾವು ಕಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಂದ ಒಂದು ಪೈಪ್ ಲೈನ್ ಇಂದ ಎಲ್ಲಿಂದನಾರ ಒಂದು ಇಂಧನ ಬಂದು ಬೆಂಕಿ ಹತ್ಕೊಂಡಿತ್ತು ಅಂದ್ರೆ ಆ ಪೈಪ್ ನ ಅಲ್ಲೇ ಕಟ್ ಮಾಡ್ಬಿಡ್ಬೇಕು ಬಿಗಿನಿಂಗ್ ಅಲ್ಲೇ. ಸೊ ಅದೇ ತರ ಹೇಳ್ತಾ ಇದ್ದಲ್ಲಿ ಆಗ ಬೆಂಕಿ ನಾವು ಅಥವಾ ಅದನ್ನ ನಾವು ಆರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಮನಸ್ಸಿನಲ್ಲಿ ನಮ್ಗೆ ಒಂದು ದುಷ್ಟ ಯೋಚನೆಯಲ್ಲಿ ಬರುವುದಕ್ಕೆ ಕಾರಣ ನಮ್ಮ ಇಂದ್ರಿಯಗಳಿಂದ ಬರುತ್ತೆ. ಸೊ ಏನ್ ಹೇಳ್ತಾ ಇದ್ದಾರೆ, ಕಾರಣ ನಮ್ಮ ಅದಕ್ಕೆ ಏನ್ ಹೇಳ್ತಾರೆ, ಇಂದ್ರಿಯಗಳಿಗೆ ಯಾವ್ದು ಒಂದು ಇಂದ್ರಿಯಗಳಿಂದ ದೊರೆಯುವ ಇಂಧನ ಅಂದ್ರೆ ಆಸೆಗಳು. ನಮ್ಮ ಇಂದ್ರಿಯಕ್ಕೆ ಬರ್ತಾ ಇರೋ ಇಂಧನ ಅಂದ್ರೆ ಇಂದ್ರಿಯಗಳಿಗೆ ನಮ್ಗೆ ಆಸೆ ಬರ್ತಾ ಇದೆ ಅಂದ್ರೆ ಏನ್ ಆಸೆ ಬರ್ತಾ ಇದೆ ಅಂದ್ರೆ ಅದಕ್ಕೆ ಇಂದ್ರಿಯಗಳಿಗೆ ಇಂಧನ ಅಂದ್ರೆ ಅದನ್ನ ಯಾವ್ದ್ರಿಂದ ಪ್ರಚೋದನೆ ಆಗ್ತಿದೆ ಅಂದ್ರೆ ನಮ್ಮ ಆಸೆಗಳು, ಕಾಮಗಳು, ಅದರಿಂದ ನಮ್ಮ ಒಂದು ಇಂದ್ರಿಯಗಳು ಪ್ರಚೋದಿತವಾಗ್ತಾ ಇದೆ. ಆದ್ರಿಂದ ಮನಸ್ಸು ಮತ್ತು ಬುದ್ಧಿಗಳು ಅದನ್ನ ಯೋಚಿಸೋಕೆ ಕಾರಣ. ಆದ್ರಿಂದ ಒಂದಾಗತ್ಲು ಬಂದು ಏನಾಗುತ್ತೆ ಅಂದ್ರೆ ನಾವು ಒಂದ್ ಆಸೆ ಮತ್ತೆ ನಮ್ಗೆ ಕಾಮಗಳೆಲ್ಲ ಬಂದಾಗ ಒಂದಕ್ಕೊಂದು ಮತ್ತೆ ಮನಸ್ಸು ಯೋಚನೆ ಮಾಡುತ್ತೆ, ಇಂದ್ರಿಯಗಳು ಇದೆಲ್ಲ ಯೋಚನೆ ಮಾಡ್ತಾ ಹೋಗುತ್ತೆ, ಅಂದ್ರೆ ಮುಂದುವರಿತಾ ಹೋಗುತ್ತೆ. ಇಂದ್ರಿಯಗಳನ್ನು ನಿಗ್ರಹಿಸೋದು ಮನಸ್ಸು ಮತ್ತು ಬುದ್ಧಿಯನ್ನು ನಿಗ್ರಹಿಸೋದ ತುಂಬಾ ಸುಲಭ ಅಂತ ಹೇಳ್ತಾರೆ. ಫಸ್ಟ್ ನಾವ್ ಇಂದ್ರಿಯನ ನಿಗ್ರಹಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ಅಲ್ಲಿಂದಾನೇ ಬಿಗಿನ್ ಆಗೋದು. ಅದನ್ನ ಇಂದ್ರಿಯಗಳನ್ನ ನಿಗ್ರಹಿಸೋದು, ಅದನ್ನ ಕಂಟ್ರೋಲ್ ಮಾಡೋದು ಈಸಿ ಅಂತ ಹೇಳ್ತಾ ಇದ್ದಾರೆ. ಮನಸ್ಸನ್ನ ಇದ್ ಮಾಡೋದ್ ಕಷ್ಟ ಆಗುತ್ತೆ. ಫಸ್ಟ್ ಇಂದ್ರಿಯಗಳಿಂದ ಬರೋ ಒಂದು ಕಾಮವನ್ನ ಒಂದು ಇದನ್ನ ನಾವು ಫಸ್ಟ್ ಅದನ್ನ ತಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಏನ್ ದೂರ ಬಿಡುವುದ್ರ ಮೂಲಕ ಅವುಗಳಿಂದ ಇಂದ್ರಿಯ ಭೋಗ ವಸ್ತುಗಳಿಂದ ಹೇಗ್ ಮಾಡ್ಬೋದು ಅಂತಂದ್ರೆ
ಅವಳ ಇಂದ್ರಿಯ ವಸ್ತುಗಳಿಂದ ದೂರ ಬಿಡ್ತಾ ನಾವು ಒಂದು ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಅದಕ್ಕೆ ಏನೇನ್ ಒಂದು ಸಿಗ್ತಾ ಇದೆಯಲ್ಲ, ಒಂದು ಒಳ್ಳೆತನದ ಒಂದು ಊಟ ಅಥವಾ ನೋಟ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ನಾವು ಅದನ್ನ ಕಟ್ ಮಾಡ್ತಾ ಬರ್ಬೇಕು. ಕಟ್ ಮಾಡಿದಾಗ ನಮ್ದು ಅವಾಗ ಏನಾಗುತ್ತೆ ಅಂದ್ರೆ ಅವುಗಳನ್ನ ದೂರ ಬಿಡ್ಬೋದು ಅಂತ ಹೇಳ್ತಾರೆ. ಅವುಗಳನ್ನೆಲ್ಲ ಕಟ್ ನೋಡೋದನ್ನ ಕಮ್ಮಿ ಮಾಡಿದಾಗ ನಮ್ಮ ಕಾಮ ಅದು ನಾಶವಾಗಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ರಲ್ಲಿ. 42 ಇಂದ್ರಿಯಾಣಿ ಪರಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸ್ತತ್ತು ಪರ ಬುದ್ಧಿ ಪರತಸ್ತು ಸಹ. ಕ್ರಿಯಾಶಾಲಿಯಾದ ಇಂದ್ರಿಯಗಳು ಜಡ ವಸ್ತುವಿಗಿಂತ ಶ್ರೇಷ್ಠ, ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ, ಬುದ್ಧಿಯು ಮನಸ್ಸಿಗಿಂತ ಇನ್ನೂ ಬಹುಶ್ರೇಷ್ಠ ಮತ್ತು ಆತ್ಮನು ಬುದ್ಧಿಗಿಂತ ಬಹುಶ್ರೇಷ್ಠನು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಕ್ರಿಯಾಶಾಲಿಯಾದ ಇಂದ್ರಿಯಗಳು ಜಡ ವಸ್ತುವಿಗಿಂತ ಶ್ರೇಷ್ಠ ಅಂತಾರೆ. ಅಂದ್ರೆ ನಮ್ಮ ದೇಹ ಫಸ್ಟ್ ಇಂದ್ರಿಯಗಳಿದೆಲ್ಲ, ಇಲ್ಲಿ ಒಂದಾಗದ್ಲು ಒಂದ್ ಹೇಳ್ತಾ ಇದ್ದಾರೆ. ಫಸ್ಟ್ ದೇಹ ತಗೋತಾರೆ, ದೇಹ, ನೆಕ್ಸ್ಟ್ ಇಂದ್ರಿಯ, ಮನಸ್ಸು, ಬುದ್ಧಿ ಮತ್ತೆ ಜೀವಾತ್ಮ. ಇದು ಒಂದರಂತ ಒಂದು ಶ್ರೇಷ್ಠವಾಗಿದೆ. ದೇಹಕ್ಕಿಂತ ಶ್ರೇಷ್ಠ ಇಂದ್ರಿಯ, ಇಂದ್ರಿಯಕ್ಕಿಂತ ಶ್ರೇಷ್ಠ ಮನಸ್ಸು, ಮನಸ್ಸಿಗಿಂತ ಶ್ರೇಷ್ಠ ಬುದ್ಧಿಗಿಂತ ಶ್ರೇಷ್ಠ ಜೀವಾತ್ಮ. ಅದರಿಂದ ಏನ್ ಹೇಳ್ತಾ ಇದ್ದಾರೆ, ಜೀವ ಇಲ್ಲಿ ಬುದ್ಧಿಗಿಂತ ಮಹರ್ಷಿ ಇದನ್ನ ಅಂದ್ರೆ ಇವೆಲ್ಲ ಎಲ್ಲಿಂದ ನಾವು ಕಂಟ್ರೋಲ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ನಮ್ಗೆ ತಿಳಿಸ್ತಾ ಹೋಗ್ತಾರೆ. ನಮ್ಮ ಶರೀರದಲ್ಲಿ ಇಂದ್ರಿಯಗಳು ಶ್ರೇಷ್ಠ, ಯಾಕೆಂದ್ರೆ ಜಡ ಶರೀರದ ಇಂದ್ರಿಯಗಳು ಇರ್ದಿದ್ರೆ ಇದು ಶ್ರೇಷ್ಠ. ಯಾಕೆಂದ್ರೆ ನಮ್ಮ ಇಂದ್ರಿಯಗಳು ನಮ್ ಜಡ ಶರೀರದಲ್ಲಿ ಶ್ರೇಷ್ಠ ಅಲ್ವಾ, ತುಂಬಾ ಶ್ರೇಷ್ಠ. ಅಕಸ್ಮಾತ್ ಇಂದ್ರಿಯಗಳು ಇಲ್ಲೇ ಇಲ್ಲ ಅಂದ್ರೆ ಕಣ್ಣು, ಕಿವಿ, ಮೂಗು ಏನು ಇಲ್ಲ ಅಂದ್ರೆ ನಾವು ಪ್ರಜ್ಞೆಯಲ್ಲಿ ಇಲ್ಲ ಅಂತ ಕೋಮದಲ್ಲಿ ಇದೀವಿ ಅಂತ ಆಗ್ಬಿಡ್ತೀವಿ. ಅಂದ್ರೆ ಏನು ಇಲ್ಲ, ನಮ್ಗ ಜೀವ ಒಂದು ದೇಹ ಇದ್ಬಿಟ್ಟು ಇವೆಲ್ಲ ಇದ್ದೆ ನಮ್ಗೆ ಏನು ಇಲ್ಲ ಅಲ್ಲಿ ಕೋಮದಲ್ಲಿ ಒಂದು ಏನು ಅಂದ್ರೆ ಆಕ್ಟಿವಿಟೀಸೇ ಇಲ್ಲ ತರ ಆಗೋಗ್ಬಿಡುತ್ತೆ. ಆಮೇಲೆ ಇಂದ್ರಿಯಗಳಿಂದ ಮನಸ್ಸು ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಇಂದ್ರಿಯಗಳು ಎಲ್ಲಾ ವಿಷಯಗಳ ಮನಸ್ಸಿಗೆ ಹೋಗುತ್ತೆ, ಅದು ಎಲ್ಲವನ್ನ ನಿಯಂತ್ರಿಸುತ್ತೆ. ನಮ್ಗೆ ಏನ್ ಇಂದ್ರಿಯಗಳೆಲ್ಲ ಆಸೆ ಎಲ್ಲ ಬರುತ್ತಲ್ಲ ಅದನ್ನ ಏನ್ ಮಾಡುತ್ತೆ, ಮನಸ್ಸಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಹೇಳ್ತಾ ಇದ್ದಾರೆ ಎಲ್ಲವನ್ನ ಅದು ಯೋಚನೆ ಮಾಡಿ ಎಲ್ಲವನ್ನ ನಮ್ಮ ಒಂದು ಇದನ್ನ ನಿಯಂತ್ರಿಸೋದು ಮನಸ್ಸು ಅಂತ ಹೇಳ್ತಾರೆ. ಹೇಗೆಂದ್ರೆ ನಾವೇನೋ ಯೋಚನೆ ಮಾಡ್ತಾ ಇರ್ತೀವಲ್ಲ, ಒಂದೊಂದ್ಸತಿ ಅಂತೀವಲ್ವಾ, ನಾವೇನಾರ ಯೋಚನೆ ಮಾಡ್ತಾ ಇದ್ರೆ ನಮ್ ಇಂದ್ರಿಯಗಳು ಕೆಲಸ, ಬೇರೆ ಏನಾರ ಯೋಚನೆ ಮಾಡ್ತಾ ಇದ್ರೆ ನಾವು ನಮ್ ಇಂದ್ರಿಯಗಳು ಕೆಲಸ ಮಾಡಲ್ಲ ಅಂತಾರೆ. ಅಂದ್ರೆ ಸಾಮಾನ್ಯವಾಗಿ ನಾವ್ ಹೇಳ್ತೀವಲ್ಲ, ಯಾರು ನಮ್ಗೆ ಏನಾರ ಹೇಳಿದ್ರೆ ಅಥವಾ ನಮ್ ಎದುರಿಗೆ ಪಾಸ್ ಆದ್ರೆ ಅವಾಗ ನಾವ್ ಕೆಲವೊಮ್ಮೆ ಹೇಳ್ತೀವಲ್ಲ, ಅಯ್ಯೋ ನನ್ ಮನಸ್ಸು ಎಲ್ಲೋ ಇತ್ತು ಅಂತ ಹೇಳ್ತೀವಿ ಆತರ. ಅಥವಾ ಯಾರೊಬ್ಬನ ನಾವ್ ನೋಡ್ದಿದ್ರೆ ಅಂದ್ರೆ ನಮ್ಗೆ ಆಗ್ತಾರೆ, ಅವಾಗ ನಾವು ಅವ್ರನ್ನ ಅಬ್ಸರ್ವ್ ಮಾಡದೇ ಇದ್ರ ಅವಾಗ ನಾವ್ ಹೇಳ್ತೀವಿ, ಅಯ್ಯೋ ನಮ್ ಮನಸ್ಸು ಎಲ್ಲೋ ಇತ್ತು, ಅವ್ರು ನೋಡ್ಲೇ ಇಲ್ಲ ಅಥವಾ ಅವ್ರು ಹೇಳಿದ್ ನಾವ್ ಕೇಳಲೇ ಇಲ್ಲ ಅಂತ ಹೇಳ್ತೀವಿ. ಈ ತರ ಒಂಥರ ಮನಸ್ಸು ಇದು ನೆಕ್ಸ್ಟ್ ಮನಸ್ಸು ಎಲ್ಲ ಒಂದು ಇದನ್ನ ಚಟುವಟಿಕೆಗಳ ಅದು ಒಂದು ನಿಯಂತ್ರಿಸ್ತಾ ಇರುತ್ತೆ. ಸೊ ಇಂದ್ರಿಯಗಳು ನೆಕ್ಸ್ಟ್ ಮನಸ್ಸು. ಇಂದ್ರಿಯಗಳು ಇದ್ದು ವ್ಯರ್ಥ ಅಂದ್ರೆ ಮನಸ್ಸು ಇಲ್ದಿದ್ರೆ ಇಂದ್ರಿಯಗಳು ಇದ್ದು ವ್ಯರ್ಥ ಅಂತಿದ್ದಾರೆ. ಅಂದ್ರೆ ಇಂದ್ರಿಯಗಳ ಈಗ ದೇಹ ಇದೆ, ಇಂದ್ರಿಯ ಇದೆ, ಆಮೇಲೆ ಮನಸ್ಸಿಲ್ದೆ ಇದ್ರೆ ಏನ್ ವ್ಯರ್ಥ. ಅದ್ ಮನಸ್ಸಿಲ್ದೆ ಇದ್ರೆ ಇಂದ್ರಿಯ ಇಟ್ಬಿಟ್ಟು ಮನಸ್ಸಿಲ್ದೆ ಇದ್ರೆ ಅದು ಆಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಕೆಲವೊಂದ್ಸತಿ ಹೇಳ್ತಾರಲ್ವಾ, ಬುದ್ಧಿನ ಮನಸ್ಸಿಗೆ ಅಂದ್ರೆ ಬುದ್ಧಿಯನ್ನ ಮನಸ್ಸಿಗೆ ಕೊಡ್ಬಾರ್ದು ಅಂತ ಹೇಳ್ತಾರೆ. ಮನಸ್ಸಿಂದ ನೀನ್ ಏನು ಯೋಚನೆ ಮಾಡ್ಬೇಡ, ಹಾಗೆ ಕೆಲಸ ಮಾಡ್ಬೇಡ, ಬದಲು ಬುದ್ಧಿ ಉಪಯೋಗಿಸಿ ಕೆಲಸ ಮಾಡು ಅಂತ ಹೇಳ್ತೀವಲ್ಲ, ಕೆಲವೊಂದ್ಸತಿ ಹೇಳ್ತಿರ್ತಾರೆ ಬುದ್ಧಿ ಉಪಯೋಗಿಸು ಅಂತ ಹೇಳ್ತಿರ್ತಾರೆ. ಆತರ ಅಂದ್ರೆ ಒಂದಕ್ಕಿಂತ ಒಂದ್ ಶ್ರೇಷ್ಠ ಅಂದ್ರೆ ಈಗ ಏನ್ ಹೇಳ್ತಾ ಇದ್ದಾರೆ, ಅದೇ ರೀತಿ ಮನಸ್ಸಿಗಿಂತ ಶ್ರೇಷ್ಠವಾದದ್ದು ಬುದ್ಧಿ ಮನಸ್ಸನ್ನ ನಿಯಂತ್ರಿಸುತ್ತೆ. ನೆಕ್ಸ್ಟ್ ಬುದ್ಧಿ ಏನ್ ಮಾಡುತ್ತೆ, ಮನಸ್ಸನ್ನ ನಿಯಂತ್ರಿಸುತ್ತೆ. ಆದ್ರೆ ನಮ್ದು ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ಈ ಮನಸ್ಸೇ ಬುದ್ಧಿನ ಹಿಡಿದು ಹಾಕೊಂಡ್ಬಿಡುತ್ತೆ. ನಮ್ದು ಆಸೆಗಳು ಇದೆಲ್ಲ ಜಾಸ್ತಿ ಆದಾಗ ಏನಾಗ್ಬಿಡುತ್ತೆ ಅಂದ್ರೆ ಮನಸ್ಸು ಕಂಟ್ರೋಲ್ ಇಲ್ದೇನೆ ಹೋಗ್ಬಿಡುತ್ತೆ. ನಮ್ ಬುದ್ಧಿನೂ ಸಹ ಅದು ನಾಶ ಮಾಡೋ ಸ್ಥಿತಿಲಿ ಇರುತ್ತೆ. ಅಷ್ಟೊಂದು ಇದು ಸ್ಟ್ರೆಂತ್ ಇದೆ ಮನಸ್ಸಿಗೆ ಅಂತ ಹೇಳ್ತಾ ಇದ್ದಾರೆ. ಅತ್ಯಂತ ಎಷ್ಟರಲ್ಲಿ ನಾವು ನೋಡಿದಾಗ ಅತ್ಯಂತ ಪ್ರಭಾವ ಅಥವಾ ಶಕ್ತಿಶಾಲಿ ಇರೋ ಒಂದು ಜಾಗ, ಕಾಮ ಇರೋ ಪ್ರಚೋದಿತವಾದ ಜಾಗ ಅಂತ ಹೇಳಿದ್ರೆ ಅದು ಇಂದ್ರಿಯಗಳು. ಅಂದ್ರೆ ಅಲ್ಲೇ ಸ್ವಲ್ಪ ಆಕ್ಟಿವಿಟಿ ಸ್ವಲ್ಪ ಬಿಗಿನಿಂಗ್ ಅಲ್ಲಿ ಇರುತ್ತೆ, ಅಲ್ಲಿ ಅಷ್ಟು ಶಕ್ತಿ ಕಮ್ಮಿ ಇರುತ್ತೆ. ಸೊ ನಾವ್ ಏನ್ ನಾಶ ಮಾಡೋದಿದ್ರು ನಮ್ಮ ಕಾಮವನ್ನ, ನಮ್ದ ಇದನ್ನ ಸ್ಟಾಪ್ ಮಾಡ್ಬೇಕು ಅಂತಿದ್ರೆ ಮೂಲವನ್ನ ತಿಳಿದು, ಅಂದ್ರೆ ಇದನ್ನ ತಿಳಿದು ಅಲ್ಲಿ ಇಂದ್ರಿಯಗಳಿಂದ ನಾವ್ ಭೋಗ ಮಾಡ್ತಾ ಇದ್ರೆ, ಅದನ್ನ ಎಂಜಾಯ್ ಮಾಡ್ತಾ ಇದ್ರೆ ಅಲ್ಲೇ ಕಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಂದ್ರಿಯಗಳಿಂದ ಬರ್ತಲ್ಲ ಕಣ್ಣು ಮೂಗು ಕಿವಿ ಏನೇನು ಒಂದು ಇದು ಬರ್ತಾ ಇಲ್ಲ ಆಸೆಗಳು, ಅಲ್ಲೇ ಕಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಕುಡುಕನಿಗೆ ಕುಡಿಯೋದನ್ನ ನೀಲಿ ಒಂದು ಇದು ಕೊಡ್ತಾ ಇದ್ದಾರೆ ಸಾಧು ಶಬ್ದ. ಕುಡುಕನಿಗೆ ಕುಡಿಯೋದು ಅಂದ್ರೆ ನಿಲ್ಲಿಸ್ಬೇಕಾದ್ರೆ ಅವನಿಗೆ ಅಂಗಡಿ ಹತ್ರ ಹೋಗದಂತೆ ನಾವು ಮಾಡ್ಬೇಕು ಅಲ್ವಾ.
ಕುಡ್ಕ ಅವನಿಗೆ ಕುಡಿಬಾರ್ದು ಅಂತ ಅವನನ್ನ ಇದ್ ಮಾಡಿದ್ರೆ ಅವನನ್ನ ಹೋಗ್ದಂತೆ ಅಲ್ಲಿ ಬಿಗಿನಿಂಗ್ ಅಲ್ಲೇ ಅವನ ಇದ್ ಮಾಡ್ಬಿಡ್ಬೇಕು, ಅವ್ನಿಗೆ ಹೋಗ್ದಂತೆ ಅಥವಾ ಅಂಗಡಿ ಕಡೆ ನೋಡದಂತೆ ಈ ತರ ಅವನನ್ನ ನಾವು ಸ್ಟಾಪ್ ಮಾಡ್ಬೋದು ಅಂತ. ಅದೇ ಇದೆಲ್ಲ ಕ್ರಮೇಣ ಆಗೋದಲ್ಲ, ಇದು ಒಂದು ಸ್ವಲ್ಪ ಟೈಮಲ್ಲಿ ಒಂದು ಸಮಯವನ್ನ ತಗೊಂಡು ಇದು ಯಾವ್ದು ನಾವ್ ಹೇಳಿದ ತಕ್ಷಣ ಒಂದು ಕೆಟ್ಟ ಚಟಗಳು ಅಥವಾ ಏನಿದೆಲ್ಲ ನಮ್ಮ ಆಸೆ ಕಾಮ ಭೋಗಗಳಿವೆಲ್ಲ ಇಮಿಡಿಯೇಟ್ ಆಗಿ ಹೋಗೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವಾಗ ನಮ್ಗೆ ಇಂದ್ರಿಯಗಳಿಗೆ ಒಂದು ಉತ್ತಮ ಒಂದು ಅದಕ್ಕೆ ಇನ್ನೊಂದು ದಾರಿ ಉಂಟು, ಅದಕ್ಕೆ ಉತ್ತಮ ಒಂದು ವಿಚಾರಗಳನ್ನ ಕೊಡೋದು ಅಂತ ಹೇಳ್ತಾ ಇದ್ದಾರೆ. ಮೂಲಕ ನಾವು ಅಂದ್ರೆ ಪರಂ ದೃಷ್ಟ ನಿವರ್ತ ಅಂದ್ರೆ ನಾವು ಮಾಡ್ತಿರೋದ್ ಕೆಳಗಿಂತ ಉತ್ತಮವಾದ ಒಂದು ಇದನ್ನ ದಾರಿಯನ್ನ ತೋರ್ಸ್ಕೊಡ್ಬೇಕು, ಅದಕ್ಕೆ ವಿಚಾರಗಳನ್ನ ಅದಕ್ಕೆ ಕೊಡ್ಬೇಕು ಅಂತ ಹೇಳ್ತಾರೆ. ಈಗ ನೋಡಿ ಎಕ್ಸಾಂಪಲ್ ಅಂದ್ರೆ ಪ್ರಭುಪಾದರು ಅಮೆರಿಕಾಗ್ ಹೋಗ್ತಾರಲ್ವ, ಅಲ್ಲಿ ಹಿಪ್ಪಿಕೊಂಡಿರ್ತಾರೆ. ಅವ್ರು ಯಾವ್ದು ಮಾಡಬಾರದು, ನಾವು 4 ನಿಯಂತ್ರಿತ ತತ್ವಗಳನ್ನ ಮಾಡಬಾರ್ದು ನಾವ್ ಹೇಳ್ತೀವೋ ಅದನ್ನೆಲ್ಲ ಅವ್ರು ಅದನ್ನ ಮಾಡ್ತಿರ್ತಾರೆ. ಸೊ ಅದನ್ನ ಅವರಿಂದ ಎಲ್ಲಾನು ಕೃಷ್ಣ ಪ್ರಜ್ಞೆ ಅಂತ ಒಂದು ಉತ್ತಮವಾದ ಒಂದು ಇದು ಕೊಟ್ಬಿಟ್ಟು ಅವ್ರನ್ನ ಅಲ್ಲಿಂದ ಹೊರಗಡೆ ಬರೋ ತರ ಮಾಡ್ತಾರೆ. ಆ 4 ಇದೆ ಅವ್ರು ಏನ್ ಮಾಡ್ತಾ ಇದ್ದ ಪಾಪ ಕಾರ್ಯಗಳು ಇದೆಲ್ಲ ಅದರಿಂದ ಹೊರಗಡೆ ಬರೋ ತರ ಮಾಡ್ತಾರೆ. ಸೊ ಈ ತರ ಒಂದು ನಾವು ನಮ್ಮ ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ಮಾಡೋಣ. ಮತ್ತೆ ಇನ್ನ ಒಂದು ಉದಾಹರಣೆಯನ್ನ ಕೊಡ್ಬೋದು. ಅಕಸ್ಮಾತ್ ಮಗು ಏನಾರ ಒಂದು ಚಾಕುನೋ ಒಂದು ಇದರಿಂದ ಆಟ ಆಡ್ತಾ ಇದೆ ಅಂತ ಹೇಳಿದ್ರೆ ಅವಾಗ ತಾಯಿ ಅದೊಳ್ ಏನ್ ಮಾಡ್ತಾಳೆ, ಅದಕ್ಕೆ ಒಂದು ಒಳ್ಳೆ ಆಟ ಸಾಮಾನು ಕೊಡ್ತಾಳೆ. ಆಟ ಸಾಮಾನು ಕೊಟ್ಟಾಗ ಅದು ಚಾಕುನ ಬಿಡುತ್ತೆ. ಅದೇ ತರ ನಮ್ಗೆ ಯಾವ್ದೋ ಒಂದು ಕೆಟ್ಟ ಒಂದು ಅಭ್ಯಾಸಗಳನ್ನ ಅಥವಾ ಕೆಟ್ಟ ಒಂದು ವಸ್ತುಗಳನ್ನ ನಾವು ಒಳ್ಳೆಯ ವಸ್ತು ಅಥವಾ ಒಳ್ಳೆ ಅಭ್ಯಾಸಗಳನ್ನ ನಾವು ಅದನ್ನ ದೂರ ಮಾಡ್ಬೋದು ಅಂತ ಹೇಳ್ತಾರೆ. ಅಂದ್ರೆ ನಾವು ನಮ್ಮ ಒಳ್ಳೆ ಅಭ್ಯಾಸ ಅಂತ ಹೇಳಿದ್ರೆ ಜಪ ಮಾಡ್ಬೋದು, ಅಂದ್ರೆ ಬುಕ್ಗಳನ್ನ ಭಗವದ್ಗೀತೆ ಓದ್ಬೋದು, ಆಮೇಲೆ ಶ್ರೀಮದ್ ಭಾಗವತವನ್ನು ಓದ್ಬೋದು, ಭಕ್ತರ ಸಂಘ ಮಾಡ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ಕವಿತಾ ಸ್ಥಳ, ಈ ತರ ನಮ್ಮ ಒಂದು ಆಕ್ಟಿವಿಟೀಸ್ ನಮ್ಮ ಒಂದು ಚಟುವಟಿಕೆಗಳನ್ನ ನಾವು ನಮ್ದು ಕಾರ್ಯಗಳನ್ನ ನಾವು ತಿದ್ಕೋಬಹುದು ಅಂತ ಹೇಳ್ತಾರೆ. ಅದ್ರಿಂದ ನಾವು ಮನಸ್ಸನ್ನ ಎಲ್ಲವನ್ನ ನಾವು ಶುದ್ಧಿ ಮಾಡ್ಕೋಬಹುದು. ಅವಾಗ ಎಲ್ಲ ಶುದ್ಧ ಆದಾಗ ಆತ್ಮದ ಬಗ್ಗೆ ಆವಾಗ ನಮ್ಗೆ ಆತ್ಮದ ಬಗ್ಗೆ ಅಂತ ನಮ್ ಬಗ್ಗೆ ನಮ್ಗೆಲ್ಲ ತಿಳ್ಕೊಳಕ್ಕೆ ಸಾಧ್ಯನೂ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಪತನ ಒಂದು ಕೃಷ್ಣ ಸೇರಿ 43 ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸಭ್ಯಾತ್ಮಾನಮಾತ್ಮನ ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಚರಂ. ಹರೇ ಕೃಷ್ಣ. ಮಹಾಭಾವವಾದ ಅರ್ಜುನನೇ, ಭೌತಿಕ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇವನ್ನೆಲ್ಲವೂ ಮನುಷ್ಯನು ಮೀರಿದವನು. ಇದನ್ನು ಅರಿತು ಮನಸ್ಸನ್ನು ಉದ್ದೇಶಪೂರ್ವಕವಾದ ಅಲೌಕಿಕ ಬುದ್ಧಿಯಿಂದ ಕೃಷ್ಣ ಪ್ರಜ್ಞೆಯಿಂದ ದೃಢಗೊಳಿಸಬೇಕು. ಹೀಗೆ ಆಧ್ಯಾತ್ಮಿಕ ಶಕ್ತಿಯಿಂದ ಎಂದೂ ತೃಪ್ತಿಪಡಿಸಲು ಸಾಧ್ಯವಿಲ್ಲದ ಈ ಕಾಮ ಎಂಬ ವೈರಿಯನ್ನು ಗೆಲ್ಲಬೇಕು. ಹರೇ ಕೃಷ್ಣ. ಇಲ್ಲಿ ಹೇಗೆ ಕಾಮ ಅಂತ ವೈರಿನ ಗೆಲ್ಬೇಕು ಅಂತ ಹೇಳ್ತಾ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಮೊದ್ಲು ಇಂದ್ರಿಯ, ನಂತರ ಮನಸ್ಸು, ನಂತರ ಬುದ್ಧಿಯನ್ನ ನಿಯಂತ್ರಣ ಮಾಡ್ಬೇಕು. ಜೀವಾತ್ಮ ಎಲ್ಲದಕ್ಕಿಂತ ಉತ್ತಮವಾದದ್ದು ಅಂತ, ಶಕ್ತಿಶಾಲಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಮನಸ್ಸನ್ನು ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಅಂದ್ರೆ ಅವನಲ್ಲಿ ನೆಡಬೇಕು ಅಂತ ಹೇಳ್ತಾರೆ. ಅವನಲ್ಲಿ ನಾವು ಮನಸ್ಸನ್ನ ಇಡಬೇಕು ಮತ್ತು ಕಾಮವೆಂಬ ವೈರಿಯನ್ನ ಗೆಲ್ಬಹುದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಏನಂದ್ರೆ ಈ ಅಧ್ಯಾಯದ ಒಂದು ಮೂಲ ಒಂದು ಸಂದೇಶ ಅಂತ ಹೇಳಿದ್ರೆ, ಮಾತಾಜಿ ಒಂಚೂರು ಕೆಳಗಡೆ ತಗೊಳ್ಳಿ ಮಾತಾಜಿ, ಈ ಭಾಗವತದ ಕೆಳಗಡೆ. ಅಂದ್ರೆ ಈ ಅಧ್ಯಾಯದ ಮೂಲ ಒಂದು ಸಂದೇಶ ಅಧ್ಯಾಯ ಸಾರಸಂಗ ಅಂದ್ರೆ ಐಕ ವಸ್ತಿತ ಅಪರಿಪಕ್ವ ಘಟ್ಟನಲ್ಲಿ ತಾತ್ವಿಕ ಹಕ್ಕುಗಳೇ ಮತ್ತು ಅಭ್ಯಾಸ ಹೇಳುವುದು ಅಭ್ಯಾಸ ಇದಲ್ಲ ಮಾತಾಜಿ. ಇನ್ನ ಕೆಳಗೆ ಮಾತಾಜಿ ಕೆಳಗಡೆ ಇಲ್ಲ ತಳಿತಾರೆ. ಈ ಅಧ್ಯಾಯದ ಮೂಲ ಉದ್ದೇಶ ಅಂತ ಇಲ್ಲಿ ಎಲ್ಲೋ ಬರುತ್ತೆ ಇದೆ. ಅದು ಎಂಟು ಮಾತಾಜಿ, ಅದು ಮುಗ್ದೋಗುತ್ತಲ್ಲಿ ಎಂಡನ ಕರೆಕ್ಟ್. ಅಂದ್ರೆ ಇಲ್ಲಿ ಹೇಳ್ತಾ ಇದೆ ಈ ಮೂಲ ಒಂದು ಅಧ್ಯಾಯದ ಮೂಲ ಉದ್ದೇಶ ಅಂದ್ರೆ ಕೃಷ್ಣ ಪ್ರಜ್ಞೆಯನ್ನ ಕೃಷ್ಣ ಪ್ರಜ್ಞೆಯ ಬಲದಿಂದ ನಾವು ಭೌತಿಕ ಇಂದ್ರಿಯಗಳನ್ನ ಮತ್ತ ಮನಸ್ಸು ಬುದ್ಧಿ ಎಲ್ಲವನ್ನ ನಾವು ಹತೋಟಿಯಲ್ಲಿ ಇಟ್ಕೋಬಹುದು ಅಂತ ಹೇಳ್ತಾರೆ. ಇದ್ದಕ್ಕಿದ್ದಂತೆ ಯಾರು ಹೇಳ್ತಾ ಇದ್ದಾರೆ, ಯಾರು ನಮ್ಮ ಕರ್ಮವನ್ನ ಅಂದ್ರೆ ನಿಯಮಿತ ಏನಿದೆಲ್ಲ ಕೆಲಸಗಳನ್ನ ಮತ್ತೆ ಇವನ್ನೆಲ್ಲ ನಾವು ಬಿಡ್ಬಾರ್ದು ಅಂತ ಹೇಳ್ತಾರೆ. ಬಿಡ್ಬಾರ್ದು, ಅದನ್ನ ಕ್ರಮೇಣ ಕೃಷ್ಣ ಪ್ರಜ್ಞೆಯಲ್ಲಿ ಅಂದ್ರೆ ಟರ್ನ್ ಮಾಡ್ಬೇಕು, ಅದನ್ನ ಅದಕ್ಕೆ ತಿರುಗಿಸ್ಕೋಬೇಕು ಅಂತ. ನಾವು ಮಾಡುವ ಒಂದು ಪ್ರತಿಯೊಂದು ಕೆಲಸವನ್ನ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡ್ಬೇಕು ಅಂತ ಹೇಳ್ತಾರೆ. ತನ್ನ ಶುದ್ಧ ವ್ಯಕ್ತಿತ್ವದ ಕಡೆಗೆ ಬುದ್ಧಿಯನ್ನ ಈ ತರ ಮಾಡಿದಾಗ ನಮ್ಮ ಒಂದು ಶುದ್ಧ ವ್ಯಕ್ತಿತ್ವದ ಕಡೆಗೆ ಬುದ್ಧಿಯನ್ನ ದೃಢವಾಗಿ ನಿರ್ದೇಶಿಸೋಕೆ ಸಾಧ್ಯ ಆಗುತ್ತೆ. ಹೀಗೆ ಮಾಡಿ ಮನುಷ್ಯನ ಒಂದು ಭೌತಿಕ ಇಂದ್ರಿಯಗಳನ್ನ ಈ ತರ ಮಾಡಿದಾಗ ನಮ್ಮ ಭೌತಿಕ ಇಂದ್ರಿಯಗಳ ಪ್ರಭಾವಕ್ಕೆ ಒಳಗಾಗದೆ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ನೆಲೆಗೊಳ್ಳಬಹುದು ಅಂತೇಳಿ ಹೇಳ್ತಾ ಇದ್ದಾರೆ.
ನೆರವಾಗೋದಿಲ್ಲ. ಎಲ್ಲ ಒಂದ್ ಕಡೆ ಇಲ್ಲಿದೆ ಮಾತಾಜಿ ಇಲ್ಲಿ. ತನ್ನ ಶುದ್ಧ ವ್ಯಕ್ತಿತ್ವದ ಕಡೆಗೆ ಬುದ್ಧಿಯನ್ನು ದೃಢವಾಗಿ ನಿರ್ಧರಿಸಾದೆ. ಹೀಗೆ ಮಾಡಿ ಮನುಷ್ಯನು ಭೌತಿಕ ಇಂದ್ರಿಯಗಳ ಮತ್ತು ಮನಸ್ಸಿನ ಪ್ರಭಾವಕ್ಕೆ ಒಳಗದೆ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ನೆಲೆಗೊಳ್ಳುವುದು. ಅಂದ್ರೆ ಈ ತರ ನಾವು ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಂಡು, ಮನಸ್ಸು ಬುದ್ಧಿ ಇಂದ್ರಿಯ ಮತ್ತೆ ಮನಸ್ಸು ಬುದ್ಧಿಯನ್ನ ಕಂಟ್ರೋಲ್ ಮಾಡ್ಕೊಂಡು ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿದ್ರೆ ನಡ್ಕೊಂಡ್ರೆ ನಾವು ಅಂದ್ರೆ ಎಲ್ಲ ಒಂದು ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ನೆಲೆಗೊಳ್ಬಹುದು ಅಂತೇಳಿ, ಪ್ರಭಾವಕ್ಕೊಳಗಾದೆ ಯಾವ್ದಕ್ಕೂ ಒಳಗಾಗದೆ ಇವೆಲ್ಲದಕ್ಕೂ ಒಳಗಾಗದೆ ನಾವು ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ನೆಲೆಗೊಳ್ಬಹುದು ಅಂತೇಳಿ ಒಂದು ಈ ಅಧ್ಯಾಯದಲ್ಲಿ ತಿಳಿದುಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈಗ ಮಾತಾಜಿ ನಮ್ಗೆ 3ನೇ ಅಧ್ಯಾಯ ಕರ್ಮಯೋಗದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿಂದ 4ನೇ ಅಧ್ಯಾಯ ದಿವ್ಯ ಜ್ಞಾನದ ಬಗ್ಗೆ ಮುಂದುವರಿಸೋಣ. ಹರೇ ಕೃಷ್ಣ. ನಾವು ಲೆವೆಲ್ 1 ಅಲ್ಲಿ ನೋಡಿದೀವಿ ದಿವ್ಯ ಜ್ಞಾನ ಅಂದ್ರೆ ಏನು ಅಂತ. ನೆನಪಿದ್ರೆ ಹೇಳ್ಬೋದು. ದಿವ್ಯ ಜ್ಞಾನ ಅಂದ್ರೆ ಯಾವ್ದ್ರ ಬಗ್ಗೆ ನಾವು ತಿಳ್ಕೊತಾ ಇರುವಂತದ್ದು, ಯಾವ ವಿಚಾರವಾಗಿ ತಿಳ್ಕೊತಾ ಇದ್ವಿ ದಿವ್ಯ ಜ್ಞಾನದಲ್ಲಿ? ಹರೇ ಕೃಷ್ಣ. ದಿವ್ಯ ಜ್ಞಾನ ಅಂದ್ರೆ ಭಗವದ್ಗೀತೆಯ ಜ್ಞಾನ. ಭಗವದ್ಗೀತೆಯ ಜ್ಞಾನದ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಭಗವಂತ ತಿಳಿಸ್ಕೊಡ್ತಾ ಇದ್ದಾನೆ. ಮತ್ತೆ ಈ ಒಂದು ಭಗವದ್ಗೀತೆಯ ಜ್ಞಾನ, ಅದರ ಒಂದು ಚರಿತ್ರೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾನೆ. ಆ ಒಂದು ಜ್ಞಾನ ಎಷ್ಟು ಪುರಾತನವಾದದ್ದು, ಮತ್ತೆ ಅದು ಈ ಭೂಮಿಗೆ ಬಂದು ಎಷ್ಟು ವರ್ಷ ಆಯ್ತು, ಈ ಎಲ್ಲ ಒಂದು ಲೆಕ್ಕಾಚಾರವನ್ನ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಮತ್ತೆ ಪರಂಪರೆಗಳ ಬಗ್ಗೆ ತಿಳ್ಕೊತೀವಿ. ನಂತರ ಭಗವಂತನ ಬಗ್ಗೆ ತಿಳ್ಕೊತೀವಿ. ಇಲ್ಲಿ ಮೊದಲಿಗೆ ಈ ಒಂದು ದಿವ್ಯ ಜ್ಞಾನ ಆ ಒಂದು ಅಧ್ಯಾಯ ಪ್ರಾರಂಭ ಆಗುವಂಥದ್ದು ಭಗವಂತನ ಒಂದು ಶ್ಲೋಕದೊಂದಿಗೆ ಪ್ರಾರಂಭ ಆಗ್ತಾ ಇದೆ. ಶ್ರೀ ಭಗವಾನ್ ಉವಾಚ ಇವಂ ವಿವಸ್ವತಿ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾ ಕವಿ ಅಬ್ರವೀತ್. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನು ಹೇಳಿದನು, ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು ನಾನು ವಿವಸ್ವಾನ್ ಎಂದರೆ ಸೂರ್ಯನಿಗೆ ಹೇಳಿದೆನು. ವಿವಸ್ವಾನನು ಅದನ್ನು ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳಿದನು. ಮನುವು ಇಕ್ಷ್ವಾಕುವಿಗೆ ಹೇಳಿದನು. ಅಂದ್ರೆ ಈಗ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಕೃಷ್ಣ, ನಾನು ಈಗ ನಿನಗೆ ಏನು ಜ್ಞಾನ ತಿಳಿಸ್ಕೊಡ್ತಾ ಇದ್ದೀನಿ, ಈ ಜ್ಞಾನವನ್ನ ನಾನು ಈ ಮೊದಲು ಅಂದ್ರೆ ಇದೇ ಮೊದಲನೇ ಬಾರಿಗೆ ನಿನಗೆ ಹೇಳ್ತಿರುವಂತದ್ದಲ್ಲ. ನಿನಗೆ ಹೇಳೋದಕ್ಕೂ ಅನೇಕ ವರ್ಷಗಳ ಹಿಂದೆ ನಾನು ಇದನ್ನ ಇನ್ನು ಅನೇಕ ಜನರಿಗೆ ಹೇಳಿದ್ದೀನಿ. ಅದರಲ್ಲಿ ಒಂದು ಉದಾಹರಣೆಗೆ ಹೇಳ್ತಾ ಇದ್ದಾನೆ ಭಗವಂತ, ನಾನು ವಿವಸ್ವಾನನಿಗೆ ಹೇಳಿದೆ ಅಂತ. ಆದ್ರೆ ಈ ಒಂದು ಕ್ಯಾಲ್ಕುಲೇಷನ್ಸ್ ಇವತ್ತಿನ ಒಂದು ಬ್ರಹ್ಮನ ಆಯಸ್ಸು ಇದ್ರಲ್ಲೆಲ್ಲ ಬರುವಂತದ್ದು ಏನಂದ್ರೆ ಮನ್ವಂತರಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಅಂದ್ರೆ ಒಂದು ಬ್ರಹ್ಮನ ಒಂದು ಹಗಲು ಕಲ್ಪ, ಅದರಲ್ಲಿ 14 ಜನ ಮನುಗಳು ಬಂದು ಹೋಗ್ತಾರೆ. ಇವಾಗ ಇರುವಂತ ಒಂದು ಮನ್ವಂತರ, ಅದು 7ನೇ ಮನ್ವಂತರ, ವೈವತ್ಸರ ಮನ್ವಂತರ ಅಂತ ಹೇಳ್ತಾರೆ. ಈ ಮನ್ವಂತರದಲ್ಲಿ ಆ ಒಂದು ಅಂದ್ರೆ ಪ್ರತಿಯೊಂದು ಇಂದ್ರ ಇರ್ಬೋದು ಅಥವಾ ಸೂರ್ಯ ಇರ್ಬೋದು, ಹೀಗೆ ಪ್ರತಿಯೊಂದು ಏನಂತ ಹೇಳ್ತೀವಿ ಅದೆಲ್ಲವೂ ಕೂಡ ಒಂದು ಪದವಿ ಇದ್ದ ಹಾಗೆ ಅಂತ ಹೇಳ್ತಾರೆ. ಆದ್ರೆ ಈ ಭೂಲೋಕಕ್ಕೆ ಒಬ್ಬ ಚಕ್ರವರ್ತಿಯಾಗಿ ಯಾರಾದ್ರೂ ರಾಜನಿದ್ರೆ, ಅಂದ್ರೆ ಅನೇಕ ರಾಜರುಗಳು ಆ ರೀತಿ ಇದ್ರು ಅಂದ್ರೆ ಇಡೀ ಭೂಮಂಡಲವನ್ನು ಅವರು ಆಳ್ತಿದ್ರು. ಉದಾಹರಣೆಗೆ ಯುಧಿಷ್ಠಿರ ಮಹಾರಾಜ ಆಳ್ತಿದ್ದ, ನಂತರ ಭರತ ಮಹಾರಾಜ ಆಳ್ತಿದ್ದ, ಪರೀಕ್ಷಿತ ಮಹಾರಾಜ ಆಳ್ತಿದ್ದ. ಅವರೆಲ್ಲರೂ ಕೂಡ ಚಕ್ರವರ್ತಿಗಳು, ಅಂದ್ರೆ ಇಡೀ ಒಂದು ಭೂಮಂಡಲಕ್ಕೆ ಅವರು ರಾಜರಾಗಿದ್ರು. ಅದೇ ರೀತಿ ಈ ಒಂದು ಸೂರ್ಯಮಂಡಲ ಏನಿದೆ ಅಲ್ಲಿ ಒಂದು ವ್ಯಕ್ತಿ ಇದ್ದಾನೆ, ಅವನ ಹೆಸರು ವಿವಸ್ವಾನ್. ಅಂದ್ರೆ ಆ ಒಂದು ಸೂರ್ಯಮಂಡಲಕ್ಕೆ ಒಬ್ಬ ರಾಜನಾಗಿ ಅದನ್ನ ಆಳ್ವಿಕೆ ಮಾಡ್ತಾ ಇರುವಂತವನು ಸೂರ್ಯದೇವ, ಅವನ ಹೆಸರು ವಿವಸ್ವಾನ್. ಅವನಿಗೆ ಭಗವಂತ ಈ ಒಂದು ಜ್ಞಾನವನ್ನ, ಆಧ್ಯಾತ್ಮಿಕ ಜ್ಞಾನವನ್ನ ನಾನು ತಿಳಿಸಿದ್ದೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆ ನಂತರ ಏನಾಯ್ತು, ಆ ಜ್ಞಾನವನ್ನ ತನ್ನ ಮಗನಾದ ವೈವತ್ಸರ ಮನು ಅಂತ ಹೇಳ್ತಾರೆ, ವಿವಸ್ವಾನನ ಮಗನನ್ನ ಅವನಿಗೆ ಸೂರ್ಯದೇವ ಹೇಳಿದ. ನಂತರ ತಂದೆಯಿಂದ ಮನು ಅದನ್ನ ಅವನೇನ್ ಮಾಡ್ತಾನೆ, ಅವನ ಮಗನಾದ ಇಕ್ಷ್ವಾಕುವಿಗೆ ಹೇಳಿದ. ಹೀಗೆ ಈ ಇಕ್ಷ್ವಾಕು ವಂಶದ ಬಗ್ಗೆ ಕೂಡ ಕೇಳಿದೀವಿ. ಹರೇ ಕೃಷ್ಣ. ಇಕ್ಷ್ವಾಕು ವಂಶ ಅದು ಯಾರ ವಂಶದಲ್ಲಿ ಬರುತ್ತೆ ಅಂತ ನೆನಪಿದ್ಯಾ? ನಾವು ಇದನ್ನ ಲೆವೆಲ್ 1 ಅಲ್ಲಿ ಕೂಡ ತಿಳ್ಕೊಂಡಿದ್ದೀವಿ. ಇಕ್ಷ್ವಾಕು ವಂಶ ರಾಮನ ವಂಶನ ಮಾತಾಜಿ? ಹಾ ಪ್ರಭುಜಿ, ರಾಮನ ವಂಶ. ರಾಮನ ವಂಶದಲ್ಲಿ, ಆ ರಘು ವಂಶದಲ್ಲಿ ಈ ಒಂದು ಜ್ಞಾನ ತಿಳಿದು ಬಂತು ಅಂತ, ಹರಿದು ಬಂತು ಅಂತ. ಈ ಒಂದು ರಾಮನ ವಂಶ ಅಂತಂದ್ರೆ ಇದು ತ್ರೇತಾಯುಗದ ಕಾಲದ ಬಗ್ಗೆ ಹೇಳ್ತಾ ಇದ್ದಾರೆ. ತ್ರೇತಾಯುಗಕ್ಕೂ ಮೊದಲು ಬಂದಿರುವಂತದ್ದು ಅಂತ ತಿಳಿಸ್ತಾ ಇದ್ದಾರೆ. ತ್ರೇತಾಯುಗಕ್ಕೂ ಮೊದಲೇ ಭಗವಂತ ಸೂರ್ಯದೇವನಿಗೆ ಈ ಜ್ಞಾನವನ್ನ ಹೇಳಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಇದನ್ನ ಕೇಳಿದಾಗ ಅರ್ಜುನನಿಗೆ ಅನ್ಸುತ್ತೆ, ಏನ್ ಹೇಳ್ತಾ ಇದ್ದಾನೆ ಭಗವಂತ,
ಭಗವಂತನಿಗೂ ನನಗೂ ಒಂದೇ ವಯಸ್ಸು. ಈಗ ಭಗವಂತ ಹೇಗೆ ತ್ರೇತಾಯುಗದಷ್ಟು ಅದಕ್ಕೂ ಹಿಂದಿನಷ್ಟು ಹಿಂದಕ್ಕೆ ಹೋಗಿ ಅವನು ಈ ಜ್ಞಾನವನ್ನ ಸೂರ್ಯನಿಗೆ ಹೇಳಕ್ಕೆ ಸಾಧ್ಯ ಅನ್ನುವಂಥದ್ದು ಅವನಿಗೆ ಒಂದು ಆಶ್ಚರ್ಯ ಆಗುತ್ತೆ, ಮತ್ತೆ ಪ್ರಶ್ನೆ ಕೂಡ ಅವನ ಮನಸ್ಸಿನಲ್ಲಿ ಮೂಡುತ್ತೆ. ಅಂದರೆ ಸೌರವ್ಯೂಹದ ಎಲ್ಲ ಗ್ರಹಗಳಿಗೆ ಮೂಲ ಸೂರ್ಯ ಲೋಕ. ಇದರ ರಾಜನಾದ ಸೂರ್ಯದೇವನಿಗೆ ಈ ಕಲ್ಪದಲ್ಲಿ ವಿವಸ್ವಾನ್ ಎಂದು ಹೆಸರು. ಬ್ರಹ್ಮ ಸಂಹಿತೆಯಲ್ಲಿ ಹೀಗೆ ಹೇಳ್ತಾರೆ. ಅಂದ್ರೆ ಬ್ರಹ್ಮ ಸಂಹಿತೆ ಅಂತ ಅನ್ನುವಂಥದ್ದು ಬ್ರಹ್ಮ ಅವನಿಗೆ ಸಾಕ್ಷಾತ್ಕಾರ ಆದಾಗ, ಅಂದ್ರೆ ಭಗವಂತನನ್ನ ಅವನು ಆ ಮುಖಾಮುಖಿ ನೇರವಾಗಿ ನೋಡಿದಾಗ ಅವನು ಹೇಳಿದಂತಹ ಒಂದು ಶ್ಲೋಕಗಳಿಂದ ಬಂದಿರುವಂತಹ ಒಂದು ಭಾಗ ಇದು. ಅಂದ್ರೆ ಅವನು ಹೇಗೆ ಭಗವಂತನನ್ನ ಸ್ತುತಿಗಳನ್ನ ಮಾಡ್ತಾನೆ ಅಂತ. ಯಚ್ಚಕ್ಷುರೇಶು ಸವಿತಾ ಸಕಲಾಗ್ರಹಾಣಾಂ ರಾಜಾ ಸಮಸ್ತ ಸುರಮೂರ್ತಿ ಅಶೇಷ ತೇಜ ಯಸ್ಯಜ್ಞ ಭ್ರಮತಿ ಸಂಭೃತ ಕಾಲಚಕ್ರೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಬ್ರಹ್ಮದೇವ ಹೇಳ್ತಿರುವಂತದ್ದು ದೇವೋತ್ತಮ ಪರಮ ಪುರುಷನಾದ ಗೋವಿಂದನು ಅಂದ್ರೆ ಕೃಷ್ಣ ನಾನು ಅಂದ್ರೆ ಅವನನ್ನ ನಾನು ಪೂಜಿಸ ಬಯಸ್ತೇನೆ. ಅವನು ಆದಿಪುರುಷ, ಎಲ್ಲ ಗ್ರಹಗಳ ರಾಜನಾದ ಸೂರ್ಯನು ಅವನ ಆಜ್ಞೆಯಂತೆ ಅಗಾಧ ಶಕ್ತಿಯನ್ನು ಶಾಖವನ್ನು ಪಡೆದಿರುತ್ತಾನೆ. ಸೂರ್ಯನು ಭಗವಂತನ ಕಣ್ಣಿನ ಪ್ರತಿನಿಧಿ. ಆತ ಆಜ್ಞೆಯಂತೆ ಸೂರ್ಯನು ತನ್ನ ಪಥದಲ್ಲಿ ಚಲಿಸುತ್ತಾನೆ. ಇಲ್ಲಿ ಸೂರ್ಯನ ಒಂದು ಮಹತ್ವವನ್ನು ಕೂಡ ಒಂದು ಭಗವಂತನ ಸ್ತುತಿ ಮಾಡುವಾಗ ಬ್ರಹ್ಮ ಹೇಳ್ತಾ ಇರುವಂತದ್ದು. ಸೂರ್ಯ ಅಂದ್ರೆ ಯಾರು ಅಂತಂದ್ರೆ ಎಲ್ಲ ಸಕಲ ಗ್ರಹಗಳ ರಾಜ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಸೌರಮಂಡಲದಲ್ಲಿ ಸೂರ್ಯ ಇಲ್ಲ ಅಂತಂದ್ರೆ ಬೇರೆ ಉಳಿದ ಗ್ರಹವ್ಯೂಹಗಳು ಅದು ಏನೋ ಅಲ್ಲಿ ಇದೆ, ಅದ್ಯಾವುದು ಕೂಡ ಅಸ್ತಿತ್ವದಲ್ಲಿ ಇರ್ತಾ ಇರ್ಲಿಲ್ಲ. ಹೀಗೆ ಆ ಸೂರ್ಯ ಅನ್ನುವಂಥದ್ದು ಎಲ್ಲ ಗ್ರಹಗಳ ರಾಜ. ಮತ್ತೆ ಆ ಸೂರ್ಯನಲ್ಲಿ ಯಾರಿದ್ದಾನೆ, ಒಬ್ಬ ವ್ಯಕ್ತಿ ವಿವಸ್ವಾನ್, ಅವನು ಈ ಒಂದು ಶಕ್ತಿಯನ್ನ ಶಾಖವನ್ನ ಎಲ್ಲಿಂದ ಪಡಿತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಶಕ್ತಿ ಬರ್ತಾ ಇರುವಂತದ್ದು ಸ್ವತಃ ಭಗವಂತನಿಂದಲೇ. ಭಗವಂತನಿಂದ ಅವನು ಈ ಒಂದು ಶಾಖ ಬೆಳಕನ್ನ ಪಡಿತಾ ಇದ್ದಾನೆ. ಮತ್ತೆ ಅವನನ್ನ ಒಂದು ಏನಂತ ಹೇಳ್ತಾರೆ, ವಿಶ್ವರೂಪ ದರ್ಶನದಲ್ಲಿ ಹೇಳ್ತಾರೆ. ಅಂದ್ರೆ ಚಂದ್ರ ಮತ್ತೆ ಸೂರ್ಯ ಇಬ್ಬರು ಕೂಡ ಭಗವಂತನ ಕಣ್ಣುಗಳಿದ್ದ ಹಾಗೆ ಅಂತ. ಅಂದ್ರೆ ಅವನು ಭಗವಂತನ ಕಣ್ಣಿನ ಪ್ರತಿನಿಧಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈ ಎಲ್ಲ ಗ್ರಹವ್ಯೂಹಗಳು ಅದು ತನ್ನ ಪಥದಲ್ಲಿ ಇರುವಂತೆ ಮಾಡ್ತಾ ಇರುವಂತದ್ದು ಸೂರ್ಯನ ಒಂದು ಆಜ್ಞೆಯಂತೆ ಅನ್ನೋದನ್ನ ಇಲ್ಲಿ ಬ್ರಹ್ಮ ಸ್ವತಃ ಹೇಳ್ತಾ ಇರುವಂತದ್ದು. ಹೀಗೆ ಸೂರ್ಯ ಗ್ರಹ ಅನ್ನುವಂಥದ್ದು ರಾಜ ವಿವಸ್ವಾನ್ ಎಂಬ ಹೆಸರಿನ ಸೂರ್ಯದೇವನು ಸೂರ್ಯ ಗ್ರಹವನ್ನು ಆಳುತ್ತಾನೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಈ ಸೂರ್ಯ ಗ್ರಹವನ್ನು ಆಳ್ತಾ ಇರುವಂತದ್ದು ವಿವಸ್ವಾನ್ ಅನ್ನುವಂತಹ ವ್ಯಕ್ತಿ ಅಲ್ಲಿದ್ದಾನೆ ಅಂತ ನಾವ್ ಅನ್ಕೋತೀವಿ. ಸೂರ್ಯ ಅಂತಂದ್ರೆ ಅಲ್ಲಿ ಅಷ್ಟೊಂದು ಬೆಂಕಿ, ಆ ಬೆಂಕಿ ಎಂತಹ ಜ್ವಾಲೆ ಅಂತಂದ್ರೆ ಅಂತಹ ಒಂದು ಬೆಂಕಿಯಲ್ಲಿ ಒಂದು ಜೀವಿ ಇರೋದಕ್ಕೆ ಸಾಧ್ಯನಾ ಅಂತ. ಆದ್ರೆ ವಾಸ್ತವದಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ ಆಚಾರ್ಯರು, ಇಡೀ ಬ್ರಹ್ಮಾಂಡ ಏನಿದೆ ಎಲ್ಲ ಎಲ್ಲ ಜಾಗನೂ ಕೂಡ, ಎಲ್ಲಾ ಪ್ರದೇಶನೂ ಕೂಡ ಕಂಪ್ಲೀಟ್ ಆಗಿ ಜೀವಿಗಳಿಂದ ಆವರಿಸ್ಕೊಂಡಿದೆ ಅಂತ ಹೇಳ್ತಾರೆ. ಆದ್ರೆ ಕೆಲವೊಂದು ಜೀವಿಗಳು ನಾವು ಕಾಣ್ತೀವಿ, ಕೆಲವೊಂದು ಜೀವಿಗಳು ನಮ್ಮ ಇಂದ್ರಿಯ ಗೋಚರ ಅಲ್ಲ. ಆದ್ರೆ ಈ ದೇವತೆಗಳಿರ್ಬೋದು, ಭಗವಂತ ಇರ್ಬೋದು, ಈ ಸೂರ್ಯದೇವ ಇರ್ಬೋದು, ಇವರೆಲ್ಲರೂ ಕೂಡ ನಮ್ಮ ಅಗೋಚರ, ನಮ್ಮ ಕಣ್ಣಿಗೆ ಕಾಣಿಸುವಂತವ್ರಲ್ಲ. ಅಂದ್ರೆ ನಮಗೆ ಆ ಸಾಮರ್ಥ್ಯ ಇಲ್ಲ ಅವರನ್ನ ನೋಡ್ಲಿಕ್ಕೆ. ಅದ್ರಲ್ಲಿ ಹಾಗಂದ ಮಾತ್ರಕ್ಕೆ ಅವರು ಇಲ್ಲ ಅಂತಲ್ಲ, ಅವರು ಅಲ್ಲಿ ಇದ್ದಾರೆ. ಮತ್ತೆ ಅವರು ಈ ಸೌರಮಂಡಲವನ್ನ ಅವರು ಆಳ್ತಾ ಇದ್ದಾರೆ. ಮತ್ತೆ ಅವರಿಗೆ ಈ ಒಂದು ಬೆಳಕು ಶಾಖ ಕೊಡುವಂತಹ ಶಕ್ತಿ ಸ್ವತಃ ಭಗವಂತ ಕೃಷ್ಣನಿಂದಲೇ ಅವರಿಗೆ ಸಿಗ್ತಿರುವಂತದ್ದು. ಅಂದ್ರೆ ಅವನ ದೇಹದಿಂದ ಬರ್ತಿರುವಂತಹ ಬ್ರಹ್ಮಜ್ಯೋತಿ ಏನಿದೆ, ಆ ಜ್ಯೋತಿಯಿಂದ ಆ ಒಂದು ಸೋರ್ಸ್ ಅಂತ ಹೇಳ್ತಾರೆ, ಅಲ್ಲಿಂದಲೇ ಈ ಒಂದು ಸೂರ್ಯನಿಗೆ ಆ ಶಕ್ತಿ ಅನ್ನುವಂಥದ್ದು ಕೂಡ ಸಿಗ್ತಿರುವಂತದ್ದು. ಹೀಗೆ ಅಂತಹ ಒಂದು ಸೂರ್ಯನಿಗೆ ಇಲ್ಲಿ ಭಗವಂತ ಈ ಭಗವದ್ಗೀತೆಯ ಶಾಸ್ತ್ರವನ್ನ ತಿಳಿಸ್ಕೊಟ್ಟ ಅವನ ಮೊದಲ ಶಿಷ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಭಗವದ್ಗೀತೆ ಈ ಭೂಮಿಗೆ ಬಂದು ಎಷ್ಟು ವರ್ಷ ಆಯ್ತು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಬೇಕು ಅಂತಂದ್ರೆ ಮಹಾಭಾರತದ ಒಂದು ಶ್ಲೋಕವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ತ್ರೇತಾಯುಗಾದೌ ಚ ತಥೋ ವಿವಸ್ಮಾನ್ ಮನವೇದದೌ ಮನುಷ್ಯಾಲೋಕ ನೃತ್ಯರ್ಥಂ ಸುತಯೇ ಇಕ್ಷ್ವಾಕವೇದದೌ ಇಕ್ಷ್ವಾಕುಣಾ ಚ ಕಥಿತೋ ವ್ಯಾಪ್ಯ ಲೋಕಾನ್ ಅವಸ್ಥಿತಃ. ಪರಮಪ್ರಭುವಿನೊಂದಿಗೆ ಸಂಬಂಧಿಸಿದ ಈ ಶಾಸ್ತ್ರವನ್ನು ವಿವಸ್ವಾನ್ ಮನುವಿಗೆ ತ್ರೇತಾಯುಗದ ಪ್ರಾರಂಭದಲ್ಲಿ ಉಪದೇಶಿಸಿದ. ಈಗ ದ್ವಾಪರ ಯುಗದಲ್ಲಿ ಭಗವಂತ ಅರ್ಜುನನಿಗೆ ತಿಳಿಸ್ತಾ ಇರುವಂತದ್ದು. ಆದ್ರೆ ಅವನು ಹೇಳ್ತಾ ಇರುವಂತಹ ವಿಚಾರ ಏನು ಅಂದ್ರೆ, ಅದಕ್ಕೂ ಮೊದಲು ತ್ರೇತಾಯುಗದಲ್ಲಿ ಅವನು ಈ ಒಂದು ಜ್ಞಾನವನ್ನು ಅವನು ತನ್ನ ಒಂದು ಪ್ರಥಮ ಶಿಷ್ಯನಾದ ಸೂರ್ಯನಿಗೆ ಹೇಳಿದ್ದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಮಾನವ ಕುಲದ ತಂದೆಯಾದ ಮನು ಅದನ್ನ ತನ್ನ ಮಗ ಇಕ್ಷ್ವಾಕುವಿಗೆ, ಅಂದ್ರೆ ಇವರೆಲ್ಲರೂ ಕೂಡ ರಾಜರು, ರಾಜ ಪರಂಪರೆಯಲ್ಲಿ ಈ ಒಂದು ಜ್ಞಾನ ಅನ್ನುವಂಥದ್ದು ಸಾಗಿ ಬರ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಕ್ಷ್ವಾಕು ಭೂಗ್ರಹ ರಾಜ, ಮತ್ತೆ ಅವನು ರಘುವಂಶದ ಮೂಲ ಪುರುಷ. ಶ್ರೀರಾಮಚಂದ್ರ ಈ ವಂಶದಲ್ಲಿ ಅವತರಿಸ್ತಾನೆ. ಆದ್ದರಿಂದ ಭಗವದ್ಗೀತೆ ಇಕ್ಷ್ವಾಕು ಮಹಾರಾಜನ ಕಾಲದಿಂದ ಮಾನವ ಕುಲದಲ್ಲಿ ಬಂದಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈಗ 4 ಯುಗಗಳು ಇದೆ ಅಂತ ನಾವು ತಿಳ್ಕೊಂಡಿದೀವಿ. ಯಾವ್ದೆಲ್ಲ 4 ಯುಗಗಳು ನಾವು ತಿಳ್ಕೊಂಡಿರುವಂತದ್ದು ಹರಿಕೃಷ್ಣ?
ದ್ವಾಪರ ಯುಗ, ಮಾತಾಜಿ ತ್ರೇತಾಯುಗ, ಕೃತಯುಗ, ಮೂರಾಯ್ತು ಮಾತಾಜಿ. ಇನ್ನೊಂದು ಕಲಿಯುಗ. ಇನ್ನೊಂದು ಸತ್ಯಯುಗ, ದ್ವಾಪರ ಯುಗ, ತ್ರೇತಾಯುಗ, ಕಲಿಯುಗ. ಹಾ, ಅಲ್ವಾ ಹೌದು ಮಾತಾಜಿ? ಪ್ರಭುಜಿ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಈಗ ಅದಕ್ಕೆ ಒಂದೊಂದು ಸಮಯ ಅಂತ ಇದೆ, ಇಷ್ಟು ಅವಧಿ ಈ ಒಂದು ಯುಗ ಅನ್ನುವಂಥದ್ದು ಇರುತ್ತೆ ಅಂತ. ಕಲಿಯುಗಕ್ಕೆ ಹೇಳಿರುವಂಥದ್ದು 4,32,000 ವರ್ಷಗಳು. ಅದನ್ನ 2 ಪಟ್ಟು ಮಾಡಿದಾಗ ಅದು ದ್ವಾಪರ ಯುಗ. ಒಂದು 8 ಲಕ್ಷ, ಅದು ಚೇಂಜ್ ಬರುತ್ತೆ, ಅದನ್ನ ತೋರಿಸಿಲ್ಲ ಅಲ್ಲಿ ಅವರು. 8,64,000 ಬರುತ್ತೆ ದ್ವಾಪರ ಯುಗ. ತ್ರೇತಾಯುಗ ಅದರ 3 ಪಟ್ಟು, ಅಂದ್ರೆ 12 ಲಕ್ಷದ ಇನ್ನು ಸರಿಸುಮಾರು ಅಂತ ಹಾಕಿದ್ದಾರೆ, ಎಕ್ಸಾಕ್ಟ್ ಹಾಕಿಲ್ಲ. ಮತ್ತೆ ಇನ್ನೊಂದು ಸತ್ಯಯುಗ 4 ಪಟ್ಟು ಜಾಸ್ತಿ ಆಗುತ್ತೆ. ಹೀಗೆ ಒಂದಕ್ಕಿಂತ ಒಂದು ಆ, ಹೆಚ್ಚುತ್ತಾ ಹೋಗುತ್ತೆ. ಹೀಗೆ ಒಂದು ಅವಧಿಯನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಅಂದ್ರೆ ಆ, ಈ ಒಂದು ಸೂರ್ಯನ ಅಂದ್ರೆ ಬ್ರಹ್ಮನ ಕಲ್ಪದಲ್ಲಿ 17 ಜನ ಮನುಗಳು ಬಂದು ಹೋಗ್ತಾರೆ. ಆ ಲೆಕ್ಕಾಚಾರದ ಪ್ರಕಾರ ಆ 1,000 ದಿವ್ಯ ಯುಗಗಳು ಅಂತ ಹೇಳ್ತಾರೆ. ಈ ಒಂದು 4 ಯುಗಗಳು ಸೇರಿದ್ರೆ ಒಂದು ದಿವ್ಯ ಯುಗ ಅಂತ ಕರೀತಾರೆ. ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ, ಸತ್ಯಯುಗ, ಈ 4 ಸೇರಿಸಿದ್ರೆ ಅದನ್ನ ಒಂದು ದಿವ್ಯ ಯುಗ ಅಂತ ಹೇಳ್ತಾರೆ. ಈಗ ಒಂದಕ್ಕೊಂದು ಯಾವ ರೀತಿ ಹೆಚ್ಚುತ್ತೆ ಅಂತ ನಾವು ನೋಡಿದೀವಿ. ಹಾಗೆ ನೋಡಿದ್ರೆ ಕಲಿಯುಗ ಅದಕ್ಕಿಂತ 2 ಪಟ್ಟು ಅಂತಂದ್ರೆ ದ್ವಾಪರ ಯುಗ ಅದು 3 ಆಗುತ್ತೆ. ಮತ್ತೆ ಕಲಿಯುಗಕ್ಕಿಂತ 3 ಪಟ್ಟು ಅಂತಂದ್ರೆ ಅದು ತ್ರೇತಾಯುಗ ಅಂತಂದಾಗ 7 ಆಗುತ್ತೆ, ಅಲ್ಲ 6 ಆಗುತ್ತೆ. ನಂತರ 4ರಷ್ಟು ಸತ್ಯಯುಗ ಅಂತಂದಾಗ 10ರಷ್ಟು ಈ ಒಂದು ದಿವ್ಯಯುಗ ಅನ್ನುವಂಥದ್ದು. ಕಲಿಯುಗದ 10 ಪಟ್ಟು ಹೆಚ್ಚಿದ್ರೆ ಆ ಅದು ಒಂದು ದಿವ್ಯಯುಗ ಅಂತ ಕರಿತೀವಿ. ಅಂತಹ ಒಂದು 1000 ದಿವ್ಯಯುಗಗಳು ಸೇರಿದ್ರೆ ಒಂದು ಬ್ರಹ್ಮನ ಒಂದು ಕಲ್ಪ ಅಂತ ಕರೀತಾರೆ. ಈ ಎಲ್ಲ ಲೆಕ್ಕಾಚಾರ ನಾವು ಯಾಕೆ ಮಾಡಿದ್ವಿ ಅಂತಂದ್ರೆ ಮನುವಿನ ಒಂದು ಲೆಕ್ಕಾಚಾರ ನಮ್ಗೆ ಬ್ರಹ್ಮನ ಒಂದು ದಿನದಲ್ಲಿ ಬರುವಂತಹ ಕಾರಣದಿಂದ ಸಿಗುತ್ತೆ. ಅಂದ್ರೆ ಬ್ರಹ್ಮನ ಒಂದು ಕಲ್ಪದಲ್ಲಿ 14 ಜನ ಮನುಗಳು ಬಂದು ಹೋಗ್ತಾರೆ ಅಂತ ನಾವು ನೋಡಿದ್ವಿ. ಆ ಕಾರಣದಿಂದ ಇಲ್ಲಿ ಆ ವಿವಸ್ವಾನನ ಲೆಕ್ಕ ನಮ್ಗೆ ಸಿಗೋದಿಲ್ಲ. ಅಂದ್ರೆ ವಿವಸ್ವಾನ್ ಯಾವಾಗ ಅವನಿಗೆ ಆ ಭಗವಂತ ಉಪದೇಶ ಮಾಡಿದ್ದಾನೆ ಅಂತದ್ದು ಸಿಗೋದಿಲ್ಲ. ಆದ್ರೆ ವಿವಸ್ವಾನನಿಂದ ತನ್ನ ಮಗ ಮನುವಿಗೆ ಬಂತು ಅಂತಂದಾಗ ವೈವತ್ಸರ ಮನು, ಅಂದ್ರೆ ಅವನು 7ನೇ ಮನುವಿಗೆ ಹೇಳಿರುವಂತಹ ಕಾಲವನ್ನು ನಾವು ಕಂಡುಹಿಡಿಯೋದಕ್ಕೆ ಹೀಗೆ ಕಲ್ಪ ಅಂದ್ರೆ ಬ್ರಹ್ಮನ ಒಂದು ದಿನದ ಒಂದು ಲೆಕ್ಕಾಚಾರದ ಮೂಲಕ ಅದನ್ನ ತಿಳ್ಕೊತೀವಿ. ಹಾಗೆ ನೋಡಿದ್ರೆ ಆ ಮನುವಿಗೆ ಯಾವಾಗ ಭಗವಂತ ಹೇಳಿರುವಂತದ್ದು, ಅಂದ್ರೆ ಯಾವಾಗ ಸೂರ್ಯದೇವ ಹೇಳಿರುವಂತದ್ದು ಅಂತಂದ್ರೆ ಅದು 12,04,00,000 ವರ್ಷಗಳ ಹಿಂದೆ ಈ ಒಂದು ವಿಚಾರವನ್ನ ಭಗವಂತ ಅದಕ್ಕೂ ಮೊದಲೇ ಸೂರ್ಯನಿಗೆ ಇಲ್ಲಿ ತಿಳಿಸಿದ್ದ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಇದು ತುಂಬಾ ಪುರಾತನವಾದಂತಹ ಒಂದು ಜ್ಞಾನ. ಭೂಮಿಗೆ ಬಂದೇ ಇಷ್ಟೊಂದು ಕಾಲಗಳು ಆಗೋಗಿದೆ ಅಂತಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಈ ಜ್ಞಾನವನ್ನು ಅಪೌರುಷೇಯ ಅಂತ ಹೇಳ್ತಾ ಇದ್ದಾರೆ. ಅಪೌರುಷೇಯ ಅಂದ್ರೆ ಸಾಧಾರಣ ವ್ಯಕ್ತಿಗಳು ಈ ಒಂದು ಜ್ಞಾನವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ 4 ದೋಷಗಳಿದೆ ಅಂತ ಹೇಳ್ತಾರೆ. ನೆನಪಿದೆಯಾ ಯಾರಿಗಾದ್ರೂ? ಅಂದ್ರೆ ಮನುಷ್ಯರಲ್ಲಿ ಇರುವಂತಹ 4 ದೋಷಗಳು ಯಾವುದು ಅಂತ? ಹರೇ ಕೃಷ್ಣ. ಸಾಮಾನ್ಯವಾಗಿ ಮನುಷ್ಯರಲ್ಲಿ 4 ದೋಷಗಳಿದೆ ಅಂತ ಹೇಳ್ತಾರೆ. ಯಾವ್ದೆಲ್ಲ 4 ದೋಷಗಳು ಅಂತಂದ್ರೆ, ನಾವು ತಪ್ಪು ಮಾಡ್ತೀವಿ, ಮೋಸ ಮಾಡ್ತೀವಿ, ಮತ್ತೆ ಆ ನಮ್ಮ ಒಂದು ಇಂದ್ರಿಯಗಳು ಅಪರಿಪೂರ್ಣ, ಮತ್ತೆ ನಾವು ಭ್ರಮೆಯಲ್ಲಿ ಸದಾ ಇರ್ತೀವಿ. ಈ ದೋಷಗಳು ಇರುವ ಕಾರಣ ನಾವು ಏನನ್ನಾದ್ರೂ ಮಾಡ್ತೀವಿ ಅಂತಂದ್ರೆ ಆ ಕಾರ್ಯ ಅದು ಪರಿಪೂರ್ಣ ಅನ್ನಿಸ್ಕೊಳ್ಳೋದಿಲ್ಲ. ಆದ್ರೆ ಈ ಒಂದು ದಿವ್ಯ ಜ್ಞಾನ ಭಗವಂತನಿಂದ ನೇರವಾಗಿ ಬಂದಿರುವಂತದ್ದು, ಅದು ಸಾಧಾರಣ ಮನುಷ್ಯ ಕೊಟ್ಟಂತದ್ದಲ್ಲ. ಆ ಕಾರಣದಿಂದ ಇಲ್ಲಿ ಆ ಶಾಸ್ತ್ರದಲ್ಲಿ ಯಾವುದೇ ಒಂದು ದೋಷ ಅನ್ನುವಂಥದ್ದಿಲ್ಲ. ಆದ ಕಾರಣ ಅದನ್ನ ಅಪೌರುಷೇಯ ಅಂತ ಇಲ್ಲಿ ಕರೀತಾ ಇದ್ದಾರೆ. ಆದ್ರೆ ಅದು ಭಗವದ್ಗೀತೆಯ ಇಲ್ಲಿ ಹೇಳ್ತಾ ಇದ್ದಾರೆ, ಐಹಿಕ ವಿವಾದ ನಿರತರು ತಮಗೆ ತೋರಿದಂತೆ ಭಗವದ್ಗೀತೆಯನ್ನು ಕುರಿತು ಊಹಿಸಬಹುದು. ಅಂದ್ರೆ ಅನೇಕ ಜನ ಈ ಒಂದು ಎಡಿಷನ್ಸ್ ಕೊಟ್ಟಿದ್ದಾರೆ, ಭಗವದ್ಗೀತೆಗೆ ವ್ಯಾಖ್ಯಾನಗಳನ್ನ ಬರೆದಿದ್ದಾರೆ ಅಂತ. ಆದ್ರೆ ಆ ಎಲ್ಲಾ ಒಂದು ಎಡಿಷನ್ಸ್ ಯಥಾರೂಪದ ಹಾಗೆ ಇಲ್ಲ. ಅಂದ್ರೆ ಪ್ರಭುಪಾದರು ಬರೆದಿರುವಂತ ಯಥಾರೂಪದ ಹಾಗೆ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಪರಂಪರೆಯಿಂದ ಅದು ಬಂದಿಲ್ಲ ಅಂತ. ಯಾವುದೆಲ್ಲ ಒಂದು ಜ್ಞಾನ ಪರಂಪರೆಯಲ್ಲಿ ಸಾಗಿ ಬರುತ್ತೆ ಅದಕ್ಕೆ ಅದರದೇ ಆದ ಒಂದು ಮಹತ್ವ ಇರುತ್ತೆ. ಅದಕ್ಕೆ ಯಾವ ಮಹತ್ವ ಇರುತ್ತೆ ಅಂತಂದ್ರೆ, ಈಗ ನಾವು ಯಾವ್ದಾದ್ರು ಒಂದು ಕಾಲೇಜ್ ಅಥವಾ ಸ್ಕೂಲಲ್ಲಿ ಹೋಗಿ ಓದ್ತೀವಿ ಅಂತಂದ್ರೆ ಆ ಒಂದು ನಾವು ಪಡಿತಾ ಇರುವಂತಹ ಜ್ಞಾನ ಅದು ಒಂದು ಒಳ್ಳೆಯ ಒಂದು ಯೂನಿವರ್ಸಿಟಿಯಿಂದ ಬರಬೇಕು. ಅದರಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ ಅಂತೆಲ್ಲ ಹೇಳ್ತಾರೆ. ಹಾಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಇದೆಲ್ಲವೂ ಕೂಡ ಆ ಸರಿಯಾದ ಒಂದು ಮೂಲದಿಂದ ಬಂದಿರುವಂತಹ ಜ್ಞಾನ. ಅದನ್ನ ಏನಂತ ಹೇಳ್ತಾರೆ, ಈ ಒಂದು ಗವರ್ಮೆಂಟ್ ಕೂಡ, ಅಂದ್ರೆ ಸರ್ಕಾರ ಕೂಡ ಅದಕ್ಕೆ
ಅನುಮತಿ ಕೊಟ್ಟಿರ್ಬೇಕು. ಆಗ ಮಾತ್ರನೇ ಆ ಒಂದು ಸರ್ಟಿಫಿಕೇಟ್ಗೆ ಒಂದು ವ್ಯಾಲ್ಯೂ ಇರುತ್ತೆ, ಅವ್ರು ಕೊಡುವಂತ ಸರ್ಟಿಫಿಕೇಟ್ಗೆ. ಆಗಿಲ್ಲದೆ ಇದ್ರೆ ಆ ಜ್ಞಾನಕ್ಕೆ ಒಂದು ಬೆಲೆ ಅನ್ನುವಂಥದ್ದು ಇರೋದಿಲ್ಲ. ಹಾಗೆ ಈ ಒಂದು ಐಹಿಕ ವಿವಾದ ಮಾಡುವಂತಹ ಜನ ಏನ್ ಮಾಡ್ತಾರೆ, ಅವರಿಷ್ಟ ಬಂದ ಹಾಗೆ ಈ ಭಗವದ್ಗೀತೆಗೆ ವ್ಯಾಖ್ಯಾನ ಕೊಟ್ಟ ಕೂಡಲೇ ಆ ಒಂದು ಭಗವದ್ಗೀತೆ ಅನ್ನುವಂಥದ್ದು ಯಥಾರೂಪಕ್ಕೆ ಸಮಾನ ಆಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಥಾರೂಪ ಅನ್ನುವಂಥದ್ದು ಯಾಕೆ ಶ್ರೇಷ್ಠ ಅಂತಂದ್ರೆ ಅದು ಒಂದು ಸರಿಯಾದ ಯೂನಿವರ್ಸಿಟಿಯಿಂದ ಬಂದಿದೆ ಅಂತ. ಯಾವ ಯೂನಿವರ್ಸಿಟಿಯಿಂದ ಬಂದಿದೆ ಅಂತಂದ್ರೆ ಅದು ಅಧಿಕೃತ ಗುರು ಶಿಷ್ಯ ಪರಂಪರೆ ಅನ್ನುವಂತ ಯೂನಿವರ್ಸಿಟಿಯಿಂದ ಬರ್ತಾ ಇದೆ. ಅಂದ್ರೆ ಈ ಒಂದು ಅಧಿಕೃತ ಗುರು ಶಿಷ್ಯ ಪರಂಪರೆ ಅಂತಂದ್ರೆ ಈ ಜ್ಞಾನ ಅನ್ನುವಂಥದ್ದು ಭಗವಂತನಿಂದ ನೇರವಾಗಿ ಒಂದು ಗುರು ಶಿಷ್ಯ ಪರಂಪರೆಯಲ್ಲಿ ಸಾಗಿ ಬಂದಿರುವಂತದ್ದು. ಹೀಗೆ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ವಿವಸ್ವಾನನಿಗೆ ನಾ ಹೇಳಿದ್ದೆ ಅಂತ. ಅದೇ ರೀತಿ ಅವನು ಅನೇಕ ಜನರಿಗೆ ಈ ಜ್ಞಾನವನ್ನ ಕೊಟ್ಟಿದ್ದಾನೆ. ಆದ್ರೆ ಬ್ರಹ್ಮನಿಗೆ ಕೊಟ್ಟಿದ್ದಾನೆ. ಆ ಒಂದು ಬ್ರಹ್ಮನ ಪರಂಪರೆಯಲ್ಲಿ ಬರುವಂತದ್ದು ನಮ್ಮ ಒಂದು ಇಸ್ಕಾನ್ ಸಂಸ್ಥೆ. ಅದನ್ನ ಬ್ರಹ್ಮ ಮಧ್ವ ಗೌಡಿಯ ಪರಂಪರೆ ಅಂತ ಇಲ್ಲಿ ತಿಳ್ಕೊತೀವಿ. ನಂತರ ಆ ಭಗವಂತ ಲಕ್ಷ್ಮೀ ದೇವಿಗೆ ಇದನ್ನ ಕೊಟ್ಟಿದ್ದಾನೆ, ಶ್ರೀ ಪರಂಪರೆ. ನಂತರ ಶಿವನಿಗೆ ಕೊಟ್ಟಿದ್ದಾನೆ ರುದ್ರ ಪರಂಪರೆ. ನಂತರ 4 ಕುಮಾರರಿಗೆ ತಿಳಿಸ್ಕೊಟ್ಟಿದ್ದಾನೆ ಕುಮಾರ ಪರಂಪರೆ. ಹೀಗೆ 4 ಅಧಿಕೃತ ಯೂನಿವರ್ಸಿಟಿಗಳು ಅಥವಾ ಪರಂಪರೆಗಳು ಇದೆ. ಅವರ ಮೂಲಕ ನಾವು ಭಗವದ್ಗೀತೆನ ತಿಳ್ಕೊಂಡ್ರೆ ಅದು ಪರಿಪೂರ್ಣ ಅಂತ ಹೇಳ್ತಾರೆ. ಅದಲ್ಲದೆ ನಾವು ಹೊರಗಡೆ ಬೇರೆ ಯಾರದೋ ಒಂದು ವ್ಯಾಖ್ಯಾನಗಳನ್ನ ಓದಿದ್ರೆ ನಮಗೆ ಅದರಿಂದ ಯಾವುದೇ ಒಂದು ಲಾಭ ಅನ್ನುವಂಥದ್ದು, ಜ್ಞಾನ ಅನ್ನುವಂಥದ್ದು ಸಿಗೋದಿಲ್ಲ. ಹೀಗೆ ಇಲ್ಲಿ ಭಗವಂತ ಹೇಳಕ್ ಶುರು ಮಾಡಿದ್ದಾನೆ. ಅದಕ್ಕೆ ಅರ್ಜುನನ ಪ್ರಶ್ನೆ, ಅರ್ಜುನ ಏನಂತ ಹೇಳ್ತಾನೆ ಅಂತ ನಾವು ಮುಂದೆ ನೋಡೋಣ. ಆದ್ರೆ ಇನ್ನು ಕೃಷ್ಣ ಹೇಳ್ತಾ ಇದ್ದಾನೆ, ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಸಕಾಲೇ ನೇಹ ಮಹತಾ ಯೋಗೋ ನಷ್ಟಾ ಪರಂತಪ. ಹೀಗೆ ಈ ಉತ್ತಮವಾದ ವಿಜ್ಞಾನವನ್ನ ಗುರು ಪರಂಪರೆಯಲ್ಲಿ ಬರ್ತಾ ಇದೆ. ರಾಜರ್ಷಿಗಳು ಅದನ್ನ ಹಾಗೆ ಗ್ರಹಿಸಿದ್ರು. ಆದ್ರೆ ಕಾಲಕ್ರಮದಲ್ಲಿ ಈ ಪರಂಪರೆ ಛೇದವಾಯಿತು. ಆದ್ರಿಂದ ವಿಜ್ಞಾನ ನಷ್ಟವಾದಂತೆ ಕಾಣ್ತಾ ಇದೆ. ಅಂದ್ರೆ ಈ ಋಷಿಗಳು ಅಂತ ಹೇಳ್ತಾ ಇದ್ದಾರೆ. ರಾಜರನ್ನ ಋಷಿಗಳು ಅಂತ ಯಾಕೆ ಕರಿತಾ ಇದ್ದಾರೆ ಇಲ್ಲಿ ಅಂದ್ರೆ, ಹಿಂದಿನ ಕಾಲದಲ್ಲಿ ರಾಜರು ಅಂತಂದ್ರೆ ಭೋಗ ಮಾಡುವಂತವ್ರು, ಅಂದ್ರೆ ಐಷಾರಾಮಿ ಜೀವನ ಮಾಡುವಂತವ್ರು. ಆದ್ರೆ ಆಗಿನ ಕಾಲದ ರಾಜರು ಆ ರೀತಿ ಇರ್ಲಿಲ್ಲ. ಅವರು ತಪಸ್ವಿಗಳಾಗಿ ಇದ್ರು. ಅವರ ಒಂದು ರಾಜ್ಯಭಾರ ಯಾವ ರೀತಿ ಇರ್ತಾ ಇತ್ತು ಅಂತಂದ್ರೆ, ಅವರ ಪ್ರಜೆಗಳನ್ನ ಅವರ ಮಕ್ಕಳ ಹಾಗೆ ಕಾಣ್ತಿದ್ರು. ಮತ್ತೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡಬೇಕು ಅನ್ನುವಂತ ಉದ್ದೇಶದಿಂದಲೇ ರಾಜ್ಯಭಾರ ಮಾಡ್ತಿದ್ರು. ಅಂತಹ ರಾಜರುಗಳಿದ್ರು. ಆದ ಕಾರಣ ಅವ್ರನ್ನ ರಾಜ ಋಷಿಗಳು ಅಂತ ಕರಿತಾ ಇದ್ರು. ನಂತರ ಈ ಒಂದು ಪರಂಪರೆ ಏನಿದೆ ಅದು ಛೇದ ಆಗ್ತಾ ಇದೆ ಅಂತ ಹೇಳ್ತಾನೆ. ಅಲ್ಲಿ ಅದು ಮುಂದುವರಿಲಿಲ್ಲ ಆ ಜ್ಞಾನ ಅನ್ನುವಂಥದ್ದು ಅಂತ. ಯಾವಾಗ ಅಂತಂದ್ರೆ ಈ ರಾಜರುಗಳು ಪತನ ಹೊಂದುತ್ತಾರೆ. ಅಂದ್ರೆ ರಾಜರುಗಳು ಅವರು ಐಷಾರಾಮಿ ಜೀವನ ನಡೆಸೋದಿಕ್ಕೆ ಶುರು ಮಾಡ್ತಾರೆ. ಈ ಒಂದು ಋಷಿಗಳ ಹಾಗೆ ತಪಸ್ವಿಗಳ ಹಾಗೆ ಸಮಾಜಕ್ಕೆ ಒಳಿತನ ಮಾಡುವಂತಹ ಉದ್ದೇಶಗಳನ್ನ ಕಳ್ಕೊಂಡು ಇಂದ್ರಿಯ ಭೋಗದಲ್ಲಿ ತೊಡಗ್ತಾರೆ. ಆಗ ಆ ಒಂದು ಜ್ಞಾನ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣದಿಂದ ಇಲ್ಲಿ ಈ ಒಂದು ನಷ್ಟ ಆಗ್ತಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆದ್ರೆ ಭಗವಂತ ಈಗಾಗಲೇ ತ್ರೇತಾಯುಗದಲ್ಲಿ ಹೇಳಿದ್ದಾರೆ ಅಂದ್ರೆ ಮತ್ತೆ ದ್ವಾಪರ ಯುಗದಲ್ಲಿ ಅರ್ಜುನನಿಗೆ ಹೇಳುವ ಸಂದರ್ಭ ಯಾಕೆ ಒದಗಿ ಬಂದಿದೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಅಂದ್ರೆ ನೀತಿ ನಿಷ್ಠೆಗಳಿಲ್ಲದ ವ್ಯಾಖ್ಯಾನಕಾರರ ಉದ್ದೇಶಗಳು ಮೂಲ ಉದ್ದೇಶವನ್ನು ನಷ್ಟಗೊಳಿಸಿದ ಕೂಡಲೇ ಗುರು ಪರಂಪರೆಯನ್ನು ಮತ್ತೆ ಸ್ಥಾಪಿಸುವ ಅಗತ್ಯವು ತಲೆದೋರಿತು. ಅಂದ್ರೆ ಯಾವಾಗ ಈ ರೀತಿ ಯಾರು ರಾಜರುಗಳಿದ್ದಾರೆ ಅವರು ನೀತಿ ನಿಷ್ಠೆಗಳು, ಅಂದ್ರೆ ಅವರು ಸರಿಯಾದ ರೀತಿ ಇದನ್ನ ಅವರು ಅನುಸರಣೆ ಮಾಡ್ಬೇಕು ಮತ್ತು ಇತರರಿಗೆ ಅದನ್ನ ತಿಳಿಸ್ಕೊಡ್ಬೇಕು. ಅದನ್ನ ಮಾಡ್ದಿರ ಹೋದಾಗ ಏನಾಗುತ್ತೆ, ಅವರ ಮನಸ್ಸೋ ಇಚ್ಛೆ ಒಂದು ಉದ್ದೇಶವನ್ನ ಅವರು ತಿರುಚಿ ಹೇಳ್ಕೊಡೋದು ಪ್ರಾರಂಭ ಮಾಡಿದಾಗ ಏನಾಗುತ್ತೆ, ಆ ಒಂದು ಜ್ಞಾನ ಅನ್ನುವಂಥದ್ದು ನಷ್ಟ ಆಗುತ್ತೆ. ಆಗ ಭಗವಂತ ಅದನ್ನ ಮತ್ತೆ ಸ್ಥಾಪನೆ ಮಾಡಲಿಕ್ಕೆ ಇನ್ನೊಂದು ಅವಕಾಶಕ್ಕಾಗಿ ಕಾಯ್ತಾನೆ. ಇಲ್ಲಿ ಗುರು ಪರಂಪರೆ ಛೇದ ಆಯ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ 5,000 ವರ್ಷಗಳ ಹಿಂದೆ ಇದನ್ನ ಭಗವಂತ ತಾನೇ ಅರ್ಜುನನಿಗೆ ಹೇಳ್ತಾ ಇರುವಾಗ ತಿಳಿಸ್ತಾ ಇರುವಂತದ್ದು. ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಂಗ್ಲಿಷ್ ನಲ್ಲಿ ಅನೇಕ ಆವೃತ್ತಿಗಳಿದೆ, ಎಡಿಷನ್ಸ್ ಇದೆ ಅಂತ, 600 ಎಡಿಷನ್ಸ್ ಇದೆ ಅಂತಾರೆ. ಆದ್ರೆ ಅವುಗಳಲ್ಲಿ ಪ್ರಭುಪಾದರು ಬರೆದಿರುವಂತಹ ಯಥಾರೂಪ ಅದು ಅಧಿಕೃತವಾದ ಪರಂಪರೆಯಿಂದ ಬಂದಿರುವಂತದ್ದು. ಈಗ ಯಾವ್ದಾದ್ರು ಒಂದು ಪರಂಪರೆಯನ್ನ ಅಧಿಕೃತ ಅಂತ ಪರಿಗಣಿಸ್ಬೇಕು ಅಂತಂದ್ರೆ ಹೇಗೆ ತಿಳ್ಕೊಳ್ಳುವಂಥದ್ದು? ಇದು ಈ ಒಂದು ಪರಂಪರೆ ಅಧಿಕೃತ ಅಂತಂದ್ರೆ ಅಲ್ಲಿ ಆ ಒಂದು ಪರಂಪರೆಯಲ್ಲಿ ಪ್ರತಿಯೊಂದು ಪರಂಪರೆಗೂ ಅವರದೇ ಆದಂತಹ ಒಂದು ಆಚಾರ್ಯರು ಅಲ್ಲಿ ಇರ್ತಾರೆ. ನಾವು ನೋಡ್ತೀವಿ, ನಮ್ಮ ಪರಂಪರೆಯ ಒಂದು ಆಚಾರ್ಯರು ಮಧ್ವಾಚಾರ್ಯರು, ನಂತರ ಶ್ರೀ ಪರಂಪರೆಯಲ್ಲಿ ರಾಮಾನುಜಾಚಾರ್ಯರು, ನಂತರ ಬರುವಂತದ್ದು ರುದ್ರ ಪರಂಪರೆಯಲ್ಲಿ ವಿಷ್ಣು ಸ್ವಾಮಿ ಅಂತ, ಕುಮಾರ ಪರಂಪರೆಯಲ್ಲಿ ಅದಕ್ಕೆ ಬಂದಿರುವಂತಹ ಅಧಿಕೃತ ಆಚಾರ್ಯರು ಅಂತಂದ್ರೆ ಅಲ್ಲಿ ನಿಂಬಕಾಚಾರ್ಯರು ಅಂತ ಹೇಳ್ತಾರೆ. ಹೀಗೆ ಆಚಾರ್ಯರು ಅಲ್ಲಿ ಇರ್ತಾರೆ. ನಂತರ ಆ ಒಂದು ಪರಂಪರೆಯಲ್ಲಿ ಭಗವಂತನ ಈ ಒಂದು ಏನು ಜ್ಞಾನ ನಮ್ಗೆ ಸಿಕ್ಕಿದೆ ಅವುಗಳಿಗೆ ವ್ಯಾಖ್ಯಾನಗಳನ್ನ ಬರೀತಾರೆ. ಅದಕ್ಕೆ ಒಂದು ಭಾಷ್ಯ ಅಂತ ಹೇಳ್ತಾರೆ. ಆ ಒಂದು ವ್ಯಾಖ್ಯಾನಗಳನ್ನ ಬರೆಯೋದಕ್ಕೆ ಒಂದು ರೀತಿ ಯಾವ ಒಂದು ಭಾಷ್ಯವನ್ನು ಬಳಸಿದ್ದಾರೆ ಅಂತ.
ಈ ಒಂದು ಬ್ರಹ್ಮ ಅಥವಾ ಗೌಡಿಯ ಪರಂಪರೆಗೆ ಭಾಷ್ಯವನ್ನು ಬರೆದಿರುವಂತದ್ದು ಬಲದೇವ ವಿದ್ಯಾಭೂಷಣ ಅಂತ ಅವರ ಒಂದು ವ್ಯಾಖ್ಯಾನ. ಆ ಒಂದು ವ್ಯಾಖ್ಯಾನವನ್ನ ಗೋವಿಂದ ಭಾಷ್ಯ ಅಂತ ಹೇಳ್ತಾರೆ. ಹೀಗೆ ಭಾಷ್ಯ ಅನ್ನುವಂಥದ್ದು ಕೂಡ ಇರುತ್ತೆ. ಅದಕ್ಕೊಂದು ಪ್ರಮುಖ ಆಚಾರ್ಯರು ಅಂತ ಕೂಡ ಇರ್ತಾರೆ. ಅಂತಹ ಒಂದು ಪರಂಪರೆಗಳನ್ನ ಅಧಿಕೃತ ಪರಂಪರೆಗಳು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂತಹ ಒಂದು ಜ್ಞಾನವನ್ನ ಪಡೆದಿರ ಬೇರೆಯವರು ಬರ್ದಿರುವಂತಹ ಅವರದೇ ಒಂದು ಊಹಾಪೋಹಗಳನ್ನ ಓದೋದ್ರಿಂದ ನಮ್ಗೆ ಸುಮ್ನೆ ಕಾಲ ನಷ್ಟ ಆಗುತ್ತೆ ಅಷ್ಟೇ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 3. ಸ ಏವಯಾಂ ಮಯಾತೆ ಅದ್ಯ ಯೋಗ ಪ್ರೋಕ್ತ ಪುರಾತನ ಭಕ್ತೋ ಅಸೀಮೆ ಸಕಾಚೇತಿ ರಹಸ್ಯಂ ಏತದುತ್ತಮಂ. ಪರಮಪ್ರಭುವಿನೊಂದಿಗೆ ಸಂಬಂಧಿಸಿರುವ ಈ ಬಹು ಪ್ರಾಚೀನ ಶಾಸ್ತ್ರವನ್ನು ಇಂದು ನಾನು ನಿನಗೆ ಹೇಳುತ್ತಿದ್ದೇನೆ, ಏಕೆಂದರೆ ನೀನು ನನ್ನ ಭಕ್ತ ಮತ್ತು ಸ್ನೇಹಿತ. ಆದುದರಿಂದ ಈ ಶಾಸ್ತ್ರದ ಅಲೌಕಿಕ ರಹಸ್ಯವನ್ನು ನೀನು ಅರ್ಥ ಮಾಡಿಕೊಳ್ಳಬಲ್ಲೆ. ಅಂದ್ರೆ ಭಗವಂತ ಏನಂತ ಹೇಳ್ತಾ ಇದ್ದಾನೆ, ಈ ಒಂದು ಜ್ಞಾನ ಭಗವದ್ಗೀತೆ ಜ್ಞಾನ ಏನನ್ನ ತಿಳಿಸ್ಕೊಡೋದಕ್ಕೆ ಹೋಗ್ತಾ ಇದ್ದಾನೆ, ಅದನ್ನ ಯಾರು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಅಂತವ್ರು ಭಗವಂತನ ಸ್ನೇಹಿತರು. ಆಗಿಲ್ಲ ಅಂದ್ರೆ ಸರಿ, ಅವನ ಮೇಲೆ ದ್ವೇಷ ಅನ್ನುವಂಥದ್ದು ಇರಬಾರ್ದು, ಅಸೂಯೆನ ಇಟ್ಕೋಬಾರ್ದು. ಮತ್ತೆ ಭಗವಂತನನ್ನ ದೇವೋತ್ತಮ ಪರಮ ಪುರುಷ ಅಂತ ಸ್ವೀಕಾರ ಮಾಡಿರ್ಬೇಕು. ಯಾವಾಗ ಭಗವಂತನ ಮುಖೇನ ಬರ್ತಿರುವಂತಹ ಈ ಭಗವದ್ಗೀತೆ ಹೇಳ್ತಿರುವಂತವನು ಸಾಧಾರಣ ವ್ಯಕ್ತಿಯಲ್ಲ, ನಮ್ಮ ಹಾಗೆ ಒಂದು ಮನುಷ್ಯನಲ್ಲ, ಅವನು ದೇವೋತ್ತಮ ಪರಮ ಪುರುಷ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಎಲ್ಲವೂ ಕೂಡ ಭಗವಂತ ಇಲ್ಲಿ ತಿಳಿಸ್ತಾ ಇರೋದು ಪ್ರತಿಯೊಂದು ಕೂಡ ಅಪಾರ್ಥವಾಗಿ ನಾವು ಸ್ವೀಕಾರ ಮಾಡ್ತೀವಿ. ಆದ ಕಾರಣ ಭಗವಂತನ ಭಕ್ತರು ಮತ್ತೆ ಭಗವಂತನ ದ್ವೇಷಿಸದೇ ಇರುವಂತವ್ರು ಅಂತವ್ರು ಮಾತ್ರ ಈ ಭಗವದ್ಗೀತೆನ ಪರಿಪೂರ್ಣವಾಗಿ ಈ ಒಂದು ಶಾಸ್ತ್ರದ ಒಂದು ರಹಸ್ಯಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಭಕ್ತರು ಯಾರಿದ್ದಾರೆ ಅವರಿಗೆ ಈ ಒಂದು ಭಗವದ್ಗೀತೆ ಎಷ್ಟೇ ಓದಿದ್ರು ಕೂಡ ಅದರಿಂದ ಅವ್ರಿಗೆ ಯಾವುದೇ ಒಂದು ಪ್ರಯೋಜನ ಅನ್ನುವಂಥದ್ದು ಆಗೋದಿಲ್ಲ. ಶ್ಲೋಕ 4. ಅರ್ಜುನ ಉವಾಚ. ಈಗ ಅರ್ಜುನನಿಗೆ ತಲೆಯಲ್ಲಿ ಯೋಚನೆಗಳು ಬರ್ತಾ ಇದೆ, ಏನ್ ಕೃಷ್ಣ ಹೇಳ್ತಾ ಇದ್ದಾನೆ ಅಂದ್ರೆ ಅವ್ರಿಗೆ ಒಂದು ನಿಮಿಷ ಏನಂತ ಹೇಳ್ತಾರೆ, ಅವನ ಒಂದು ಯೋಚನೆಗಳು ಏನ್ ಹೇಳ್ತಾ ಇದ್ದಾನೆ ಭಗವಂತ ಅನ್ನುವಂಥದ್ದು ಅವ್ರಿಗೆ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಇಷ್ಟು ಹಳೆ ವಿವಸ್ವಾನ್ ಅನ್ನುವಂಥದ್ದು, ತ್ರೇತಾಯುಗ ಅನ್ನುವಂಥದ್ದು ಅಷ್ಟು ಹಿಂದಿನ ಕಾಲದಲ್ಲಿ ಕೃಷ್ಣ ಹೇಗೆ ಹೇಳಕ್ಕೆ ಸಾಧ್ಯ? ಅವನು ಹುಟ್ಟಿರುವಂಥದ್ದೇ ದ್ವಾಪರ ಯುಗದಲ್ಲಿ, ಅದು ನನ್ನ ವಯಸ್ಸಿನವನೇ ಅಂತ ಹೇಳಿ ಅವನಿಗೆ ಪ್ರಶ್ನೆ ಮೂಡ್ತಾ ಇದೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅಪರಂ ಭವತು ಜನ್ಮ ಪರಂ ಜನ್ಮ ವಿವಸ್ವತಃ ಕಥಂ ಏತದ್ ವಿಜಾನೀಯಾಂ ತ್ವಾಂ ದೌ ಪ್ರೋಕ್ತವಾನಿತಿ. ಅರ್ಜುನ ಕೇಳ್ತಾ ಇದ್ದಾನೆ, ಸೂರ್ಯ ದೇವನಾದ ವಿವಸ್ವಾನನು ನಿನಗಿಂತ ಮೊದಲು ಹುಟ್ಟಿದವನು, ಆದಿಯಲ್ಲಿ ನೀನು ಅವನಿಗೆ ಈ ಶಾಸ್ತ್ರವನ್ನು ಬೋಧಿಸಿದೆ ಎಂದು ನಾನು ಹೇಗೆ ತಿಳಿದುಕೊಳ್ಳಲಿ? ಅವನಿಗೆ ನೀನು ಇದನ್ನ ಹೇಳಿದೆ ಅನ್ನುವಂಥದ್ದನ್ನ ನಾನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಂದ್ರೆ ಅರ್ಜುನ ಭಗವಂತನ ಅಂಗೀಕೃತರಾದ ಭಕ್ತ. ಅಂದ್ರೆ ಯಾಕೆ ಕೃಷ್ಣ ಅರ್ಜುನನ ಆರಿಸ್ಕೊಂಡಿದ್ದಾನೆ ಅಂತಂದ್ರೆ, ಯಾವಾಗೆಲ್ಲ ಕೃಷ್ಣ ಅವತಾರ ಎತ್ತಾನೆ ಆಗಲ್ಲ ಅರ್ಜುನ ಅವನ ಸ್ನೇಹಿತನಾಗಿ, ಅವನ ಸಂಗಡಿಗನಾಗಿ ಅವನು ಕೂಡ ಭೂಮಿ ಮೇಲೆ ಬರ್ತಾ ಇರ್ತಾನೆ. ಹೀಗೆ ಅವನು ಭಗವಂತನಿಗೆ ತುಂಬಾ ಅತಿ ಪ್ರಿಯನಾದ ಭಕ್ತ. ಅವನು ಕೃಷ್ಣನ ಮಾತುಗಳನ್ನ ನಂಬದಿರುವುದು ಹೇಗೆ? ಆದ್ರೆ ವಾಸ್ತವದಲ್ಲಿ ಅವರಿಗೆ ನಂಬಿಕೆ ಬರ್ಬೇಕು, ಆದ್ರೆ ಈಗ ನಂಬದೇ ಇರುವಂತದ್ದು ಹೇಗೆ ಅಂತಂದ್ರೆ, ವಾಸ್ತವದಲ್ಲಿ ಅವನು ಪ್ರಶ್ನೆ ಮಾಡ್ತಾ ಇರುವಂತದ್ದು ಅವನಿಗಾಗಿ ಅಲ್ಲ, ನಮಗಾಗಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೇವೋತ್ತಮ ಪರಮ ಪುರುಷನಲ್ಲಿ ನಂಬಿಕೆ ಇಲ್ಲದವರಿಗಾಗಿ ಅಥವಾ ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷನಾಗಿ ಸ್ವೀಕರಿಸುವ ವಿಚಾರವನ್ನು ಒಪ್ಪದ ರಾಕ್ಷಸರಿಗಾಗಿ ತನಗೆ ದೇವೋತ್ತಮ ಪರಮ ಪುರುಷನ ಅಥವಾ ಕೃಷ್ಣನ ವಿಷಯ ತಿಳಿಯದು ಎನ್ನುವಂತೆ ಅರ್ಜುನ ಅವರಿಗಾಗಿ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ ಅಂತ 10ನೇ ಅಧ್ಯಾಯದಲ್ಲಿ ಮುಂದೆ ಸ್ಪಷ್ಟವಾಗುವಂತೆ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನೇ ಎಲ್ಲದರ ಆದಿಮೂಲನು ಮತ್ತು ಆಧ್ಯಾತ್ಮದಲ್ಲಿ ಕಡೆಯ ಪ್ರಮಾಣ ಎಂದು ಅರ್ಜುನನಿಗೆ ಚೆನ್ನಾಗಿ ತಿಳಿದಿದೆ. ಅಂದ್ರೆ ಅರ್ಜುನ 10ನೇ ಅಧ್ಯಾಯದಲ್ಲಿ ಅವನೇ ಸ್ವತಃ ಹೇಳ್ತಾನೆ ಕೃಷ್ಣನನ್ನ ಪರಂಧಾಮ, ಪರಂ ಪುರುಷ, ಪರಮ ಅಂದ್ರೆ ನೀನು ದೇವೋತ್ತಮ ಪರಮ ಪುರುಷ ಅಂತ ಅವನು ತಿಳಿಸ್ತಾನೆ. ಆದ್ರೆ ಇದನ್ನ ನಾನು ನಿನಗೆ ಹೊಗಳಿಕೆಗಾಗಿ ಹೇಳ್ತಾ ಇರುವಂತದ್ದಲ್ಲ, ಇದು ಶಾಸ್ತ್ರಗಳಲ್ಲಿ ಆಗಲೇ ತಿಳಿದಿರುವಂತ ವಿಚಾರ. ಅಸಿತ, ದೇವಲ, ನಾರದ ಹೀಗೆ ಮಹರ್ಷಿಗಳು ಕೂಡ ಅದನ್ನ ಒಪ್ಪಿದ್ದಾರೆ ಅಂತಲ್ಲಿ ಒಂದು ಪುರಾವೆಯನ್ನು ಕೂಡ ಕೊಡ್ತಾನೆ. ಅಂದ್ರೆ ಅರ್ಜುನನಿಗೆ ಗೊತ್ತಿದೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ. ಆದ್ರೆ ಇಲ್ಲಿ ಪ್ರಶ್ನೆ ಅವನು ನಮಗಾಗಿ ಮಾಡ್ತಾ ಇದ್ದಾನೆ ಅನ್ನೋದನ್ನ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣನು ದೇವಕಿಯ ಮಗನಾಗಿ ಭೂಮಿಯಲ್ಲಿ ಅವತರಿಸಿದ ಎನ್ನುವುದು ನಿಜ. ಶ್ರೀಕೃಷ್ಣನೇ ನಿತ್ಯವಾದ ಆದಿಪುರುಷ, ದೇವೋತ್ತಮ ಪರಮ ಪುರುಷ. ಇದನ್ನ ಸಾಮಾನ್ಯ ಮನುಷ್ಯನು ತಿಳ್ಕೊಳ್ಳುವಂಥದ್ದು ಕಷ್ಟ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣ ಅಧಿಕಾರಯುತವಾಗಿ ಮಾತನಾಡಲೆಂದು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಇದು ಇಂದು ಮಾತ್ರವಲ್ಲ, ನೆನಪಿಗೆ ಎಟುಕದಿರುವಷ್ಟು ಅನಾದಿ ಕಾಲದಿಂದಲೂ ಶ್ರೀಕೃಷ್ಣನೇ ಪರಮ ಪ್ರಮಾಣ ಎಂದು ಇಡೀ ಜಗತ್ತು ಒಪ್ಪಿಕೊಂಡಿದೆ.
ರಾಕ್ಷಸರು ಮಾತ್ರವೇ ಅವನನ್ನ ನಿರಾಕರಿಸ್ತಾರೆ. ಯಾರು ರಾಕ್ಷಸಿ ಗುಣಗಳನ್ನ ಹೊಂದಿದ್ದಾರೆ ಅವರು ಭಗವಂತನನ್ನ ದೇವೋತ್ತಮ ಪರಮಪುರುಷ ಅಂತ ಅವರು ಸ್ವೀಕಾರ ಮಾಡೋದಿಲ್ಲ. ಅಂದ್ರೆ ಇಲ್ಲಿ ರಾಕ್ಷಸರು ಏನಂತ ಹೇಳ್ತಾರೆ ಅಂದ್ರೆ ಆ ಒಂದು ಶಿಶುಪಾಲ ಇಂಥವ್ರು, ಕಂಸ ಅಂತವ್ರೆಲ್ಲ ಭಗವಂತನನ್ನ ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕೃಷ್ಣ ತನ್ನನ್ನೇ ವರ್ಣಿಸಿಕೊಳ್ಳುವಂತೆ ಅರ್ಜುನನು ಈ ಪ್ರಶ್ನೆಯನ್ನು ಕೃಷ್ಣನ ಮುಂದೆ ಇಟ್ಟಿದ್ದಾನೆ. ಅಂದ್ರೆ ರಾಕ್ಷಸರು ಅವನನ್ನ ಹೇಳ್ತಾರೆ, ಅವನು ಸುಮ್ನೆ ಸಾಧಾರಣ ಮನುಷ್ಯ, ಆದ್ರೆ ತಾನು ದೇವತಾ ಪರಮ ಪುರುಷ ಅಂತ ಹೇಳ್ಕೋತಾನೆ ಅಂತ. ಅಂತವರಿಗಾಗಿ ಇಲ್ಲಿ ಅರ್ಜುನ ಇಂಥ ಪ್ರಶ್ನೆನಲ್ಲಿ ಮಾಡ್ತಾ ಇದ್ದಾನೆ ಅಂತ ಅಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 5. ಶ್ರೀ ಭಗವಾನುವಾಚ ಬಹೂನಿ ಮೇ ವ್ಯತಿತಾನಿ ಜನ್ಮಾನಿ ತವ ಅರ್ಜುನ ತಾನ್ಯಾಹಂ ವೇದ ಸರ್ವಾಣಿ ನಾತ್ವಾಂ ವೇದತ್ ಪರಂತಪ. ಭಗವಂತ ಹೇಳ್ತಾ ಇದ್ದಾನೆ, ಶತ್ರುದಮನನಾದ ಅರ್ಜುನನೇ, ನಾನು ಅನೇಕ ಜನ್ಮಗಳನ್ನ ಕಳೆದಿದ್ದೇವೆ, ನನಗೆ ಅವೆಲ್ಲ ಜನ್ಮಗಳ ನೆನಪಿದೆ, ಆದರೆ ನಿನಗಿಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಅನೇಕ ಬಾರಿ ಈ ಒಂದು ಜನ್ಮಗಳನ್ನ ಭಗವಂತ ಅವತಾರ ಮಾಡಿದಾಗಲ್ಲ ಅರ್ಜುನನು ಕೂಡ ಈ ಭೂಮಿ ಮೇಲೆ ಹುಟ್ಟಿದ್ದಾನೆ. ಅಂದ್ರೆ ನಾವು ನೋಡ್ತೀವಿ ಸತ್ಯಯುಗದಲ್ಲಿ ಆ ಯುಗದ ಅಂದ್ರೆ ಯುಗ ಧರ್ಮವನ್ನ ತಿಳಿಸ್ಕೊಡೋದಕ್ಕೆ ಅವರಿಬ್ರು ಬರ್ತಾರೆ, ನರ ನಾರಾಯಣನಾಗಿ ಬರ್ತಾರೆ. ಅಲ್ಲಿ ನರ ಅನ್ನುವಂಥದ್ದು ಅರ್ಜುನ, ನಾರಾಯಣ ಅನ್ನುವಂಥದ್ದು ಕೃಷ್ಣ. ಹೀಗೆ ಈಗ ಒಂದು ಚೈತನ್ಯ ಮಹಾಪ್ರಭುಗಳು ಕಲಿಯುಗದಲ್ಲಿ ಈ ಒಂದು ಕಲಿಯುಗದ ಯುಗ ಧರ್ಮ ತಿಳಿಸ್ಕೊಡಕ್ಕೆ ಬಂದಾಗ ಚೈತನ್ಯ ಮಹಾಪ್ರಭುಗಳ ಜೊತೆಯಲ್ಲಿ ಅರ್ಜುನನು ಬರ್ತಾನೆ, ರಮಾನಂದರಾಯ ಅಂತ ಅವನ ಹೆಸರಾಗ. ಹೀಗೆ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ನಾನು ಯಾವಾಗೆಲ್ಲ ಈ ಭೂಮಿ ಮೇಲೆ ಬರ್ತೀನಿ ಆಗಲ್ಲ ನೀನು ಬಂದಿದ್ಯಾ, ಆದ್ರೆ ನನಗೆ ಎಲ್ಲ ನೆನಪಿದೆ, ನಿನಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅದನ್ನೇ ಇಲ್ಲಿ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮನು ಕೂಡ ಯಾವ ರೀತಿ ಹೇಳ್ತಾನೆ ಅಂತ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅದ್ವೈತಂ ಅಚ್ಯುತಂ ಅನಾದಿಮನಂತ ರೂಪಂ ಆದ್ಯಂ ಪುರಾಣ ಪುರುಷಂ ನವಯೌವನಂ ಚ ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತೌ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ನಾನು ದೇವೋತ್ತಮ ಪರಮ ಪುರುಷನಾದ ಗೋವಿಂದನನ್ನು, ಕೃಷ್ಣನನ್ನು ಭಜಿಸುತ್ತೇನೆ. ಬ್ರಹ್ಮ ಹೇಳ್ತಿರುವಂಥದ್ದು. ಆತನು ಆದಿಪುರುಷನು, ಪರಾತ್ಪರನು, ಚ್ಯುತಿ ಇಲ್ಲದ ಅಚ್ಯುತನು, ಅನಾದಿ ಪುರುಷನು, ಅನಂತ ರೂಪವನ್ನು ತಾಳಿದರೂ ಅವನು ಆದಿಪುರುಷನು, ಪುರಾಣ ಪುರುಷನು, ಸದಾ ನವ ಯೌವನ ಶೋಭಿತನು. ಪುರಾಣ ಪುರುಷ ಅಂತಂದ್ರೆ ತುಂಬಾ ಎಲ್ಲರಿಗಿಂತ ಹಳಬ, ಆದ್ರೆ ಅಲ್ಲಿ ಅಜ್ಜ ಅಲ್ಲ, ಅವನು ನವ ಯೌವನ ಅಂದ್ರೆ ಅವನ ಯುವಕನ ಹಾಗೆ ಇದ್ದಾನೆ. ಮತ್ತೆ ಭಗವಂತ ಇಂತಹ ನಿತ್ಯವಾದ ಆನಂದಮಯವಾದ ಸರ್ವಜ್ಞ ರೂಪವನ್ನು ವೇದಗಳ ಪಂಡಿತೋತ್ತಮರು ಅರ್ಥ ಮಾಡಿಕೊಳ್ಳಬಲ್ಲರು, ಆದರೆ ಅವು ಯಾವಾಗಲೂ ಪರಿಶುದ್ಧರಾದ ಭಕ್ತರ ಮುಂದೆ ಸದಾ ಪ್ರಕಟವಾಗಿರುತ್ತದೆ. ಅಂದ್ರೆ ಸದಾ ಭಗವಂತನಿಗೆ ನನ್ನ ಕಾಣುವಂತಹ ಭಾಗ್ಯ ಭಕ್ತರಿಗೆ ಮಾತ್ರ ಇದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನೂ ಒಂದು ಶ್ಲೋಕವನ್ನು ಕೂಡ ಹೇಳ್ತಾ ಇದ್ದಾನೆ ಬ್ರಹ್ಮ. ಏನಂತ ಹೇಳ್ತಾ ಇದ್ದಾನೆ, ನಾನು ದೇವೋತ್ತಮ ಪರಮ ಪುರುಷನನ್ನು, ಗೋವಿಂದನನ್ನು, ಕೃಷ್ಣನನ್ನು ಪೂಜಿಸುತ್ತೇನೆ. ಆತನು ಯಾವಾಗಲೂ ರಾಮ, ನರಸಿಂಹ ಮುಂತಾದ ಅವತಾರಗಳಲ್ಲಿಯೂ ಇತರ ಉಪ ಅವತಾರಗಳಲ್ಲಿಯೂ ನೆಲೆಸಿರುತ್ತಾನೆ. ಆತನು ಪರಮ ದೇವೋತ್ತಮ ಪರಮ ಪುರುಷನು, ಆತನಿಗೆ ಕೃಷ್ಣನೆಂದು ಹೆಸರು, ಆತನೇ ಸ್ವಯಂ ಅವತರಿಸುತ್ತಾನೆ. ಅಂದ್ರೆ ಇಲ್ಲಿ ಭಗವಂತ ಅನೇಕ ಅವತಾರಗಳನ್ನು ಇದಕ್ಕೂ ಮೊದಲು ಅವನು ಮಾಡಿದ್ದಾನೆ. ಆದ್ರೆ ಆ ಒಂದು ಅವತಾರಗಳು ಯಾವುದೇ ಒಂದು ರೂಪದಲ್ಲಿ ಅವನು ಬಂದಾಗ್ಲೂ ಕೂಡ ಅವನು ಸಚ್ಚಿದಾನಂದ ವಿಗ್ರಹನೇ. ಆ ಒಂದು ಶುಕರ ಅಂದ್ರೆ ಒಂದು ಹಂದಿಯ ರೂಪ ಪಡೆದಾಗ್ಲೋ, ಮೀನಿನ ರೂಪ ಪಡೆದಾಗ್ಲೋ, ಅಥವಾ ಒಂದು ಆಮೆಯ ರೂಪ ಪಡೆದಾಗ್ಲೋ ಅವನು ಪ್ರಾಣಿ ಅಂತೆ ಅವನು ಅಲ್ಲ. ಯಾವುದೇ ರೂಪ ಅವನು ಪಡಿಲಿ, ಅವನು ದೇವೋತ್ತಮ ಪರಮ ಪುರುಷ ಅನ್ನೋಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಕೃಷ್ಣ ಈ ಬೇರೆ ಉಳಿದೆಲ್ಲ ಅವತಾರಗಳು ಅವತಾರ ಆದ್ರೂ ಕೂಡ ಕೃಷ್ಣ ಅನ್ನುವಂಥದ್ದು ಪರಿಪೂರ್ಣವಾಗಿ ಮೂಲ ಪುರುಷ. ಭಗವಂತ ತಾನು ಹೇಗಿದ್ದಾನೋ ಹಾಗೆ ಭೂಮಿಗೆ ಇಳಿದು ಬಂದಿದ್ದಾನೆ. ಆ ಕಾರಣದಿಂದ ಅವನನ್ನ ಅವತಾರ ಅಂತ ಹೇಳುವುದಿಲ್ಲ, ಕೃಷ್ಣನನ್ನ ಅವತಾರಿ ಅಂತ ಹೇಳ್ತಾರೆ. ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ಅದ್ವಿತೀಯನಾದರೂ ಅಸಂಖ್ಯಾತ ರೂಪಗಳಲ್ಲಿ ಪ್ರಕಟವಾಗುತ್ತಾನೆ ಅಂತ. ಅಂದ್ರೆ ಅವನು ಬೇರೆ ಬೇರೆ ರೂಪಗಳಲ್ಲಿ ಅವನು, ಅಂದ್ರೆ ಈ ಸಮುದ್ರದ ಅಲೆಗಳು ಎಷ್ಟು ಒಂದಾದ ಮೇಲೆ ಒಂದು ತೆರೆ ತೆರೆಯಾಗಿ ಬರ್ತವೆ, ಹಾಗೆ ಭಗವಂತನ ಅವತಾರಗಳು ಕೂಡ ನಾನಾ ಅವತಾರಗಳು ಇರುತ್ತೆ. ಅಂದ್ರೆ ನಾವು ಹರೇ ಕೃಷ್ಣ ಅಂದ್ರೆ ಯಾವ ರೀತಿ ಇರುತ್ತೆ ಅಂತ ಹೇಳ್ತಾರೆ ಅಂದ್ರೆ, ಈ ಒಂದು ಅವತಾರಗಳು ಭಗವಂತ ನಮಗೆ ಗೊತ್ತಿರುವಂತದ್ದು ಮುಖ್ಯವಾಗಿ ದಶಾವತಾರದ ಬಗ್ಗೆ ತಿಳಿದಿರ್ತೀವಿ. ಆದ್ರೆ ಭಗವಂತನ ಒಂದು ಅವತಾರಗಳು ಅನೇಕ ಅಂತ ಹೇಳ್ತಾರೆ. ಯಾವ್ದೆಲ್ಲ ಅಂದ್ರೆ ಅವನ ಗುಣಾವತಾರಗಳು ಅಂತ ಹೇಳ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಅವನ ಒಂದು ಲೀಲಾವತಾರಗಳು ಅಂತ ಹೇಳ್ತಾರೆ. ಅವನು ಬೇರೆ ಬೇರೆ ಲೀಲೆಗಳನ್ನ ಮಾಡ್ತಾನೆ. ನಂತರ ಅವನೊಂದು ಮನ್ವಂತರ ಅವತಾರಗಳು ಅಂದ್ರೆ ಮನುವಾಗಿ ಬರುವಂತದ್ದು ಕೂಡ ಭಗವಂತನೇ. ಅಂದ್ರೆ 14 ಜನ ಮನುಗಳು ಬಂದಾಗ್ಲೂ ಕೂಡ ಭಗವಂತನ ಒಂದು 14 ಮನುಗಳ ರೂಪದಲ್ಲಿ ಅವನು ಬರ್ತಾನೆ. ಮನ್ವಂತ ಅವತಾರ, ಯುಗಾವತಾರ, ಪ್ರತಿಯೊಂದು ಯುಗದಲ್ಲೂ ಅವನು ಅವತರಿಸ್ತಾನೆ. ಮನ್ವಂತರ ಅವತಾರ, ಯುಗಾವತಾರ, ಲೀಲಾವತಾರ, ಗುಣಾವತಾರ,
ಪುರುಷಾವತಾರಗಳು. ಆ ಒಂದು ಕಾರಣೋದಕ ಶಾಯಿ ವಿಷ್ಣು, ಗರ್ಭೋದಕ ಶಾಯಿ ವಿಷ್ಣು, ಕ್ಷೀರೋದಕ ಶಾಯಿ ವಿಷ್ಣು, ಇವರೆಲ್ಲರೂ ಕೂಡ ಪುರುಷಾವತಾರಗಳು. ಹೀಗೆ ಭಗವಂತ ಶಕ್ತಿ ಆವೇಶಿತ ಅವತಾರಗಳು ಅಂತ ಹೇಳ್ತಾರೆ. ಈ ವೇದವ್ಯಾಸರು, ಋತು ಮಹಾರಾಜ ಇವರೆಲ್ಲರೂ ಕೂಡ ಹೀಗೆ ಭಗವಂತನ ಅವತಾರಗಳಿಗೆ ಎಲ್ಲೇ ಇಲ್ಲ, ಕೊನೆ ಅನ್ನುವಂಥದ್ದೇ ಇಲ್ಲ. ಹಾಗೆ ಭಗವಂತ ಅನೇಕ ಅನೇಕ ಅವತಾರಗಳನ್ನು ತಾಳಿ ಬರ್ತಾನೆ. ಎಷ್ಟೇ ಅವತಾರಗಳನ್ನು ತಾಳಿದಾಗ್ಲೂ ಕೂಡ ಅವನು ದಿವ್ಯ ರೂಪದಲ್ಲೇ ಬರ್ತಾನೆ. ಭಗವಂತನ ಒಂದು ರೂಪ ಅನ್ನುವಂಥದ್ದು ದಿವ್ಯವಾದದ್ದು. ಶ್ಲೋಕ 6. ಅಜೋ ಅಪಿ ಸನ್ ಅವ್ಯಯ ಆತ್ಮ ಭೂತಾನಾಂ ಈಶ್ವರ ಅಪಿ ಸನ್ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮ ಮಾಯೆಯ. ನನಗೆ ಹುಟ್ಟು ಎನ್ನುವುದಿಲ್ಲ, ನನ್ನ ಆಧ್ಯಾತ್ಮಿಕ ಶರೀರವು ಕ್ಷಯಿಸುವುದಿಲ್ಲ, ನಾನು ಎಲ್ಲ ಜೀವಿಗಳ ಪ್ರಭು, ಆದರೂ ಪ್ರತಿ ಯುಗದಲ್ಲಿಯೂ ನನ್ನ ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ಅವತರಿಸುತ್ತೇನೆ. ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲಿ ಯಾಕೆ ಅರ್ಜುನನಿಗೆ ನೆನಪಿಲ್ಲ ಮತ್ತೆ ಭಗವಂತನಿಗೆ ಎಲ್ಲ ನೆನಪಿದೆ ಅನ್ನೋದಕ್ಕೆ ಕಾರಣವನ್ನ ಇಲ್ಲಿ ಭಗವಂತ ಕೊಡ್ತಾ ಇದ್ದಾನೆ. ಯಾಕೆ ಅವನಿಗೆ ಎಲ್ಲ ನೆನಪಿದೆ ಅಂತಂದ್ರೆ, ಅರ್ಜುನ ಅವನು ಮತ್ತೆ ಮತ್ತೆ ಹುಟ್ಟಿ ಸಾಯುವಾಗ ಒಂದು ದೇಹ ತ್ಯಾಗ ಆಗುತ್ತೆ ಅವನದು. ಪ್ರತಿ ಸತಿ ನಾವು ಕೂಡ ಹಾಗೆ ಒಂದು ದೇಹವನ್ನು ತ್ಯಾಗ ಮಾಡಿ ಇನ್ನೊಂದು ದೇಹವನ್ನು ಪಡ್ಕೊಂಡಾಗ ಹಿಂದಿನ ದೇಹದಲ್ಲಿ ನಮ್ಗಾದಂತಹ ಒಂದು ನೆನಪು, ಅನುಭವಗಳು ಎಲ್ಲವೂ ಕೂಡ ನಾವು ಮರ್ತು ಹೋಗ್ತೀವಿ. ಆದ್ರೆ ಭಗವಂತ ಆ ರೀತಿ ಅವನು ದೇಹ ಬದಲಾವಣೆ ಮಾಡೋದಿಲ್ಲ. ಅಂದ್ರೆ ಈಗ ಅವನು ಅನೇಕ ರೂಪಗಳಲ್ಲಿ ಭೂಮಿ ಮೇಲೆ ಅವತರಿಸ್ತಾನೆ ಅಂತ ಹೇಳಿದಾಗಲ್ಲ, ಮತ್ತೆ ಅವನು ಬೇರೆ ಬೇರೆ ರೂಪದಲ್ಲಿ ದೇಹವನ್ನು ಪಡಿತಾ ಇದ್ದಾನ ಅಂತಂದ್ರೆ ಇಲ್ಲ. ಅವನು ಅವನು ಆ ದೇವೋತ್ತ ಪರಮಪುರುಷ. ಬೇರೆ ಬೇರೆ ರೂಪಗಳಲ್ಲಿ ಅವನು ತನ್ನನ್ನ ಬದಲಾಯಿಸ್ಕೊಂಡ್ರು ಕೂಡ ಅವನು ಭೂಮಿ ಮೇಲೆ ಆಧ್ಯಾತ್ಮಿಕ ಒಂದು ರೂಪದಲ್ಲಿಯೇ ಬರ್ತಾ ಇದ್ದಾನೆ ಹೊರತು ಅವನು ನಮ್ಮ ಹಾಗೆ ತಾಯಿಯ ಗರ್ಭದಿಂದ ಬರುವಂತವನು ಅಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾನೆ. ನನ್ನ ಆಧ್ಯಾತ್ಮಿಕ ಶರೀರವನ್ನು ಕ್ಷಯಿಸುವುದಿಲ್ಲ. ಅಂದ್ರೆ ನಮ್ಮ ಒಂದು ಶರೀರದಲ್ಲಿ 6 ಬದಲಾವಣೆಗಳಾಗುತ್ತೆ ಅಂತ ಹೇಳ್ತಾರೆ. ಯಾರಿಗಾದ್ರೂ ನೆನಪಿದ್ಯಾ ದೇಹಕ್ಕೆ ಆಗುವಂತ 6 ಬದಲಾವಣೆಗಳು ಯಾವ್ದೆಲ್ಲ ಅಂತ? ಹರೇ ಕೃಷ್ಣ. ಯಾವ್ದೆಲ್ಲ 6 ಬದಲಾವಣೆಗಳು ಅಂತಂದ್ರೆ, ಈ ದೇಹ ಅನ್ನುವಂಥದ್ದು ಮೊದಲು ಹುಟ್ಟುತ್ತೆ, ಕೆಲವು ಸಮಯ ಅದು ಬೆಳೆಯುತ್ತೆ, ಆಮೇಲೆ ಅದರಲ್ಲಿ ಕೆಲವೊಂದು ಬದಲಾವಣೆಗಳು, ವ್ಯತ್ಯಾಸಗಳಾಗುತ್ತೆ. ನಂತರ ಏನಾಗುತ್ತೆ, ಆ ಒಂದು ಉಪ ಉತ್ಪನ್ನಗಳು ಅಂತ ಹೇಳ್ತಾರೆ. ಅಂದ್ರೆ ಅದು ಮಕ್ಕಳನ್ನ ಹುಟ್ಟಿಸುತ್ತೆ ಅಂತ, ಮುಂದಿನ ಜನರೇಷನ್, ಅವರ ಮುಂದಿನ ಪೀಳಿಗೆನ ಹುಟ್ಟಿಸುತ್ತೆ. ನಂತರ ಆ ಒಂದು ದೇಹ ಅನ್ನುವಂಥದ್ದು ಕ್ಷೀಣಿಸುತ್ತೆ, ಅದಕ್ಕೆ ವಯಸ್ಸಾಗುತ್ತೆ. ಆಮೇಲೆ ಏನಾಗುತ್ತೆ, ಒಂದಿನ ಆ ಶರೀರ ಇಲ್ಲವಾಗುತ್ತೆ, ಅಂದ್ರೆ ಸಾವನ್ನಪ್ಪುತ್ತೆ, ಕೊನೆ ಆಗುತ್ತೆ. ಆದ್ರೆ ಈ ಭಗವಂತನ ಶರೀರ ಆ ರೀತಿ ಆದಂಥದ್ದು ಅಲ್ಲ. ಅಲ್ಲಿ ಈ ರೀತಿ ಬದಲಾವಣೆಗಳು ಆಗುವುದಿಲ್ಲ, ಅಂದ್ರೆ ಅದು ಕ್ಷೀಣಿಸೋದಿಲ್ಲ ಅಥವಾ ಅದು ದೇಹತ್ಯಾಗ ಆಗೋದಿಲ್ಲ. ಅದನ್ನಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನಾನು ಎಲ್ಲ ಜೀವಿಗಳ ಪ್ರಭು, ಆದರೂ ಪ್ರತಿ ಯುಗದಲ್ಲಿಯೂ ನನ್ನ ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ಅವತರಿಸ್ತೇನೆ. ನಾನು ಯಾವುದೇ ಒಂದು ಜನ್ಮದಲ್ಲಿ ಬಂದಾಗ್ಲೂ ಕೂಡ ನಾನು ಸಚ್ಚಿದಾನಂದ ವಿಗ್ರಹನೇ. ಅಂದ್ರೆ ಭಗವಂತನ ಒಂದು ದೇಹ ಅನ್ನುವಂಥದ್ದು ನಮ್ಮ ಹಾಗೆ ಮಾಂಸ, ಮೂಳೆ, ರಕ್ತದಿಂದ ಆದಂಥದ್ದು ಅಲ್ಲ, ಪಂಚಭೂತಗಳಿಂದ ಆದಂಥದ್ದಲ್ಲ. ಅದು ಸಚ್ಚಿದಾನಂದ ವಿಗ್ರಹ ಅನ್ನುವಂಥದ್ದರಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಆ ಕಾರಣದಿಂದ ಭಗವಂತನಿಗೆ ಎಲ್ಲಾ ಜನ್ಮದಲ್ಲೂ, ಅಂದ್ರೆ ಎಲ್ಲಾ ಅವತಾರಗಳಲ್ಲೂ ಅವನು ಏನೆಲ್ಲ ನಡೆದಿದೆ ಎಲ್ಲವೂ ಕೂಡ ಅವನಿಗೆ, ಪ್ರತಿಯೊಂದು ಕೂಡ ಅವನಿಗೆ ನೆನಪಿದೆ. ಆದ್ರೆ ಆ ಅರ್ಜುನನಿಗೆ ಅದು ಯಾವುದು ನೆನಪಿಲ್ಲ. ಶ್ಲೋಕ 7. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಭಗವಂತ ಹೇಳ್ತಾ ಇದ್ದಾನೆ, ಯಾಕೆ ಮತ್ತೆ ಭಗವಂತ ಮತ್ತೆ ಮತ್ತೆ ಭೂಮಿ ಮೇಲೆ ಅವತಾರ ತಾಳ್ತಾ ಇದ್ದಾನೆ, ಅವನ ಒಂದು ಅವತಾರದ ಉದ್ದೇಶ ಏನು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಭರತವಂಶಜನಾದ ಅರ್ಜುನನೇ ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿ ಆಗುತ್ತದೋ ಅಥವಾ ಅಧರ್ಮವು ಹೆಚ್ಚುತ್ತದೋ ಆಗ ಸ್ವಯಂ ಅವತಾರ ಮಾಡುತ್ತೇನೆ. ಅಂದ್ರೆ ಭಗವಂತ ಯಾವಾಗ ಅವತಾರ ಮಾಡ್ತಾನೆ ಭೂಮಿ ಮೇಲೆ, ಅಧರ್ಮ ಅನ್ನುವಂಥದ್ದು ಹೆಚ್ಚುತ್ತಾ ಹೋಗಿ ಧರ್ಮದ ಒಂದು ನಷ್ಟ ಆದಾಗ ಆ ಧರ್ಮವನ್ನ ಮತ್ತೆ ಸ್ಥಾಪನೆ ಮಾಡೋದಕ್ಕಾಗಿ ಭಗವಂತ ಭೂಮಿ ಮೇಲೆ ಇಳಿದು ಬರ್ತಾನೆ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾನೆ. ಸೃಜಾಮಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸೃಜಾಮಿ ಅಂದ್ರೆ ಸೃಷ್ಟಿ ಎನ್ನುವ ಅರ್ಥದಲ್ಲಿ ಬಳಸುವಂತಿಲ್ಲ, ಏಕೆಂದರೆ ಹಿಂದಿನ ಶ್ಲೋಕದ ಪ್ರಕಾರ ಭಗವಂತನ ಸ್ವರೂಪ ಮತ್ತು ಶರೀರವು ಸೃಷ್ಟಿ ಆಗುವುದಿಲ್ಲ. ಅವನ ಎಲ್ಲ ರೂಪಗಳು ನಿರಂತರವಾಗಿ ಅಸ್ತಿತ್ವದಲ್ಲಿ ಇರುತ್ತವೆ. ಆದುದರಿಂದ ಸೃಜಾಮಿ ಎಂದರೆ ಭಗವಂತನು ತಾನು ಇರುವಂತೆಯೇ ಕಾಣಿಸಿಕೊಳ್ಳುತ್ತಾನೆ. ಅಂದ್ರೆ ಈಗ ಭಗವಂತನ ಒಂದು ರೂಪಗಳನ್ನ ಹೇಳ್ತಾ ಇದ್ದೀವಿ, ಪುರುಷಾವತಾರಗಳು, ಗುಣಾವತಾರಗಳು, ಇದೆಲ್ಲವೂ ಕೂಡ ಈಗ ಅದೇ ರೂಪಗಳಲ್ಲಿ ಅವನು ಅದೇ ರೀತಿಯಲ್ಲಿ ಅವನು ಅನೇಕ ಸ್ಥಳಗಳಲ್ಲಿ ಅವನು ಈಗ ಇನ್ನೂ ಅವನ ಲೀಲೆಯಲ್ಲಿ ಮುಂದುವರಿತಾ ಇದ್ದಾನೆ. ಅಂದ್ರೆ ಈಗ
ಅನೇಕ ವೈಕುಂಠ ಲೋಕಗಳು, ಆಧ್ಯಾತ್ಮಿಕ ಲೋಕಗಳು ಇದೆ ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿ ಅಯೋಧ್ಯೆ ಕೂಡ ಅಲ್ಲಿ ಇದೆ. ರಾಮನಾಗಿ ಅವನು ಈಗಲೂ ಕೂಡ ಇದ್ದಾನೆ. ಮತ್ತೆ ಅಲ್ಲಿ ಕೃಷ್ಣನಾಗಿ ಕೂಡ ಅವನು ಗೋಲೋಕ ವೃಂದಾವನದಲ್ಲಿದ್ದಾನೆ. ಆ ಒಂದು ಪ್ರಹ್ಲಾದನ ಒಂದು ಕಥೆಯಲ್ಲಿ ಬರುವಂತಹ ಒಂದು ನರಸಿಂಹ, ಅವನ ಅವತಾರ, ಇದೆಲ್ಲವೂ ಕೂಡ ಅದು ಸದಾ ನಡೀತಾ ಇರುವಂತದ್ದು. ಆ ಒಂದು ಲೀಲೆಗಳು ಸದಾ ಆಗ್ತಾ ಇರುವಂತದ್ದು. ಅದು ಭಗವಂತ ಆಗ ಬಂದ, ಈಗ ಹೋದ, ಈಗ ಇಲ್ಲ ಅವನು ಅಂತಲ್ಲ. ಅವನು ಯಾವಾಗ್ಲೂ ಇರ್ತಾನೆ. ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ, ಬೇರೆ ಬೇರೆ ರೂಪಗಳಲ್ಲಿ ಅವನು ಯಾವಾಗ್ಲೂ ಸದಾ ಇದ್ದಾನೆ ಅಂತ. ಅಂದ್ರೆ ಅವನು ಆ ರೀತಿ ಕಾಣಿಸ್ಕೊಳ್ತಾ ಇರುವಾಗ ಅವನು ಆ ಅಂದ್ರೆ ಹುಟ್ಟು ಸಾವು ಅನ್ನುವಂಥದ್ದು ಅವನಿಗೆ ಆಗುವಂಥದ್ದಲ್ಲ. ಅಂದ್ರೆ ನಮ್ಮ ಹಾಗೆ ಒಂದು ಶರೀರ ಅವನದಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಇನ್ನೊಂದು ವಿಷಯ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಬ್ರಹ್ಮನ ಒಂದು ದಿನದ 7ನೆಯ ಮನುವಿನ 28ನೆಯ ಕಲ್ಪದ ದ್ವಾಪರ ಯುಗದ ಅಂತ್ಯದಲ್ಲಿ ಭಗವಂತ ಕಾಣಿಸ್ಕೊಳ್ತಾನೆ ಮೂಲ ರೂಪದಲ್ಲಿ. ಕೃಷ್ಣ ಅನ್ನುವಂಥದ್ದು ಮೂಲ ರೂಪ. ಅದು ಒಂದು ಬ್ರಹ್ಮನ ಕಲ್ಪ ಅಂತಂದ್ರೆ ಬ್ರಹ್ಮನ ಒಂದು ದಿನದ ಮಧ್ಯಾಹ್ನದ ಸಮಯದಲ್ಲಿ ಭಗವಂತ ಒಮ್ಮೆ ಮಾತ್ರನೇ ಒಂದು ಭೂಮಿ ಮೇಲೆ ಅಂದ್ರೆ ಅವ್ನು ಕಾಣಿಸ್ಕೊಳ್ಳುವಂಥದ್ದು. ನಾವೆಲ್ಲ ತುಂಬಾ ಅದೃಷ್ಟವಂತರು. ಯಾಕಂದ್ರೆ ಆ ಒಂದು ಮನುವಿನ 28ನೇ ಕಲ್ಪದ ಒಂದು ಸಮಯದಲ್ಲಿ ನಾವು ಜನ್ಮ ತಾಳಿದ್ದೀವಿ. ಆ ಕಾರಣದಿಂದ ಭಗವಂತ ಭೂಮಿಗೆ ಬಂದು ಹೋಗಿ ಬರೀ 5,000 ವರ್ಷಗಳಷ್ಟೇ ಆಗಿದೆ. ಅಂದ್ರೆ ಅವನ ಒಂದು ಜ್ಞಾನ, ಅವನು ನೀಡಿದಂತ ಭಗವದ್ಗೀತೆಯ ಜ್ಞಾನ, ಅವನ ಒಂದು ಅವತಾರ ಇದೆ, ಎಲ್ಲ ವಿಚಾರಗಳು ನಮ್ಗೆ ಆದ ಕಾರಣದಿಂದ ಗೊತ್ತಾಗ್ತಾ ಇದೆ. ಮತ್ತೆ ಏಕೆಂದರೆ ಆತನು ತನ್ನ ಇಚ್ಛೆ ಪ್ರಕಾರ ಹಲವು ರೀತಿಗಳಲ್ಲಿ ವರ್ತಿಸಲು ಸಂಪೂರ್ಣವಾಗಿ ಸ್ವತಂತ್ರ. ಅಂದ್ರೆ ಭಗವಂತ ಅಧರ್ಮ ಅನ್ನುವಂಥದ್ದು ಜಾಸ್ತಿ ಆದಾಗ ಧರ್ಮ ಸ್ಥಾಪನೆ ಮಾಡ್ಲಿಕ್ಕಾಗಿ ಮೂಲದಲ್ಲಿ ಅವನು ಈ ಭೂಮಿ ಮೇಲೆ ಬರುವಂತದ್ದು. ಆದ್ರೆ ಏನಂತ ಹೇಳ್ತಾರೆ ಅಂದ್ರೆ, ಈ ರಾಕ್ಷಸರನ್ನ ಕೊಲ್ಲೋದಕ್ಕೆ ಭಗವಂತ ಸ್ವತಃ ಬರ್ಬೇಕು, ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ ಅವನೇ ಬರ್ಬೇಕು ಅಂತ ಏನಿಲ್ಲ. ಅವನ ಶಕ್ತಿಗಳು, ಅವನ ಭಕ್ತರು ಆ ಕಾರ್ಯವನ್ನ ಮಾಡ್ತಾರೆ. ಆದ್ರೆ ಭಗವಂತ ಭೂಮಿ ಮೇಲೆ ಬರೋದಕ್ಕೆ ಮೂಲ ಉದ್ದೇಶ ಏನು ಅಂತಂದ್ರೆ, ಇಲ್ಲಿರುವಂತಹ ಬದ್ಧಾತ್ಮರು ಯಾರಿದ್ದಾರೆ ಅವರನ್ನ ತನ್ನ ಹತ್ರ ಆಕರ್ಷಿಸೋದಕ್ಕೆ ಅವನು ಭೂಮಿ ಮೇಲೆ ಬಂದು ಅವನ ಒಂದು ದಿವ್ಯ ಲೋಕದಲ್ಲಿ ಅವನು ಮಾಡುವಂತಹ ಲೀಲೆಗಳನ್ನ ಇಲ್ಲಿ ಮಾಡಿ ತೋರಿಸ್ತಾನೆ. ಆ ಮೂಲಕ ನಮ್ಮಂತಹ ಬದ್ಧಾತ್ಮರನ್ನ ಅವನ ಹತ್ರಕ್ಕೆ ಸೆಳೀತಾನೆ, ಆಕರ್ಷಿಸ್ತಾನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸಜ್ಜನರನ್ನ ರಕ್ಷಿಸುವುದಕ್ಕಾಗಿ ಮತ್ತೆ ದುಷ್ಟರನ್ನ ನಾಶ ಮಾಡುವುದಕ್ಕಾಗಿ ಮತ್ತು ಧರ್ಮದ ತತ್ವಗಳನ್ನ ಮತ್ತೆ ಸ್ಥಾಪಿಸುವುದಕ್ಕಾಗಿ ನಾನು ಪ್ರತಿಯುಗದಲ್ಲಿಯೂ ಅವತರಿಸುತ್ತೇನೆ ಅಂದ್ರೆ ಭಗವಂತ ಹೇಳ್ತಾ ಇದ್ದಾನೆ. ಯಾರೆಲ್ಲ ದುಷ್ಕೃತಾಮ್ ಅಂತಂದ್ರೆ ಈ ದುಷ್ಟರು ಯಾರಿದ್ದಾರೆ ಅವರನ್ನ ಸಾಯಿಸೋದಕ್ಕೆ ಭಗವಂತ ಈ ಭೂಮಿ ಮೇಲೆ ಅವತರಿಸ್ತಾನೆ ಅಂತ. ಆದ್ರೆ ಆಚಾರ್ಯರು ಏನಂತ ಹೇಳ್ತಾರೆ ಅಂತಂದ್ರೆ, ಅಂತಹ ಒಂದು ದುಷ್ಕೃತಿಗಳನ್ನ ಸಂಹಾರ ಮಾಡೋದಕ್ಕೆ ಅವನ ದೇವತೆಗಳು ಅಥವಾ ಶಕ್ತಿಗಳೇ ಸಾಕು. ಸ್ವತಃ ಭಗವಂತ ಬರುವ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ಭಗವಂತ ಬರ್ತಾನೆ. ಅಂದ್ರೆ ಅವನು ಅದಕ್ಕಿಂತ ಹೆಚ್ಚಾಗಿ ತನ್ನ ಭಕ್ತರಿಗೆ ನೋವಾದಾಗ ಭಕ್ತವತ್ಸಲನಾದ ಭಗವಂತ ಅದನ್ನ ಯಾವತ್ತೂ ಸಹಿಸೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ದೇವಕಿಗೆ ಕಂಸ ಕೊಡುವಂತಹ ಕಿರುಕುಳ ಇರ್ಬೋದು, ಅಥವಾ ರಾವಣ ಸಮಾಜಕ್ಕೆ ಕೊಟ್ಟಂತಹ ಒಂದು ಕಷ್ಟಗಳಿರ್ಬೋದು, ಅಥವಾ ಹಿರಣ್ಯಕಶಿಪು, ಇಂಥವರೆಲ್ಲ ಯಾವಾಗ ಪ್ರಹ್ಲಾದ ಅವನ ಭಕ್ತ, ಅವನಿಗೆ ಅವನು ಹಿಂಸೆಗಳನ್ನ ಕೊಟ್ಟಾಗ ಭಗವಂತ ಅದನ್ನ ಯಾವತ್ತೂ ಸಹಿಸೋದಿಲ್ಲ. ಭಗವಂತನಿಗೆ ಯಾರಾದ್ರೂ ಏನಾದ್ರೂ ಮಾಡಿದ್ರೆ ಅವನು ಕ್ಷಮಿಸ್ಬಿಟ್ಟಾನು. ಆದ್ರೆ ಅವನ ಭಕ್ತರಿಗೆ ಯಾರಾದ್ರೂ ಹಿಂಸೆ ಕೊಟ್ರು ಅಂತಂದ್ರೆ ಭಗವಂತ ಯಾವತ್ತೂ ಅವ್ರನ್ನ ಕ್ಷಮಿಸೋದಿಲ್ಲ. ಆ ಕಾರಣ ಅವನಲ್ಲಿ ಅಂದ್ರೆ ಆ ಒಂದು ನಿಮಿಷ ಅಲ್ಲಿ ಆ ಒಂದು ಭಕ್ತರನ್ನ ಕಾಪಾಡೋದಕ್ಕೆ ಅಲ್ಲಿ ಭಗವಂತ ಬರ್ತಾನೆ. ಹೀಗೆ ಬಂದಾಗ ಅವನು ಅಂತಹ ರಾಕ್ಷಸರನ್ನ ಅವನು ಸಂಹಾರ ಮಾಡ್ತಾನೆ. ಚೈತನ್ಯ ಚರಿತಾಮೃತ ಒಂದು ವಿಷಯವನ್ನಲ್ಲಿ ಕೊಡ್ತಾ ಇದ್ದಾರೆ. ಭಗವದ್ ರಾಜ್ಯದಲ್ಲಿ ಲೌಕಿಕ ಅಭಿವ್ಯಕ್ತಿಗಾಗಿ ಇಳಿದು ಬರುವುದೇ ಭಗವದ್ ಅವತಾರ. ಹೀಗೆ ಇಳಿದು ಬರುವ ಪರಮ ಪುರುಷನ ನಿರ್ದಿಷ್ಟ ರೂಪವನ್ನು ಅವತಾರ ಎಂದು ಕರೆಯಲಾಗುತ್ತದೆ. ಇಂತಹ ಸ್ವರೂಪಗಳು ಭಗವಂತನ ರಾಜ್ಯದ ಆಧ್ಯಾತ್ಮಿಕ ಲೋಕದಲ್ಲಿ ನೆಲೆಸಿರುತ್ತವೆ. ಅವು ಭೌತಿಕ ಜಗತ್ತಿಗೆ ಬಂದಾಗ ಅವತಾರ ಎನ್ನುವ ಹೆಸರನ್ನು ಪಡೆಯುತ್ತವೆ. ಅಂದ್ರೆ ಅದೆಲ್ಲವೂ ಕೂಡ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸದಾ ಲೀಲೆಯಲ್ಲಿ ಇರುವಂತಹ ರೂಪಗಳೇ. ಆದ್ರೆ ಯಾವಾಗ ಅದು ಭೂಮಿಗೆ ಬರುತ್ತೆ ಆಗ ನಾವು ಅದನ್ನ ಅವತಾರ ಅಂತೇಳಿ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಉದಾಹರಣೆಗೆ ಕೊಡ್ತಾ ಇದ್ದಾರೆ ಯಾವ್ದೆಲ್ಲ ಅವತಾರಗಳಿದೆ ಅಂತ. ನಾವು ಆಗ್ಲೇ ಹೇಳಿದಾಗೆ ಪುರುಷ ಅವತಾರಗಳು, ಆ ಒಂದು 3 ಪುರುಷ ಅವತಾರಗಳು ಯಾವ್ದೆಲ್ಲ ಅಂತಂದ್ರೆ ಮಹಾವಿಷ್ಣು, ಕಾರಣೋದಕ ಶಾಯಿ ವಿಷ್ಣು, ನಂತರ ಬರುವಂತದ್ದು ಗರ್ಭೋದಕ ಶಾಯಿ ವಿಷ್ಣು, ಕ್ಷೀರೋದಕ ಶಾಯಿ ವಿಷ್ಣು. ಇವೆಲ್ಲವೂ ಕೂಡ ಪುರುಷ ಅವತಾರಗಳು. ಗುಣಾವತಾರಗಳು ಅಂದ್ರೆ ಗುಣದ ಆಧಾರದ ಮೇಲೆ, ಅಂದ್ರೆ ಈ ಒಂದು ರಜೋಗುಣದ ಅಧಿಪತಿ ಬ್ರಹ್ಮನಾಗಿ ಬರ್ತಾನೆ, ಸತ್ವಗುಣದ ಅಧಿಪತಿ ವಿಷ್ಣುವಾಗಿ ಬರ್ತಾನೆ. ಅಂದ್ರೆ ಬ್ರಹ್ಮನಾಗಿ ಬಂದು ಸೃಷ್ಟಿ ಕಾರ್ಯವನ್ನು ಮಾಡ್ತಾನೆ, ವಿಷ್ಣುವಾಗಿ ಬಂದು ಅದರ ಒಂದು ಪಾಲನೆಯನ್ನ ಮಾಡ್ತಾನೆ, ಶಿವನಾಗಿ ಕೂಡ ಬರ್ತಾನೆ ಭಗವಂತ. ಶಿವನ ಅವತಾರದಲ್ಲಿ ಬಂದಾಗ ಅವನು ಲಯಕರ್ತನಾಗಿ ಬರ್ತಾನೆ. ಇದೆಲ್ಲವೂ ಕೂಡ ಆ ಒಂದು ಗುಣಾವತಾರಗಳು. ರಜೋಗುಣದಲ್ಲಿ ಬ್ರಹ್ಮ, ಸತ್ವಗುಣದಲ್ಲಿ ವಿಷ್ಣು, ಮತ್ತೆ ತಮೋ ಗುಣದಲ್ಲಿ ಶಿವ. ಅಂದ್ರೆ ಆ ಒಂದು ಗುಣಗಳ ಅಧಿಪತಿಗಳಾಗಿ ಅವ್ರು ಬರ್ತಾ ಇರುವಂತದ್ದು.
ಲೀಲಾವತಾರಗಳು ಅಂತಂದ್ರೆ ಅನೇಕ ಲೀಲಾವತಾರಗಳು, ದಶಾವತಾರಗಳಲ್ಲಿ ನಾವು ನೋಡ್ತೀವಿ ಭಗವಂತನ ಒಂದು ಲೀಲೆಗಳು. ಮತ್ತೆ ಶಕ್ತಿ ಆವೇಶ ಅವತಾರಗಳು ಅಂತಂದ್ರೆ ಭಗವಂತ ಒಂದು ಉದ್ದೇಶಕ್ಕಾಗಿ ಅವನ ಶಕ್ತಿಯನ್ನ ಆ ಒಂದು ಆ ಕೆಲವೊಂದು ಸಲ ಅವನೇ ಅವರ ರೂಪವನ್ನು ಪಡೆದು ಬರ್ತಾನೆ. ಇನ್ನು ಕೆಲವು ಸಲ ಒಂದು ಜೀವತತ್ವದಲ್ಲಿ ಇರುವಂತಹ ಜೀವಿಗಳೆಲ್ಲ ಅವನು ಪ್ರವೇಶ ಮಾಡ್ತಾನೆ. ಅವನ ಶಕ್ತಿಯ ಆವಾಹನೆಯಾಗಿ ಅಲ್ಲಿ ಅವರು ಭಗವಂತನ ಒಂದು ಕಾರ್ಯವನ್ನ ಅವರು ಮಾಡ್ತಾರೆ. ಶಕ್ತಿ ಆವೇಶ ಅವತಾರಗಳು, ಮನ್ವಂತರ ಅವತಾರಗಳು ಅಂದ್ರೆ ಪ್ರತಿಯೊಂದು ಮನುವಿನ ಕಾಲದಲ್ಲೂ ಬರುವಂತದ್ದು. ಯುಗಾವತಾರಗಳು ಅಂದ್ರೆ ಪ್ರತಿಯೊಂದು ಯುಗದಲ್ಲೂ ಬರುವಂತಹ ಒಂದು ಅವತಾರಗಳು. ಇವೆಲ್ಲವೂ ಕೂಡ ವಿಶ್ವದಲ್ಲಿ ಎಲ್ಲೆಡೆ ನಿಯತ ಕಾಲಕ್ಕೆ ಕಾಣಿಸಿಕೊಳ್ಳುತ್ತೆ. ಆದ್ರೆ ಭಗವಂತ ಶ್ರೀಕೃಷ್ಣ ಮಾತ್ರನೇ ಆದಿ ಪ್ರಭು, ಅವನು ಅವತಾರಗಳ ಆದಿ ಮೂಲ. ಆದ ಕಾರಣ ಭಗವಂತನನ್ನ ನಾವು ಅವತಾರ ಅಂತ ಹೇಳೋದಿಲ್ಲ, ಅವನನ್ನ ಅವತಾರಿ ಅಂತಾನೆ ಕರಿತೀವಿ. ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನ ಆಂದೋಲನವು ಶ್ರೀಕೃಷ್ಣನ ಭಕ್ತರನ್ನು ಬಹಳವಾಗಿ ಆಕರ್ಷಿಸುತ್ತದೆ. ಭಗವಂತನ ಈ ಅವತಾರವು ದುಷ್ಕರ್ಮಿಗಳನ್ನು ಕೊಲ್ಲುವುದಿಲ್ಲ, ಅವ್ಯಾಜ್ಯ ಕರುಣೆಯಿಂದ ಉದ್ಧರಿಸುತ್ತದೆ. ಅಂದ್ರೆ ಈ ಒಂದು ಆ ಚೈತನ್ಯ ಮಹಾಪ್ರಭುಗಳ ಅವತಾರ, ಅದನ್ನ ಕರುಣಾವತಾರ ಅಂತ ಹೇಳ್ತಾರೆ. ಅಂದ್ರೆ ಭಗವಂತ ಬರುವ ಉದ್ದೇಶ ಏನು ಅಂತಂದ್ರೆ ಬದ್ಧಾತ್ಮರನ್ನ ಭಕ್ತಿ ಮಾರ್ಗದಲ್ಲಿ ತಂದು ತನ್ನತ್ರಕ್ಕೆ ಕರ್ಕೊಂಡು ಹೋಗೋದಕ್ಕೆ, ಅವ್ರಿಗೆ ಮಾರ್ಗದರ್ಶನ ಮಾಡೋದಕ್ಕಾಗಿ ಅಂತಲೇ ಬರ್ತಾನೆ. ಶ್ಲೋಕ 9. ಜನ್ಮ ಕರ್ಮ ಚ ಮೇ ದಿವ್ಯಂ ಯುವೇತಿ ತತ್ವತಃ ತ್ಯಕ್ತಾದೀಹಂ ಪುನರ್ಜನ್ಮ ನೇತಿ ಮಾಮೀತಿ ಸೌ ಅರ್ಜುನ. ಅಂದ್ರೆ ಯಾರು ಹೀಗೆ ಭಗವಂತನ ಒಂದು ಹುಟ್ಟಿನ ಬಗ್ಗೆ ಮತ್ತೆ ಅವರ ಕರ್ಮಗಳ ಬಗ್ಗೆ, ಅವನ ದಿವ್ಯ ಸ್ವರೂಪದ ಬಗ್ಗೆ, ಅವನ ನಾನಾ ಅವತಾರಗಳ ಬಗ್ಗೆ ಯಾರು ಯಥಾರ್ಥವಾಗಿ ತಿಳ್ಕೋತಾರೆ, ಅವರು ದೇಹತ್ಯಾಗ ಮಾಡಿದ ಮೇಲೆ ಮತ್ತೆ ಈ ಭೂಮಿ ಮೇಲೆ ಹುಟ್ಟೋದಿಲ್ಲ, ಭಗವಂತನ ಧಾಮಕ್ಕೆ ಹಿಂದಿರುಗ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಯಾಕೆ ನಾವು ಈ ಒಂದು ಭಗವಂತನ ಅವತಾರಗಳ ಬಗ್ಗೆ ತಿಳಿಬೇಕು, ಅವನ ಲೀಲೆಗಳನ್ನ ಬಗ್ಗೆ ನಾವು ತಿಳ್ಕೋಬೇಕು, ಅವನ ಜನ್ಮದ ಬಗ್ಗೆ, ಅವನ ರೂಪದ ಬಗ್ಗೆ ನಾವು ಯಾಕೆ ಈ ಒಂದು ದಿವ್ಯ ಅಂದ್ರೆ ಜ್ಞಾನವನ್ನ ಬೆಳೆಸ್ಕೋಬೇಕು, ಮತ್ತೆ ಆ ಶಾಸ್ತ್ರಗಳನ್ನ ನಾವು ಯಾಕೆ ಅಧ್ಯಯನ ಮಾಡ್ಬೇಕು, ಅದರಿಂದ ನಮ್ಗೆ ಏನು ಪ್ರಯೋಜನ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಶ್ರುತಿ ಫಲ ಅಂತ ಹೇಳ್ತಾರೆ. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಭಗವಂತನ ಬಗ್ಗೆ ನಮ್ಗೆ ಒಂದು ಕತೆ, ಅಂದ್ರೆ ಅವನ ಒಂದು ಲೀಲಾವತಾರದ ಬಗ್ಗೆ ಅಥವಾ ಅವನ ಯಾವ್ದಾದ್ರು ಒಂದು ಅವತಾರದ ಬಗ್ಗೆ ಒಂದು ವಿಚಾರ ನಮ್ಗೆ ಗೊತ್ತಿದ್ರು ಕೂಡ ಆಚಾರ್ಯರು ಏನಂತ ಹೇಳ್ತಾರೆ ಅಂದ್ರೆ ಅದನ್ನ ಮತ್ತೆ ಮತ್ತೆ ಓದಿ ಮತ್ತೆ ಮತ್ತೆ ಕೇಳಿ ಅಂತ ಹೇಳ್ತಾರೆ. ಒಂದು ಸತಿ ಕೇಳಿದೀನಿ ನನಗೆ ಗೊತ್ತಿದೆ ಅಂತ ಹೇಳಿ ಬಿಡುವಂತದ್ದಲ್ಲ, ಅದು ಪ್ರತಿ ಸತಿ ಕೇಳಿದಾಗ್ಲೂ ಕೂಡ ನಮ್ಮಲ್ಲಿರುವಂತ ಅಸ್ತಿತ್ವ ಶುದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಅನೇಕ ಅನೇಕ ಜನ್ಮಗಳ ಒಂದು ಪಾಪದ ಒಂದು ಬೆಟ್ಟ ಏನಿದೆ ಅದು ಕರಗೋದಕ್ಕೆ ಶುರು ಮಾಡುತ್ತೆ ಅಂತ. ಹಾಗೆ ಪಾಪದ ಬೆಟ್ಟ ಕರಗಿಸಿದವನು ಏನಾಗ್ತಾನೆ, ಭಗವಂತನ ಧಾಮಕ್ಕೆ ಹೋಗೋದಕ್ಕೆ, ಅಂದ್ರೆ ನಮ್ಗೆ ಹಾರಬೇಕು, ನಮ್ಮ ಮೇಲಕ್ಕೆ ಹಾರಬೇಕು. ಆಧ್ಯಾತ್ಮಿಕ ಜಗತ್ತು ಅನ್ನುವಂಥದ್ದು ಭೌತಿಕ ಜಗತ್ತಿನಿಂದ ತುಂಬಾ ದೂರದಲ್ಲಿ ಎತ್ತರದಲ್ಲಿದೆ. ಅಲ್ಲಿಗೆ ಹಾರ್ಬೇಕಂದ್ರೆ ನಾವು ಈ ಒಂದು ಭಾರ ಅನ್ನುವಂಥದ್ದು ನಮ್ಮಲ್ಲಿ ಇರಬಾರ್ದು. ಯಾವ ಭಾರ ಅಂತಂದ್ರೆ ಇಲ್ಲಿ ಪಾಪದ ಒಂದು ಭಾರ ನಾವೇನು ಹೊತ್ಕೊಂಡಿದೀವಿ ಅದು ಕರಗಿರ್ಬೇಕು. ಅದು ಕರಗಬೇಕು ಅಂತಂದ್ರೆ ಭಗವಂತನ ಈ ಒಂದು ಲೀಲೆಗಳು ಮತ್ತೆ ಅವನ ಹುಟ್ಟಿನ ಮತ್ತೆ ಅವನ ಕರ್ಮಗಳ ಮತ್ತೆ ಅವನ ಭಕ್ತರ ಜೊತೆ ಅವನು ಮಾಡಿದ ಲೀಲೆಗಳನ್ನ ನಾವು ಮತ್ತೆ ಮತ್ತೆ ಕೇಳಬೇಕು, ಮತ್ತೆ ಮತ್ತೆ ಓದ್ಬೇಕು. ಆ ರೀತಿ ಮಾಡೋದ್ರಿಂದ ನಾವು ನೋಡಿದೀವಿ 8ನೇ ಅಧ್ಯಾಯದಲ್ಲಿ ನಾವು ದೇಹತ್ಯಾಗ ಯಾವ ರೀತಿ ಮಾಡ್ಬೇಕು ಅಂತಂದ್ರೆ, ಸಾವಿನ ಸಂದರ್ಭದಲ್ಲಿ ನಮಗೆ ಏನ್ ನೆನಪಿರ್ಬೇಕು? ಹರೇ ಕೃಷ್ಣ. ಮಾತಾಜಿ ಇನ್ನೊಮ್ಮೆ ಹೇಳಿ. ನಾವು ಸಾಯುವಾಗ ನಮ್ಗೆ ಯಾವ ಒಂದು ಮನಸ್ಥಿತಿಯಲ್ಲಿ ನಾವಿರ್ಬೇಕು? ಹರಿನಾಮ ಮಾಡ್ತಿರ್ಬೇಕು. ಸಾಯೋ ಕೊನೆ ಕ್ಷಣದಲ್ಲೂ ನಾರಾಯಣ ಜಪ ಮಾಡ್ತಿರ್ಬೇಕು. ನಾರಾಯಣನ ಜಪ ಮಾಡ್ಬೇಕು ಅಂದ್ರೆ ಪ್ರಭುಪಾದ್ರು ಏನಂತ ಹೇಳಿದ್ದಾರೆ, ಸಾಯುವಾಗ ಭಗವಂತನ ಸ್ಮರಣೆ ಅಷ್ಟು ಸುಲಭವಾಗಿ ಬರುತ್ತಾ ನಮ್ಗೆ? ಬರಲ್ಲ ಮಾತಾಜಿ, ಬರಲ್ಲ ಮಾತಾಡಿ. ಅಭ್ಯಾಸ ಮಾಡಿ. ಅಭ್ಯಾಸ ಮಾಡ್ಬೇಕಂದ್ರೆ ಪ್ರತಿದಿನ ಅವನ ಬಗ್ಗೆ ನಾವು ಹೆಚ್ಚು ಹೆಚ್ಚು ಓದ್ಬೇಕು, ಕೇಳಬೇಕು. ಆ ಒಂದು ಲೀಲೆಗಳನ್ನ, ಅವನ ಒಂದು ಶಾಸ್ತ್ರಗಳನ್ನ, ಈ ಒಂದು ಅಂದ್ರೆ ಯಾವ್ದೆಲ್ಲ ಅಧಿಕೃತ ಗ್ರಂಥಗಳು, ಭಗವದ್ಗೀತೆ, ಭಾಗವತ, ಇವುಗಳಲ್ಲಿ ಭಗವಂತನ ಮತ್ತೆ ಅವನ ಭಕ್ತರ ಜೊತೆ ಅವನ ಒಂದು ಲೀಲೆಗಳನ್ನ ನಾವು ಹೆಚ್ಚು ಹೆಚ್ಚು ಓದಿದಷ್ಟು ನಮ್ಮ ಮನಸ್ಸಿನಲ್ಲಿ ಅದು ಆಳವಾಗಿ ಕೂತಷ್ಟು, ನಮ್ಮೆಲ್ಲ ಪಾಪಗಳು ಕಳೆದಷ್ಟು ನಾವು ಅವನ ಹತ್ರ ಹೋಗೋದಕ್ಕೆ ಸುಲಭ ಆಗುತ್ತೆ ಅನ್ನೋದರಲ್ಲಿ ಹೇಳ್ತಾ ಇದ್ದಾರೆ. ಪ್ರಭುಪಾದರು ದೊಡ್ಡ ದೊಡ್ಡ ಭಾವಾರ್ಥಗಳನ್ನ ಕೊಟ್ಟಿದ್ದಾರೆ. ಅದು ನಿಮ್ಗೆ ಸಮಯ ಇದ್ದಾಗ ಓದ್ಕೊಳ್ಳಿಲ್ಲ ಅಂತಂದ್ರೆ ಮುಂದೆ ಮುಂದೆ ಈ ಲೆವೆಲ್ 3, ಲೆವೆಲ್ 4 ಅದರಲ್ಲೆಲ್ಲ ನಾವು ಇನ್ನ ಅದನ್ನ ಹೆಚ್ಚು ಹೆಚ್ಚು ಸಮಯ ಕೊಟ್ಟು ಅದನ್ನ ಓದೋದಕ್ಕೆ ಆಗುತ್ತೆ. ಆದ್ರೆ ಈಗ ಲೆವೆಲ್ 2 ನಲ್ಲಿ ಅಂದ್ರೆ ಸ್ವಲ್ಪ ಅದಕ್ಕೆ ಹೆಚ್ಚು ಸಮಯ ಇರೋದಿಲ್ಲ. ಅಂದ್ರೆ ಎಲ್ಲಾ ಶ್ಲೋಕವನ್ನು ಕೂಡ ಕವರ್ ಮಾಡ್ತೀವಿ, ಅಂದ್ರೆ ಭಾವಾರ್ಥಗಳನ್ನ ಕವರ್ ಮಾಡೋದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ. ಶ್ಲೋಕ 10. ಪೀತರಾಗ ಭಯಕ್ರೋಧ ಮನ್ಮನ ಮಾಮುಪಾಶ್ರಿತಃ ಬಹವೋ ಜ್ಞಾನ ತಪಸಾ ಪೂತ ಮದ್ಭಾವಮಾಗತ. ಅನುವಾದ:
ಭಯ, ರಾಗ, ಕ್ರೋಧಗಳನ್ನು ತ್ಯಜಿಸಿ ಅನೇಕರು ಸಂಪೂರ್ಣವಾಗಿ ನನ್ನಲ್ಲಿಯೇ ಮನಸ್ಸುಳ್ಳವರಾಗಿ ನನ್ನಲ್ಲಿ ಆಶ್ರಯ ಪಡೆದಿದ್ದಾರೆ. ನನ್ನ ಜ್ಞಾನದಿಂದ ಪರಿಶುದ್ಧರಾಗಿದ್ದಾರೆ. ಹೀಗೆ ಅವರು ನನ್ನಲ್ಲಿ ದಿವ್ಯ ಪ್ರೇಮವನ್ನು ಪಡೆದಿದ್ದಾರೆ. ಅಂದ್ರೆ ಆ ಯಾರೆಲ್ಲ ಅವನ ಭಕ್ತರಿದ್ದಾರೆ ಅವರ ಬಗ್ಗೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅವರಲ್ಲಿ ಏನೆಲ್ಲ ಇರುತ್ತೆ ಏನೆಲ್ಲ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅವರಲ್ಲಿ ಭಯ ಅನ್ನುವಂಥದ್ದು ಇರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಭಯ ಅಂತಂದ್ರೆ ಏನು ಅಂತಂದ್ರೆ ಭಯ ಅನ್ನುವಂಥದ್ದು ಈಗ ನಮ್ಮ ಹತ್ರ ಏನೋ ಒಂದಿದೆ, ಅದನ್ನ ನಾವು ಮುಂದೆ ಕಳ್ಕೊಂತೀವೇನೋ ಅನ್ನೋಂಥ ಹೆದರಿಕೆ, ಅಂದ್ರೆ ನಮ್ಮ ಭವಿಷ್ಯದ ಕುರಿತಾದಂತಹ ಭಯ. ರಾಗ ಅಂತಂದ್ರೆ ಈಗ ಆ ಈಗ ಪ್ರೆಸೆಂಟ್ ಅಲ್ಲಿ ನಮ್ಮ ಹತ್ರ ಏನೋ ಒಂದು ಆಸೆಗಳಿದೆ. ಯಾವ್ದನ್ನೋ ಒಂದು ನಾವು ತುಂಬಾ ಹೆಚ್ಚು ಆ ಪ್ರೀತಿಸ್ತೀವಿ, ಅದನ್ನ ಕಾಪಾಡ್ಕೊಳ್ಳುವಂತಹ ಒಂದು ರಾಗ. ನಂತರ ಕ್ರೋಧ ಅಂತಂದ್ರೆ ಹಿಂದೆ ಏನೋ ಒಂದು ನಡೆದಿದೆ, ಅದನ್ನ ನೆನಪಿಸ್ಕೊಂಡಾಗೆಲ್ಲ ಕೋಪ ಬರುವಂಥದ್ದು. ಇದೆಲ್ಲವೂ ಕೂಡ ಯಾರೆಲ್ಲ ಅವರು ಏನಂತ ಹೇಳ್ತಾರೆ, ಈ ಒಂದು ಸಮಯದ ಒಂದು ಕಾಲದ ಒಂದು ಇದರಲ್ಲಿ ಇರುವಂತವ್ರು. ಅಂದ್ರೆ ಭವಿಷ್ಯದಲ್ಲಿ ಏನೆಲ್ಲ ನಡೀತು, ಅಂದ್ರೆ ಹಿಂದಿನ ಭವಿಷ್ಯದಲ್ಲಿ ಏನೆಲ್ಲ ಮುಂದೆ ಏನಾಗುತ್ತೆ ಅದರ ಮೇಲೆ ಅವ್ರಿಗಿರುವಂತಹ ಒಂದು ಹೆದರಿಕೆ. ಅಂದ್ರೆ ನಮ್ಮ ಸಾವಿನ ಕುರಿತು ಭಯ ಕೂಡ ಇರ್ಬೋದು, ಅಥವಾ ಮುಂದೆ ನಾವು ಏನೋ ಒಂದು ಕಳ್ಕೊತೀವಿ ಅನ್ನೋಂಥ ಹೆದರಿಕೆ ಕೂಡ ಇರ್ಬೋದು, ಅಥವಾ ಈಗ ನಾವ್ ಏನೋ ಒಂದು ಬೇಕು ಅನ್ನುವಂಥದ್ದು, ಅದು ಈ ಪ್ರಸ್ತುತದಲ್ಲಿ ವರ್ತಮಾನದಲ್ಲಿ ಅವ್ರಿಗಿರುವಂತಹ ಒಂದು ವಿಚಾರ, ಅಥವಾ ಹಳೆಯ ಒಂದು ದ್ವೇಷಗಳು, ಕೋಪಗಳು, ಅದನ್ನ ಇಟ್ಕೊಳ್ಳುವಂಥದ್ದು. ಇಂಥದನ್ನೆಲ್ಲ ಯಾರು ಇಟ್ಕೊಂಡಿರೋದಿಲ್ಲ, ಅಂತಹ ಒಂದು ಸ್ಥಿತಿಯಲ್ಲಿ ಯಾರು ಇರೋದಿಲ್ಲ, ಅವರು ಭಗವಂತನನ್ನ ಪರಿಪೂರ್ಣವಾಗಿ ಅವ್ರು ತಿಳ್ಕೊಳ್ಳೋದಕ್ಕೆ, ಅಂದ್ರೆ ಅವರು ಭಗವಂತನಿಗೆ ಶರಣಾಗತಿಯನ್ನು ಹೊಂದೋದಕ್ಕೆ, ಆ ಆ ಪರಿಶುದ್ಧ ಜ್ಞಾನವನ್ನ ಪಡೆಯೋದಕ್ಕೆ ಅವ್ರಿಗೆ, ಮತ್ತೆ ಆ ಮೂಲಕ ಭಗವಂತನನ್ನ, ಅವನ ದಿವ್ಯ ಪ್ರೇಮವನ್ನ ಪಡೆಯೋದಕ್ಕೆ ಅರ್ಹರು ಅಂತ ಹೇಳಿ ಅವನ ಭಕ್ತರ ಬಗ್ಗೆ ಇಲ್ಲಿ ಭಗವಂತ ಹೇಳ್ತಿರುವಂತದ್ದು. ಆದ್ರೆ ಅತಿಯಾಗಿ ಪ್ರಾಪಂಚಿಕ ಮನಸ್ಸುಳ್ಳವರಾಗಿ ಪರಮ ಪರಿಪೂರ್ಣ ಸತ್ಯದ ಸಾಕಾರ ರೂಪವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಸಾಮಾನ್ಯವಾಗಿ ಬದುಕಿನ ದೈಹಿಕ ಕಲ್ಪನೆ ಇರುವವರು ಪ್ರಾಪಂಚಿಕತೆಯಲ್ಲಿಯೇ ತನ್ಮಯರಾಗಿರ್ತಾರೆ. ದೈಹಿಕ ಕಲ್ಪನೆ ಇರುವಂತಹ ಎಲ್ಲಾ ವ್ಯಕ್ತಿಗಳು ಕೂಡ ಈ ರೀತಿ ಭೂತ, ಭವಿಷ್ಯ, ವರ್ತಮಾನದ ಒಂದು ವಿಚಾರಗಳಲ್ಲಿಯೇ ಅವರ ಒಂದು ಮನಸ್ಥಿತಿ ಅನ್ನುವಂಥದ್ದು ಅಂದ್ರೆ ಯಾವಾಗ್ಲೂ ಅದರಲ್ಲಿಯೇ ಅವರು ಒಂದು ಪ್ರಜ್ಞೆ ಅನ್ನುವಂಥದ್ದು ಇರುತ್ತೆ, ಕೃಷ್ಣ ಪ್ರಜ್ಞೆ ಆಗಿರೋದಿಲ್ಲ. ಸಾಮಾನ್ಯವಾಗಿ ಬದ್ಧಾತ್ಮರು, ನಮ್ಮ ಪ್ರಜ್ಞೆ ಯಾವ ರೀತಿ ಇರುತ್ತೆ, ನಿನ್ನೆ ಏನೋ ನಡೀತು ಅದೇ ತಲೆನಲ್ಲಿ ಇರುತ್ತೆ, ನಾಳೆ ಇನ್ನೇನೋ ಮಾಡ್ಬೇಕು ಅಂತಿದೆ ಅದರ ಬಗ್ಗೆ ಆದ್ರೂ ಯೋಚನೆ ಇರುತ್ತೆ, ಇಲ್ಲಾಂದ್ರೆ ಈಗೇನೋ ಆ ಭೌತಿಕವಾಗಿ ಇಂದ್ರಿಯ ಭೋಗದಲ್ಲಿ ನಾವು ಇದೀವಿ, ಅದನ್ನ ನಾವು ಮಾಡೋದ್ರಲ್ಲಿ ಈ ರೀತಿ ನಮ್ಮ ಮನಸ್ಥಿತಿ ಇರುತ್ತೆ ಹೊರತು, ನಾವು ಭಗವಂತನ ಬಗ್ಗೆ ಸ್ಮರಣೆ ನಮ್ಗೆ 3 ಸಮಯ ಅಂದ್ರೆ 24 ಗಂಟೆನೂ ಆಗತ್ತಾ? 3 ಹೊತ್ತು ಭಗವಂತನ ಧ್ಯಾನ ನಮ್ಮ ಕೈಯಲ್ಲಿ ಆಗುತ್ತಾ? ಹರೇ ಕೃಷ್ಣ. ಮನಸ್ಸಿದ್ದರೆ ಖಂಡಿತ ಆಗುತ್ತೆ ಮಾತಾಜಿ. ಅಭ್ಯಾಸ ಮಾಡ್ಬೇಕು, ಅಭ್ಯಾಸ ಮಾಡಿದ್ರೆ ಆಗುತ್ತೆ. ಅಭ್ಯಾಸ ಹೌದು. ಮಾಡದೇ ಇರೋರಿಗೆ, ಬದ್ಧಾತ್ಮರಿಗೆ ಇದು ಸುಲಭವಾಗಿ ಆಗೋದಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಈ ರೀತಿ ಪ್ರಾಪಂಚಿಕ ಮನಸ್ಸಿದ್ದಾರೆ, ಬದ್ಧಾತ್ಮರಿದ್ದಾರೆ, ಅವರು ನಾಶವಿಲ್ಲದ ಜ್ಞಾನ ಮತ್ತು ನಿತ್ಯಾನಂದ ಪರಿಪೂರ್ಣನಾದ ದಿವ್ಯ ಶರೀರವಿದೆ ಎಂದು ಕಲ್ಪಿಸ್ಕೊಳ್ಳೋದಕ್ಕೆ ಅವರಿಂದ ಸಾಧ್ಯ ಆಗೋದಿಲ್ಲ. ಅಂದ್ರೆ ಅವರು ಒಂದು ಶಾಶ್ವತವಾದ ಜ್ಞಾನ, ಆನಂದ ಇರುವಂತಹ ಒಂದು ಶರೀರ ಇದೆ ಅನ್ನುವಂಥದ್ದು, ಅಂದ್ರೆ ಭಗವಂತನ ಶರೀರ ಅಂತದ್ದು, ಅದರ ಬಗ್ಗೆ ಅವರು ಊಹೆ ಮಾಡೋದಕ್ಕೂ ಕೂಡ ಅವರಿಂದ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಭಕ್ತಿರಸಾಮೃತ ಸಿಂಧುವಿನಲ್ಲಿ ಬರುವಂತದ್ದು ಈ ಒಂದು ವಿಚಾರ. ಪ್ರಾರಂಭದಲ್ಲಿ ಮನುಷ್ಯನಿಗೆ ಆತ್ಮ ಸಾಕ್ಷಾತ್ಕಾರದ ಕಿಂಚಿತ್ ಹಂಬಲ ಇರಬೇಕು. ಅಂದ್ರೆ ನಮ್ಗೆ ಆತ್ಮ ಸಾಕ್ಷಾತ್ಕಾರ ಪಡಿಬೇಕು ಅನ್ನೋಂತಹ ಒಂದು ಪ್ರಥಮದ ಹೆಜ್ಜೆ, ಒಂದು ಮೊದಲ ಹೆಜ್ಜೆ, ಅವನಿಗೆ ಆ ಒಂದು ಆಸೆ ಆದ್ರೂ ಇರಬೇಕು. ಇದು ಆತನನ್ನು ಆಧ್ಯಾತ್ಮಿಕವಾಗಿ ಉನ್ನತಿ ಪಡೆದವರ ಸಹವಾಸವನ್ನು ಪಡೆಯೋದಕ್ಕೆ ಪ್ರಯತ್ನಿಸುವ ಹಂತಕ್ಕೆ ತರುತ್ತೆ. ನಮ್ಗೆ ಆ ಒಂದು ಶ್ರದ್ಧೆ ಅನ್ನುವಂಥದ್ದು ಇರ್ಬೇಕು. ಭಗವಂತನ ಜ್ಞಾನವನ್ನು ಪಡೆಯುವಂತಹ ಒಂದು ಶ್ರದ್ಧೆ ಇಲ್ಲ ಅಂತಂದ್ರೆ ನಾವು ಮತ್ತೆ ಅದಕ್ಕೆ ಯಾವುದೇ ಒಂದು ಪ್ರಯತ್ನ ಮಾಡಕ್ ಆಗೋದಿಲ್ಲ. ಮೊದಲಿಗೆ ಏನಂತ ಹೇಳ್ತಾರೆ, ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾರೆ. ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಮೊದಲು ವಿಲ್ ಬೇಕು, ಆ ಒಂದು ಮನಸ್ಥಿತಿ ಬೇಕು, ಹಂಬಲ ಇದ್ರೆ ಮಾತ್ರನೇ ಆ ಗುರಿ ಸಾಧನೆ ಮಾಡೋದಕ್ಕೆ ನಾವು ಮಾರ್ಗಗಳನ್ನ ಹುಡುಕ್ತಿವಿ. ಆಗ ನಮ್ಗೆ ಒಂದು ಭಕ್ತರ ಒಂದು ಸಹವಾಸ ಸಿಗುತ್ತೆ. ಅಂತಹ ಸಹವಾಸದಲ್ಲಿ ನಾವು ಮುಂದೆ ಹಂತ ಹಂತವಾಗಿ ಉನ್ನತಿಯನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ನಮಗೆ ಗುರುವನ್ನ ಪಡ್ಕೊಳ್ಳುವಂತಹ ಮತ್ತೆ ಅವರಿಂದ ದೀಕ್ಷೆ ಪಡೆಯುವಂತದ್ದು ಆಗುತ್ತೆ. ಮತ್ತೆ ಅವನ ಮಾರ್ಗದರ್ಶನದಲ್ಲಿ ಹೊಸದಾಗಿ ದೀಕ್ಷೆ ಪಡೆದ ಶಿಷ್ಯನು ಭಕ್ತಿ ಸೇವೆಯನ್ನು ಪ್ರಾರಂಭಿಸ್ತಾನೆ. ಅಂದ್ರೆ ಯಾವಾಗ ಗುರುವಿನ ಒಂದು ಅನುಮತಿ ಮೇರೆಗೆ ಅವರು ಒಂದು ಭಕ್ತಿ ಮಾರ್ಗದಲ್ಲಿ ಮುಂದುವರಿತಾರೆ, ಆಗ ಅವ್ರು ಮಾಡುವಂತದ್ದು ಸಾಧನ ಭಕ್ತಿ ಅಂತ ಕರೀತಾರೆ. ಅಂದ್ರೆ ಗುರು ಏನನ್ನ ಹೇಳಿದ್ದಾನೆ ಅದನ್ನ ನಿಷ್ಠೆಯಿಂದ ಅವನು ಫಾಲೋ ಮಾಡ್ತಾ ಇರ್ತಾನೆ.
ಮತ್ತೆ ಹೀಗೆ ಅವನಿಗೆ ಈ ಒಂದು 4 ನಿಯಂತ್ರಕ ತತ್ವಗಳನ್ನ ಹೇಳಿದ ಕೂಡಲೇ ಅವನು ಎಲ್ಲ ಐಹಿಕ ಮೋಹಗಳನ್ನ ಅವನು ತ್ಯಜಿಸ್ತಾನೆ. ಮತ್ತೆ ಕೊನೆಗೆ ಅದೇನಾಗುತ್ತೆ ಅಂದ್ರೆ ಆ ಒಂದು ಕೋಮಲ ಶ್ರದ್ಧೆ ಅನ್ನುವಂಥದ್ದು ಅದು ದೃಢವಾಗ್ತಾ ಹೋಗುತ್ತೆ. ದೃಢವಾಗ್ತಾ ಹೋದಾಗ ಅದು ಆ ಏನಂತ ಹೇಳ್ತೀವಿ, ನಮ್ಗೆ ಆ ಭಗವಂತನ ಪ್ರೇಮವನ್ನ ಪಡಿಬೇಕು ಅನ್ನುವಂತ ಹಂಬಲ, ಅಭಿರುಚಿ ಹೆಚ್ಚಾಗ್ತಾ ಹೋಗುತ್ತೆ. ಆ ಒಂದು ಪ್ರಜ್ಞೆಯನ್ನೇ ಇಲ್ಲಿ ಕೃಷ್ಣ ಪ್ರಜ್ಞೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಸಕ್ತಿ ಆಗುತ್ತೆ ಅಂದ್ರೆ ಈ ಒಂದು ಭಕ್ತಿಯ ಒಂದು 9 ಹಂತಗಳನ್ನ ಹೇಳ್ತಾ ಇದ್ದಾರೆ ಪ್ರೇಮದವರೆಗೆ. ಮೊದಲಿಗೆ ಶ್ರದ್ಧೆ ಅನ್ನುವಂಥದ್ದು. ಶ್ರದ್ಧೆ ಇರುವಂತವ್ರು ಏನ್ ಮಾಡ್ತಾರೆ, ಭಗವದ್ಗೀತೆ ಕ್ಲಾಸ್ಗೆ ಬರ್ತಾರೆ. ಭಗವದ್ಗೀತೆ ಕ್ಲಾಸ್ಗೆ ಬಂದ್ರೆ ಇಲ್ಲಿ ಏನಾಗುತ್ತೆ, ಭಕ್ತರ ಸಂಘ ಸಿಗುತ್ತೆ. ಭಕ್ತರ ಸಂಘದಲ್ಲಿ ಏನ್ ಮಾಡ್ತಾರೆ, ಭಜನ ಕ್ರಿಯಾ ಅಂತ ಹೇಳ್ತಾರೆ. ಭಜನ ಕ್ರಿಯಾ ಅಂತಂದ್ರೆ ಭಗವಂತನ ವಿಚಾರವನ್ನ ಹೇಳುವಂಥದ್ದು, ಕೇಳುವಂಥದ್ದು, ಸ್ಮರಣೆ ಮಾಡುವಂಥದ್ದು ಇದಾಗುತ್ತೆ. ನಂತರ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳ್ದ ಭಗವಂತನ ವಿಚಾರವಾಗಿ ನಾವು ಮತ್ತೆ ಮತ್ತೆ ಕೇಳೋದ್ರಿಂದ ನಮ್ಗೆ ಏನಾಗುತ್ತೆ ಅಂತ ಹೇಳ್ದ. ಯಾಕೆ ನಾವು ಮತ್ತೆ ಮತ್ತೆ ಓದ್ಬೇಕು ಅಂತ ಹೇಳಿದ್ರು, ಗೊತ್ತಿದ್ರು ಆ, ಮತ್ತೆ ಓದಿದ್ದ. ಜ್ಞಾನ ಹೆಚ್ಚುತ್ತಲ್ಲ ಮಾತಾಜಿ. ನಮ್ಮ ಅಸ್ತಿತ್ವ ಭಕ್ತಿ ಶುದ್ಧಿ ಯೋಗ. ಆಗುತ್ತೆ. ನಮ್ಮ ಹೌದು. ಅಸ್ತಿತ್ವ ಶುದ್ಧಿ ಆಗುತ್ತೆ. ನಮ್ಮ ಒಂದು ಇಂದಿನ ಏನೆಲ್ಲ ಪಾಪ ಕಾರ್ಯಗಳನ್ನ ನಾವು ಮಾಡಿದ್ವಿ, ಆ ಒಂದು ಪಾಪಗಳಿಂದ ನಮ್ಗೆ ಬಿಡುಗಡೆ ಸಿಗುತ್ತೆ. ಆಗ ಏನಾಗುತ್ತೆ, ಅದನ್ನೇ ಆ ಒಂದು ಹಂತವನ್ನ ಅನರ್ಥ ನಿವೃತ್ತಿ ಅಂತ ಹೇಳ್ತಾರೆ. ಈ ಒಂದು ಅನರ್ಥ ನಿವೃತ್ತಿ ಸ್ಟೇಜ್ ಅಂತ ಏನಂತ ಹೇಳ್ತಾರೆ, ಆ ಅಂತ ತುಂಬಾ ಸಮಯ ಹಿಡಿಯುತ್ತೆ ಅಂತಾರೆ. ಯಾಕಂದ್ರೆ ಪ್ರತಿಯೊಂದು ವ್ಯಕ್ತಿ ಕೂಡ ಅವನು ಊಹೆ ಮಾಡಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ಬೆಟ್ಟದ ಹಾಗೆ ಅವನ ಒಂದು ಪಾಪ ಅನ್ನುವಂಥದ್ದು ಇರುತ್ತೆ. ಅದನ್ನ ಕರಗಿಸೋದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ. ನಂತರ ಆ ಒಂದು ಅನರ್ಥ ನಿವೃತ್ತಿ ಅನ್ನುವಂಥದ್ದು ಮುಂದೆ ಮುಂದುವರಿಸಿದಾಗ ಅವನಲ್ಲಿ ಆ ನಿಷ್ಠೆ ಅಂತ ಬರುತ್ತೆ. ಅಂದ್ರೆ ಗುರುವಿನಲ್ಲಿ ನಿಷ್ಠೆ, ಶಾಸ್ತ್ರದಲ್ಲಿ ನಿಷ್ಠೆ, ಭಗವಂತನಲ್ಲಿ ನಿಷ್ಠೆ. ಆ ಒಂದು ನಿಷ್ಠೆ ಅನ್ನುವಂತಹ ಒಂದು ಅಂದ್ರೆ ಗುರು ಹೇಳಿದಕ್ಕಾಗಿ ಅವನು ಅದನ್ನ ಮಾಡ್ತಾನೆ. ಮಾಡ್ತಾ ಮಾಡ್ತಾ ಅವನಿಗೆ ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಅವನಿಗೆ ರುಚಿ ಸಿಗುತ್ತೆ. ಆ ರುಚಿ ಅನ್ನುವಂಥದ್ದು ಆಸಕ್ತಿ ಆಗ್ಬಿಡುತ್ತೆ. ಆಸಕ್ತಿಯ ಒಂದು ನೆಲೆಗೆ ಬಂದಾಗ ಅವನಲ್ಲಿ ಅದನ್ನ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಗುರು ಹೇಳ್ತಾ ಇದ್ದಾನೆ ಅನ್ನೋದಕ್ಕಾಗಿ ಮಾಡ್ತಾ ಇಲ್ಲ, ಅವನಿಗೆ ಅದರಲ್ಲಿ ತುಂಬಾ ಅಭಿರುಚಿ ಇದೆ. ಮತ್ತೆ ಅವನದನ್ನ ಅವನು ಆ ಅಂದ್ರೆ ಅವನ ಒಂದು ದಿನವನ್ನ ಅದನ್ನ ಮಾಡ್ದಿರ, ಭಕ್ತಿ ಕಾರ್ಯ ಮಾಡದೆ ಅವನು ಊಹೆ ಮಾಡಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ನಂತರ ಅವನ್ ಏನ್ ಮಾಡ್ತಾನೆ, ಭಾವ ಅನ್ನುವಂಥದ್ದು ಬರುತ್ತೆ. ಅಂದ್ರೆ ಭಗವಂತನ ಮೇಲೆ ಅವನಿಗೆ ಆ ಪ್ರೀತಿ ಅನ್ನುವಂಥದ್ದು, ಅಂದ್ರೆ ಭಕ್ತರ ಸಂಘದಲ್ಲಿ ಯಾವಾಗ ಹೆಚ್ಚಿರ್ತೀವಿ ಅಂದ್ರೆ ಬೆಂಕಿಯ ಸಂಪರ್ಕಕ್ಕೆ ಬಂದ ಕಬ್ಬಿಣ ಬೆಂಕಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಆ ಒಂದು ಭಕ್ತರ ಮತ್ತೆ ಭಗವಂತನ ಸಂಪರ್ಕಕ್ಕೆ ಹೆಚ್ಚು ಹೆಚ್ಚು ಬಂದ ಕೂಡಲೇ ಅವನಲ್ಲಿ ಆ ಭಗವಂತನ ಪ್ರೇಮ ಅನ್ನುವಂಥದ್ದು ಅವನ ಹೃದಯದಲ್ಲಿ ಹೆಚ್ಚುತ್ತಾ ಹೋಗುತ್ತೆ. ಆ ಭಾವರೂಪಕ್ಕೆ ಅವನು ಬಂದಾಗ, ಭಾವದ ಹಂತಕ್ಕೆ ಬಂದಾಗ ಸ್ವತಃ ಭಗವಂತ ಅವನಲ್ಲಿ ಆ ಪ್ರೇಮವನ್ನ, ಅದು ಭಗವಂತನೇ ನೀಡ್ತಾನೆ. ಈ ಹಂತ ಅನ್ನುವಂಥದ್ದು 9 ಹಂತಗಳಲ್ಲಿ ಆಗುವಂಥದ್ದು ಇದನ್ನಲ್ಲಿ ತಿಳಿಸಿದ್ದಾನೆ. ಕಟ್ಟ ಕಡೆಗೆ ಅವನು ಭಗವಂತನ ಪ್ರೇಮವನ್ನು ಪಡೆದಂತವನು ಭಗವಂತನ ಧಾಮಕ್ಕೆ ಹೋಗ್ತಾನೆ. ಶ್ಲೋಕ 11. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವಾ ಭಜಾಮ್ಯಹಂ ಮಮ ವರ್ತಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಯಾರು ನನಗೆ ಹೇಗೆ ಶರಣಾಗತರಾಗುತ್ತಾರೋ ಹಾಗೆ ನಾನು ಅವರಿಗೆ ಅನುಗ್ರಹಿಸುತ್ತೇನೆ. ಪ್ರಾರ್ಥನೆ, ಎಲ್ಲರೂ ಎಲ್ಲ ರೀತಿಯಲ್ಲೂ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. ಅಂದ್ರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಭಗವಂತನ ಮಾರ್ಗವನ್ನೇ ಅನುಸರಣೆ ಮಾಡುವಂಥದ್ದು. ಆ ವ್ಯಕ್ತಿ ಅವನು ಭಕ್ತನೇ ಅಲ್ಲದಿದ್ರು ಕೂಡ ಅವನು ಭಗವಂತನ ಒಂದು ಮಾರ್ಗದಲ್ಲಿಯೇ ಹೋಗ್ತಾನೆ ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ, ಯಾರು ಅಭಕ್ತರಿರ್ತಾರೆ ಆದ್ರೆ ಅವರಿಗೆ ಆಸೆಗಳಂತೂ ಇರುತ್ತೆ, ಹೌದಲ್ವಾ? ಹರೇ ಕೃಷ್ಣ. ಭಕ್ತರಲ್ಲ ಅಂದ್ರೂ ಕೂಡ ಮನುಷ್ಯನಿಗೆ ಆಸೆ ಅನ್ನೋದು ಇರುತ್ತಲ್ವಾ? ಅಭಕ್ತರಲ್ಲೂ ಹೌದು ಕೂಡ ಮಾತಾಜಿ. ಆಸೆಗಳನ್ನ ಪೂರೈಸ್ಕೋಬೇಕು ಅಂದ್ರೆ ಏನ್ ಮಾಡ್ತಾರೆ? ಕೃಷ್ಣನ ಭಕ್ತರಲ್ಲದಿದ್ರು ದೇವತೆಗಳನ್ನ ಪೂಜೆ ಮಾಡ್ತಾರೆ, ಹೌದಲ್ವಾ? ದೇವತೆಗಳು ಅವರಿಗೆ ಬೇಕಾಗಿರುವಂತದನ್ನ ಕೊಡೋದಕ್ಕೆ ಅವ್ರ ಹತ್ರ ಯಾವ್ದು ಇಲ್ಲ, ಎಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು. ಅವ್ರೇನ್ ಮಾಡ್ತಾರೆ, ಭಗವಂತನಿಂದ ಅದನ್ನ ಪಡ್ಕೊಂಡು ಅವರ ಭಕ್ತರಿಗೆ ಅದನ್ನ ಅವರ ಒಂದು ಕೋರಿಕೆಗಳನ್ನ ಈಡೇರಿಸ್ತಾರೆ. ಹೀಗೆ ಆ ನೇರವಾಗಿ ಆಗ್ಲಿ ಅಥವಾ ಆ ಏನಂತ ಹೇಳ್ತಾರೆ, ಸುತ್ತಿ ಬಳಸಿ ಆಗ್ಲಿ ಎಲ್ಲರೂ ಕೂಡ ಭಗವಂತನಿಗೆ ಶರಣಾಗತಿನ ಹೊಂದುತ್ತಾ ಇರ್ತಾರೆ. ಈ ನಿರಾಕಾರವಾದಿಗಳು ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳ್ತಾರೆ, ಆದ್ರೂ ಕೂಡ ಅವರು ಭಗವಂತನಲ್ಲಿ ಲೀನ ಆಗ್ಬೇಕು ಅಂತ ಆಸೆ ಪಡ್ತಾರೆ. ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ಭಗವಂತನನ್ನೇ ಏನಂತ ಹೇಳ್ತಾರೆ, ಅವಲಂಬಿಸಿರ್ತಾರೆ. ಹೀಗೆ ಭಗವಂತನಿಗೆ ಶರಣಾಗತಿಯನ್ನ ಅವರು ಬೇರೆ ಬೇರೆ ರೀತಿಯಲ್ಲಿ ಆಗ್ತಾರೆ. ಎಲ್ಲಾ ರೀತಿಯಲ್ಲೂ ಕೂಡ ಆದ್ರೂ ಭಗವಂತನ ಕಡೆಗೆ ಅವರು ಹೋಗ್ತಾ ಇರ್ತಾರೆ. ಅಂದ್ರೆ ಇದನ್ನ ಭಾಗವತದಲ್ಲೂ ಕೂಡ ಒಂದು ಶ್ಲೋಕ ಹೇಳ್ತಾರೆ, ಅಕಾಮ ಸರ್ವ ಕಾಮೋ ವ ಮೋಕ್ಷ ಕಾಮ ಉದಾರದಿ ತೀವ್ರೇನ ಭಕ್ತಿ ಯೋಗೇನ ಯಜೇತಾ ಪುರುಷಂ ಪರ ಅಂತ. ನಮಗೆ ಆಸೆಗಳಿರ್ಬಹುದು, ಭೌತಿಕ ಇಚ್ಛೆಗಳಿರ್ಬೋದು, ಅಥವಾ ಇಲ್ದೇ ಇರ್ಬೋದು, ಅಥವಾ ಮೋಕ್ಷದ ಆಸೆ ಇರ್ಬೋದು. ಎಂಥದೇ ಆಸೆ ಇರ್ಲಿ ಇಲ್ದಿರ ಹೋಗ್ಲಿ, ನಾವು ನೇರವಾಗಿ ಭಗವಂತನಿಗೆ ಶರಣಾಗತಿಯನ್ನು ಹೊಂದುವಂಥದ್ದು ಅದು ಉತ್ತಮ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಪ್ರತಿಯೊಬ್ಬರೂ ಕೂಡ ಭಗವಂತನಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಶರಣಾಗತಿಯನ್ನು ಹೊಂದ್ತಾರೆ. ಆದ್ರೆ ಅವನ ಭಕ್ತರು 5 ರಸಗಳಲ್ಲಿ ಅವನಿಗೆ ಶರಣಾಗತಿಯನ್ನು ಹೊಂದುತ್ತಾರೆ ಅಂತ ಹೇಳ್ತಾರೆ. ಯಾವ್ದೆಲ್ಲ 5 ರಸಗಳು ಅಂತಂದ್ರೆ ಅದು ಶಾಂತರಸ, ದಾಸ್ಯರಸ, ಸಖ್ಯರಸ, ಮಾಧುರ್ಯ ಅಂದ್ರೆ ವಾತ್ಸಲ್ಯ ರಸ, ಮತ್ತೆ ಮಾಧುರ್ಯ ರಸ ಅಂತಲ್ಲಿ ಹೇಳ್ತಾರೆ. ಅಂದ್ರೆ
ಶಾಂತರಸದಲ್ಲಿ ಅನೇಕ ಈ ಒಂದು ಪ್ರಾಣಿಗಳು, ಹಸು, ಹಂಸ, ಗಿಳಿ, ನವಿಲು, ಈ ಕೋಗಿಲೆ ಅಥವಾ ಈ ಪ್ರಾಣಿ ಪಕ್ಷಿಗಳು ಭಗವಂತನ ಜೊತೆಯಲ್ಲಿ ಸಂಪರ್ಕಕ್ಕೆ ಬರುವಂತದ್ದು. ಯಾವ ಒಂದು ಆ ಮನಸ್ಥಿತಿಯಲ್ಲಿ ಅವು ಅವನ ಸಂಪರ್ಕಕ್ಕೆ ಬರ್ತವೆ, ಅದೇ ಮನಸ್ಥಿತಿಯಲ್ಲಿ ಭಗವಂತನು ಕೂಡ ಅವರಿಗೆ ಒಂದು ಆ ಅವರಿಗೆ ಅವನು ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇರ್ತಾನೆ. ಅದೇ ರೀತಿಯಲ್ಲಿ ಆ ಯಾರು ದಾಸ್ಯರಸದಲ್ಲಿರ್ತಾರೆ ಅವರು ಭಗವಂತನ ಸೇವೆಗಳನ್ನ ಮಾಡ್ತಾರೆ, ಭಗವಂತ ಅವನ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ. ಯಾರು ಸಖ್ಯರಸದಲ್ಲಿದ್ದಾನೆ ಅರ್ಜುನನ ಹಾಗೆ ಅವರು ಅವನ ಒಂದು ಸ್ನೇಹ ಭಾವದಿಂದ ಅವನನ್ನ ಕಾಣ್ತಾರೆ. ನಂತರ ವಾತ್ಸಲ್ಯ ರಸದಲ್ಲಿ ಬರುವಂತದ್ದು ಅನೇಕ ಜನ, ಅಂದ್ರೆ ಭಗವಂತ ಅವನೇ ಎಲ್ಲರ ತಂದೆ, ಆದ್ರೆ ಅವನಿಗೆ ತಂದೆ ತಾಯಿ ಆಗುವಂತ ಇಚ್ಛೆ ಇಟ್ಕೊಂಡಂತವ್ರು ಇರ್ತಾರೆ, ಅವರಿಗೆ ಮಗನಾಗಿ ಅವನು ಪ್ರತಿಕ್ರಿಯೆಗಳನ್ನ ಕೊಡ್ತಾನೆ. ಮತ್ತೆ ಮಾಧುರ್ಯ ರಸದಲ್ಲಿ ಅನೇಕ ಗೋಪಿಕಾ ಸ್ತ್ರೀಯರು, ಮತ್ತೆ ಅವನ ಒಂದು 16,108 ಪಟ್ಟದ ರಾಣಿಯರು, ಇವರೆಲ್ಲರೂ ಕೂಡ ಅವನನ್ನ ಪತಿಯಾಗಿ ಸ್ವೀಕಾರ ಮಾಡೋಕೆ ಇಷ್ಟಪಡ್ತಾರೆ. ಅಂತವರಿಗೆ ಅವನು ಅದೇ ರೀತಿಯಲ್ಲಿ ಅವನು ಪ್ರತಿಕ್ರಿಯೆಗಳನ್ನ ಕೊಡ್ತಾನೆ. ಹೀಗೆ ಭಗವಂತ ಯಾರು ಯಾವುದೇ ರೂಪದಲ್ಲಿ ಅವನನ್ನ ಆರಾಧನೆ ಮಾಡ್ಲಿ ಅವರಿಗೆ ಅವನು ಪ್ರತಿಕ್ರಿಯೆಗಳನ್ನ ನೀಡ್ತಾನೆ ಅಂತಲ್ಲಿ ಹೇಳ್ತಾ ಇದ್ದಾರೆ. ಕಾಂಕ್ಷಾಂತ ಕರ್ಮಣ ಸಿದ್ಧಿಂ ಯಜಂತೆ ಇಹ ದೇವತಾ ಕ್ಷಿಪ್ರಂ ಹಿ ಮನುಷ್ಯೇ ಲೋಕೆ ಸಿದ್ಧಿಂ ಭವತಿ ಕರ್ಮಜ. ಈ ಜಗತ್ತಿನಲ್ಲಿ ಜನರು ಫಲಾಪೇಕ್ಷಿತ ಕರ್ಮಗಳಲ್ಲಿ ಸಿದ್ಧಿಯನ್ನು ಬಯಸುತ್ತಾರೆ, ಆದುದರಿಂದ ದೇವತೆಗಳನ್ನು ಪೂಜಿಸುತ್ತಾರೆ. ಈ ಜಗತ್ತಿನಲ್ಲಿ ಫಲಾಪೇಕ್ಷಿತ ಕರ್ಮದಿಂದ ಜನರು ಶೀಘ್ರವಾಗಿ ಸಿದ್ಧಿಯನ್ನು ಪಡೆಯುತ್ತಾರೆ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಅಂದ್ರೆ ಜನ ಅಂದ್ರೆ ಅವರು ಫಲಾಪೇಕ್ಷಿತ ಕರ್ಮಗಳಲ್ಲಿ ಸಿದ್ಧಿ ಬಯಸ್ತಾರೆ, ಅಂದ್ರೆ ದೇವತೆಗಳನ್ನ, ಅಂದ್ರೆ ಅವರಿಗೆ ಬೇಗನೆ ಕೂಡಲೇ ಅವರಿಗೆ ಅವರೆಲ್ಲ ಆಸೆಗಳು ಈಡೇರಬೇಕು. ಆ ಕಾರಣದಿಂದ ಅವರು ದೇವತೆಗಳನ್ನ ಆರಾಧನೆ ಮಾಡ್ತಾರೆ. ಆದ್ರೆ ಈ ಜಗತ್ತಿನಲ್ಲಿ ಫಲಾಪೇಕ್ಷಿತ ಕರ್ಮದಿಂದ ಜನರು ಶೀಘ್ರವಾಗಿ ಸಿದ್ಧಿಯನ್ನ ಪಡಿತಾರೆ. ಆದ್ರೆ ಅದನ್ನ ಮಾಡ್ಬೇಕು, ಯಾರಿಗೆ ಆಸೆಗಳು ಕೂಡಲೇ ಈಡೇರ್ಬೇಕು ಅವರೆಲ್ಲರೂ ಕೂಡ ದೇವತೆಗಳನ್ನ ಆರಾಧನೆ ಮಾಡ್ತಾರೆ. ಆದ್ರೆ ಭಗವಂತನನ್ನ ಆರಾಧನೆ ಮಾಡಿದ್ರೆ ಆ ಕೂಡಲೇ ಅವ್ರು ಕೇಳಿದ್ದನ್ನೆಲ್ಲ ಕೊಡೋದಿಲ್ಲ. ಅಂದ್ರೆ ಇದಕ್ಕೊಂದು ಉದಾಹರಣೆ ನಾನು ಹೇಳಿರ್ತೀನಿ ನಿಮ್ಗೆ. ಅಂದ್ರೆ ಹೇಗೆ ತಾಯಿ ಆದವಳು ತನ್ನ ಮಗು ಕಾಯಿಲೆಯಲ್ಲಿ ಇದೆ ಅಂತಂದ್ರೆ, ಅಂದ್ರೆ ಅವನಿಗೆ ಒಂದು ಏನಂತ ಹೇಳ್ತಾರೆ, ಜಾಂಡೀಸ್ ಇದೆ ಅಂತಂದ್ರೆ ತಾಯಿ ಅದಕ್ಕೆ ಎಣ್ಣೆ ಪದಾರ್ಥಗಳನ್ನ ಕೊಡೋದಿಲ್ಲ. ಆದ್ರೆ ಅವಳು ಗೊತ್ತಿದೆ ಆ ಮಗು ಅದನ್ನ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ. ಆ ಕಾರಣದಿಂದ ಅವಳು ಅದನ್ನ ಆ ಮಗುವಿನ ದೂರ ಇಡ್ತಾಳೆ. ಆದ್ರೆ ಆ ಮಗು ಎಷ್ಟು ಬಯಸಿದ್ರು ಅವಳು ಅದನ್ನ ಕೊಡೋದಿಲ್ಲ. ಆದ್ರೆ ದೇವತೆಗಳು ಅಕ್ಕ ಇದ್ದ ಹಾಗೆ ಅಂತ, ತಾಯಿ ಮನೇಲಿ ಇದ್ದೇ ಇರುವಾಗ ಆ ಮಗು ಕೇಳಿದ್ರೆ ಅವ್ರು ಯೋಚನೆ ಮಾಡೋದಿಲ್ಲ, ಇದರಿಂದ ಅವನ ಆರೋಗ್ಯಕ್ಕೆ ಕೆಟ್ಟ ಪರಿಣಾಮ ಆಗತ್ತೆ ಅಂತ ಯೋಚನೆ ಮಾಡೋದಿಲ್ಲ. ಅವನು ಅಷ್ಟು ಕೇಳ್ತಾ ಇದ್ದಾನಲ್ಲ ಅಂತ ಹೇಳಿ ಎತ್ತಿ ಕೊಟ್ಟು ಬಿಡ್ತಾಳೆ ಅಕ್ಕ. ಅದೇ ರೀತಿ ದೇವತೆಗಳು ನಾವ್ ಏನನ್ನಾದ್ರೂ ಕೇಳಿದ್ರೆ ಅವರು ಹಿಂದೆ ಮುಂದೆ ಯೋಚಿಸೋದಿಲ್ಲ. ಈ ಫಲ ಅಂದ್ರೆ ಈ ವರ ಸಿಕ್ಕಿದ ಮೇಲೆ ಇವನ ಒಂದು ಬದುಕಿನಲ್ಲಿ ಅದರಿಂದ ಏನು ಪರಿಣಾಮಗಳಾಗುತ್ತೆ ಅನ್ನೋದನ್ನ ಅವ್ರು ಯೋಚನೆ ಮಾಡೋದಿಲ್ಲ. ನಾವು ಕೇಳಿದ್ದನ್ನೆಲ್ಲ ಅನುಗ್ರಹ ಮಾಡ್ತಾರೆ. ಆದ್ರೆ ಭಗವಂತ ಹಾಗೆ ಅಲ್ಲ. ಭಗವಂತ ಏನ್ ಮಾಡ್ತಾನೆ, ನಮ್ಮನ್ನ ಆ ಒಂದು ರೋಗ ಸ್ಥಿತಿಯಿಂದ ನಮ್ಮನ್ನ ಆರೋಗ್ಯ ಸ್ಥಿತಿಗೆ ಬರೋದಕ್ಕೆ ಸಮಯ ಹಿಡಿಯುತ್ತೆ. ಆ ಸಮಯದವರೆಗೂ ನಮ್ಗೆ ಅವನು ಅದನ್ನ ಕೊಡೋದೇ ಇಲ್ಲ. ಆಮೇಲೆ ಅವನು ಕೊಡ್ತಾನೆ, ಒಂದು ದಿನ ಕೊಡ್ತಾನೆ, ಆದ್ರೆ ನಮ್ಮನ್ನ ಅದಕ್ಕೆ ಅರ್ಹರನ್ನಾಗಿ ಮಾಡಿ ನಂತರ ಅದನ್ನ ಕೊಡ್ತಾನೆ. ಆದ್ರೆ ಅವನು ಕೊಟ್ಟ ಅಂತಂದ್ರೆ ಅದು ಶಾಶ್ವತವಾದ ವರಗಳಾಗಿರುತ್ತೆ. ಆದ್ರೆ ದೇವತೆ ಕೊಡುವಂತಹ ವರಗಳು ಅದು ಅಶಾಶ್ವತ ಅಥವಾ ಅಲ್ಪ ಕಾಲದ್ದಾಗಿರುತ್ತೆ. ಆದ್ರೂ ಕೂಡ ನಾವು ಈ ಒಂದು ಐಹಿಕ ಭೋಗದ ಆಸೆಯಿಂದ ದೇವತೆಗಳನ್ನ ಆರಾಧನೆ ಮಾಡ್ತೀವಿ. ಅದನ್ನ ಅವಿತಪೂರ್ವಕವಾಗಿ ಮಾಡುವಂಥದ್ದು ಅಂತ ಹೇಳ್ತಾರೆ. ಅಂದ್ರೆ ಅದ್ರ ವಾಸ್ತವದಲ್ಲಿ ನಾವು ಮಾಡುವಂಥದ್ದು ಭಗವಂತನನ್ನೇ ಆರಾಧನೆ. ಯಾಕಂದ್ರೆ ಎಲ್ಲ ವರಗಳು ಭಗವಂತನೇ ಕೊಡಬೇಕು, ದೇವತೆಗಳಿಗೂ ಕೂಡ ಸ್ವತಃ ಭಗವಂತನೇ ಅದನ್ನ ಕೊಡುವಂಥದ್ದು. ಆದ್ರೆ ನಾವು ಇಂಡೈರೆಕ್ಟ್ ಆಗಿ ಭಗವಂತನ ಆರಾಧನೆ ಮಾಡ್ತಾ ಇದೀವಿ. ಡೈರೆಕ್ಟ್ ಆಗಿ ಮಾಡಬೇಕು. ಮರದ ಬೇರಿಗೆ ನೀರೆರಿಬೇಕು, ಅಂದ್ರೆ ರೆಂಬೆ ಕೊಂಬೆಗಳಿಗೆ ನೀರೆರಿಯುವ ಕೆಲಸವನ್ನ ಮಾಡುವಂಥದ್ದು ಅಂತ ಹೇಳ್ತಾರೆ ದೇವತೆಗಳ ಆರಾಧನೆ ಮಾಡುವಂಥದ್ದನ್ನ. ಶ್ಲೋಕ 13. ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಂ ಅಭಿಮಾಂ ವಿದ್ಧಿ ಕರ್ತಾರಂ ಅವ್ಯಯಂ. ಐಹಿಕ ನಿಸರ್ಗದ ಗುಣತ್ರಯಗಳಿಗೆ ಅನುಗುಣವಾಗಿ ಮತ್ತು ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಮನುಷ್ಯನ ಸಮಾಜದ 4 ವರ್ಣಗಳು ನಾನು ಸೃಷ್ಟಿಸಿದೆ. ಈ ವ್ಯವಸ್ಥೆಯನ್ನು ನಾನು ಸೃಷ್ಟಿಸಿದ್ದರೂ ನಾನು ಬದಲಾವಣೆ ಇಲ್ಲದವನು, ಅವ್ಯಯನು, ಆದುದರಿಂದ ನಾನು ಕರ್ತಾರನಲ್ಲ ಎಂದು ತಿಳಿ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ಕೇಳಿಸ್ತಿದ್ದಲ್ವಾ? ಕೇಳಿಸ್ತಾ ಇದೆ ಮಾತಾಜಿ. ಕೇಳಿಸ್ತಿದೆ ಮಾತಾಜಿ. ಇಲ್ಲಿ ನನಗೆ ಡೇಟಾ ಮುಗ್ದಿದೆ ಅಂತ ತೋರಿಸ್ತಿದೆ, ನಾನು ಕಟ್ ಆಯ್ತಾ ಅನ್ಕೊಂಡೆ. ಆಗೊಂದ್ ವೇಳೆ ಕಟ್ ಆದ್ರೆ ದಯವಿಟ್ಟು ನಾಳೆ ಕಲೆಕ್ಟ್ ಆಗಿ ಎಲ್ಲರೂ.
ಓಕೆ. ಇಲ್ಲಿ ಈ ಒಂದು ಚಾತುರ್ವರ್ಣದ ಬಗ್ಗೆ ಭಗವಂತ ಹೇಳ್ತಾ ಇದ್ದಾನೆ. ಎಲ್ಲರೂ ಅಟೆಂಡೆನ್ಸ್ ಲಿಂಕ್ ಇನ್ನೊಂದ್ಸಲ ಹಾಕ್ತೇನೆ, ಫಿಲ್ ಮಾಡಿ ಎಲ್ಲರೂ. ಓಕೆ. ಇಲ್ಲಿ 4 ವರ್ಣಗಳು ಮತ್ತೆ ಆಶ್ರಮಗಳು ಭಗವಂತ ಯಾಕೆ ಸೃಷ್ಟಿ ಮಾಡಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಜಾತಿ ವ್ಯವಸ್ಥೆನ ಮಾಡೋದಕ್ಕಾಗಿ ಭಗವಂತ ಸೃಷ್ಟಿ ಮಾಡಿರುವಂತದ್ದಲ್ಲ. ಈ ಒಂದು ವರ್ಣಗಳು ಆಶ್ರಮಗಳು ಯಾವ್ದಿದೆ ಅದರ ಮೂಲ ಉದ್ದೇಶ ಏನು ಅಂತಂದ್ರೆ ಭಗವಂತನನ್ನ ತಿಳ್ಕೊಳ್ಳುವಂಥದ್ದು, ಮತ್ತೆ ಭಗವಂತನ ಆರಾಧನೆ ಮಾಡುವಂಥದ್ದು, ಆ ಮೂಲಕ ಭಗವಂತನ ಹತ್ರಕ್ಕೆ ಹೋಗುವಂಥದ್ದು. ಈ ಭೌತಿಕ ಜಗತ್ತು ಭಗವಂತ ಯಾಕೆ ಸೃಷ್ಟಿ ಮಾಡಿದ್ದಾನೆ? ಮುಖ್ಯವಾಗಿ ಈ ಭೌತಿಕ ಜಗತ್ತು ದುಃಖಾಲಯ, ಅಶಾಶ್ವತ ಆದ್ರೂ ಯಾಕೆ ಈ ಭೂಮಿಯನ್ನ ಭಗವಂತ ಸೃಷ್ಟಿ ಮಾಡಿದ? ಹರೇ ಕೃಷ್ಣ. ಉದ್ದೇಶ ಏನು ಭಗವಂತನ ಸೃಷ್ಟಿಗೆ? ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಅವನು ಕೊಡ್ತಾ ಇರುವಂತಹ ಒಂದು ಅವಕಾಶ ಇದು. ಈ ಒಂದು ಮನುಷ್ಯ ಜನ್ಮ ಕೊಟ್ಟು ಈ ಭೂಮಿ ಮೇಲೆ ಜನ್ಮ ಕೊಟ್ಟಿರೋ ಒಂದು ಉದ್ದೇಶ ಏನು ಅಂತಂದ್ರೆ ನಮಗೊಂದು ಅವಕಾಶ ಕೊಡ್ತಾ ಇದ್ದಾನೆ. ಮತ್ತೆ ಅವನ ಹತ್ರಕ್ಕೆ ನಾವು ಹೋಗೋದಕ್ಕೆ ಅರ್ಹರನ್ನಾಗಿ ನಮ್ಮನ್ನ, ಅಂದ್ರೆ ಈ ಒಂದು ಜೈಲಿನಲ್ಲಿ ಇರುವಂತಹ ಕೈದಿಗಳನ್ನ ಯಾಕೆ ಜೈಲಿನಲ್ಲಿ ಇಡ್ತಾರೆ ಅಂತ ಹೇಳ್ತಾರೆ. ಯಾಕೆ ಇಡ್ತಾರೆ ಕೈದಿಗಳನ್ನ ಜೈಲಿನಲ್ಲಿ? ಹರೇ ಕೃಷ್ಣ. ಮನ ಪರಿವರ್ತನೆಗೆ ಮಾತಾಜಿ. ಅದೇ ಕೆಲಸ ಇಲ್ಲಿ ನಡೀತಾ ಇರುವಂತದ್ದು. ಅಂದ್ರೆ ನಾವೆಲ್ಲರೂ ಮನ ಪರಿವರ್ತನೆ ಆಗಿ ಮತ್ತೆ ಭಗವಂತನ ಹತ್ರಕ್ಕೆ ಹೋಗ್ಬೇಕು. ಆ ಉದ್ದೇಶಕ್ಕಾಗಿ ಈ ಭೂಮಿಯನ್ನ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಇಲ್ಲಿ ದುಃಖಾಲಯ ಅಶಾಶ್ವತ ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ಬೇಕು. ಸುಖಾಲಯ ಅಲ್ಲಿದೆ ಅನ್ನುವಂಥದ್ದು ಗೊತ್ತಾಗಬೇಕು. ಅಪ್ಪನ ಮನೆಯನ್ನ ಬಿಟ್ಟು ನಾವು ಹೊರಗಡೆ ಬಂದ್ವಿ ಅಂತಂದ್ರೆ ಅನಾಥರ ಹಾಗೆ ಎಷ್ಟು ಕಷ್ಟಗಳನ್ನ ಅನುಭವಿಸ್ತೀವಿ ಅನ್ನುವಂತಹ ಕಷ್ಟಗಳನ್ನು ನಾವು ಅನುಭವಿಸಿ ನಮಗೆ ಅದು ಅರ್ಥ ತಿಳಿಬೇಕು. ಆ ಕಾರಣಕ್ಕಾಗಿ ಭಗವಂತ ಇಲ್ಲಿ ನಮ್ಮನ್ನ ಇಟ್ಟಿದ್ದಾನೆ. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾನೆ. ಐಹಿಕ ನಿಸರ್ಗದ ಗುಣತ್ರಯಗಳಿಗೆ ಅನುಗುಣವಾಗಿ ಮತ್ತು ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಭಗವಂತ 4 ವರ್ಣ ಆಶ್ರಮಗಳನ್ನ ಮಾಡಿದ್ದಾನೆ. ಅದರ ಉದ್ದೇಶ ಏನು ಅಂತಂದ್ರೆ ಇಡೀ ಸಮಾಜದಲ್ಲಿ ಎಲ್ಲರೂ ಕೂಡ ಒಬ್ಬರಿಗೆ ಒಬ್ಬರು ಅವಲಂಬಿತರಾಗಿದ್ದೀವಿ. ನಾವೇ ಒಬ್ಬರ ಮೇಲೆ ಒಬ್ಬರು ಯಾವಾಗ್ಲೂ ಕೂಡ ನಾವೇ ಸ್ವತಂತ್ರವಾಗಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಒಬ್ಬರ ಮೇಲೆ ಒಬ್ಬರು ಅವಲಂಬಿತರಾಗಿದ್ದೀವಿ. ಹಾಗಿರ್ಬೇಕಾದ್ರೆ ನಮ್ಮ ಒಂದು ಸಮಾಜ ವ್ಯವಸ್ಥೆ ಯಾವ ರೀತಿ ಇರಬೇಕು ಅನ್ನೋದನ್ನಲ್ಲಿ ಭಗವಂತ ಮಾಡಿದ್ದಾನೆ. ಅಂದ್ರೆ ಆ ಒಂದು ಗುಣಗಳ ಆಧಾರದ ಮೇಲೆ, ಅಂದ್ರೆ 3 ಗುಣಗಳಿದೆ. ಯಾವ್ದೆಲ್ಲ 3 ಗುಣಗಳನ್ನ ನಾವು ತಿಳ್ಕೊಂಡಿದೀವಿ ಭಗವದ್ಗೀತೆಯಲ್ಲಿ? ಹರೇ ಕೃಷ್ಣ. ಈ ಪ್ರಕೃತಿಗೆ ಇರುವಂತ 3 ಗುಣಗಳು: ಸತ್ವಗುಣ, ರಜೋಗುಣ, ಹರೇ ಕೃಷ್ಣ ಕೇಳಿಸ್ತಿದ್ಯಾ? ಕೇಳಿಸ್ತದೆ ಮಾತಾಜಿ. ತಮೋಗುಣ. ಈ ಗುಣಗಳ ಆಧಾರದ ಮೇಲೆ ಭಗವಂತ ಈ ಒಂದು ವರ್ಣಗಳನ್ನ ಆಶ್ರಮಗಳನ್ನ ಮಾಡಿದ್ದಾನೆ. ಅದ್ರ ಪ್ರಕಾರ ಸತ್ವಗುಣದಲ್ಲಿ ಇರುವಂತವ್ರು ಬ್ರಾಹ್ಮಣರು, ರಜಗುಣದಲ್ಲಿ ಇರುವಂತವ್ರು ಕ್ಷತ್ರಿಯರು, ರಜಗುಣ ತಮೋಗುಣ ಮಿಶ್ರಣದಲ್ಲಿ ಇರುವಂತವ್ರು ವೈಶ್ಯರು, ತಮೋಗುಣದಲ್ಲಿ ಇರುವಂತವ್ರು ಶೂದ್ರರು. ಆದ್ರೆ ಯಾವುದೇ ಗುಣದಲ್ಲಿ ನಾವಿದ್ರು, ಯಾವುದೇ ಕೆಲಸ ನಾವು ಮಾಡ್ತಿದ್ರು ಕೂಡ ಈ ಒಂದು ಕೆಲಸ ಕಾರ್ಯಗಳು ಯಾವ ರೀತಿ ಇರಬೇಕು ಅಂತಂದ್ರೆ ಅದು ಭಗವಂತನ ಭಕ್ತಿಯಲ್ಲಿ ನಾವು ಮುಂದುವರಿಯೋದಕ್ಕೆ ನಮ್ಗೆ ಅದು ಅನುಕೂಲಕರವಾಗಿರ್ಬೇಕು. ಬ್ರಾಹ್ಮಣನಾದವನು ಸಮಾಜಕ್ಕೆ ಆಧ್ಯಾತ್ಮಿಕ ಜ್ಞಾನವನ್ನ ಕೊಡುವಂತಹ ಒಂದು ಅರ್ಹತೆಯನ್ನ ಹೊಂದಿದ್ದಾನೆ. ಅವನು ಆ ಒಂದು ಕಾರ್ಯದಲ್ಲಿ, ಆ ಒಂದು ನಿಟ್ಟಿನಲ್ಲಿ ಅವನು ಮುಂದುವರಿಬೇಕು. ಆದ್ರೆ ಕ್ಷತ್ರಿಯನಾದವನು ಅಂತಹ ಒಂದು ಸಮಾಜಕ್ಕೆ ಒಂದು ರಕ್ಷಣೆಯನ್ನ ಕೊಡಬೇಕು. ಈ ಒಂದು ಆಧ್ಯಾತ್ಮಿಕ ಜ್ಞಾನವನ್ನು ಯಾರು ಕೊಡ್ತಾ ಇದ್ದಾರೆ ಅವರನ್ನ ಭಗವಂತ ಯಾಕೆ ಇಷ್ಟಪಡ್ತಾನೆ ಅಂತಂದ್ರೆ ಭಗವಂತನನ್ನ ಗೋಬ್ರಾಹ್ಮಣ ಹಿತಾಯಚ ಅಂತ ಹೇಳ್ತಾರೆ. ಅಂದ್ರೆ ಅವನಿಗೆ ಗೋವುಗಳು ಮತ್ತೆ ಬ್ರಾಹ್ಮಣರು ಅಂದ್ರೆ ತುಂಬಾ ಇಷ್ಟ ಅಂತ. ಅಂದ್ರೆ ಬ್ರಾಹ್ಮಣರು ಅಂತ ಹೇಳ್ತಾ ಇರುವಂತದ್ದು ಜಾತಿಯನ್ನಲ್ಲ, ಭಗವಂತನ ವಿಚಾರವನ್ನ, ಆಧ್ಯಾತ್ಮಿಕ ಜ್ಞಾನವನ್ನ ಯಾರು ಕೊಡ್ತಾರೆ ಅವರೆಲ್ಲರೂ ಕೂಡ ಬ್ರಾಹ್ಮಣರು ಅಂತ ಹೇಳ್ತಾರೆ. ಅಂತವರನ್ನ ಭಗವಂತ ರಕ್ಷಣೆ ಮಾಡೋದಕ್ಕೆ ಇಷ್ಟಪಡ್ತಾನೆ. ಈ ಒಂದು ಕ್ಷತ್ರಿಯರನ್ನ ಆ ಕಾರಣಕ್ಕಾಗಿ ಕ್ಷತ್ರಿಯರು ಇದ್ದಾರೆ. ಸಮಾಜದ ರಕ್ಷಣೆ ಕೊಡುವಂಥದ್ದು, ಮುಖ್ಯವಾಗಿ ಬ್ರಾಹ್ಮಣರ ರಕ್ಷಣೆ ಕೊಡುವಂಥದ್ದು ಕ್ಷತ್ರಿಯರ ಒಂದು ಕಾರ್ಯ ಆಗಿರುತ್ತೆ. ನಂತರ ಈ ವೈಶ್ಯರು ಸಮಾಜಕ್ಕೆ ಬೇಕಾಗಿರುವಂತಹ ಆಹಾರ ಅವಶ್ಯಕತೆಗಳನ್ನು ಪೂರೈಸ್ತಾರೆ. ಶೂದ್ರರು ಈ 3 ವರ್ಗದ ಜನರ ಸೇವೆಯಲ್ಲಿ ತೊಡಗುತ್ತಾರೆ. ಹೀಗೆ ಈ ಒಂದು ವರ್ಣಗಳನ್ನ ಭಗವಂತ ಸೃಷ್ಟಿ ಮಾಡಿದ್ದು ಈ ಉದ್ದೇಶಕ್ಕಾಗಿ. ಅಂದ್ರೆ ಈ ಒಂದು ಭಗವಂತನ ಧಾಮಕ್ಕೆ ನಮ್ಮನ್ನ ವಾಪಸ್ ಕರ್ಕೊಂಡು ಹೋಗ್ಬೇಕು, ಅಂತಹ ಒಂದು ವಾತಾವರಣದಲ್ಲಿ ಸೃಷ್ಟಿಯಾಗ್ಬೇಕು. ಆ ಕಾರಣಕ್ಕಾಗಿ ಈ ಒಂದು 3 ಗುಣಗಳಲ್ಲಿ ಇರುವಂತಹ ವ್ಯಕ್ತಿಗಳನ್ನ ಇಂತಹ ಒಂದು ಕಾರ್ಯಕ್ಕಾಗಿ ಅವನು ವರ್ಣಗಳಲ್ಲಿ ಅವರನ್ನ ಇರಿಸಿ ಭಗವಂತನ ಹತ್ರಕ್ಕೆ ಹೋಗೋದಕ್ಕೆ ನಮ್ಗೆ ಬೇಕಾಗಿರುವಂತಹ ಒಂದು ಸಮಾಜವನ್ನು ಸೃಷ್ಟಿ ಮಾಡಿದ್ದಾನೆ. ಅಂದ್ರೆ ಇಲ್ಲಿ ಭಗವಂತ ಈ ವ್ಯವಸ್ಥೆ ಸೃಷ್ಟಿಸಿದ್ರು ಕೂಡ ಭಗವಂತ ಅವನು ಅವ್ಯಯ, ಮತ್ತೆ ಅವನು ಕರ್ತಾರ ಅಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವನು ಹೇಗೆ ಕರ್ತಾರ ಅಲ್ಲ ಅಂತಂದ್ರೆ ಅವನು ಈ ಗುಣಗಳನ್ನ ಅವನು ಗುಣಗಳ ಆಧಾರದ ಮೇಲೆ ಮಾಡ್ತಿದ್ದಾನೆ ಹೊರತು ಭಗವಂತ ಜಾತಿ ಪದ್ಧತಿಯನ್ನ ಅಲ್ಲಿ ಅವನು ಮಾಡಿದ್ದಲ್ಲ ಅಂತ ಅಲ್ಲಿ
ನಾವು ತಿಳಿಬೇಕು. ಶ್ರೀಕೃಷ್ಣನನ್ನು ತಿಳಿದುಕೊಂಡು ಕೃಷ್ಣ ಪ್ರಜ್ಞೆಯಲ್ಲಿ ಮನುಷ್ಯನು ಅಥವಾ ವೈಷ್ಣವ ಆಗುತ್ತಾನೆ. ಯಾರು ಕೃಷ್ಣ ಪ್ರಜ್ಞೆಗೆ ಬರ್ತಾರೆ ಅವರನ್ನ ವೈಷ್ಣವರು ಅಂತ ಕರೀತಾರೆ. ವೈಷ್ಣವರು ಅಂತಂದ್ರೆ ಬ್ರಾಹ್ಮಣರಿಗಿಂತ ಅತಿ ಹೆಚ್ಚಿನ ಉನ್ನತ ಹಂತದಲ್ಲಿ ಇರುವಂತವ್ರು. ಕೃಷ್ಣ ಪ್ರಜ್ಞೆಯು ರಾಮ, ನರಸಿಂಹ, ವರಹ ಮೊದಲಾದ ಕೃಷ್ಣನ ಎಲ್ಲಾ ಸ್ವಾಂಶ ವಿಸ್ತರಣೆಗಳನ್ನು ಒಳಗೊಳ್ಳುತ್ತದೆ. ಅಂದ್ರೆ ಕೃಷ್ಣ ಪ್ರಜ್ಞೆ ಅಂತಂದ್ರೆ ನಾವು ಭಗವಂತನ ಯಾವುದೇ ರೂಪದಲ್ಲಿ ಅವನ ಆರಾಧನೆ ಮಾಡಿದ್ರು ಕೂಡ ಅದನ್ನ ಕೃಷ್ಣ ಪ್ರಜ್ಞೆ ಅಂತಲೇ ಹೇಳ್ತಾರೆ. ಅಂದ್ರೆ ಈಗ ಪ್ರಹ್ಲಾದ ಮಹಾರಾಜ ಅವನನ್ನ ನರಸಿಂಹ ರೂಪದಲ್ಲಿ ಆರಾಧನೆ ಮಾಡ್ತಾನೆ. ಮಾನವ ಸಮಾಜದ ಈ 4 ವಿಭಾಗಗಳ ವ್ಯವಸ್ಥೆ ಕೃಷ್ಣನು ಅತೀತನಾಗಿದ್ದಾನೆ. ಅಂದ್ರೆ ನಾವು ನೋಡ್ತೀವಿ ಕೃಷ್ಣ ಈ ಒಂದು 4 ವರ್ಣಾಶ್ರಮ ಪದ್ಧತಿಗೆ ಬರ್ತಾನ ಹರೇ ಕೃಷ್ಣ. ಕೃಷ್ಣನ ಬ್ರಾಹ್ಮಣ ಅಥವಾ ಕ್ಷತ್ರಿಯ ಅಥವಾ ಅವನು ಶೂದ್ರ ಅಥವಾ ವೈಶ್ಯ ಅಂತ ಅವನನ್ನ ಹೇಳಿಕ್ಕಾಗತ್ತಾ? ಇಲ್ಲ ಮಾತಾಜಿ. ಆಗಲ್ಲ ಆಗಲ್ಲ ಮಾತಾಜಿ. ಯಾಕೆ ಆಗೋದಿಲ್ಲ? ಹ್ಮ್ ಈ ವರ್ಣಗಳನ್ನ ನಾವು ಗುಣಗಳ ಮೇಲೆ ಹೇಳ್ತಾ ಇದೀವಿ. ಅಂದ್ರೆ ಯಾವ್ದೆಲ್ಲ ಗುಣಗಳು ಅಂತಂದ್ರೆ ಸತ್ವಗುಣ, ರಜಗುಣ, ತಮೋ ಗುಣಗಳ ಆಧಾರದ ಮೇಲೆ ಹೇಳ್ತಾ ಇದೀವಿ. ಭಗವಂತ ಈ 3 ಗುಣಗಳಾಗಿ ಅತೀತನಾಗಿದ್ದಾನೆ. ಹಾಗಿರ್ಬೇಕಾದ್ರೆ ಅವನು ಗುಣಗಳಿಂದ ಅತೀತನಾಗಿದ್ದಾನೆ ಅಂದ್ಮೇಲೆ ಅವನು ಆ ಬ್ರಾಹ್ಮಣ, ವೈಶ್ಯ ಅಥವಾ ವೈಶ್ಯ, ಶೂದ್ರ ಅಥವಾ ಕ್ಷತ್ರಿಯ ಆಗೋದಕ್ಕೆ ಸಾಧ್ಯ ಇಲ್ಲ. ನಾವು ನೋಡ್ತೀವಿ ಕೃಷ್ಣ ಅವನು ಮೊದಲು ಹುಟ್ಟಿದಾಗ ರಾಜನಾಗಿ ಹುಟ್ಟಿದ್ದಾನೆ. ಅಂದ್ರೆ ರಾಜನ ಮನೆಯಲ್ಲಿ ಹುಟ್ಟಿದ್ದಾನೆ. ಆದ್ರೆ ಅವನು ವೈಶ್ಯನಾಗಿ ಒಂದು ಗೋರಕ್ಷಣೆಯನ್ನ ಮಾಡ್ತಾನೆ. ಆದ ಕಾರಣಕ್ಕೆ ಅವನು ವೈಶ್ಯನೂ ಅಲ್ಲ. ಅಥವಾ ಅವನು ಭೀಷ್ಮಾಚಾರ್ಯರ ಮೇಲೆ ಯುದ್ಧಕ್ಕೆ ನಿಲ್ತಾನೆ. ರಥದ ಚಕ್ರವನ್ನ ಎತ್ಕೊಂಡು ಒಂದು ಕ್ಷತ್ರಿಯನಾಗಿ ಹೋರಾಡ್ತಾನೆ. ಆದ ಕಾರಣಕ್ಕೆ ಅವನು ಕ್ಷತ್ರಿಯನೂ ಅಲ್ಲ. ಮತ್ತೆ ಅವನು ಅದೇ ಸಮಯದಲ್ಲಿ ನಾವು ನೋಡ್ತೀವಿ ಅರ್ಜುನನ ರಥದ ಸಾರಥಿಯಾಗಿ ಶೂದ್ರ ಕೆಲಸ ಮಾಡ್ತಾ ಇದ್ದಾನೆ. ಹಾಗಂದ್ ಮಾತ್ರಕ್ಕೆ ಅವನು ಶೂದ್ರನೂ ಅಲ್ಲ. ಹಾಗಾದ್ರೆ ಕೃಷ್ಣ ಏನು? ಅವನು ಗುಣಾತೀತ. ಅವನು ವಿಶುದ್ಧ ಸತ್ವದಲ್ಲಿ ಇರುವಂತವನು. ಅಂದ್ರೆ ಅವನು ಈ 3 ಗುಣಗಳನ್ನ ಮೀರಿದವನು. ಆದ ಕಾರಣ ಭಗವಂತನ್ ಈ ಒಂದು ಯಾವುದೇ ಒಂದು ವಿಭಾಗಕ್ಕೆ ಅವನು ಸೇರಿದವನಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 14. ನ ಮಾಂ ಕರ್ಮಾಣಿ ಲಿಂಪಂತಿ ನ ಮೇ ಕರ್ಮ ಫಲೆ ಸ್ಪೃಹ ಇತಿ ಮಾಂ ಯೋ ಅಭಿಜಾನಾತಿ ಕರ್ಮ ವಿನಾಶ ಬದ್ಧತೆ. ಯಾವ ಕರ್ಮವು ನನ್ನನ್ನು ಅಂಟುವುದಿಲ್ಲ, ನಾನು ಯಾವುದೇ ಕರ್ಮ ಫಲವನ್ನು ಬಯಸುವುದಿಲ್ಲ. ನನ್ನ ವಿಷಯದಲ್ಲಿ ಈ ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ಳುವರೋ ಅವರಿಗೂ ಫಲಾಪೇಕ್ಷೆಯ ಕರ್ಮ ಬಂಧನವಿಲ್ಲ. ಅಂದ್ರೆ ಭಗವಂತನಿಗೆ ಯಾವುದೇ ಕರ್ಮ ಅನ್ನುವಂಥದ್ದು ಅಂಟೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಭಗವಂತನಿಗೆ ಕರ್ಮ ಅಂಟೋದಿಲ್ಲ? ಯಾರಾದ್ರೂ ಒಂದು ಕೆಲಸ ಮಾಡಿದ್ರೆ ಅಲ್ಲಿ ಒಂದು ಕಾರ್ಯ ಆಗ್ತಿದೆ ಅಂದ್ರೆ ಅದಕ್ಕೆ ಒಂದು ಫಲ ಇದೆ. ಅದಕ್ಕೆ ಒಂದು ಪಾಪ ಅಥವಾ ಪುಣ್ಯ ಅನ್ನುವಂತಹ ಒಂದು ಫಲ ಇದೆ. ಆದ್ರೆ ಭಗವಂತನಿಗೆ ಇದು ಯಾವ್ದು ಯಾಕೆ ಅಂಟ್ಕೊಂತಾ ಇಲ್ಲ? ಕರ್ಮ ಫಲ ಅವನಿಗೆ ಯಾಕೆ ಅಂಟ್ಕೊಳ್ತಾ ಇಲ್ಲ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ಕರ್ಮ ಫಲವನ್ನ ಬಯಸ್ತಾ ಇಲ್ಲ ಅಂತ. ಯಾರೆಲ್ಲ ಕರ್ಮ ಫಲದ ಮೇಲೆ ಆಸಕ್ತಿ ಇಟ್ಕೊಂಡಿಲ್ಲ ಅಂತವ್ರಿಗೆ ಆ ಕರ್ಮ ಬಂಧನ ಅನ್ನುವಂಥದ್ದು ಇರೋದಿಲ್ಲ. ನನ್ನ ವಿಷಯದಲ್ಲಿ ಈ ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ಳುವರೋ ಅವರಿಗೂ ಫಲಾಪೇಕ್ಷೆ ಕರ್ಮ ಬಂಧನವಿಲ್ಲ. ಯಾರು ಈ ಒಂದು ರಹಸ್ಯವನ್ನ ತಿಳ್ಕೊತಾರೆ, ಅದನ್ನೇ ಭಗವಂತ ಅರ್ಜುನನಿಗೂ ಹೇಳ್ತಾ ಇದ್ದಾನೆ. ಕರ್ಮ ಫಲಕ್ಕೆ ಅಂಟ್ಕೋಬೇಡ ನೀನು. ಕರ್ಮಫಲ ಅನ್ನುವಂಥದ್ದು ಅದು ನಿನ್ನ ಒಂದು ಹತೋಟಿಯಲ್ಲಿ, ಅಂದ್ರೆ ನಿನ್ನ ನಿಯಂತ್ರಣದಲ್ಲಿ ಇಲ್ಲ. ಆದ್ರೆ ನಿನಗೆ ಕರ್ಮ ಮಾಡುವ ಅಧಿಕಾರ ಅಷ್ಟೇ, ಸ್ವಾತಂತ್ರ್ಯ ನಿನಗಿರುವಂಥದ್ದು ಕರ್ಮ ಮಾಡುವುದಕ್ಕಷ್ಟೇ. ಆದ್ರೆ ಫಲದ ಮೇಲೆ ಆಸಕ್ತಿ ಇಟ್ಕೋಬೇಡ ಅಂತ. ಅಂತಹ ಒಂದು ಕಾರ್ಯನ ಭಗವಂತ ಸ್ವತಃ ಮಾಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆದ್ರೆ ನನ್ಗೆ ಕರ್ಮ ಫಲದಲ್ಲಿ ಆಸಕ್ತಿ ಇಲ್ಲದ ಕಾರಣ ನನಗೆ ಇವತ್ತು ಕರ್ಮ ಬಂಧನ ಇಲ್ಲ ಅಂತ. ಹಾಗೆ ಈ ಒಂದು ಜ್ಞಾನವನ್ನು ಯಾರು, ಈ ಸತ್ಯವನ್ನ ಯಾರು ಅರ್ಥ ಮಾಡ್ಕೋತಾರೆ ಅಂತವರು ಕೂಡ ಕರ್ಮ ಬಂಧನದಿಂದ ಮುಕ್ತಿನ ಹೊಂದುತ್ತಾರೆ ಅನ್ನುವಂತಹ ಒಂದು ರಹಸ್ಯವನ್ನ ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಅಂದ್ರೆ ಈಗ ಕರ್ಮಕ್ಕೆ ಅಂಟ್ಕೊಳ್ಳುವಂಥದ್ದು ಅಂದ್ರೆ ಹೇಗೆ ಅಂತ ಒಂದು ಉದಾಹರಣೆ ಹೇಳ್ತಾರೆ. ಒಂದು ವ್ಯಕ್ತಿ, ಅವನ ಹತ್ರ 4 ಮನೆಗಳಿದೆ. 4 ಮನೆಯಲ್ಲಿ ಒಂದು ಮನೆಗೆ ಬೆಂಕಿ ಬೀಳುತ್ತೆ. ಬೆಂಕಿ ಬಿದ್ದಾಗ ಅವನೇನ್ ಮಾಡ್ತಾನೆ? ಜೋರಾಗಿ ಅರ್ಚ್ಕೊಳ್ತಾನೆ, ಗೋಳಾಡ್ತಾನೆ, ಎದೆ ಬಡ್ಕೋತಾನೆ, ಅಳ್ತಾನೆ. ಅಯ್ಯೋ ನನಗೆ ಇಷ್ಟೊಂದು ನಷ್ಟ ಆಗೋಯ್ತು, ನನ್ನೊಂದು ಮನೆ ಸುಟ್ಟೋಯ್ತು ಅಂತ. ಆ ಮಗನ ಅಂದ್ರೆ ಆ ಒಂದು ವ್ಯಕ್ತಿಯ ಮಗ ಬಂದು ಹೇಳ್ತಾನೆ, ಇಲ್ಲಪ್ಪ ಈ ಮನೆ ಹೋದ್ವಾರ ತಾನೇ ನಾನು ಬೇರೊಬ್ಬರಿಗೆ ರಿಜಿಸ್ಟರ್ ಮಾಡ್ಬಿಟ್ಟೆ, ಈಗ ಅದು ನಮ್ದಲ್ಲ, ಕಾಸು ಕೂಡ ಬಂದಿದೆ ಅಂತ ಹೇಳ್ತಾನೆ. ಕೂಡ್ಲೆ ಆ ವ್ಯಕ್ತಿಗೆ ಆ ದುಃಖ ಹೊಟ್ಟೋಗುತ್ತೆ. ಅವನು ಅಳೋದನ್ನ ನಿಲ್ಲಿಸ್ಬಿಡ್ತಾನೆ. ಅಂದ್ರೆ ಇನ್ನೂ ಆ ಮನೆ ಅತಿ ಹುರಿತಾನೆ ಇದೆ, ಆದ್ರೆ ಈಗ ಅವನಿಗೆ ಆ ದುಃಖ ಇಲ್ಲ. ಅಂದ್ರೆ ಏನು, ಯಾಕೆ ದುಃಖ ಇಲ್ಲ ಅಂತಂದ್ರೆ, ಯಾವಾಗ ಒಂದು ವಸ್ತು ಅದು ನಂದು ಅಂತ ಅನ್ಕೋತೀವಿ ಆಗ್ಲೇ ನಮ್ಗೆ ಅದರಿಂದ ದುಃಖ ಅನ್ನುವಂಥದ್ದು ಬರೋದು. ಅಂದ್ರೆ ಆ ವಸ್ತು ಅಂದ್ರೆ ಆ ವಸ್ತುವಿಗೆ ನಷ್ಟ ಆದಾಗ ನಮ್ಗೆ ದುಃಖ ಆಗುತ್ತೆ. ಯಾವ್ದೋ ಒಂದು ವಸ್ತುವಿಗೆ ನಷ್ಟ ಆಗ್ತಿದೆ ಆದ್ರೆ ಅದು ನಂದಲ್ಲ ಅಂತಂದಾಗ ನನಗೆ ಅಷ್ಟು ದುಃಖ ಇರೋದಿಲ್ಲ. ಅಂದ್ರೆ ಈಗ ನಿಮ್ಮನೇಲಿ ಯಾವ್ದಾದ್ರು ಕ್ಷಮಿಸಿ ಸಾವಾದ್ರೆ, ನಿಮ್ಮ ಆತ್ಮೀಯರು ಅಥವಾ ನಿಮ್ಮ ಸಂಬಂಧಿಕರು, ನಿಮ್ಮ ಮನೆಯವರು ಯಾರಾದ್ರೂ ಸಾವಾದ್ರೆ ನೀವು ಜೋರು ದುಃಖ ಪಡ್ತೀರಿ. ಅದೇ ಪಕ್ಕದ ಮನೆಯಲ್ಲಿ ಯಾರ್ದೋ ಒಂದು ಸಾವಾದ್ರೆ ನೀವು ಅಷ್ಟೇ ದುಃಖ ಪಡ್ತೀರಾ? ಇಲ್ಲ ಮಾತಾಜಿ. ಯಾಕೆ ನಮ್ಗೆ ಅವಾಗ ಮಾತ್ರ ದುಃಖ ಆಗೋದಿಲ್ಲ? ಅಂದ್ರೆ ಆ ಆದ್ರೆ ಸಂಬಂಧಗಳ ಏರಿಳಿತ ಇರುತ್ತೆ.
ಹಾ, ಅಲ್ಲಿ ನಮ್ಗೆ ಸಂಬಂಧ ಇಲ್ಲ. ಅದು ನನ್ನದಲ್ಲದ ಅಂತಂದಾಗ ನಮ್ಗೆ ಅದ್ರ ಮೇಲೆ ಏನು ಬೇಸರ ಇಲ್ಲ, ಅಲ್ಲಿ ನನಗೆ ಏನು ವ್ಯತೆ ಇಲ್ಲ. ಹಾಗೆ ಭಗವಂತ ಹೇಳ್ತಾ ಇದ್ದಾನೆ, ಎಲ್ಲವೂ ಕೂಡ ನಿನ್ನದಲ್ಲ. ಅದನ್ನ ನಿನ್ನದಲ್ಲ ಅಂತ ನೀನ್ ಯಾವಾಗ ಅನ್ಕೊಂಡು ಕೆಲಸ ಮಾಡ್ತೀಯ, ಆಗ ನಿನ್ಗೆ ಅದರಿಂದ ಯಾವ್ದು ದುಃಖ ಅನ್ನುವಂಥದ್ದಿಲ್ಲ, ನಿನ್ಗೆ ಬಂಧನ ಅನ್ನುವಂಥದ್ದಿಲ್ಲ. ಆದ್ರೆ ಯಾವಾಗ ಅದು ನಂದು ನಂದು ಅನ್ನುವಂಥದ್ದು ನಿಮ್ಮಲ್ಲಿ ಎಷ್ಟು ಅಂಟ್ಕೊಳ್ತೀರಾ, ಅಷ್ಟು ನಿಮ್ಗೆ ಅಲ್ಲಿಂದ ದುಃಖ ಅನ್ನುವಂಥದ್ದು, ನೋವು ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಅಲ್ಲಿಂದ ನಿಮ್ಗೆ ಬಂಧನ ಅನ್ನುವಂಥದ್ದು ಕೂಡ ಹೆಚ್ಚುತ್ತಾ ಹೋಗುತ್ತೆ. ಈ ಜ್ಞಾನವನ್ನಲ್ಲಿ ಪರಮಾತ್ಮ ನಮ್ಗೆ ತಿಳಿಸ್ತಾ ಇದ್ದಾನೆ. ಹರೇ ಕೃಷ್ಣ. ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ, ಎಲ್ಲರೂ ಬಂದಿರುವಂತದ್ದು. ಹರೇ ಕೃಷ್ಣ. ರೂಪ ಮಾತಾಜಿ ಕ್ಲಾಸಿಗೆ ಬಂದಿರೋರು ಎಲ್ಲರೂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇಲ್ಲ ಮಾತಾಜಿ, ನಂದು ಕ್ಲಾಸ್ ಇದೆ ಇವತ್ತು. ಯಾರು ಮಾತಾಜಿ? ಚಂದ್ರಿಕಾ. ಓ ಸಾರಿ ಮಾತಾಜಿ, ಇದೇ ಲಿಂಕಾ ಮಾತಾಜಿ? ಹೌದು ಮಾತಾಜಿ. ಓಕೆ, ಹಾಗಾದ್ರೆ ಇಲ್ಲಿಗೆ ನಾವು ಮುಗಿಸೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಮತ್ತೆ ಯಾರೆಲ್ಲ ಕ್ಲಾಸಿಗೆ ಬಂದಿದ್ರಿ ದಯವಿಟ್ಟು ಪ್ರತಿದಿನ ಬನ್ನಿ, ತಪ್ಪಿಸದೆ ಬನ್ನಿ. ಆಕ್ಚುಲಿ ನಾನು ಇವತ್ತು ಏನ್ ಹೇಳ್ಬೇಕು ಅಂತ ಬಂದಿದ್ದೆ ಅಂತಂದ್ರೆ 4-5 ಹತ್ರ ಆಗೋಗಿತ್ತಲ್ಲ ನಂಬರ್ಸ್. ಅದಕ್ಕೆ ಈಗ ಚಂದ್ರಿಕಾ ಮಾತಾಜಿ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದಾರಲ್ವಾ, ಈ ಕ್ಲಾಸ್ಗೆ ಎಲ್ಲರೂ ಜಾಯಿನ್ ಆಗಕ್ಕೆ ಹೇಳೋಣ ಅಂತ ಬಂದೆ ನಾನು ನಿಮ್ಗೆ. ಆದ್ರೆ 4 ಜನಕ್ಕೋಸ್ಕರ ಮತ್ತೆ ಕ್ಲಾಸ್ ಮಾಡುವಂಥದ್ದು ಮುಂದುವರಿಸೋದು, ಅದಕ್ಕೆ ಟೀಚರ್ಸ್ ಅಂದ್ರೆ ನಮ್ಗೆ ಇಲ್ಲಿ ಲಿಂಕ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಆ ಕಾರಣಕ್ಕಾಗಿ ನಾನು ಈಗ ಮಾತಾಜಿ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ಈ ಕ್ಲಾಸ್ಗೆ ಜಾಯಿನ್ ಆಗೋದಕ್ಕೆ ಇಂಟ್ರೆಸ್ಟ್ ಇದ್ರೆ ನೀವು ಈ ಒಂದು ಸಮಯಕ್ಕೆ ಬರೋದಕ್ಕೆ ಆಗಂಗಿದ್ರೆ ನೀವು ಇಲ್ಲಿಗೆ ಜಾಯಿನ್ ಆಗ್ಬೋದು. ಯಾಕಂದ್ರೆ 4 ಮೆಂಬರ್ಸ್ 3 ಮೆಂಬರ್ಸ್ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ನಮ್ಗೆ. ಅದನ್ನ ಹೇಳಕ್ಕಂತ ಬಂದೆ. ಆದ್ರೆ ಎಲ್ಲರೂ ನೀವು ಜನ ಸ್ವಲ್ಪ ಸ್ವಲ್ಪನೇ ಬಂದಿದ್ ನೋಡಿ ನಾನು ಬರ್ತೀರಾ ಅಂತ ಹೇಳಿ ಹಾಗೆ ಮುಂದುವರಿಸ್ಬಿಟ್ಟೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಬರ್ತೀರಾ ಅಲ್ವಾ? ಬರ್ತೀರಿ ಅಂದ್ರೆ ಕ್ಲಾಸಸ್ ಮಾಡೋದ್ರಲ್ಲಿ ಒಂದು ಇದಿರುತ್ತೆ. ಇಲ್ಲ ಅಂತಂದ್ರೆ ಸ್ವಲ್ಪ ಜನನೇ ಇರ್ತೀರಾ ಅಂತಂದ್ರೆ ಈ ಸಮಯದಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು. ಈಗ ಮಾತಾಜಿ ಮಾಡೋದಂತ ಕ್ಲಾಸ್ಗೆ ಜಾಯ್ನ್ ಕಂಟಿನ್ಯೂ ಆಗ್ತೀವಿ ಮಾತಾಜಿ. ಆಗ್ತೀವಿ ಜಾಯ್ನ್ ಆಗ್ತೀವಿ. ಹಾಗಾದ್ರೆ ಅದು 6:30 ಬ್ಯಾಚ್ ಬೇಡವಾ ಪ್ರಭುಜಿ? ಸ್ಟಾಪ್ ಮಾಡ್ಬೇಡಣ ಅದು? ಇಲ್ಲ ಇಲ್ಲ, ಅದು ಇರ್ಲಿ ಮಾತಾಜಿ. ಏನಕ್ಕೆ ಅಂದ್ರೆ ಈಗ ಹಾ ಈಗ ನಾನು ನಿನ್ನೆ ಮೊನ್ನೆ ಇಲ್ಲಿ ನಿಮ್ 6:30 ಬರಕ್ಕಾಗ್ಲಿಲ್ಲ. ಮಧ್ಯಾಹ್ನ ಜಾಯಿನ್ ಆತರ ನಮ್ ಟೈಮ್ ಸ್ವಲ್ಪ ಅಂದ್ರೆ ನಾನು 6:30 ಫಿಕ್ಸ್ ನಮ್ಗೆಲ್ಲ. ಹಾ ಪ್ರಭುಜಿ. ಟೈಮ್ ಸಿಕ್ಕಿಲ್ಲ ಅಂತಂದ್ರೆ ಒಂದೊಂದ್ಸಲ 2 ಸಲ ಕೇಳಿರೋದು ಉಂಟು. ರಾತ್ರಿ 8:30 ಕೇಳಿರೋದು ಉಂಟು ಒಂದೊಂದ್ಸಲ. ಅದೇ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದೀವಿ ಅಷ್ಟೇ. ಇರ್ಲಿ 6:30 ಇರ್ಲಿ ಮಾತಾಜಿ. ಇಲ್ಲ ಪ್ರಭುಜಿ, ಅದೇ ನಾನು ಅದೇ ಕೇಳೋಣ ಅಂತಾನೆ ಬಂದೆ ಇವತ್ ಕ್ಲಾಸ್ಗೆ. ತೀರಾ ಕಡಿಮೆ ಜನ ಆಗ್ತಾ ಇದಾರಲ್ಲ, ಸುಮ್ನೆ ಒಂದ್ ಬ್ಯಾಚ್ ಬೇಕಿದ್ರೆ ಇದಕ್ ಜಾಯ್ನ್ ಮಾಡಿಸ್ಬಿಡೋಣ ಅಂತ. ಇಲ್ಲ ಇಲ್ಲ ಅಂದ್ರೆ ಇವಾಗ್ಲೂ ನೀವೇ ಬರ್ತೀರಾ? ನಾಳೆ ಬರ್ತೀನಿ ಪ್ರಭುಜಿ. ಆಮೇಲೆ ಮತ್ತೆ ಅದೇ ನಾನ್ ಬಂದಿಲ್ಲ ಅಂತಂದ್ರೆ ನೀವೆಲ್ಲ ಕಡಿಮೆ ಆಗ್ತೀರಿ ಅನ್ನಂಗಿದ್ರೆ ಮತ್ ನಾನು ಡೈಲಿ ಬರ್ಬೇಕಾಗತ್ತೆ. ಡೈಲಿ ಬಂದ್ರೆ ಒಳ್ಳೇದು. ಕಡಿಮೆ ಏನಾಗಿಲ್ವಲ್ಲ ಮಾತಾಜಿ? ಅಂದ್ರೆ ಏ ಈಗ ಅದೇ ಕೆಲವರು ಕಡಿಮೆ ಆಗಿದ್ದಾರೆ ಮಾತಾಜಿ. 4 ಜನ 5 ಜನ ಆತರ ಇದ್ರಲ್ಲ, ಅದಕ್ಕೆ ನಾ ಹಾಗೆ ಅನ್ಕೊಂಡೆ. 6:30 ಒಳ್ಳೇದು ಮಾತಾಜಿ. 6:30 ಇದೆಯಲ್ಲ, ಅದು ಎಲ್ಲದಕ್ಕೂ ಕೂಡ ಬರುತ್ತೆ ಸಮಯ. ಇರ್ಲ ಪ್ರಭುಜಿ, ಇರ್ಲ. ಬರ್ತೀರಾ ಎಲ್ಲರೂ ಹಾಗಾದ್ರೆ? ಹ್ಞೂ ಮಾತಾಜಿ, ಬರ್ತೀವಿ ಡೈಲಿ ಬರ್ತಾ ಇದೀವಿ ನಾವು. ಬರ್ತೀವಿ ಮಾತಾಜಿ. ನೀವೇ ಓಕೆ. ಬರ್ತಾ ಇಲ್ಲ. ಅದೇ ಪ್ರಭುಜಿ, ನಮ್ಗೆ ವಾರದಲ್ಲಿ 2 ದಿನ ಕೊಡ್ತಾರೆ, ಅದಕ್ಕೆ ನಾನು 2 ದಿನ ಬರಕ್ ಆಗ್ತಿರೋದು, ಆದ್ರಿಂದ ನಾವು ಹಾಗಾಗ್ತಿದೆ. ನಾವು ಡೈಲಿ ಬರ್ತಾ ಇದೀವಿ. ಯಾರೇ ಬಂದು ಬೋಧನೆ ಮಾಡಿದ್ರು ಭಕ್ತಿ ಶ್ರದ್ಧೆಯಿಂದ ಕೇಳ್ತಾ ಇದೀವಿ ಮಾತಾಜಿ. ಸರಿ ಪ್ರಭುಜಿ, ಓಕೆ. ಮಾತಾಜಿ ಕ್ಲಾಸ್ ಮುಂದುವರ್ಸಕ್ ಬಿಡೋಣ. ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಹೀಗೆ ಹರೇ ಕೃಷ್ಣ. ಮುಂದುವರಿಸಲಿ, ಎಲ್ಲರೂ ಬನ್ನಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹೋಸ್ಟ್ ಮಾಡ್ಲಾ ಮಾತಾಜಿ? ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ನಾವು ಕಂಟಿನ್ಯೂ ಮಾಡ್ಬೋದಾ ಇವ್ರ ಬ್ಯಾಚಲ್ಲಿ? ಇಂಟ್ರೆಸ್ಟ್ ಇದ್ರೆ ಕಂಟಿನ್ಯೂ ಮಾಡಿ ಪ್ರಭುಜಿ. ಮಾಡ್ಬೋದು. ಇಂಟ್ರೆಸ್ಟ್ ಇದೆ ಮಾತಾಜಿ, ಇಂಟ್ರೆಸ್ಟ್ ಇಲ್ಲದೆ ಇರಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಕೇಳಿಸ್ಕೊಳಕ್ಕೇನಿಲ್ಲ, ಕೇಳಿಸ್ಕೊಳ್ಳಿ. ಓಕೆ ಓಕೆ ಮಾತಾಜಿ, ಹರೇ ಕೃಷ್ಣ. ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ.
ಲೆವೆಲ್ 2 ತರಗತಿಗೆ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಸ್ವಾಗತ. ಮಂಗಳಾಚರಣೆಯ ಜೊತೆಗೆ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಏನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಾಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಿನ್ನೆಯ ತರಗತಿಯಲ್ಲಿ ಏನೇನ್ ಕಲ್ತ್ಕೊಂಡ್ರಿ ಅಂತ ಹೇಳ್ತೀರಾ? ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೇಕು ಏನ್ ಅರ್ಥ ಆಯ್ತು ನಿನ್ನೆ ಅಂತ. ಹರೇ ಕೃಷ್ಣ. ಅರ್ಜುನ್. ಹೇಳಿ ಮಾತಾಜಿ. ಏನು ಅರ್ಥ ಆಗಿಲ್ಲ ಹಾಗಾದ್ರೆ? ಆಯ್ತು ಮಾತಾಜಿ. ಹೇಳಿ ಹಾಗಾದ್ರೆ ಏನ್ ಅರ್ಥ ಆಯ್ತು ಹೇಳ್ಬೇಕಲ್ವಾ? ಅರ್ಜುನ ಮಾತಾಜಿ ಅವರ ಬಗ್ಗೆ ಅನುಕಂಪ ತೋರಿಸ್ತಾ ಇರ್ತಾನಲ್ವಾ, ಹ್ಮ್ ಅದು ನನಗೆ ಆಶ್ಚರ್ಯ ಆಗುತ್ತೆ. ಯಾಕೆ ಇಷ್ಟೊಂದು ಮಮತೆ ತೋರಿಸ್ತಾ ಇದ್ದಾನೆ? ಹ್ಮ್ ಒಂದು ಕ್ಷತ್ರಿಯನಾಗಿ ಯುದ್ಧ ಮಾಡ್ಬೇಕಾಗಿರೋದ್ ಬಿಟ್ಬಿಟ್ಟು ಇಷ್ಟು ಅನುಕಂಪ ಯಾಕೆ ತೋರಿಸ್ತಿದ್ದಾನೆ ಅಂತ ಹ್ಮ್ ಹೇಳ್ತಾರೆ ಮಾತಾಜಿ. ಆಮೇಲೆ ಇನ್ನೇನ್ ತಿಳ್ಕೊಂಡ್ವಿ? ಕೃಷ್ಣ ಆತ್ಮದ ಬಗ್ಗೆ ಹೇಳ್ತಾನೆ. ಹ್ಮ್ ಹುಟ್ಟು ಸಾವು ಶರೀರಕ್ ಮಾತ್ರ, ಆತ್ಮಕ್ಕಿರುವುದಿಲ್ಲ ಅನ್ನೋದನ್ನ ತಿಳಿಸಿ ಹೇಳ್ತಾನೆ. ಹ್ಮ್ ಆತ್ಮದ ಬಗ್ಗೆ ತಿಳ್ಕೊಂಡ್ವಿ. ಆತ್ಮದ ಬಗ್ಗೆ ಏನ್ ತಿಳ್ಕೊಂಡ್ರಿ ಹರೇ ಕೃಷ್ಣ? ಆತ್ಮದ ಬಗ್ಗೆ ಸುಡಲಿಕ್ಕೆ ಆಗೋದಿಲ್ಲ ಅಥವಾ ನೀರಲ್ಲಿ ಅದನ್ನ ಇದ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹ್ಮ್ ದೇಹದಲ್ಲಿ ಅದು ಆ ದೇಹಕ್ಕೆ ಸಾವು ಬರ್ಬಹುದು, ಬಟ್ ಆತ್ಮ ಮತ್ತೊಂದು ದೇಹವನ್ನು ಪ್ರವೇಶ ಮಾಡ್ತದೆ. ಅದು ಯಾವಾಗೂ ಸಾಯೋದಿಲ್ಲ. ಮತ್ತೆ ಅರ್ಜುನನಿಗೆ ಭಗವಂತ ಹೇಳ್ತಾನೆ, ನಂದನಿಂದ ಸಂಬಂಧ ಈ ಎಲ್ಲ ಮನುಗೆ ನಾನು ಉಪದೇಶ ಮಾಡಿದೆ ಎಷ್ಟೋ ಲಕ್ಷ ವರ್ಷಗಳ ಮೊದಲು, ಆವಾಗೂ ನಾನು ನೀನು ಇದ್ವಿ, ಇವಾಗೂ ಇದ್ದೀವಿ ಅಂತ ಹೇಳ್ತಾನೆ. ಸೊ ಆತ್ಮ ಯಾವಾಗೂ ಸಾಯೋದಿಲ್ಲ ಅಂತ ಭಗವಂತ ಹೇಳ್ತಾನೆ. ಹರೇ ಕೃಷ್ಣ. ಇವತ್ತು 37ನೇ ಶ್ಲೋಕ ಕಲಿಯೋಣ. ಹರೇ ಕೃಷ್ಣ. ಓದ್ತೀರಾ ಯಾರಾದ್ರೂ? ಹರೇ ಕೃಷ್ಣ. ಮಾತಾಜಿ. ಓದಿ ಮಾತಾಜಿ. ಅಥೋ ವಾ ಪ್ರಾಪ್ತೈಸಿ ಸ್ವರ್ಗಂ ಜಿತ್ವಾ ಭೋಕ್ಷೈಸೆ ಮಹಿಂ ತಸ್ಮಾದುತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಹರೇ ಕೃಷ್ಣ. ವರದಾ ಮಾತಾಜಿ ಇದ್ದೀರಲ್ವಾ? ಮಾತಾಜಿ ಇದೇನೆ ಮಾತಾಜಿ. ಮಾತಾಜಿ ನಿಮ್ನ ಕೋಸ್ಟ್ ಮಾಡಿರ್ಲಾ? ಸರಿ ಮಾತಾಜಿ ಮಾಡಿ. ಅನುವಾದ ಓದಿ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ. ಕುಂತಿಯ ಮಗನಾದ ಅರ್ಜುನನೇ, ನೀನು ಯುದ್ಧದಲ್ಲಿ ಮಡಿದು ಸ್ವರ್ಗವನ್ನು ಸೇರುತ್ತೀಯಾ ಅಥವಾ ಗೆದ್ದು ಭೂಮಿಯ ಮೇಲೆ ರಾಜ್ಯವನ್ನು ಅನುಭವಿಸುತ್ತೀಯೇ? ಆದ್ದರಿಂದ ದೃಢ ನಿಶ್ಚಯ ಮಾಡಿ ಎದ್ದೇಳು, ಯುದ್ಧ ಮಾಡು. ಹಾ, ಈಗ ಇಲ್ಲಿ ಧನ್ಯವಾದ. ಭಗವಂತ ಅರ್ಜುನನಿಗೆ ಕರ್ಮಕಾಂಡದ ಬಗ್ಗೆ ಹೇಳ್ತಾ ಇದ್ದಾನೆ. ಕರ್ಮಕಾಂಡ ಅಂತ ಅಂದ್ರೇನು? ವೇದಗಳಲ್ಲಿ ಕರ್ಮಕಾಂಡಗಳ ಬಗ್ಗೆ ಹೇಳಲಾಗಿದೆ. ಕರ್ಮಕಾಂಡ ಅಂತ ಹೇಳಿದ್ರೆ, ನಾನು ನಿನಗೆ ಇಂಥ ಪೂಜೆಯನ್ನ ಮಾಡ್ತೀನಿ, ನೀನು ನನಗೆ ಇಂತಹ ಫಲವನ್ನ ಕೊಡು ಅಂತ ಬೇರೆ ಬೇರೆ ದೇವತೆಗಳಲ್ಲಿ ಕೇಳ್ಕೊಳ್ಳೋ ಅಂಥದ್ದು. ಆ ಕರ್ಮಕಾಂಡದಲ್ಲಿ ಅಲ್ಲಿ ಫಲ ಸಿಕ್ಕಿದ ತಕ್ಷಣ ಅವ್ರಿಗೆ ಆ ಒಂದು ಕೆಲಸದಲ್ಲಿ ಆಕರ್ಷಣೆ ಉಂಟಾಗುತ್ತೆ. ಅಂದ್ರೆ ಭಕ್ತಿ ಸೇವೆಗಿಂತ ಶ್ರೇಷ್ಠ ಅಲ್ಲ ಕರ್ಮಕಾಂಡ, ಅದು ಕೆಳಮಟ್ಟದಲ್ಲೇ ಇರುತ್ತೆ. ಅಂದ್ರೆ ಈ ಆಕರ್ಷಣೆಯಿಂದಾದ್ರೂ ಭಕ್ತಿ ಸೇವೆಗೆ ಬರ್ಲಿ ಅನ್ನೋದು ವೇದಗಳ ಉದ್ದೇಶ. ಏನಂದ್ರೆ, ನೀನು ಸೂರ್ಯನನ್ನ ಪೂಜೆ ಮಾಡಿದ್ರೆ ನಿನಗೆ ಆರೋಗ್ಯ ಸಿಗುತ್ತೆ, ಅಥವಾ ಸರಸ್ವತಿಯನ್ನ ಪೂಜೆ ಮಾಡಿದ್ರೆ ವಿದ್ಯೆ ಸಿಗುತ್ತೆ, ಲಕ್ಷ್ಮಿಯನ್ನ ಪೂಜೆ ಮಾಡಿದ್ರೆ ಹಣ ಸಿಗುತ್ತೆ. ಹೀಗೆ ಬೇರೆ ಬೇರೆ ದೇವತೆಗಳನ್ನ ಪೂಜೆ ಮಾಡಿದ್ರೆ ಒಂದೊಂದು ನಮ್ಗೆ ಐಹಿಕ ಲಾಭ ಉಂಟಾಗುತ್ತೆ. ಈ ಆಕರ್ಷಣೆಯಿಂದ, ಯಾಕೆಂದ್ರೆ ನಮ್ಗೆ ಏನಾದ್ರೂ ಲಾಭ ಉಂಟಾದ್ರೆ ಮಾತ್ರ ಕೆಲಸ ಮಾಡೋವಂಥದ್ದು. ಈ ಐಹಿಕ ಲಾಭ ಉಂಟಾದ್ರೆ ಆಗ ನಮ್ಗೆ ಅದರಲ್ಲಿ ಇಂಥ ದೇವ್ರನ್ನ ಪೂಜೆ ಮಾಡೋದ್ರಿಂದ ನನಗೆ ಇಂತಹ ಒಂದು ಲಾಭ ಆಗುತ್ತೆ, ನಾನು ಆ ಕೆಲಸವನ್ನ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ನಮ್ಗೆ ಬರುತ್ತೆ ಅಲ್ವಾ. ಹಾಗಾಗಿ ಇಲ್ಲಿ ಕೃಷ್ಣ ಕೂಡ ಅರ್ಜುನನಿಗೆ ಕರ್ಮಕಾಂಡದ ಬಗ್ಗೆ ಹೇಳ್ತಾ ಇದ್ದಾನೆ. ನೀನು ಯುದ್ಧ ಮಾಡಿದ್ರೆ ನಿನಗೆ ಗೆದ್ರೆ ರಾಜ್ಯ ಸಿಗುತ್ತೆ, ಸತ್ರೆ ಸ್ವರ್ಗ ಸಿಗುತ್ತೆ. ಹಾಗಾಗಿ ಯುದ್ಧ ಮಾಡಿದ್ರೆ ನಿನಗೆ ಲಾಭ ಇದೆ, ಯುದ್ಧ ಮಾಡದೇ ಇದ್ರೆ ಯಾವುದೇ ಲಾಭ ಇಲ್ಲ. ಹಾಗಾಗಿ ನೀನು ಯುದ್ಧ ಮಾಡು, ದೃಢ ನಿಶ್ಚಯ ಮಾಡಿ ಎದ್ದೇಳು, ಯುದ್ಧ ಮಾಡು ಅಂತ ಹೇಳ್ಬಿಟ್ಟು ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅರ್ಜುನನ ಪಕ್ಷಕ್ಕೆ ವಿಜಯ ದೊರಕುವುದೆಂಬುದು ನಿಶ್ಚಯವಲ್ಲದಿದ್ದರೂ ಅವನು ಯುದ್ಧ ಮಾಡಲೇಬೇಕು. ಯಾಕೆಂದ್ರೆ ಅವನ ಕರ್ತವ್ಯ, ಕ್ಷತ್ರಿಯ ಧರ್ಮ, ಯುದ್ಧವನ್ನ ಮಾಡಲೇಬೇಕು. ಅವನು ಯುದ್ಧದಲ್ಲಿ ಹೋರಾಡಲೇಬೇಕು. ಅಂಥವನು ಮಾತ್ರ ಕ್ಷತ್ರಿಯ ಆಗೋದಕ್ಕೆ ಸಾಧ್ಯ. ಏಕೆಂದರೆ ಅವನು ಅಲ್ಲಿ ಮಡಿದರೆ ಸ್ವರ್ಗಕ್ಕೆ ಇರುವನು. ಯಾರು ಯುದ್ಧದಲ್ಲಿ ಸಾಯ್ತಾರೋ, ಯುದ್ಧದಲ್ಲಿ ದೇಹ ತ್ಯಾಗ ಮಾಡ್ತಾರೋ ಅಂತವ್ರೆಲ್ಲರಿಗೂ ಕೂಡ ಸ್ವರ್ಗ ನೇರವಾಗಿ ಬಾಗಿಲು ತೆಗೆದುಬಿಟ್ಟಿರುತ್ತೆ, ಬೇರೆ ಎಲ್ಲಿಗೂ ಹೋಗೋದಿಲ್ಲ, ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ. ಹಾಗಾಗಿ ಯುದ್ಧದಲ್ಲಿ ಪ್ರತಿಯೊಂದು ಅಲ್ಲಿ ಯಾರ್ಯಾರೋ ಯುದ್ಧವನ್ನ ಮಾಡ್ತಾ ಇದ್ದಾರೋ ಎಲ್ಲರಿಗೂ ಸ್ವರ್ಗ ಸಿಗೋದ್ರಿಂದ ಇಂಥ ಅವಕಾಶ ನಿನಗೆ ಮತ್ತೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಮತ್ತೆ ಯುದ್ಧ ಮಾಡುವಂತಹ ಪರಿಸ್ಥಿತಿ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ನೀನು ಹೇಳು, ಯುದ್ಧ ಮಾಡು, ಎಲ್ಲರಿಗೂ ಸ್ವರ್ಗ ಸಿಗುತ್ತೆ, ಜೊತೆಗೆ ನಿನಗೂ ಕೂಡ ಸ್ವರ್ಗ ಸಿಗುತ್ತೆ ಅಂತ ಭಗವಂತ ಇಲ್ಲಿ ಹೇಳ್ತಾರೆ. 38ನೇ ಶ್ಲೋಕ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಸುಖ ದುಃಖೇ ಸಮೇ ಕೃತ್ವಾ ಲಾಭೋ ಜಯೋ ತಥೋ ಯುದ್ಧಸ್ವ ನೈವಂ ಪಾಪಮವಾಪ್ಸ್ಯಸಿ. ಸುಖ ದುಃಖಗಳನ್ನು, ಲಾಭ ನಷ್ಟಗಳನ್ನು, ಜಯಾಪಜಯಗಳನ್ನು ಪರಿಗಣಿಸದೆ ಯುದ್ಧ ಮಾಡಲೆಂದೇ ಯುದ್ಧ ಮಾಡು. ಹೀಗೆ ಮಾಡಿದರೆ ನಿನಗೆ ಪಾಪದ ಲೇಷವಿಲ್ಲ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಲೇಪವಿಲ್ಲ. ಅಂದ್ರೆ ನಾವು ಕೆಲಸವನ್ನ ಮಾಡ್ಬೇಕು, ಕರ್ಮವನ್ನ ಮಾಡ್ಬೇಕು, ಫಲವನ್ನ ನಿರೀಕ್ಷಣೆ ಮಾಡಬಾರ್ದು. ಯಾವಾಗ್ಲೂ ಕರ್ಮಕ್ಕೆ ಮಾತ್ರ ನಾವು ಅಧಿಕಾರಿ, ಫಲಕ್ಕೆ ಭಗವಂತ ಅಧಿಕಾರಿ. ಹಾಗಾಗಿ ನಾವು ಕರ್ಮದ ಫಲದಲ್ಲಿ ಆಸಕ್ತಿ ಪಟ್ರೆ ನಾವು ಮತ್ತೆ ಬಂಧನಕ್ಕೊಳಗಾಗ್ತೀವಿ, ಮತ್ತೆ ಪಾಪಕ್ರಿಯೆಗಳು ನಮ್ಗೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಕರ್ಮವನ್ನ ಬಿಡಬೇಡ, ಆದ್ರೆ ಕರ್ಮದ ಫಲವನ್ನ ಬಿಡು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಕರ್ಮ ಸನ್ಯಾಸಕ್ಕಿಂತ ಕರ್ಮಫಲ ನಿರೀಕ್ಷಣೆ ಮಾಡಲ್ವಲ್ಲ ಅದು ಶ್ರೇಷ್ಠ ಅಂತ ಭಗವಂತ ಹೇಳ್ತಾನೆ. ಕರ್ಮವನ್ನ ಮಾಡ್ಬೇಕು, ಕರ್ಮ ಬಿಡಬಾರ್ದು, ಆದ್ರೆ ಆ ಫಲವನ್ನ ನಿರೀಕ್ಷಣೆ ಮಾಡ್ತೀವಲ್ಲ ಅದು ನಮ್ಮನ್ನ ಬಂಧನಕ್ಕೆ ಒಳಪಡಿಸುತ್ತೆ. ಹಾಗಾಗಿ ನೀನು ಕರ್ಮ ಫಲವನ್ನ ನಿರೀಕ್ಷಣೆ ಮಾಡಬೇಡ. ಸುಖ ದುಃಖಗಳನ್ನು, ಲಾಭ ನಷ್ಟಗಳನ್ನು, ಜಯ ಅಪಜಯಗಳನ್ನು ಪರಿಗಣಿಸದೆ ಯುದ್ಧ ಮಾಡಲೆಂದೇ ಯುದ್ಧ ಮಾಡು. ಅದು ಸೋಲಾಗ್ಬೋದು ಅಥವಾ ಗೆಲುವಾಗ್ಬೋದು, ಏನೇ ಆದ್ರೂ ಕೂಡ ನೀನು ಯೋಚನೆ ಮಾಡಬೇಡ. ನೀನು ನಿನ್ನ ಕರ್ತವ್ಯವನ್ನ ನೀನು ಮಾಡು ಅಂತ ಹೇಳ್ತಾ ಇದ್ದಾನೆ. ಹೀಗೆ ಮಾಡಿದರೆ ನಿನಗೆ ಪಾಪದ ಲೇಪವಿಲ್ಲ. ಯಾವಾಗ ನಾವು ನಮ್ಮ ಕರ್ಮದಲ್ಲಿ ಫಲವನ್ನ ಬಯಸ್ತೀವೋ ಆಗ ನಮ್ಗೆ ಕರ್ಮ ಬಂಧನ, ಪಾಪಗಳು ನಮ್ಗೆ ಆ ಒಂದು ಕರ್ಮದಲ್ಲಿ ಪಾಪಗಳು ಅಂಟ್ಕೊಳ್ತಾ ಹೋಗುತ್ತೆ. ಯಾವಾಗ ಫಲದಲ್ಲಿ ನಾವು ಆಸಕ್ತಿಯನ್ನ ಇಟ್ಕೊಳ್ಳೋದಿಲ್ವೋ, ನಮ್ಮ ಕರ್ಮವನ್ನ ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಮಾಡ್ತೀವೋ ಆಗ ಅದರಲ್ಲಿ ಯಾವುದೇ ಪಾಪದ ಲೇಪ ಇಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಕೃಷ್ಣ ಪ್ರಜ್ಞೆಯ ಕಾರ್ಯಗಳಲ್ಲಿ ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯಗಳ ಪರಿಗಣನೆ ಇಲ್ಲ. ಕೃಷ್ಣನಿಗಾಗಿ ಮಾತ್ರವೇ ಎಲ್ಲವನ್ನು ಮಾಡಬೇಕು ಎನ್ನುವುದೇ ಅಲೌಕಿಕ ಪ್ರಜ್ಞೆ.
ಅಂತ ಹೇಳಿದ್ರೆ ಕರ್ಮದಲ್ಲಿ ನಾವು ಕೆಲಸ ಮಾಡ್ತೀವಲ್ವಾ, ಆ ಕೆಲಸದಲ್ಲಿ 3 ವಿಧಗಳಿದೆ. ಒಂದು ಕರ್ಮ, ಎರಡನೇದು ಅಕರ್ಮ, ಮೂರನೇದು ವಿಕರ್ಮ. ಕರ್ಮ ಅಂತ ಅಂದ್ರೇನು, ನಾವು ಇಂದ್ರಿಯ ತೃಪ್ತಿಗಾಗಿ ಕೆಲಸ ಮಾಡ್ತೀವಿ. ಅದರಲ್ಲಿ ಪುಣ್ಯವೂ ಸಿಗಬಹುದು, ಪಾಪವೂ ಸಿಗಬಹುದು. ಕರ್ಮ ಅದರಲ್ಲಿ ನಾವು ಪುಣ್ಯ ಸಿಕ್ಕಿದ್ರೂ ಮತ್ತೆ ಜನ್ಮ ತಗೋಬೇಕಾಗುತ್ತೆ, ಮತ್ತೆ ಸ್ವರ್ಗಕ್ಕೆ ಹೋಗ್ಬೇಕಾಗುತ್ತೆ. ಅಥವಾ ನಾವು ಪಾಪದ ಚಟುವಟಿಕೆಗಳನ್ನ ಮಾಡಿದ್ರು ಮತ್ತೆ ಜನ್ಮ ತಗೋಬೇಕಾಗುತ್ತೆ, ಮತ್ತೆ ನರಕ ಲೋಕಗಳಿಗೆ ಹೋಗ್ಬೇಕಾಗುತ್ತೆ. ಕರ್ಮ, ಫಲಾಪೇಕ್ಷಿತ ಕರ್ಮ. ಇನ್ನು ಅಕರ್ಮ ಅಂತ ಹೇಳಿದ್ರೆ ಭಗವಂತನ ಭಕ್ತಿ ಸೇವೆ ಮಾಡೋವಂಥದ್ದು. ಇದರಲ್ಲಿ ಯಾವುದೇ ಪಾಪದ ಫಲವೂ ಇಲ್ಲ, ಪುಣ್ಯದ ಫಲವೂ ಇಲ್ಲ. ನೇರವಾಗಿ ಭಗವಂತನ ಧಾಮಕ್ಕೆ ಹೋಗ್ತೀವಿ ನಾವು. ಅಲ್ಲಿ ಯಾವ ಲೋಕದಲ್ಲಿ ಜನ್ಮ ಮೃತ್ಯು ಜರ ಇರೋದಿಲ್ವೋ ಅಂತಹ ಭಗವಂತನ ಲೋಕಕ್ಕೆ ಹೋಗ್ತೀವಿ. ಇದು ಒಂದು ಶ್ರೇಷ್ಠವಾದ ಕರ್ಮ, ಅಕರ್ಮ. ಇನ್ನು ವಿಕರ್ಮ ಅಂತ ಹೇಳಿದ್ರೆ ಶಾಸ್ತ್ರಗಳಲ್ಲಿ ಏನು ಹೇಳಿಲ್ವೋ ಅಂತಹ ಕೆಲಸಗಳನ್ನ ಮಾಡ್ತೀವಲ್ವಾ, ಅದನ್ನ ವಿಕರ್ಮ ಅಂತ ಹೇಳ್ತಾರೆ. ವಿಕರ್ಮ ಅಂದ್ರೆ ಈ ಜೂಜಾಟ, ಅನೈತಿಕ ಸಂಬಂಧ, ಈ ನಿಯಂತ್ರಕ ತತ್ವಗಳು ಏನ್ ಹೇಳ್ತೀವಿ, ಒಂದು ಕಳ್ಳತನ, ಬೇರೆ ಬೇರೆ ಕೆಟ್ಟ ಒಂದು ಕರ್ಮಗಳು ಏನೇನಿದೆಯೋ ಇದನ್ನೆಲ್ಲ ಶಾಸ್ತ್ರಗಳಲ್ಲಿ ಹೇಳಿಲ್ಲ. ಆದ್ರೂ ಅದನ್ನೆಲ್ಲ ನಾವು ಮಾಡಿದ್ರೆ ಅದು ವಿಕರ್ಮ. ಇದು ನಮ್ಮನ್ನ ನರಕ ಲೋಕಗಳಿಗೆ ಕರೆದುಕೊಂಡು ಹೋಗುತ್ತೆ. ಹಾಗಾಗಿ ಮನುಷ್ಯ ಕರ್ಮ ಅಂದ್ರೇನು, ಅಕರ್ಮ ಅಂದ್ರೇನು, ವಿಕರ್ಮ ಅಂದ್ರೇನು, ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರ್ದು, ಇದನ್ನ ತಿಳಿದು ಮಾಡಬೇಕು. ಅದರ ಬಗ್ಗೆ ಜ್ಞಾನವನ್ನ ಇಟ್ಕೊಂಡು ಮಾಡಬೇಕು. ಇದುವರೆಗೂ ನಾವೇನ್ ಮಾಡ್ತಿದ್ವಿ, ನಮ್ಗೆ ಕರ್ಮ ಅಂದ್ರೆ ಗೊತ್ತಿಲ್ಲ, ಕರ್ಮ ಅಂದ್ರೆ ಗೊತ್ತಿಲ್ಲ, ವಿಕರ್ಮ ಅಂದ್ರೆ ಗೊತ್ತಿಲ್ಲ, ಅಜ್ಞಾನದಲ್ಲಿದ್ವಿ. ಅಜ್ಞಾನದಲ್ಲಿ ಇರೋದ್ರಿಂದ ನಮ್ಮಲ್ಲಿ ತುಂಬಾ ತುಂಬಾ ಪಾಪಗಳು ಜಾಸ್ತಿ ಆಗ್ತಾ ಇರುತ್ತೆ. ಯಾಕಂದ್ರೆ ಕರ್ಮ ಮಾಡ್ತಾ ಇದ್ದೀವ, ಅದು ಹೇಗ್ ಮಾಡ್ತಾ ಇದ್ದೀವಿ, ಫಲವನ್ನ ನಿರೀಕ್ಷಣೆ ಮಾಡ್ಕೊಂಡು ಮಾಡ್ತಾ ಇದ್ದೀವಿ, ಅದರಿಂದ ಕರ್ಮ ಫಲಗಳು ಬರ್ತಾ ಇದೆ. ಅಕರ್ಮ ಮಾಡ್ಬೇಕು ಅಂತ ನಮಗೆ ಗೊತ್ತಿಲ್ಲ. ವಿಕರ್ಮ ಮಾಡ್ತಾ ಇದ್ರಂತೂ ಅದು ಇನ್ನೂ ಕೆಳಮಟ್ಟದ ಕರ್ಮ. ಅದನ್ನ ನಮ್ಮನ್ನ ನೇರವಾಗಿ ನರಕಕ್ಕೆ ಅದು ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಮನುಷ್ಯ ಕರ್ಮವನ್ನ ಮಾಡುವಾಗ ಅವನು ಜ್ಞಾನವನ್ನ ಇಟ್ಕೊಂಡು, ಪ್ರಜ್ಞೆಯನ್ನ ಇಟ್ಕೊಂಡು ಕೆಲಸವನ್ನ ಮಾಡಬೇಕಾಗುತ್ತೆ. ಫಲವನ್ನ ನಿರೀಕ್ಷಣೆ ಮಾಡಬಾರ್ದು, ಅಕರ್ಮವನ್ನ ಮಾಡಬೇಕು. ಅಕರ್ಮ ಅಥವಾ ನಿಷ್ಕಾಮ ಕರ್ಮ, ಯಾವುದೇ ಫಲವನ್ನ ನಿರೀಕ್ಷಣೆ ಮಾಡದೇನೆ ನಾವು ಕೆಲಸವನ್ನ ಮಾಡಿದ್ರೆ ಅದರಿಂದ ನಮ್ಗೆ ಭಗವಂತನ ಧಾಮ ಸಿಗುತ್ತೆ. ಇಲ್ಲ ಅಂದ್ರೆ ನಾವು ಕರ್ಮ ಮಾಡ್ತೀವಿ, ಅದರಿಂದನೇ ಪುಣ್ಯ ಪಾಪ ಎಲ್ಲ ಬರುತ್ತೆ ಅನ್ನೋದಾದ್ರೆ ನಾವು ಮತ್ತೆ ಜನ್ಮ ತಗೊಂಡು ಅದನ್ನು ಕೂಡ ನಾವು ಮತ್ತೆ ಅನುಭವಿಸ್ಬೇಕಾಗುತ್ತೆ. ಶ್ಲೋಕ 39. ಹರೇ ಕೃಷ್ಣ. ವರದಾ ಮಾತಾಜಿ ಒಬ್ರಾದ್ಮೇಲೆ ಒಬ್ರು ಹೇಳಿ ಮಾತಾಜಿ. ಹರೇ ಕೃಷ್ಣ. ಶುಭಲಕ್ಷ್ಮಿ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏಷಾ ತೇ ವಿಹಿತಾ ಸಾಂಜ್ಞೆ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮ ಬಂಧ ಪ್ರಹಾಸ್ಯಸಿ. ಅನುವಾದ: ಈವರೆಗೆ ನಾನು ಈ ಜ್ಞಾನವನ್ನು ನಿಮಗೆ ವಿಶ್ಲೇಷಣಾತ್ಮಕವಾಗಿ ತಿಳಿಸಿಕೊಟ್ಟಿದ್ದೇನೆ. ಈಗ ನಾನು ಇದನ್ನು ಕರ್ಮಫಲವಿಲ್ಲದೆ ಕೆಲಸ ಮಾಡುವ ರೀತಿಯನ್ನು ವಿವರಿಸುತ್ತೇನೆ. ಕೇಳು ಪಾರ್ಥನೆ, ನೀನು ಇಂತಹ ಜ್ಞಾನದಿಂದ ಕರ್ಮದಲ್ಲಿ ತೊಡಗಿದರೆ ಕರ್ಮ ಬಂಧದಿಂದ ಮುಕ್ತನಾಗಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈಗ ಕರ್ಮ ಬಂಧನ ಯಾವುದರಿಂದ ಉಂಟಾಗುತ್ತೆ, ಕರ್ಮ ಯೋಗ ಏನು, ಕರ್ಮ ಬಂಧನದಿಂದ ಬಿಡುಗಡೆ ಹೇಗೆ, ಇದನ್ನು ಕೂಡ ಭಗವಂತ ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಕರ್ಮ ಯೋಗ, ಕರ್ಮ ಬಂಧನ ಯಾವಾಗ, ಅಡಿಗೆಯನ್ನ ನಮ್ಮ ಬಾಯಿ ರುಚಿಗೆ ನಾವೇ ಅಡಿಗೆ ಮಾಡಿಕೊಂಡು ಸೇವನೆ ಮಾಡಿದ್ರೆ ಅದರಲ್ಲಿ ಕರ್ಮ ಬಂಧನ. ಅದೇ ಆಹಾರವನ್ನ ಅದೇ ಅಡಿಗೆಯನ್ನ ಭಗವಂತನಿಗೆ ನೈವೇದ್ಯ ಮಾಡಿ ಅದನ್ನ ಪ್ರಸಾದದ ರೂಪದಲ್ಲಿ ಸ್ವೀಕಾರ ಮಾಡಿದ್ರೆ ಅದು ಕರ್ಮ ಬಂಧನದಿಂದ ಬಿಡುಗಡೆ. ಇದು ಕರ್ಮಯೋಗ. ಈ ರೀತಿ ಎಲ್ಲಾ ಕೆಲಸದಲ್ಲೂ ಯಾವುದೇ ಕರ್ಮ ಫಲದ ನಿರೀಕ್ಷಣೆ ಇಲ್ಲದೆ ಕರ್ಮ ಮಾಡಿದ್ರೆ ಅದು ಕರ್ಮಯೋಗ. ನಾವು ಫಲವನ್ನ ನಿರೀಕ್ಷಣೆ ಮಾಡಿ ಕೆಲಸವನ್ನ ಮಾಡಿದ್ರೆ ಅದು ಕರ್ಮ ಬಂಧನ. ಹಾಗಾಗಿ ಮನುಷ್ಯ ಕರ್ಮ ಬಂಧನಕ್ಕೂ ಕರ್ಮ ಯೋಗಕ್ಕೂ ಇರುವ ವ್ಯತ್ಯಾಸವನ್ನ ತಿಳ್ಕೋಬೇಕು. ಜ್ಞಾನದಿಂದ ಕೆಲಸವನ್ನ ಮಾಡಬೇಕು. ಸಾಂಖ್ಯ ಎಂದರೆ ಆತ್ಮದ ನಿಜವಾದ ಸ್ವರೂಪವನ್ನು ವಿವರಿಸುವ ದರ್ಶನ. ಯೋಗವು ಇಂದ್ರಿಯ ನಿಗ್ರಹವನ್ನು ವಿಧಿಸುತ್ತದೆ. ಯುದ್ಧ ಮಾಡುವುದಿಲ್ಲ ಎನ್ನುವ ಅರ್ಜುನನ ನಿರ್ಧಾರಕ್ಕೆ ಇಂದ್ರಿಯ ತೃಪ್ತಿಯೇ ಆಧಾರ. ಅಂತಂದ್ರೆ ಈ ಇಂದ್ರಿಯ ಅವನೇನ್ ಹೇಳ್ತಾನೆ ಅಂತಂದ್ರೆ, ನನ್ನ ಎಲ್ಲ ನೆಂಟರಿಷ್ಟರು ಅವ್ರನ್ನೆಲ್ಲ ನಾನು ಕೊಂದು ನನಗೆ ಈ ರಾಜ್ಯ ಎಲ್ಲ ಈ 3 ಲೋಕಗಳು ಸಿಕ್ಕಿದ್ರು ನನಗೆ
ಅದು ಬೇಡ ಅಂತ ಹೇಳ್ತಾನೆ. ಯಾಕೆ ಅಂತಂದ್ರೆ ಗೆದ್ರೂ ಕೂಡ ನಾನು ರಾಜ್ಯವನ್ನ ಪಡ್ಕೊಂಡ್ರು ಕೂಡ ನಾನು ಯಾರಿಗೋದು ಈಗ ನಾವು ಏನೇ ಒಂದು ತಗೊಂಡ್ರು ನಮ್ಮ ನೆಂಟರಿಷ್ಟರಿಗೆ ತೋರಿಸಿ ಅವರು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ನಮ್ಗೆ ಒಂದು ತರ ತೃಪ್ತಿ. ಅದೇ ರೀತಿ ಅರ್ಜುನನಿಗೂ ಕೂಡ ರಾಜ್ಯ ಗೆದ್ರೂ ಕೂಡ ಅದನ್ನ ತೋರ್ಸೋದಕ್ಕೆ ಯಾರಿದ್ದಾರೆ? ಯಾವ ನೆಂಟರಿಷ್ಟರು ಇಲ್ಲ. ಹಾಗಾಗಿ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾನೆ. ಅಲ್ಲೂ ಕೂಡ ಅವನು ಇಂದ್ರಿಯ ತೃಪ್ತಿಯಲ್ಲೇ ಅವನ ಇಂದ್ರಿಯ ತೃಪ್ತಿಯ ಬಗ್ಗೆ ಅವನು ಮಾತಾಡ್ತಾನೆ. ಹಾಗಾಗಿ ನಮ್ಮ ಇಂದ್ರಿಯಗಳನ್ನ ಭಗವಂತನ ಸೇವೆಗೆ ತೊಡಗಿಸಿದಾಗ ಮಾತ್ರ ಅವನಿಗೂ ತೃಪ್ತಿ ಮತ್ತು ಭಗವಂತನಿಗೂ ತೃಪ್ತಿ. ಇದನ್ನ ತಿಳ್ಕೋಬೇಕು. ಇದು ಜ್ಞಾನ. ನಾವು ಸಂತೋಷ ನೆಮ್ಮದಿಯಾಗಿ ಇರಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಇಂದ್ರಿಯಗಳನ್ನ ಭಗವಂತನ ಸೇವೆಗೆ ತೊಡಗಿಸಿದಾಗ ಭಗವಂತನಿಗೆ ಹೇಗೆ ಸಮಾಧಾನ ಆಗುತ್ತೋ ಹಾಗೆ ಅದೇ ರೀತಿ ನಮಗೂ ಕೂಡ ಅದರಿಂದ ಸಮಾಧಾನ ಆಗುತ್ತೆ. ಅರ್ಜುನನನ್ನು ಬುದ್ಧಿಯೋಗ ಅಥವಾ ಭಕ್ತಿಯೋಗಕ್ಕೆ ಕರೆತರುವುದಕ್ಕೋಸ್ಕರ ಶ್ರೀಕೃಷ್ಣನು ಆತ್ಮದ ವಿಶ್ಲೇಷಣಾತ್ಮಕ ವಿವರಣೆಯನ್ನು ನೀಡಿದನು ಅಂತೇಳಿದ್ರೆ ಭಗವಂತ ಅವನನ್ನೇನು ಭಕ್ತಿಯೋಗಕ್ಕೆ ಕರ್ಕೊಂಬರೋದು ಬೇಕಾಗಿಲ್ಲ. ಯಾಕೆಂದ್ರೆ ಈಗಾಗಲೇ ಅವನು ಭಕ್ತನಾಗಿದ್ದಾನೆ. ಅವನಲ್ಲಿ ಯಾವುದೇ ಅಜ್ಞಾನ ಇಲ್ಲ. ಎಲ್ಲವನ್ನ ಅರ್ಜುನನನ್ನ ನೆಪ ಮಾಡಿಕೊಂಡು ಹೇಳ್ತಾ ಇರೋದು ಭಗವಂತ ನಮಗೋಸ್ಕರ. ಮನುಷ್ಯ ಜೀವನಕ್ಕೆ ಏನೇನ್ ಬೇಕೋ ಏನೇನ್ ಸಮಸ್ಯೆಗಳಿದೆಯೋ ಅವೆಲ್ಲ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಭಗವದ್ಗೀತೆಯನ್ನ ಅರ್ಜುನನ ನಿಮಿತ್ತವಾಗಿರಿಸಿಕೊಂಡು ಮಾನವ ಜನಾಂಗಕ್ಕೆ ಈ ಒಂದು ಭಗವದ್ಗೀತೆಯನ್ನ ಭಗವಂತ ಬೋಧನೆ ಮಾಡ್ತಾ ಇದ್ದಾನೆ. ಬುದ್ಧಿಯೋಗ ಎಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾಗುವುದು ಎಂದರ್ಥ. ಅಂತಂದ್ರೆ ಇದು ಅಕರ್ಮ. ತನ್ನ ಕೆಲಸವು ಎಷ್ಟೇ ಕಠಿಣವಾಗಿರಲಿ ಭಗವಂತನ ತೃಪ್ತಿಗಾಗಿ ಮಾತ್ರವೇ ಕೆಲಸ ಮಾಡುವವನು ಬುದ್ಧಿಯೋಗದ ಸೂತ್ರಗಳಿಗೆ ಅನುಗುಣವಾಗಿ ಕೆಲಸ ಮಾಡುತ್ತಾನೆ. ಬುದ್ಧಿಯೋಗ, ಕರ್ಮಯೋಗ, ನಿಷ್ಕಾಮ ಕರ್ಮ ಇವೆಲ್ಲವೂ ಕೂಡ ಒಂದೇ ಅರ್ಥವನ್ನ ಸೂಚಿಸುತ್ತೆ. ಅಂತಂದ್ರೆ ಎಲ್ಲವನ್ನ ಭಗವಂತನ ಮಾಡುವಂಥದ್ದು. ಆದ್ದರಿಂದ ಸದಾ ಅಲೌಕಿಕ ಆನಂದದಲ್ಲಿರುತ್ತಾನೆ. ಯಾವಾಗ ನಮ್ಮ ಇಂದ್ರಿಯಗಳನ್ನ ನಮ್ಮ ಕೆಲಸವನ್ನ ಎಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡಿದಾಗ ಅಲ್ಲಿ ನಮ್ಗೆ ಒಂದು ಅಲೌಕಿಕವಾದ ತೃಪ್ತಿ, ಒಂದು ಸಮಾಧಾನ ಸಿಗ್ತಾ ಹೋಗುತ್ತೆ. 40ನೇ ಶ್ಲೋಕ ಓದಿ ಮಾತಾಜಿ. ಹರೇ ಕೃಷ್ಣ. ಮಂಜುನಾಥ್ ಪ್ರಭುಜಿ ಓದಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನೇಹಾಭಿಕ್ರಮಣೋಶಸ್ತಿ ಪ್ರತ್ಯವಾಯುನೋ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅನುವಾದ: ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ. ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾಭಯದಿಂದ ಕಾಪಾಡುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಈ ಪರಿಶ್ರಮದಲ್ಲಿ ಅಂದ್ರೆ ಭಕ್ತಿ ಸೇವೆಗೆ ಬಂದ್ಮೇಲೆ ಅದರಲ್ಲಿ ನಷ್ಟ ಅನ್ನೋದು ಇಲ್ವೇ ಇಲ್ಲ. ಯಾಕೆ ಅಂತಂದ್ರೆ ನಾವು ಸ್ವಲ್ಪ ಪ್ರಗತಿ ಮಾಡಿದ್ರು ಕೂಡ ಅದು ನಮ್ಮ ಈ ಜನ್ಮದಲ್ಲಿ ನಾವು ಒಂದು 50% ಮಾಡಿದ್ದೀವಿ ಅಂದ್ರೆ ಮುಂದಿನ ಜನ್ಮದಲ್ಲಿ ನಾವು 51% ಆಧ್ಯಾತ್ಮಿಕ ಜೀವನವನ್ನ ನಾವು ಪ್ರಾರಂಭ ಮಾಡ್ತೀವಿ. ಅದೇ ಐಹಿಕದಲ್ಲಿ ಆಗಲ್ಲ. ಐಹಿಕದಲ್ಲಿ ನಾವು ಎಷ್ಟೇ ಸಾಧನೆ ಮಾಡಿದ್ರು, ಎಂತಹ ಒಂದು ವಿದ್ಯಾರ್ಹತೆಯನ್ನ ಪಡ್ಕೊಂಡಿದ್ರು, ಎಂತಹ ಒಂದು ಉನ್ನತ ಹುದ್ದೆಯಲ್ಲಿ ಇದ್ರೂ ಕೂಡ ದೇಹ ತ್ಯಾಗ ಮಾಡಿದ ತಕ್ಷಣ ಎಲ್ಲವೂ ಕೂಡ ನಾಶ ಆಗಿಬಿಡುತ್ತೆ. ಆದ್ರೆ ಆಧ್ಯಾತ್ಮಿಕ ವಿದ್ಯೆ ಆಗಲ್ಲ. ಈ ಜನ್ಮದಲ್ಲಿ ನಾವು ಎಷ್ಟು ಮಾಡಿದೀವೋ ಅದ್ರ ಮುಂದೆ ಅದು ನಮ್ಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮತ್ತೆ ನಾವು ಇನ್ನೂ ಸ್ವಲ್ಪ ಪುಣ್ಯ ಮಾಡಿದೀವಿ ಅಂದ್ರೆ ನಮ್ಮನ್ನ ಈಗ ತುಂಬಾ ಕರ್ಮ ಮಾಡಿದೀವಿ ಅಂತ ಹೇಳಿದ್ರೆ ಈ ಜನ್ಮದಲ್ಲಿ ನಮ್ಗೆ ಅದು ಒಂದು ಮಹಾಭಯದಿಂದ ನಮ್ಮನ್ನ ಕಾಪಾಡುತ್ತೆ. ಹೇಗೆ ಅಂತ ಹೇಳಿದ್ರೆ ಮಹಾಭಯ ಅಂತ ಅಂದ್ರೇನು? ಪ್ರಾಣಿಗಳಾಗಿ ಹುಟ್ಟುವಂಥದ್ದು. ಮುಂದಿನ ಜನ್ಮದಲ್ಲಿ ಪ್ರಾಣಿಗಳಾಗಿ ಹುಟ್ಟೋದಿಲ್ಲ. ನಾವು ಯಾವಾಗ ಭಕ್ತಿ ಸೇವೆಯನ್ನ ಮಾಡ್ತೀವಿ ಆಗ. ಏಕೆಂದ್ರೆ ಪ್ರಾಣಿಗಳು ತುಂಬಾ ಕಷ್ಟಪಟ್ಟು ಜೀವನ ಮಾಡ್ತವೆ. ಅವು ಒಂದು ಆಹಾರಕ್ಕಾಗಿ ಕಷ್ಟಪಡ್ತವೆ, ಒಂದು ನಿದ್ದೆ ಮಾಡ್ಬೇಕು ಅಂದ್ರೆ ಕಷ್ಟಪಡ್ತವೆ, ಒಂದು ನೀರು ಕುಡಿಬೇಕು ಅಂದ್ರೆ ಕಷ್ಟಪಡ್ತವೆ. ಯಾರು ಯಾವಾಗ ಬಂದು ನಮ್ಮನ್ನ ಕೊಲ್ತಾರೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಈ ಒಂದು ಭಕ್ತಿ ಸೇವೆ ಮಾಡೋದ್ರಿಂದ ಅದು ನಮ್ಮನ್ನ ಮಹಾಭಯದಿಂದ ಕಾಪಾಡುತ್ತೆ. ಜೊತೆಗೆ ನಾವು ಸ್ವಲ್ಪ ಭಕ್ತಿ ಸೇವೆ ಮಾಡಿದ್ರು ಇದರಲ್ಲಿ ನಷ್ಟ ಆಗ್ಲಿ ಕುಗ್ಗೋದಾಗ್ಲಿ ಇಲ್ಲ. ಯಾಕೆಂದ್ರೆ ಅದು ಮುಂದಿನ ಜನ್ಮದಲ್ಲಿ ನಮ್ಗೆ ವೈಷ್ಣವರ ಕುಟುಂಬದಲ್ಲೋ, ಬ್ರಾಹ್ಮಣರ ಕುಟುಂಬದಲ್ಲೋ, ಆಚಾರ್ಯರ ಕುಟುಂಬದಲ್ಲೋ ನಮ್ಮ ಜನ್ಮ ಆಗುತ್ತೆ. ಯಾಕೆ ಅಂತಂದ್ರೆ ಈಗ ನಮ್ಗೆ ಶ್ರೀಮಂತರ ಕುಟುಂಬದಲ್ಲಿ ಯಾಕಾಗುತ್ತೆ ಅಂದ್ರೆ ತುಂಬಾ ಬಡತನ ಇದ್ದಾಗ ಜೀವನ ಮಾಡೋದೇ ಕಷ್ಟ ಆಗ್ಬಿಡುತ್ತೆ. ಇನ್ನು ನಾವು ಭಕ್ತಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಗವಂತ ಈ ಜನ್ಮದಲ್ಲಿ ನಾವು ಸ್ವಲ್ಪ ಭಕ್ತಿ ಮಾಡಿದ್ರು ಕೂಡ ಮುಂದಿನ ಜನ್ಮದಲ್ಲಿ ಅದರ
ಅದರ ಮುಂದಿನ ಸ್ಟೇಜ್ ಒಂದು 60% ಮಾಡಿದ್ದೀವಿ ಅಂದರೆ 61ನೇ ಪರ್ಸೆಂಟಿಂದ ನಾವು ಭಕ್ತಿ ಸೇವೆಯನ್ನು ಮಾಡೋದಕ್ಕೆ ನಮಗೆ ಅನುಕೂಲವನ್ನು ಮಾಡಿಕೊಡ್ತಾನೆ. ಅಜಾಮಿಳ 100ರಲ್ಲಿ 1% ಮಾತ್ರ ಅವನು ಭಕ್ತಿ. ಅಜಾಮಿಳನ ಕತೆ ಗೊತ್ತಿದೆ ಅಲ್ವಾ ಎಲ್ಲರಿಗೂ? ಹರೇ ಕೃಷ್ಣ, ಹರೇ ಕೃಷ್ಣ. ಇಲ್ಲ ಮಾತಾಜಿ. ಗೊತ್ತಿಲ್ಲ. ಅಜಾಮಿಳ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಒಬ್ಬ ಬ್ರಾಹ್ಮಣ, ಒಳ್ಳೆಯ ಸಂಸ್ಕಾರ ಇರುತ್ತೆ ಅವನಿಗೆ. ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರೂ ಕೂಡ ಇರ್ತಾರೆ. ಅವನು ಸ್ವಲ್ಪ ಭಕ್ತಿಯನ್ನು ಮಾಡ್ತಾ ಇರ್ತಾನೆ. ಮಾಡ್ತಾ ಇರುವಾಗ ಏನಾಗುತ್ತೆ, ಒಂದ್ಸಲ ಕಾಡಿಗೆ ಹೋಗ್ಬೇಕಾಗುತ್ತೆ, ಒಂದು ಸಮಿತಿನ ತರಬೇಕು. ಯಜ್ಞವನ್ನು ಮಾಡೋದಕ್ಕೆ ಸಮಿತಿಗಳು ಬೇಕಾಗುತ್ತೆ. ಹಾಗಾಗಿ ಅದನ್ನು ತಗೊಂಬರೋದಕ್ಕೆ ಅಂದ್ಬಿಟ್ಟು ಕಾಡಿಗೆ ಹೋಗ್ತಾನೆ. ಹೋಗುವಾಗ ಅಲ್ಲಿ ಒಬ್ಳು ವೈಶ್ಯೆ, ಅವಳು ಇನ್ನೊಬ್ಬ ಪುರುಷನ ಜೊತೆ ಸಂಘದಲ್ಲಿ ಇರೋದನ್ನ ನೋಡ್ತಾನೆ. ನೋಡಿದಾಗ ಇವನಿಗೇನಾಗುತ್ತೆ, ಅವನಿಗೂ ಕೂಡ ಆಸೆ ಬಂದ್ಬಿಡುತ್ತೆ, ಅವಳ ಜೊತೆ ನಾನು ಇರಬೇಕು ಅನ್ನುವಂತಹ ಒಂದು ಆಸೆ ಬಂದ್ಬಿಡುತ್ತೆ. ಆಮೇಲೆ ಏನು ಮಾಡ್ತಾನೆ, ಆಸೆ ಬಂದಮೇಲೆ ಅವಳ ಜೊತೆ ಒಂದು ಸಹವಾಸವನ್ನು ಮಾಡ್ತಾನೆ. ಮಾಡಿಬಿಟ್ಟು ಏನು ಮಾಡ್ತಾನೆ, ತಂದೆ ತಾಯಿ ಹೆಂಡತಿ ಮಕ್ಕಳನ್ನೆಲ್ಲರನ್ನು ಓಡಿಸ್ಬಿಟ್ಟು ಅವಳನ್ನು ತಂದು ಮನೇಲಿ ಇಟ್ಕೋತಾನೆ. ಇಟ್ಕೊಂಡೆ ಆದಮೇಲೆ ಇವನಿಗಾಗಲೇ ಒಂದು ಸುಮಾರು ವಯಸ್ಸಾಗಿದ್ರು ಕೂಡ ಆವಾಗ ಅವನಿಗೆ ಒಬ್ಬ ಮಗ ಹುಡ್ತಾನೆ. ಆ ಮಗನನ್ನು ನಾರಾಯಣ ಅಂತ ಕಟ್ತಾನೆ, ಹೆಸರನ್ನ ನಾರಾಯಣ ಅಂತ ಕಟ್ತಾನೆ. ಆಮೇಲೆ ಏನಾಗುತ್ತೆ, ಅವನಿಗೆ ಮರಣದ ಸಮಯದಲ್ಲಿ ಯಮದೂತರು ಬರ್ತಾರೆ. ಬಂದಾಗ ಇವನು ಆ ಯಮದೂತರನ್ನ ನೋಡ್ಬಿಟ್ಟು ಇವನು ನಾರಾಯಣ ನಾರಾಯಣ ಅಂತ ಅವನ ಮಗನನ್ನ ಕೂಗ್ಕೋತಾನೆ. ಆಗ ಅವನು ಯಾವಾಗ ನಾರಾಯಣ ಅಂತ ಕೂಗ್ತಾನೋ ಆಗ ವಿಷ್ಣು ಭಟರು ಬರ್ತಾರೆ. ಇಲ್ಲ, ನೀವು ಬರೋದು ಬೇಡ ಅಂತ ಅಂದ್ಬಿಟ್ಟು ಯಮನ ಭಟರನ್ನ ಕಳಿಸಿ, ಇದು ನಮ್ಮ ಕಡೆಯವರು, ನಾವು ಕರ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ಅವ್ರು ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅವನು ತಪ್ಪು ಮಾಡಿರ್ತಾನಲ್ವಾ, ಆ ತಪ್ಪಿಗೆ ಮತ್ತೆ ಅವನು ತಪಸ್ಸನ್ನು ಆಚರಿಸಿ ಆಮೇಲೆ ಅವನು ಭಗವಂತನ ಧಾಮಕ್ಕೆ ಹೋಗ್ತಾನೆ. ಅಂತಂದರೆ ನಾವು ಒಂದೇ 1% ಒಂದು ಭಕ್ತಿಯಲ್ಲಿ 1% ನಾವು ಭಕ್ತಿ ಸೇವೆಯನ್ನು ಮಾಡಿದರೂ ಕೂಡ ಅದು ನಮ್ಮನ್ನು ಮಹಾಭಯದಿಂದ ಕಾಪಾಡುತ್ತೆ. ಮತ್ತು ಅದಕ್ಕಿಂತ ಒಂದು ಮೇಲ್ಮಟ್ಟದಲ್ಲಿ ಮನುಷ್ಯ ಜನ್ಮ ಅಂತೂ ಗ್ಯಾರಂಟಿ ಸಿಗುತ್ತೆ. ಯಾಕೆಂದರೆ 84 ಲಕ್ಷ ಜೀವರಾಶಿಗಳಲ್ಲಿ ನಾವು ಭಕ್ತಿ ಮಾಡಲಿಲ್ಲ ಅಂತಂದರೆ ಯಾವ ಪ್ರಾಣಿಯ ದೇಹಕ್ಕಾದರೂ ನಮ್ಮ ಆತ್ಮವನ್ನು ಹಾಕಬಹುದು ನಮ್ಮ ಕರ್ಮಾನುಸಾರ. ಆದರೆ ನಾವು ಭಕ್ತಿ ಸೇವೆಗೆ ಬಂದರೆ ಮನುಷ್ಯ ಜನ್ಮ ಗ್ಯಾರಂಟಿ ಸಿಗುತ್ತೆ ಅಂತ ಪ್ರಭುಪಾದರು ಹೇಳಿದ್ದಾರೆ. ಹಾಗಾಗಿ ಈ ಜನ್ಮದಲ್ಲಿ ನಾವು ಯಾವುದೇ ಈ ಒಂದು ಪರಿಶ್ರಮದಲ್ಲಿ ಇದರಲ್ಲಿ ಸ್ವಲ್ಪ ಪ್ರಗತಿಯು ಕೂಡ ನಮಗೆ ಅದು ತುಂಬ ಒಂದು ಶ್ರೇಷ್ಠವಾದ ಸ್ಥಾನವನ್ನು ತಂದುಕೊಡುತ್ತೆ. ಐಹಿಕವಾಗಿ ಏನೇ ಮಾಡಿದ್ರೂ ಕೂಡ ಒಂದು ಮನೆ ಕಟ್ತೀವಿ ಅಂತಂದರೆ ಆ ಮನೆಯನ್ನು ಪೂರ್ಣಗೊಳಿಸ್ಬೇಕು. ಅರ್ಧ ಕಟ್ಟಿ ನಾವು ಸತ್ತರೆ ಪ್ರಯೋಜನ ಇಲ್ಲ, ಅಥವಾ ಅರ್ಧ ಕಟ್ಟಿದ್ರೂ ನಾವು ಅಲ್ಲಿ ವಾಸ ಮಾಡೋದಕ್ಕಾಗೋದಿಲ್ಲ. ಅಥವಾ ಐಹಿಕವಾಗಿ ನಾವು ಒಂದು ವಿದ್ಯಾಭ್ಯಾಸವನ್ನು ಕಂಪ್ಲೀಟ್ ಮಾಡದೇ ಇದ್ರೂ ಪ್ರಯೋಜನ ಇಲ್ಲ. ಅರ್ಧ ಒಂದು SSLC, ಒಂದು 8th ಸ್ಟ್ಯಾಂಡರ್ಡ್ ಈ ರೀತಿಯಲ್ಲಿ ಅರ್ಧಂಬರ್ಧ ಓದಿಬಿಟ್ರೆ ನಮ್ಗೆ ಯಾವುದೇ ಒಳ್ಳೆಯ ಕೆಲಸ ಸಿಗೋದಿಲ್ಲ. ಅದರಲ್ಲಿ ಪೂರ್ಣವಾಗಿ ನಾವು ಓದಿದ್ರೆ ಮಾತ್ರ ಒಂದು ಒಳ್ಳೆಯ ಕೆಲಸ ಸಿಗುತ್ತೆ. ಹಾಗಾಗಿ ಐಹಿಕದಲ್ಲಿ ಏನೇ ಮಾಡಿದ್ರೂ ಕೂಡ ನಮ್ಮ ದೇಹ ತ್ಯಾಗ ಆದಾಗ ಎಲ್ಲವನ್ನ ಬಿಟ್ಟು ಹೋಗ್ಬೇಕು. ಆದರೆ ಆಧ್ಯಾತ್ಮಿಕದಲ್ಲಿ ಸ್ವಲ್ಪ ಪ್ರಗತಿ ಮಾಡಿದ್ರೂ ಕೂಡ ನಮ್ಮ ಆಧ್ಯಾತ್ಮಿಕ ಪ್ರಗತಿ ಹೆಚ್ಚಾಗ್ತಾ ಹೋಗುತ್ತೆ. ಶ್ಲೋಕ 41. ಹರೇ ಕೃಷ್ಣ. ಹರೇ ಕೃಷ್ಣ. ಶಕುಂತಲಾ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವ್ಯವಸಾಯಾತ್ಮಿಕ ಬುದ್ಧಿ ಹೇಕ ಹಿ ಕುರು ನನ್ಹನ ಬಹುಶಾಖಃ ಹಿ ಹನಸ್ತ ಚ ಬುದ್ಧಾಯ ಅವ್ಯವಸಾಯಿನ. ಅನುವಾದ: ಈ ಮಾರ್ಗದಲ್ಲಿ ಇರುವವರು ದೃಢ ಸಂಕಲ್ಪ ಹೊಂದಿರುತ್ತಾರೆ ಮತ್ತು ಅವರಿಗೆ ಒಂದೇ ಗುರಿ, ಪ್ರೀತಿಯ ಕುರುನಂದನನೇ. ನಿಶ್ಚಯ ಸ್ವಭಾವವಿಲ್ಲದವರ ಬುದ್ಧಿಗೆ ಅನೇಕ ಶಾಖೆಗಳಿರುತ್ತವೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳಿದ್ರೆ ಈ ಒಂದು ಭಗವಂತನ ಒಂದು ಭಕ್ತಿ ಸೇವೆ ಮಾಡೋದ್ರಿಂದ ನಮಗೆ ಪರಿಪೂರ್ಣ ಜ್ಞಾನವನ್ನು ಪಡ್ಕೋಬಹುದು ಅನ್ನುವಂತಹ ಒಂದು ದೃಢ ವಿಶ್ವಾಸಕ್ಕೆ ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳ್ತಾರೆ. ಈ ಮಾರ್ಗದಲ್ಲಿ ಇರುವವರು ದೃಢ ಸಂಕಲ್ಪ ಹೊಂದಿರುತ್ತಾರೆ ಮತ್ತು ಅವರಿಗೆ ಒಂದೇ ಗುರಿ ಅಂತಂದರೆ ಭಗವಂತನ ಭಕ್ತಿ ಸೇವೆ ಬಿಟ್ಟರೆ ಬೇರೆ ಯಾವುದು ಕೂಡ ಅವರಿಗೆ ಗೊತ್ತಿರೋದಿಲ್ಲ. ಅದೊಂದನ್ನು ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ, ಏಕೆಂದರೆ ಪೂರ್ಣವಾಗಿ ಭಗವಂತನಿಗೆ ಶರಣಾಗಿರ್ತಾರೆ. ಪ್ರೀತಿಯ ಕುರುನಂದನನೇ, ನಿಶ್ಚಯ ಸ್ವಭಾವವಿಲ್ಲದವರ ಬುದ್ಧಿಗೆ ಅನೇಕ ಶಾಖೆಗಳಿರುತ್ತವೆ. ಯಾರಿಗೆ ನಿಶ್ಚಯ ಸ್ವಭಾವ ಇರೋದಿಲ್ವೋ ಅವರಿಗೆ ಬೇರೆ ಬೇರೆ ಬುದ್ಧಿಗಳು ಇರುತ್ತೆ. ಆದರೆ ಭಗವಂತನ ಒಂದು ಭಕ್ತಿ ಸೇವೆಗೆ ಬಂದಾಗ ಕೃಷ್ಣನನ್ನು ತೃಪ್ತಿಪಡಿಸೋದು ಬಿಟ್ಟು ಬೇರೆ ಯಾವುದು ಕೂಡ ಅವರಿಗೆ ಇರೋದಿಲ್ಲ. ಕೃಷ್ಣ ಪ್ರಜ್ಞೆಯಿಂದ ಮನುಷ್ಯನು ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯಬಹುದೆನ್ನುವ ದೃಢ ವಿಶ್ವಾಸಕ್ಕೆ ವ್ಯವಸಾಯಾತ್ಮಿಕ ಬುದ್ಧಿ ಎಂದು ಹೆಸರು. ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳಿದ್ರೇನು? ಕೃಷ್ಣ ಪ್ರಜ್ಞೆಯಿಂದ ಮನುಷ್ಯನು ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡ್ಕೋಬಹುದು ಅನ್ನುವಂತಹ ಒಂದು ದೃಢ ವಿಶ್ವಾಸಕ್ಕೆ ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳ್ತಾರೆ.
ಶ್ರದ್ಧೆ ಎಂದರೆ ಭವ್ಯವಾದ ವಿಷಯವೊಂದರಲ್ಲಿ ಅಚಲವಾದ ನಂಬಿಕೆ. ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿರುವಾಗ ಅವನ ಎಲ್ಲಾ ಕೆಲಸ ಕಾರ್ಯಗಳು ಒಳ್ಳೆಯದು ಮತ್ತು ಕೆಟ್ಟದ್ದು ಎನ್ನುವ ದ್ವಂದ್ವಕ್ಕೆ ಒಳಗಾಗುವುದಿಲ್ಲ. ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಬರೋದೇ ಇಲ್ಲ, ಯಾಕೆಂದ್ರೆ ಎಲ್ಲವನ್ನ ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡ್ತಾ ಇರ್ತಾನೆ. ಎಲ್ಲ ಕೆಲಸ ಕಾರ್ಯಗಳು ಒಂದು ಪರಾತ್ಪರ ಮಟ್ಟದಲ್ಲೇ ಇರುತ್ತವೆ. ಹಾಗಾಗಿ ಕೃಷ್ಣ ಪ್ರಜ್ಞೆಯ ಅತ್ಯುನ್ನತ ಪರಿಪೂರ್ಣತೆ ಎಂದರೆ ಬದುಕಿನ ಐಹಿಕ ಕಲ್ಪನೆಯನ್ನು ತೊರೆದು ಬಿಡುವುದು. ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿದಂತೆ ಈ ಸ್ಥಿತಿಯನ್ನು ತಂತಾನೆ ಮುಟ್ಟಬಹುದು. ಅಂತಂದ್ರೆ ಯಾವಾಗ ನಮ್ಗೆ ಈ ಒಂದು ಐಹಿಕದಲ್ಲಿ ಆಕರ್ಷಣೆ ಇರುತ್ತೋ ಆಗ ಭಗವಂತನಲ್ಲಿ ಆಕರ್ಷಣೆ ಬರೋದಿಲ್ಲ. ಇಲ್ಲಿ ಆಕರ್ಷಣೆಯನ್ನ ನಾವು ಕಡಿಮೆ ಮಾಡ್ಕೊಂಡ್ರೆ ಭಗವಂತನಲ್ಲಿ ಆಕರ್ಷಣೆ ಹೆಚ್ಚಾಗುತ್ತೆ. ಹಾಗಾಗಿ ಭಗವಂತ 15ನೇ ಅಧ್ಯಾಯದಲ್ಲಿ ಹೇಳಿದಾನೆ, ಐಹಿಕದಲ್ಲಿ ನಿರಾಸಕ್ತಿಯನ್ನ ತೋರಿಸಿದ್ರೆ ಮಾತ್ರ ಭಗವಂತನಲ್ಲಿ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಐಹಿಕದಲ್ಲಿ ನಾವು ಎಲ್ಲವನ್ನ ಭಗವಂತನ ಪ್ರಜ್ಞೆಯಲ್ಲಿ ಕರ್ಮ ಮಾಡೋದನ್ನ ಕಲ್ತ್ಕೊಂಡ್ರೆ ನಮ್ಮ ಎಲ್ಲ ಕರ್ಮವು ಅಕರ್ಮವಾಗಿ ಬದಲಾವಣೆ ಆಗುತ್ತೆ. 42, 43 ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಮಾಮೀಮಾಂ ಪುಷ್ಪಿತಾಂ ವಾಚ್ಯಂ ಪ್ರವದಂತೆ ವಿಪಶ್ಯತಃ ವೇದವಾಧರಾಥ ಪಾರ್ಥ ನಾನೇದಸ್ಥಿತಿವಾದಿನಃ ಕಾಮಾತ್ಮನಾ ಸ್ವರ್ಗಪರಾ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯಂ ಗತಿಂ ಪ್ರತಿ. ಅನುವಾದ: ಅಲ್ಪಜ್ಞಾನಿಗಳಾದವರು ವೇದಗಳಲ್ಲಿನ ಅಲಂಕಾರದ ಮಾತುಗಳಿಗೆ ಮೋಹಗೊಳಗಾಗುತ್ತಾರೆ. ಈ ಮಾತುಗಳು ಸ್ವರ್ಗಲೋಕಗಳ ಪ್ರಾಪ್ತಿ, ಒಳ್ಳೆಯ ಜನ್ಮ, ಅಧಿಕಾರ ಮೊದಲಾದವುಗಳಿಗಾಗಿ ಹಲವಾರು ಕಾಮ್ಯಕರ್ಮಗಳನ್ನು ಪ್ರಶಂಸಿಸಿ ಹೇಳುತ್ತವೆ. ಇಂದ್ರಿಯ ತೃಪ್ತಿ ಮತ್ತು ಭೋಗ ಜೀವನಗಳನ್ನು ಬಯಸಿ ಇವಕ್ಕಿಂತ ಉತ್ತಮವಾದದ್ದು ಏನೂ ಇಲ್ಲ ಎಂದು ಅವರು ಹೇಳುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಲ್ಪಜ್ಞಾನಿಗಳಾದವರು ವೇದಗಳಲ್ಲಿನ ಅಲಂಕಾರಿಕ ಮಾತುಗಳಿಗೆ ಮೋಹಗೊಳ್ಳುತ್ತಾರೆ. ಈಗ ವೇದಗಳಲ್ಲಿ ಏನ್ ಹೇಳಿದ್ದಾರೆ? ವೇದಗಳಲ್ಲಿ ಅವನು ಅಭಕ್ತನಾಗಿದ್ದಾನೆ, ಅವನಿನ್ನು ಭಕ್ತಿಗೆ ಬಂದಿಲ್ಲ. ಹಾಗಾಗಿ ಅವನು ಭಕ್ತಿಗೆ ಬರ್ಬೇಕಂತಂದ್ರೆ ಕೆಲವೊಂದು ಆಕರ್ಷಣೆಯ ಒಂದು ವಿಚಾರಗಳನ್ನ ಹೇಳಬೇಕಾಗುತ್ತೆ. ಯಾವುದು ಆಕರ್ಷಣೆಯ ವಿಚಾರ ಅಂತ ಹೇಳಿದ್ರೆ, ಈಗ ಒಬ್ಬರಿಗೆ ಮದುವೆ ಆಗಿಲ್ಲ, ಆದ್ರೆ ನೀನು ಹೆಂಗಸರಾದ್ರೆ ಶಿವನನ್ನ ಪೂಜೆ ಮಾಡಿದ್ರೆ ಒಳ್ಳೆಯ ಗಂಡ ಸಿಗ್ತಾನೆ. ಅದೇ ಗಂಡಸರಿಗಾದ್ರೆ ಪಾರ್ವತಿಯನ್ನ ಪೂಜೆ ಮಾಡಿದ್ರೆ ಒಳ್ಳೆಯ ಹೆಂಡತಿ ಸಿಗ್ತಾಳೆ. ಅಥವಾ ತುಂಬಾ ಚೆನ್ನಾಗಿರ್ಬೇಕು ಅಂತಂದ್ರೆ ಇಂಥ ದೇವತೆಯನ್ನ ಪೂಜೆ ಮಾಡು, ಆರೋಗ್ಯ ಬೇಕು ಅಂತಂದ್ರೆ ಇಂಥ ದೇವತೆಯನ್ನ ಪೂಜೆ ಮಾಡು, ತುಂಬಾ ಹಣ ಬೇಕು ಅಂತಂದ್ರೆ ಇಂಥ ದೇವತೆಯನ್ನ ಪೂಜೆ ಮಾಡು. ಹೀಗೆ ಅವನಿಗೆ ಭೌತಿಕದಲ್ಲಿ ಏನೇನ್ ಬೇಕೋ ಎಲ್ಲದಕ್ಕೂ ಕೂಡ ವೇದಗಳಲ್ಲಿ ಹೇಳಲಾಗಿದೆ. ನೀನು ಹೀಗೆ ಮಾಡೋದ್ರಿಂದ ನಿನಗೆ ಇಂತಹ ಲಾಭ ಸಿಗುತ್ತೆ ಅಂತ ಎಲ್ಲ ಹೇಳಲಾಗಿದೆ. ಈ ಮಾತುಗಳಿಗೆ ಮೋಹಗೊಳ್ತಾರೆ ಯಾರು? ಅಜ್ಞಾನಿಗಳಾದವರು. ಅಲ್ಪಜ್ಞಾನಿಗಳಾದವರು ವೇದಗಳಲ್ಲಿನ ಅಲಂಕಾರದ ಮಾತುಗಳಿಗೆ ಮೋಹಗೊಳ್ಳುತ್ತಾರೆ. ಈಗ ಯಾವುದರಿಂದ ನಮಗೆ ಅದರಿಂದ ಏನಾದ್ರು ಲಾಭ ಸಿಕ್ಕುತ್ತೆ ಅಂತಂದ್ರೆ ಅದರಿಂದ ನಾವು ಓಡೋದು ಜಾಸ್ತಿ ಅಲ್ವಾ? ಹಾಗಾಗಿ ಅಂತಹ ದೇವತೆಗಳ ಪೂಜೆಯನ್ನು ನಾವು ಮಾಡ್ತೀವಿ, ಯಾಕೆಂದ್ರೆ ಅದರಿಂದ ನಮಗೆ ಯಾವುದೋ ಒಂದು ಲಾಭ ಆಗ್ತದೆ. ನಮ್ಗೆ ಏನ್ ಬೇಕೋ ಆ ಲಾಭ ಐಹಿಕವಾಗಿ ಮಾತ್ರ ಸಿಗ್ತಾ ಇದೆ. ಆದರೆ ಇದು ಶಾಶ್ವತ ಅಲ್ಲ. ನಿನ್ನೆ ಕ್ಲಾಸಲ್ಲಿ ನಾವು ನೋಡಿದ್ವಿ ಅಲ್ವಾ, ದೇವತೆಗಳು ಕೊಡುವಂತಹ ಫಲ ಶಾಶ್ವತವಲ್ಲ, ಅದು ತಾತ್ಕಾಲಿಕವಾದದ್ದು. ಭಗವಂತ ಕೊಡೋದು ಮಾತ್ರ ಅದು ಶಾಶ್ವತವಾದದ್ದು. ಈ ಮಾತುಗಳು ಸ್ವರ್ಗಲೋಕಗಳ ಪ್ರಾಪ್ತಿ, ಒಳ್ಳೆಯ ಜನ್ಮ, ಅಧಿಕಾರ ಮೊದಲಾದವುಗಳಿಗಾಗಿ ಹಲವಾರು ಕಾಮ್ಯ ಕರ್ಮಗಳನ್ನು ಪ್ರಶಂಸಿಸಿ ಹೇಳುತ್ತವೆ. ಈ ವೇದಗಳಲ್ಲಿ ಹೇಳಲಾಗಿದೆ, ಹೀಗ್ ಮಾಡಿದ್ರೆ ಹೀಗ್ ಮಾಡ್ಬೋದು. ಆದ್ರೆ ಇದನ್ನ ಅವನು ಆಕರ್ಷಣೆಗೆ ಬರ್ತಾನೆ, ಅಭಕ್ತನಾಗಿರ್ತಾನೆ, ಇದರಿಂದ ಅವನ ಆಕರ್ಷಣೆಗೆ ಬರ್ತಾನೆ, ಈ ಕಾಮ್ಯ ಕರ್ಮಗಳಲ್ಲಿ ತೊಡಗ್ತಾನೆ. ಆದ್ರೆ ಅದರಲ್ಲಿ ಬಂಧನ ಇದ್ದೇ ಇದೆ. ಹಾಗಾಗಿ ಅವನು ಅದನ್ನು ಬಿಟ್ಟು ಭಕ್ತಿ ಸೇವೆಗೆ, ಅಂದ್ರೆ ನಾವು ಕಾಮ್ಯ ಕರ್ಮವನ್ನ ಮಾಡದೇನೆ ಭಕ್ತಿ ಸೇವೆಗೆ ಬರಬೇಕು. ಯಾವುದೇ ಕೆಲಸವನ್ನ ಅದರಿಂದ ಫಲವನ್ನ ಬಯಸದೆ ನಾವು ಕೆಲಸವನ್ನ ಮಾಡಬೇಕು. ಆದ್ರೆ ವೇದಗಳಲ್ಲಿ ಅವನು ಸ್ವಲ್ಪ ಭಕ್ತಿಗಾದ್ರೂ ಬರ್ಲಿ, ಒಂದು ಮೆಟ್ಲಾದ್ರೂ ಹತ್ಲಿ ಅನ್ನುವಂತಹ ಒಂದು ಉದ್ದೇಶಕ್ಕೆ ಈ ರೀತಿಯಲ್ಲಿ ಹೇಳ್ತಾರೆ. ಇದಕ್ಕೆ ನಿಮ್ಗೆ ಒಂದು ಉದಾಹರಣೆ ಅಂತಂದ್ರೆ, ಯಾವುದೋ ಒಂದು ಮಾವಿನ ಹಣ್ಣನ್ನ ಮರವನ್ನ ಬೀಜವನ್ನ ಹಾಕ್ತೀವಿ. ಆ ಬೀಜವನ್ನ ಹಾಕಿದಾಗ ಅದು ಸಸಿ ಆಗುತ್ತೆ, ದೊಡ್ಡ ಒಂದು ಮರ ಆಗುತ್ತೆ, ಆ ಹೂಗಳು ಬಿಡುತ್ತೆ. ಆ ಹೂಗಳನ್ನೇ ಕಿತ್ತು ನಾವು ತಿಂದ್ಬಿಟ್ರೆ ಮುಂದೆ ಹಣ್ಣು ಸಿಗುತ್ತಾ ನಮ್ಗೆ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ.
ಅಲ್ವಾ? ಬರೀ ಹೂಗೆ ನಾವು ತೃಪ್ತಿ ಆಗ್ಬೇಕಾಗುತ್ತೆ. ನಾವು ಹಣ್ಣಿನಿಂದ ನಾವು ವಂಚಿತರಾಗ್ತೀವಿ. ಹಾಗಾಗಿ ನಾವು ಈ ಕರ್ಮಕಾಂಡದಲ್ಲಿ ಈ ಕಾಮ್ಯ ಕರ್ಮವನ್ನ ನಾವು ಮಾಡೋದ್ರಿಂದ ಭಗವಂತನ ಭಕ್ತಿ ಸೇವೆಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಗೆ ಇದನ್ನ ಮಾಡಿದ್ರೆ ಇದು ಸಿಗ್ತಾ ಇದೆ ಅನ್ನುವಂತಹ ಒಂದು ಲಾಭದ ದೃಷ್ಟಿಯಿಂದ ಮಾಡ್ತೀವಿ. ಹಾಗಾಗಿ ಅದರಲ್ಲೂ ಕೂಡ ಕರ್ಮ ಬಂಧನ ಇದೆ. ಅದು ಕಾಂಡ. ಭಕ್ತಿಗೆ ಬರೋ ಈಗ ಒಬ್ಬ ಮನುಷ್ಯ ಮಾಂಸಾಹಾರ ಬಿಡಬೇಕು ಅಂತ ಹೇಳ್ತಾರೆ. ಮಾಂಸಾಹಾರನೇ ಅವನಿಗೆ ಇಷ್ಟ ಆಗಿರುತ್ತೆ, ಅವ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನ ನೀನು ಇನ್ನೊಂದ್ಸಲ ನೀನು ಯಾವಾಗಲೂ ಭಕ್ತಿಗೆ ಬರ್ಬೋದು. ಹಾಗಾಗಿ ಈ ವೇದಗಳಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಆಯ್ತಪ್ಪ ನೀನು ಮಾಂಸಾಹಾರ ಬಿಡೋಕ್ಕಾಗ್ತಾ ಇಲ್ವಾ, ತಿನ್ನು, ಆದರೆ ಅದನ್ನೇ ಒಂದು ದೇವತೆಗೆ ನೈವೇದ್ಯ ಮಾಡಿ ನೀನು ಸ್ವೀಕಾರ ಮಾಡು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಮುಂದೆ ಯಾವತ್ತೋ ಒಂದು ದಿನ ಅವನು ಬಿಡಬಹುದು, ಆ ಒಂದು ದೇವತೆಯ ಮೂಲಕ ಅವನು ಅದನ್ನ ಬಿಡುವಂತಹ ಅವಕಾಶ ಅವನಿಗೆ ಬರ್ಬೋದು, ಮುಂದೆ ಯಾವತ್ತೋ ಅವನು ಭಕ್ತಿಗೆ ಬರ್ಬೋದು ಅನ್ನುವಂತಹ ಉದ್ದೇಶದಿಂದ. ಹಾಗಾಗಿ ಈ ಕರ್ಮಕಾಂಡಗಳು, ಈ ಕಾಮ್ಯಕರ್ಮಗಳು ಏನಿದೆಯೋ ಇದರಿಂದನೂ ಕೂಡ ನಮಗೆ ಬಂಧನ ಉಂಟಾಗುತ್ತೆ. ಬಂಧನದಿಂದ ಬಿಡುಗಡೆ ಅಂತಂದ್ರೆ ನಾವು ಅಕರ್ಮವನ್ನ ಮಾಡಬೇಕು, ಯಾವುದೇ ಫಲವನ್ನ ಬಯಸದೆ ನಾವು ಕೆಲಸವನ್ನ ಮಾಡಬೇಕು. ಕರ್ಮ ಸನ್ಯಾಸಕ್ಕಿಂತ ಕರ್ಮಫಲ ತ್ಯಾಗ ಶ್ರೇಷ್ಠ. ಅಂದ್ರೆ ಕರ್ಮವನ್ನೇ ಮಾಡಲ್ಲ ಅಂತ ಹೇಳ್ಬಾರ್ದು, ಕರ್ಮದ ಫಲವನ್ನ ತ್ಯಾಗ ಮಾಡಬೇಕು. ಅರ್ಜುನ ನಾನು ಯುದ್ಧನೇ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಕೃಷ್ಣ ಹೇಳ್ತಾನೆ ನೀನು ಯುದ್ಧ ಮಾಡು, ಆದ್ರೆ ಫಲ ಅಲ್ಲ, ಗೆಲ್ತೀಯೋ ಸೋಲ್ತೀಯೋ ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನೀನು ಯುದ್ಧ ಮಾಡ್ಬೇಕಾಗಿರೋದು ನಿನ್ ಕರ್ತವ್ಯ, ನೀನ್ ಮಾಡು. ಅದನ್ನ ಭಗವಂತ ಹೇಳ್ತಾನೆ. ಇಂದ್ರಿಯ ತೃಪ್ತಿ ಮತ್ತು ಭೋಗ ಜೀವನಗಳನ್ನು ಬಯಸಿ ಇವಕ್ಕಿಂತ ಉತ್ತಮವಾದದ್ದು ಏನೂ ಇಲ್ಲ ಎಂದು ಅವರು ಹೇಳುತ್ತಾರೆ. ಯಾರು ಅಜ್ಞಾನಿಗಳಾಗಿದ್ದಾರೋ, ಯಾರಿಗೆ ಜ್ಞಾನ ಇಲ್ವೋ ಅಂಥವ್ರು ಹೇಗೆ ಯೋಚನೆ ಮಾಡ್ತಾರೆ, ಇದು ಸಿಕ್ಕಿರೋದು ಇದೊಂದು ಜನ್ಮ ಸಿಕ್ಕಿದೆ, ಇದರಲ್ಲಿ ನಾನು ಇಂದ್ರಿಯ ತೃಪ್ತಿಯನ್ನ ಮಾಡ್ಕೋಬೇಕು, ಏನೇನು ನಾನು ಅನುಭವಿಸ್ಬೇಕೋ ಎಲ್ಲವನ್ನ ಅನುಭವಿಸ್ಬಿಡ್ಬೇಕು, ಯಾಕೆಂದ್ರೆ ನಾನು ಸತ್ತೋದ್ಮೇಲೆ ಇನ್ನೇನು ಸಿಗೋದಿಲ್ಲ ಅಂತ ಅವನು ಯೋಚನೆ ಮಾಡ್ತಾನೆ, ಅಜ್ಞಾನಿ ಆದವನು. ಆದರೆ ಇದು ತಪ್ಪು. ಏಕೆಂದ್ರೆ ಇವಾಗ ನಾವು ಏನೇನು ಇಂದ್ರಿಯ ತೃಪ್ತಿ ಮಾಡ್ತೀವೋ, ಏನೇನು ನಾವು ಭೋಗ ಜೀವನವನ್ನ ಅನುಭವಿಸ್ತೀವೋ ಎಲ್ಲದಕ್ಕೂ ನಾವು ಸತ್ತ ಮೇಲೆ, ನಮ್ಮ ದೇಹ ತ್ಯಾಗ ಮಾಡಿದ್ಮೇಲೆ ಫಲ ಇರುತ್ತೆ. ಏಕೆಂದ್ರೆ ಜಾತಿ, ಆಯಸ್ಸು, ಭೋಗ. ಜಾತಿ ಅಂತ ಹೇಳಿದ್ರೆ ಮನುಷ್ಯ ಜಾತಿ, ಆಯಸ್ಸು ನಾವು ಎಷ್ಟು ಆಯಸ್ಸು ತಂದಿದ್ದೀವಿ, ನಮ್ಮ ಕರ್ಮ ಫಲ ಏನಿದೆಯೋ ಅದ್ರ ಮೇಲೆ ಈ ಒಂದು ಆಯಸ್ಸು, ಮತ್ತೆ ನಾವು ಯಾವ ಕರ್ಮಗಳನ್ನ ಇಂದಿನ ಜನ್ಮದಲ್ಲಿ ಮಾಡಿದೀವೋ ಅದರ ಮೇಲೆ ನಮ್ಗೆ ಭೋಗ. ಈಗೇನ್ ನಾವು ಒಳ್ಳೇದೇನ್ ಪಡ್ತಾ ಇದ್ದೀವಿ, ಕೆಟ್ಟದ್ದೇನ್ ಪಡ್ತಾ ಇದ್ದೀವಿ, ಎಲ್ಲವೂ ಕೂಡ ನಮ್ಮ ಕರ್ಮಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಇಂದ್ರಿಯ ತೃಪ್ತಿ ಮತ್ತು ಭೋಗ ಜೀವನಗಳನ್ನು ಬಯಸಿ ಇವಕ್ಕಿಂತ ಉತ್ತಮವಾದದ್ದು ಏನೂ ಇಲ್ಲ ಎಂದು ಅವರು ಹೇಳುತ್ತಾರೆ. ಅವರಲ್ಲಿ ಅಜ್ಞಾನ ತುಂಬೋಗಿದೆ. ಅಜ್ಞಾನ ಇರೋದ್ರಿಂದನೇ ನಮ್ಮ ತಪ್ಪುಗಳು ಜಾಸ್ತಿ ಆಗ್ತಾ ಇರೋವಂಥದ್ದು. ಹಾಗಾಗಿ ಆ ಅಜ್ಞಾನವನ್ನ ನಾಶ ಮಾಡ್ಬೇಕು ಅಂತಂದ್ರೇನು, ನಾವು ಜ್ಞಾನವನ್ನ ಬೆಳೆಸ್ಕೋಬೇಕು. ಎಲ್ಲಿ ಕತ್ಲೆ ಇರುತ್ತೋ ಆ ಜಾಗಕ್ಕೆ ಸೂರ್ಯ ಬಂದ್ರೆ ಅಲ್ಲೇನಾಗುತ್ತೆ, ಆ ಕತ್ಲೆ ಹೊರಟೋಗುತ್ತೆ, ಬೆಳಕು ಬರುತ್ತೆ ಅಲ್ವಾ? ಹಾಗಾಗಿ ನಾವು ಈ ಒಂದು ನಮ್ಮ ಒಂದು ಐಹಿಕ ಬದುಕಿನಲ್ಲಿ ಕೃಷ್ಣನನ್ನ ನಾವು ಸೆಂಟರ್ ಪಾಯಿಂಟ್ ಆಗಿ ಇಟ್ಕೊಂಡು ಭಕ್ತಿ ಸೇವೆಯನ್ನ ಮಾಡಿದ್ರೆ ನಮ್ಮಲ್ಲಿರುವ ಅಜ್ಞಾನ ಎಲ್ಲವೂ ಕೂಡ ನಾಶ ಆಗ್ತಾ ಹೋಗುತ್ತೆ. ತಮ್ಮ ಅಜ್ಞಾನದಿಂದ, ನೋಡಿ, ಸಾಮಾನ್ಯ ಜನರಿಗೆ ಬುದ್ಧಿ ಕಡಿಮೆ. ತಮ್ಮ ಅಜ್ಞಾನದಿಂದಾಗಿ ಅವರು ವೇದಗಳ ಕರ್ಮಕಾಂಡ ಭಾಗಗಳಲ್ಲಿ ಹೊಗಳಿರುವ ಫಲಾಕಾಂಕ್ಷಿ ಕರ್ಮಗಳಲ್ಲಿ ಆಸಕ್ತರಾಗುತ್ತಾರೆ. ನಾವೆಲ್ಲ ಮಾಡ್ತಾ ಇರೋದು ಇದೇ ತಪ್ಪು. ಆ ದೇವತೆ ಪೂಜೆ ಮಾಡೋದ್ರಿಂದ ಆ ಫಲ ಸಿಗುತ್ತೆ, ಈ ದೇವತೆ ಪೂಜೆ ಮಾಡೋದ್ರಿಂದ ಈ ಫಲ ಸಿಗುತ್ತೆ. ಹೇಗೆಂದ್ರೆ ಹಿರಣ್ಯಕಶಿಪು ಬ್ರಹ್ಮನನ್ನ ಪೂಜೆ ಮಾಡ್ದ, ಬ್ರಹ್ಮನಿಗೆ ಕುರಿತು ತಪಸ್ಸು ಮಾಡ್ದ ಅಲ್ವಾ, ನನಗೆ ಮರಣನೇ ಬರದೇ ಇರೋಂತಹ ಒಂದು ವರವನ್ನ ಕೊಡು ಅಂತ ಹೇಳ್ದ. ಬ್ರಹ್ಮನು ಕೂಡ ಅವನು ಹಿಂದೇನು ನೋಡ್ಲಿಲ್ಲ ಮುಂದೇನು ನೋಡ್ಲಿಲ್ಲ, ಆಯ್ತು ಅಂತ ಕೊಟ್ಟ. ಆದ್ರೆ ಅದೇ ರೀತಿ ಅವನೇನ್ ಮಾಡ್ದ, ಆ ಬ್ರಹ್ಮನೇ ಶಾಶ್ವತ ಅಲ್ಲ ಅಂದ್ಮೇಲೆ ಅವನ್ ಕೊಡುವ ಫಲವೂ ಕೂಡ ಶಾಶ್ವತ ಅಲ್ಲ ಅಲ್ವಾ, ಅವು ಕೂಡ ತಾತ್ಕಾಲಿಕವಾದದ್ದು. ಅದೇ ರೀತಿ ಧ್ರುವ ಮಹಾರಾಜ ಅವನು ಕೂಡ ತಪಸ್ಸನ್ನ ಮಾಡ್ದ, ನನಗೆ ರಾಜ್ಯ ಬೇಕು ಅಂದ್ಬಿಟ್ಟು ಭಗವಂತನನ್ನ ಕುರಿತು ತಪಸ್ ಮಾಡ್ದ. ಇಬ್ರು ಐಹಿಕ ಫಲಕ್ಕಾಗಿಯೇ ತಪಸ್ ಮಾಡಿದ್ರು. ಆದ್ರೆ ಇವನು ರಾಜ್ಯ ಬೇಕು ಅಂತ ಭಗವಂತನನ್ನೇ ಕುರಿತು ತಪಸ್ ಮಾಡಿದಾಗ ಭಗವಂತ ಅವನಿಗೆ ಯಾವುದು ಒಳ್ಳೇದು, ಆಯ್ತಪ್ಪ ನೀನು ಎಷ್ಟು ವರ್ಷ ರಾಜ್ಯ ಆಳ್ತೀಯ ಆಳು ಅಂತಂದ್ಬಿಟ್ಟು ಅವನು ತುಂಬಾ ವರ್ಷ ರಾಜ್ಯ ಆಳದ್ಮೇಲೆ ಅವನಿಗೆ ಒಂದು ಧ್ರುವಲೋಕವನ್ನೇ, ಶಾಶ್ವತವಾಗಿರುವಂತಹ ಧ್ರುವಲೋಕವನ್ನ ಕೊಟ್ಟ. ಈಗಲೂ ಆ ಧ್ರುವ ಮಹಾರಾಜ ಇದ್ದಾನೆ ಅಲ್ವಾ. ಹಾಗಾಗಿ ನಾವೇನ್ ಮಾಡ್ತಾ ಇದ್ವಿ, ಕರ್ಮಕಾಂಡದ ಚಟುವಟಿಕೆಗಳಿಗೆ ಮಾರು ಹೋಗಿ ಮತ್ತೆ ಕರ್ಮ ಬಂಧನದಲ್ಲಿ
ಸಿಕ್ಕಿ ಹಾಕಿಕೊಳ್ತಾ ಇದ್ದೀವಿ. ಹಾಗಾಗಿ ನಾವು ಈ ಕರ್ಮ ಬಂಧನದಿಂದ ಬಿಡುಗಡೆ ಯಾವುದು, ಅಕರ್ಮವನ್ನ ಮಾಡಬೇಕು, ಕರ್ಮವನ್ನ ಮಾಡಬಾರ್ದು, ಯಾವುದೇ ಫಲವನ್ನ ನಿರೀಕ್ಷಣೆ ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 44ನೇ ಶ್ಲೋಕ. ಹರೇ ಕೃಷ್ಣ. हरे कृष्णा मुंडप्पा प्रभुजी ओदी प्रभुजी ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಭೋಗೌಶ್ಚರ್ಯ ಪ್ರಸಕ್ತಾನಂ ತಹ ಪ್ರಹಸ್ತಿಸಂ ವ್ಯವಸಾಯಾತ್ಮಕ ಬುದ್ಧಿ ಸಮಾಧಾನಂ ವಿಧೇಯತೆ. ಅನುವಾದ: ಭೋಗ ಮತ್ತು ಪ್ರಾಪಂಚಿಕ ಸಂಪತ್ತಿಗೆ ಅತಿಯಾಗಿ ಅಂಟಿಕೊಂಡಿರುವವರಲ್ಲಿ ಮತ್ತು ಇಂತಹ ವಿಷಯಗಳಿಂದ ಚಿತ್ತಭ್ರಮಣೆಯಾದವರಲ್ಲಿ ಭಗವಂತನ ಭಕ್ತಿ ಸೇವೆಗಾಗಿ ದೃಢ ಸಂಕಲ್ಪವೂ ಇರುವುದಿಲ್ಲ. ಹರೇ ಕೃಷ್ಣ. ಉತ್ತರ ನೀವೇ ಹೇಳ್ಬೇಕೀಗ. ಏನ್ ಅರ್ಥ ಆಗ್ತಾ ಇದೆ ಈ ಅನುವಾದ ಓದಿದ್ಮೇಲೆ? ಹರೇ ಕೃಷ್ಣ. ಯಾರು ಈ ಬೌದ್ಧಿಕ ಒಂದು ಆಸೆಗಳಿಗೆ ಅಂಟ್ಕೊಂಡಿರ್ತಾರೆ, ಅವ್ರಿಗೆ ಯಾವುದೇ ಬುದ್ಧಿ ಭ್ರಮಣೆಯಾಗಿರುತ್ತೆ. ಅವರಿಗೆ ಭಕ್ತಿಯ ಸೇವೆಯಲ್ಲಿ ಯಾವುದೇ ಒಂದು ಸಂಕಲ್ಪ ಇರುವುದಿಲ್ಲ. ಯಾಕೆಂದ್ರೆ ಅವರು ಭೌತಿಕ ಚಟುವಟಿಕೆಗಳಿಗೆ ಅಂಟ್ಕೊಂಡಿರ್ತಾರೆ. ಇಲ್ಲಿನ ಒಂದು ಆಸೆ ಮತ್ತು ಕಾಮಕ್ಕೆ ಅಂಟ್ಕೊಂಡಿರೋದ್ರಿಂದ ಅವರಿಗೆ ಯಾವುದೇ ರೀತಿ ಭಗವಂತನಲ್ಲಿ ಭಕ್ತಿ ಬರುವುದಿಲ್ಲ. ಆದ್ರಿಂದ ಇಂತಹ ಒಂದು ಭೌತಿಕ ಆಸೆಗಳನ್ನ ನಾವು ಬಿಟ್ಟಾಗ ಮಾತ್ರ ಒಂದು ಭಗವಂತನಲ್ಲಿ ಭಕ್ತಿ ಮಾಡೋದಕ್ಕೆ ಸಾಧ್ಯ ಅಂತ ಇದರರ್ಥ. ಅಂತಂದ್ರೆ ಭೋಗ ಮತ್ತು ಪ್ರಾಪಂಚಿಕ ಸಂಪತ್ತಿಗೆ ನಾವು ಆಸಕ್ತಿಯನ್ನ ಇಟ್ಕೊಂಡ್ರೆ ಭಗವಂತನ ಭಕ್ತಿ ಸೇವೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ವ್ಯಾಪಾರವನ್ನ ಮಾಡ್ತಾ ಇರ್ತಾನೆ. ಅವನು 4 ಜನ ಮಕ್ಕಳಿರ್ತಾರೆ ಅವನಿಗೆ. ಆ ಮಕ್ಕಳಿಗೆ ಏನ್ ಮಾಡ್ತಾನೆ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ ಹೆಸರು ಕಟ್ಟಿರ್ತಾನೆ. ಉದ್ದೇಶ ಏನಾಗಿರುತ್ತೆ, ಸಾಯುವಾಗ ಕೊನೆಯಲ್ಲಿ ರಾಮ ಅಂತ ಅಂದ್ಬಿಟ್ಟು ಸಾಯ್ಬೇಕು ನಾನು ಅನ್ನುವಂಥ ಉದ್ದೇಶದಿಂದ ಮಕ್ಕಳಿಗೆ ಆಗೆಲ್ಲ ದೇವ್ರ ಹೆಸರುಗಳನ್ನ ಇಡ್ತಾ ಇದ್ರು. ಸರಿ, ಅವನಿಗೂ ಅಂತ್ಯಕಾಲ ಬರುತ್ತೆ. ಬಂದಾಗ ಆ 4 ಜನ ಮಕ್ಳು ಏನ್ ಮಾಡ್ತಾರೆ, ನಮ್ಮ ತಂದೆ ಇನ್ನೇನು ಅವ್ರದ್ದು ಅಂತ್ಯ ಸಮೀಪಿಸ್ಬಿಟ್ಟಿದೆ, ಅವ್ರ ಮುಂದೆ ಹೋಗ್ಬೇಕು ಅಂದ್ಬಿಟ್ಟು 4 ಜನ ಬಂದು ಆ ತಂದೆ ಮುಂದೆ ನಿಂತ್ಕೋತಾರೆ. ಆಗ ತಂದೆ ಏನ್ ಮಾಡ್ತಾನೆ, 4 ಜನನ ನೋಡ್ತಾನೆ. ಅವನೇನ್ ಹೇಳ್ತಾನೆ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಎಲ್ಲರೂ ನೀವು ಇಲ್ಲೇ ಬಂದ್ಬಿಟ್ಟಿದ್ದೀರಾ, ಹಾಗಾದ್ರೆ ಅಂಗಡಿನ ಯಾರು ನೋಡ್ಕೊಳ್ಳೋರು, ಮೊದ್ಲು ಅಂಗಡಿಗೆ ಹೋಗಿ ಅಂತ ಹೇಳ್ತಾನೆ. ಏನರ್ಥ ಆಯ್ತು? ಹರೇ ಕೃಷ್ಣ. ಅವ್ರಿಗೆ ಮತ್ತೆ ಆಸೆ ಕಾಮಗಳಿಗೆ ಮತ್ತೆ ಪ್ರಾಪಂಚಿಕ ಆಸೆ ಸಂಪತ್ತಿನ ಬಗ್ಗೆ ಅಂಟ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು. ಆ ಹೆಸರು ಕಟ್ಟಿದ್ರು ಸಹ ಅವರು ರಾಮ ಅಂತ ಜ್ಞಾಪಿಸ್ಕೊಳ್ಳಿಲ್ಲ. ಅದ್ ಬಿಟ್ಬಿಟ್ಟು ಏನ್ ಹೇಳಿದ್ರು ಕೊನೆಯಲ್ಲಿ, ಎಲ್ಲರೂ ಅಂಗಡಿ ತೆಗೆದ್ಬಿಟ್ಟು ಬಂದ್ಬಿಟ್ಟಿದ್ದೀರಲ್ಲ, ಅಂಗಡಿಗೆ ಯಾರು ನುಕ್ಕೊಂಡ್ರೆ ಏನಾಗುತ್ತೆ, ಮೊದ್ಲು ಓಡೋಗಿ ನೀವು ಅಂಗಡಿ ತೆರೀರಿ ಅಂತ ಹೇಳಿದ್ರು ಅಲ್ವಾ. ಹಾಗಾಗಿ ಎಷ್ಟೋ ಅವರು ಪ್ರಾಪಂಚಿಕವಾಗಿ ಅವರು ಅಂಟ್ಕೊಂಡಿರ್ತಾರೋ, ಒಂದು ಸಂಪತ್ತಿನ ಶೇಖರಣೆ ಆಗ್ಬೋದು, ಅಥವಾ ಬೇರೆ ಯಾವುದು ತನ್ನ ಇಂದ್ರಿಯ ತೃಪ್ತಿಗಾಗಿ ಕೆಲಸ ಮಾಡೋವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಂಡಾಗ ಅವರು ಕೊನೆಯಲ್ಲಿ ಭಗವಂತನ ಭಕ್ತಿ ಸೇವೆ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗೋದೇ ಇಲ್ಲ. ಸಮಾಧಿ ಎಂದರೆ ಚಲ ಮನಸ್ಸು. ವೇದದ ನಿಘಂಟಾದ ನಿರುಕ್ತಿಯು ಸಮ್ಯಕ್ ಅಧೀಯತೆ ಅಸ್ಮಿನ್ ಆತ್ಮತತ್ವ ಯಥಾತ್ವಂ ಎಂದು ಹೇಳುತ್ತದೆ. ಅಂತಂದ್ರೆ ಆತ್ಮದ ಅರಿವಿಗಾಗಿ ಮನಸ್ಸು ಸ್ಥಿರವಾದಾಗ ಇದಕ್ಕೆ ಸಮಾಧಿ ಎಂದು ಹೆಸರು. ಐಹಿಕ ಇಂದ್ರಿಯ ಸುಖದಲ್ಲಿ ಆಸಕ್ತರಾದವರಿಗೆ ಸಮಾಧಿಯು ಸಾಧ್ಯವೇ ಇಲ್ಲ. ಯಾರಿಗೆ ಐಹಿಕದಲ್ಲಿ ಆಸಕ್ತಿ ಇರುತ್ತೋ ಅವರಿಗೆ ಭಗವಂತನಲ್ಲಿ ನಿರಾಸಕ್ತಿ ಇರುತ್ತೆ. ಯಾರಿಗೆ ಐಹಿಕದಲ್ಲಿ ನಿರಾಸಕ್ತಿ ಇರುತ್ತೋ ಅವರಿಗೆ ಭಗವಂತನಲ್ಲಿ ಆಸಕ್ತಿ ಇರುತ್ತೆ. ಆದ್ರೆ ನಾವು ಅದನ್ನ ಬದಲಾವಣೆ ನಮ್ಮಲ್ಲಿ ಇರ್ಬೋದು. ಈಗ ತಮೋಗುಣ, ರಜೋಗುಣಗಳು ಹೆಚ್ಚಿರ್ಬೋದು. ಅವುಗಳನ್ನ ನಾವು ನಮ್ಮ ಪ್ರಯತ್ನದಿಂದ ಸತ್ವಗುಣಕ್ಕೆ ತಗೋಬಹುದು. ಅಂದ್ರೆ ನಮ್ಮ ಪ್ರಯತ್ನ ಸರಿಯಾದ ರೀತಿಯಲ್ಲಿ ಇದ್ರೆ ಆ ಗುಣಗಳನ್ನ ಮೀರಿ ಸತ್ವಗುಣಕ್ಕೆ ಬಂದು ನಾವು ಭಗವಂತನಲ್ಲಿ ಆಸಕ್ತಿಯನ್ನ ಬೆಳೆಸ್ಕೋಬಹುದು. ಎಲ್ಲವೂ ಕೂಡ ಮನುಷ್ಯನ ಪ್ರಯತ್ನದಲ್ಲಿ ಇದೆ. ಇಂತಹ ಕ್ಷಣಿಕ ವಿಷಯಗಳಿಂದ ಗೊಂದಲಕ್ಕೊಳಗಾಗುವವರಿಗೂ ಇದು ಸಾಧ್ಯವಿಲ್ಲ. ಇವರು ಭೌತಿಕ ಶಕ್ತಿಯ ಪ್ರಕ್ರಿಯೆಯಿಂದ ಸ್ವಲ್ಪ ಹೆಚ್ಚು ಕಡಿಮೆ ಶಿಕ್ಷೆಗೆ ಗುರಿಯಾಗುವವರೇ. ಸತ್ವಗುಣವೂ ನಮ್ಗೆ ಬಂಧಿಸುತ್ತೆ ಅಲ್ವಾ. ಸತ್ವಗುಣಕ್ಕೆ ಬಂದ್ರೂ ಕೂಡ ಬಂಧನ. ಹೇಗೆ ಬಂಧನ? ಈಗ ತಮೋಗುಣ, ರಜೋಗುಣ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ನಮ್ಗೆ ಒಂದು ಚಿನ್ನದ ಸರಪಳಿಯಲ್ಲಿ ಕಟ್ಟಾಕಿದ್ರೆ ನಮ್ಗೆ ಸರಿ ಅನ್ಸುತ್ತಾ, ಅಥವಾ ಬೆಳ್ಳಿಯ ಸರಪಳಿಯಲ್ಲಿ ಕಟ್ಟಾಕಿದ್ರೆ ನಮ್ಗೆ ಸರಿ ಅನ್ಸುತ್ತಾ, ಅಥವಾ ಕಬ್ಬಿಣದ ಸರಪಳಿಯಲ್ಲಿ ಕಟ್ಟಾಕ್ಸಿದ್ರೆ ನಮ್ಗೆ ಸರಿ ಅನ್ಸುತ್ತಾ? ಯಾವ್ದು ಸರಿ ಅನ್ಸುತ್ತೆ? ಮಾತಾಜಿ, ಮೂರುನು ಬಂಧನಕ್ಕೆ ಒಳಗಾಗಿ ಮಾಡುತ್ತೆ ನಮಗೆ. ಅವು ಬಂಗಾರದ ಮೂರೂ ಕೂಡ ನಮ್ಗೆ ಬಂಧನವೇ.
ಹಾಗಾಗಿ ನಾವು ಸತ್ವಗುಣವನ್ನು ಕೂಡ ಮೀರಬೇಕು, ಶುದ್ಧ ಸತ್ವಗುಣಕ್ಕೆ ಹೋಗ್ಬೇಕು. ಹಾಗಾಗಿ ನಾವು ಈ ಭೌತಿಕದಲ್ಲಿ ತಮೋಗುಣ ರಜೋಗುಣಗಳಲ್ಲಿ ನಾವು ಮುಳುಗಿ ಹೋದ್ರೆ ನಾವು ಇನ್ನೂ ಹೆಚ್ಚಿನ ಗಾಢಾಂಧಕಾರದಲ್ಲಿ ಇದ್ದೇವೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆದಷ್ಟು ಸತ್ವಗುಣದಿಂದ ಶುದ್ಧ ಸತ್ವಗುಣದಲ್ಲಿನೂ ಯಾಕೆ ಬಂಧನಕ್ಕೀಡು ಮಾಡುತ್ತೆ ಸತ್ವಗುಣವು ಅನ್ನೋದಾದ್ರೆ, ಯಾವಾಗ ನಾವು ಸತ್ವಗುಣಕ್ಕೆ ಬರ್ತೀವಿ ಆವಾಗ ನಮ್ಮಲ್ಲಿ ಹೆಚ್ಚಿನ ಜ್ಞಾನ ಉಂಟಾಗುತ್ತೆ, ಹೆಚ್ಚಿನ ಒಂದು ಸುಖದ ಭಾವನೆ ಉಂಟಾಗುತ್ತೆ. ಆಗ ಬಂದಾಗ ನಮ್ಮಲ್ಲಿ ಮತ್ತೆ ಅಹಂಕಾರ ಬರುತ್ತೆ. ಓ, ಎಲ್ಲರಿಗಿಂತ ಜ್ಞಾನ ನನ್ನಲ್ಲಿ ಹೆಚ್ಚಾಗಿದೆ, ಅಥವಾ ಎಲ್ಲರಿಗಿಂತ ನನ್ನಲ್ಲಿ ಸುಖ ಹೆಚ್ಚಾಗಿದೆ ಅನ್ನುವಂತಹ ಮತ್ತೆ ಅಹಂಕಾರ ಬರುತ್ತೆ. ಆಗ ಅವನು ಮತ್ತೆ ತಮಗುಣಕ್ಕೆ ಬೀಳ್ತಾನೆ. ಹಾಗಾಗಿ ಈ ಸತ್ವಗುಣವು ಬಂಧನ ಅಂತ ಇಲ್ಲಿ ನಮಗೆ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅಂದ್ರೆ ಸತ್ವಗುಣವನ್ನು ಮೀರಿ ನಾವು ಶುದ್ಧ ಸತ್ವಗುಣಕ್ಕೆ ಬರಬೇಕು. ಆಗ ಮಾತ್ರ ಭಕ್ತಿ ಸೇವೆ ಮಾಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಕ್ಷಣಿಕ ವಿಷಯಗಳಿಗೆ ನಾವು ಆಕರ್ಷಣೆಯನ್ನ ಇಟ್ಕೊಳ್ಳದೆ ಶಾಶ್ವತವಾದ ಸುಖ ಯಾವುದು? ಭಗವಂತನ ಧಾಮ. ಆ ಭಗವಂತನ ಧಾಮಕ್ಕೆ ತಲುಪುವುದು ನಮ್ಮ ಗುರಿಯಾಗಬೇಕು. ಎಲ್ಲಿಗೆ ಹೋದ್ರೆ ಮತ್ತೆ ಬರೋದಿಲ್ವೋ, ಎಲ್ಲಿ ಹುಟ್ಟು ಸಾವುಗಳು ಇಲ್ವೋ ಅಂತಹ ಸ್ಥಳವನ್ನ ಹುಡುಕುವ ಪ್ರಯತ್ನವನ್ನ ನಾವು ಮಾಡಬೇಕು. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ಇಲ್ಲಿಯೇ ಒಂದು ಭೌತಿಕ ಆಕರ್ಷಣೆ, ಇದನ್ನೇ ನಾವು ವಾಸ್ತವ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಇದು ವಾಸ್ತವ ಅಲ್ಲ, ಇದು ಭ್ರಮೆ. ಅಂತಂದ್ರೆ ಇಂದ್ರ ಕೂಡ ಒಂದ್ಸಲ ಅವನಿಗೆ ಶಾಪ ಸಿಗುತ್ತಂತೆ, ಇಂದ್ರನಿಗೆ, ಹಂದಿಯಾಗು ಭೂಲೋಕದಲ್ಲಿ ಅಂತಂದ್ಬಿಟ್ಟು. ಆಗ ಅವನು ಭೂಲೋಕಕ್ಕೆ ಬರ್ತಾನೆ, ಹಂದಿ ಆಗ್ತಾನೆ. ಅವನ ಹೆಂಡತಿ ಮಕ್ಕಳ ಜೊತೆ ಆ ಹಂದಿ ಎಲ್ಲ ಏನ್ ತಿನ್ನತ್ತೆ? ಹರೇ ಕೃಷ್ಣ, ಹಂದಿಗಳೆಲ್ಲ ಏನ್ ತಿಂತವೆ? ಹರೇ ಕೃಷ್ಣ, ಗಲೀಜನ್ನ ತಿಂತವೆ. ಅವಕ್ಕೆ ತುಪ್ಪ, ಸಕ್ಕರೆ, ಗೋಡಂಬಿ, ದ್ರಾಕ್ಷಿ ಇಂಥದೆಲ್ಲ ಸಿಹಿ ಇಂಥದೆಲ್ಲ ಹಾಕಿ ಸಿಹಿ ತಿಂಡಿ ಮಾಡಿಕೊಟ್ರೆ ಅವಕ್ಕೆ ಇಷ್ಟ ಆಗೋದಿಲ್ಲ ಹಂದಿಗಳಿಗೆ. ಅವಕ್ಕೇನಿದ್ರು ಗಲೀಜು ಏನೇನಿರುತ್ತೋ ಚರಂಡಿ ಅಂಥದ್ರಲ್ಲಿ ತಿಂದ್ರೇ ಅವಕ್ಕೆ ತೃಪ್ತಿ ಆಗೋವಂಥದ್ದು. ಹೀಗಿರುವಾಗ ಇಂದ್ರ ಕೂಡ ಹಂದಿಯಾಗಿ ಅವನು ಜನ್ಮ ತಗೊಂಡಾಗ ಅವನು ಆ ಹೆಂಡತಿ ಮಕ್ಕಳ ಜೊತೆ ಗಲೀಜು ತಿಂತ ನಿಂತಿರ್ತಾನೆ. ಆವಾಗ ಸ್ವಲ್ಪ ವರ್ಷಗಳು ಕಳೆಯುತ್ತೆ, ಅವನ ಶಾಪ ಎಲ್ಲ ವಿಮುಕ್ತಿ ಆಗುತ್ತೆ. ಆಗ ನಾರದಿ ಮಹರ್ಷಿಗಳು ಬಂದು ಹೇಳ್ತಾರೆ, ಇಂದ್ರ, ನೀನೇನಪ್ಪ ಮರ್ತೇ ಬಿಟ್ಟಿದೀಯ, ನಿಂದು ಸಮಯ ಮುಗೀತು, ನೀನು ಬಾ, ನಿನ್ನ ಇಂದ್ರನ ಸೀಟ್ ಖಾಲಿ ಇದೆ ಸ್ವರ್ಗಲೋಕದಲ್ಲಿ, ನೀನು ಬಾ ಅಂತ ಕರೀತಾನೆ. ಆಗ ಇಂದ್ರ ಹೇಳ್ತಾನೆ, ಇಲ್ಲ ನಾನು ಬರೋದಿಲ್ಲ, ನಾನು ಇಲ್ಲಿ ನನ್ನ ಹೆಂಡತಿ ಮಕ್ಕಳ ಜೊತೆ ತುಂಬ ಚೆನ್ನಾಗಿದ್ದೀನಿ, ಈ ಗಲೀಜೆಲ್ಲ ತಿನ್ಕೊಂಡು ತುಂಬ ಚೆನ್ನಾಗಿದ್ದೀನಿ, ನನಗೆ ಸ್ವರ್ಗದ ಯಾವುದೇ ಸೀಟ್ ನನಗೆ ಬೇಡ ಅಂತ ಹೇಳ್ತಾನೆ. ಅಂತಂದ್ರೆ ಭೌತಿಕದ ಆಕರ್ಷಣೆ ಅಷ್ಟೊಂದು ಮಟ್ಟಿಗೆ ಜನರನ್ನ ಅದು ಆಕರ್ಷಣೆ ಮಾಡ್ಕೊಂಡ್ಬಿಟ್ಟಿರುತ್ತೆ, ಎಲ್ಲ ರೀತಿಯಲ್ಲಿ ಆಕರ್ಷಣೆ. ಆದ್ರೆ ಅದು ನಮ್ಮನ್ನ ಭಗವಂತನೊಳಗೆ ಕರೆದುಕೊಂಡು ಹೋಗೋದಿಲ್ಲ. ಎಲ್ಲಿವರೆಗೆ ಭೌತಿಕ ಆಕರ್ಷಣೆ ಇರುತ್ತೋ ಅಲ್ಲಿಯವರೆಗೂ ಭಗವಂತನ ಬಳಿ ಹೋಗೋದಕ್ಕೆ ನಮಗೆ ಸಾಧ್ಯ ಇಲ್ಲ. ಇದು ಜ್ಞಾನ. ಈ ಭೌತಿಕ ಆಕರ್ಷಣೆಯನ್ನ ಕಳ್ಕೋಬೇಕು ಅಂತ ನಾವು ಯೋಚನೆ ಮಾಡ್ತೀವಲ್ವಾ, ಅದು ಜ್ಞಾನ. ಭೌತಿಕ ಆಕರ್ಷಣೆಯಲ್ಲೇ ಮುಳುಗೋಗಿದ್ರೆ ಅದು ಅಜ್ಞಾನ. 45ನೇ ಸೂತ್ರ. ಹರೇ ಕೃಷ್ಣ. ಹರೇ ಕೃಷ್ಣ. ಲಕ್ಷ್ಮೀದೇವಿ ಮಾತಾಜಿ, ಓದಿ ಮಾತಾಜಿ. ಲಕ್ಷ್ಮೀದೇವಿ ಮಾತಾಜಿ. ಸಾರಿ ಮೇಡಮ್, ನನಗೆ ಓದಕ್ಕಾಗಲ್ಲ, ಈಚೆ ಇದ್ದೀನಿ, ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ, ಸಾರಿ. ಪರವಾಗಿಲ್ಲ, ಬೇರೆಯವ್ರಿಗೆ. ಶ್ವೇತಾ ಮಾತಾಜಿ ಓದಿ ಹಾಗಾದ್ರೆ. ಹರೇ ಕೃಷ್ಣ ಮಾತಾಜಿ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ವೇದಗಳು ಬಹುಮಟ್ಟಿಗೆ ತ್ರೈಗುಣ್ಯದ ವಿಷಯವನ್ನು ಹೇಳುತ್ತವೆ. ಅರ್ಜುನ, ನೀನು ತ್ರೈಗುಣ್ಯವನ್ನು ಮೀರಿದವನಾಗು, ಎಲ್ಲಾ ದ್ವಂದ್ವಗಳಿಂದ ಮುಕ್ತನಾಗಿರು, ಲಾಭ ಮತ್ತು ಯೋಗಕ್ಷೇಮಗಳನ್ನು ಕುರಿತು ಚಿಂತೆ ಇಲ್ಲದವನಾಗು, ಆತ್ಮದಲ್ಲಿ ನಿಷ್ಠನಾಗು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವೇದಗಳು ಬಹುಮಟ್ಟಿಗೆ ತ್ರೈಗುಣ್ಯದ ವಿಷಯವನ್ನೇ ಹೇಳುತ್ತೆ. ತ್ರೈಗುಣ್ಯ ಅಂತ ಹೇಳಿದ್ರೇನು? 3 ಗುಣಗಳು. ಯಾವುದು? ಸತ್ವ, ರಜಸ್ಸು, ತಮೋ ಗುಣಗಳು. ಈ 3 ಗುಣಗಳ ಬಗ್ಗೆ ಅಲ್ಲಿ ಹೇಳಲಾಗುತ್ತೆ. ಅರ್ಜುನ, ನೀನು ತ್ರೈಗುಣ್ಯಗಳನ್ನು ಮೀರಿದವನಾಗು ಅಂತ ಹೇಳಿದ್ರೆ, ನಾನು ಹೇಳ್ದೆ ಅಲ್ವಾ, ತಮೋಗುಣ, ರಜೋಗುಣ, ಸತ್ವಗುಣ, ಆ 3 ಗುಣಗಳನ್ನ ಮೀರ್ಬೇಕು. ಆ ಸತ್ವಗುಣವನ್ನು ಮೀರಿ ಶುದ್ಧ ಸತ್ವಗುಣಕ್ಕೆ ಬರಬೇಕು. ಇದನ್ನ ಭಗವಂತ ಇಲ್ಲಿ ಹೇಳ್ತಾ ಇರೋಂಥದ್ದು. ಎಲ್ಲ ದ್ವಂದ್ವಗಳಿಂದ ಮುಕ್ತನಾಗಿರೋ, ಲಾಭ, ನಷ್ಟ, ಸುಖ, ದುಃಖ,
ಸೋಲು ಗೆಲುವು ಯಾವುದರಿಂದ ಎಲ್ಲ ದ್ವಂದ್ವಗಳನ್ನು ಮೀರು, ಯಾವುದೇ ಫಲವನ್ನು ಅಪೇಕ್ಷೆ ಪಡಬೇಡ. ಲಾಭ ಮತ್ತು ಯೋಗಕ್ಷೇಮಗಳನ್ನು ಕುರಿತು ಚಿಂತೆ ಇಲ್ಲದವನಾಗು. ಮುಂದೆ ಅದು ಲಾಭ ಆಗುತ್ತೋ ನಷ್ಟ ಆಗುತ್ತೋ ಬೇಡ. ಯುದ್ಧದಲ್ಲಿ ನೀನು ಸೋಲ್ತೀನಿ ಅಥವಾ ನಾನು ಗೆಲ್ತೀನಿ ಅದರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಯುದ್ಧ ಮಾಡೋದು ಮಾತ್ರ ನಿನ್ನ ಗುರಿ ಅಷ್ಟೇ. ಯುದ್ಧ ಮಾಡೋದು ಕರ್ಮ, ಅದೊಂದು ಮಾಡು. ಆದರೆ ಮುಂದೆ ಏನು ಬರುತ್ತೆ ಆ ಫಲವನ್ನು ನೀನು ನಿರೀಕ್ಷಣೆ ಮಾಡಬೇಡ. ಪ್ರತಿಫಲಾಪೇಕ್ಷೆಯನ್ನು ಬಯಸದೆ ಕೆಲಸವನ್ನ ಮಾಡು. ಕರ್ಮಕ್ಕೆ ಮಾತ್ರ ನೀನು ಅಧಿಕಾರಿ, ಕರ್ಮದ ಫಲಕ್ಕೆ ಅಧಿಕಾರಿ ಅಲ್ಲ ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆತ್ಮದಲ್ಲಿ ನಿಷ್ಠನಾಗು ಅಂತ ಹೇಳಿದ್ರೆ, ಐಹಿಕ ಜಗತ್ತನ್ನು ಸೃಷ್ಟಿಸಿದ ಮೇಲೆ ಭಗವಂತನು ಜೀವಿಗಳಿಗೆ ಐಹಿಕ ಬಂಧನದಿಂದ ಬಿಡಿಸಿಕೊಳ್ಳುವುದು ಹೇಗೆ ಎಂದು ಮಾರ್ಗದರ್ಶನ ಮಾಡುವ ವೈದಿಕ ಜ್ಞಾನವನ್ನು ಕೂಡ ನೀಡಿದ. ಈಗ ಯಾವ ಕೆಲಸಗಳನ್ನು ಮಾಡಿದ್ರೂ ಅದರಿಂದ ಫಲವನ್ನು ನಾವು ಬಯಸಿದ್ರೆ ಅಲ್ಲಿಂದ ನಮಗೆ ಬಂಧನ. ಆದರೆ ಆ ಬಂಧನಕ್ಕೆ ಪರಿಹಾರವನ್ನು ಕೂಡ ಭಗವಂತನೇ ಕೊಟ್ಟಿದ್ದಾನೆ. ಆ ಫಲವನ್ನು ಬಯಸ್ತಿದ್ರೆ ಬಂಧನದಿಂದ ಬಿಡುಗಡೆ. ಬಂಧನವೂ ಇದೆ, ಬಂಧನದಿಂದ ಬಿಡುಗಡೆಯೂ ಇದೆ. ಹಾಗಾಗಿ ಕರ್ಮವನ್ನು ಮಾಡಿದರೆ ಬಂಧನ, ಅಕರ್ಮವನ್ನು ಮಾಡಿದರೆ ಬಂಧನದಿಂದ ಬಿಡುಗಡೆ. ನಮ್ಮ ಫಲವನ್ನು ಕರ್ಮವನ್ನು ಮಾಡ್ತಾ ಇದ್ದೀವಿ, ಫಲವನ್ನು ಬಯಸ್ತಾ ಇದ್ದೀವಿ, ಇದು ಬಂಧನ. ಕರ್ಮವನ್ನು ಮಾಡ್ತಾ ಇದ್ದೀವಿ, ಫಲವನ್ನು ಬಯಸ್ತಾ ಇಲ್ಲ, ಎಲ್ಲವನ್ನ ಭಗವಂತನ ತೃಪ್ತಿಗಾಗಿ ಮಾಡ್ತಾ ಇದ್ದೀವಿ, ಇದು ಬಂಧನದಿಂದ ಬಿಡುಗಡೆ. ಈ ಜ್ಞಾನವನ್ನು ತಿಳಿದು ನೀನು ಕರ್ಮವನ್ನು ಮಾಡು ಅಂತ ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಐಹಿಕ ದೇಹವು ಇರುವಷ್ಟ ಕಾಲವು ಐಹಿಕ ಗುಣಗಳ ಕ್ರಿಯೆಗಳು ಪ್ರತಿಕ್ರಿಯೆಗಳು ಇದ್ದೇ ಇರುತ್ತವೆ. ಸುಖ ದುಃಖ ತಂಪು ಉಷ್ಣ ಇಂತಹ ದ್ವಂದ್ವಗಳು ಎದುರಾದಾಗ ಮನುಷ್ಯನು ಸಹನೆಯನ್ನು ಕಲಿತುಕೊಳ್ಳಬೇಕು. ಇಂತಹ ದ್ವಂದ್ವಗಳನ್ನು ಸಹಿಸಿಕೊಂಡು ಲಾಭ ನಷ್ಟಗಳ ವಿಷಯದಲ್ಲಿ ಆತಂಕದಿಂದ ಮುಕ್ತನಾಗಿರಬೇಕು. ಯಾವಾಗ ಈ ನಾವು ತಾಯಿಯ ಗರ್ಭದಿಂದ ಭೂಮಿ ಮೇಲೆ ಬರ್ತೀವೋ ಆಗ ನಾವು ಹಿಂದಿನ ಜನ್ಮದಲ್ಲಿ ಯಾವ ಗುಣದಲ್ಲಿ ಇದ್ವಾ, ತಮೋ ಗುಣದಲ್ಲಿ ಇದ್ವಾ, ರಜೋಗುಣದಲ್ಲಿ ಇದ್ವಾ, ಸತ್ವಗುಣದಲ್ಲಿ ಇದ್ವೋ ಆ ಗುಣ ಮತ್ತೆ ನಮಗೆ ಸೇರ್ಕೊಂಡ್ಬಿಡುತ್ತೆ. ಯಾಕೆ ಅಂತಂದ್ರೆ ಹಿಂದಿನ ಜನ್ಮದಲ್ಲಿ ನಮ್ಮ ದೇಹ ಪಂಚಭೂತಗಳಲ್ಲಿ ದೇಹ ಸ್ಥೂಲ ದೇಹ ಪಂಚಭೂತಗಳಲ್ಲಿ ಲೀನ ಆಗ್ಬಿಡುತ್ತೆ. ಆದರೆ ಸೂಕ್ಷ್ಮ ದೇಹ ಇರುತ್ತಲ್ಲ, ಅಹಂಕಾರ ಬುದ್ಧಿ ಮನಸ್ಸು, ಅದು ಮುಂದಿನ ಒಂದು ದೇಹಕ್ಕೆ ಸೇರ್ಕೊಳ್ಳುತ್ತೆ. ಮುಂದೆ ಯಾವ ದೇಹವನ್ನು ನಮ್ಮ ಕರ್ಮಾನುಸಾರ ಯಾವ ದೇಹವನ್ನು ಪಡ್ಕೊಂಡಿದೀವೋ ಆ ದೇಹಕ್ಕೆ ಇಂದಿನ ಜನ್ಮದಲ್ಲಿ ಇದ್ದಂತಹ ಅಹಂಕಾರ ಬುದ್ಧಿ ಮನಸ್ಸು ಮತ್ತೆ ಸೇರ್ಕೊಂಡ್ಬಿಡುತ್ತೆ. ಹಾಗಾಗಿ ಆ ದೇಹದಲ್ಲಿ ನಾವು ಯಾವ ಗುಣದಲ್ಲಿ ಇದ್ವೋ ಆ ಗುಣ ಮತ್ತೆ ಇಲ್ಲಿ ಈ ಜನ್ಮ ನಾವು ಪಡ್ಕೋತೀವಲ್ವ, ಪಡ್ಕೊಂಡ ತಕ್ಷಣ ಆ ಗುಣ ಮತ್ತೆ ನಮಗೆ ಸೇರ್ಕೊಂಡ್ಬಿಡತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಐಹಿಕ ದೇಹವು ಇರುವಷ್ಟು ಕಾಲವು ಐಹಿಕ ಗುಣಗಳ ಕ್ರಿಯೆಗಳು ಪ್ರತಿಕ್ರಿಯೆಗಳು ಇದ್ದೇ ಇರುತ್ತವೆ. ಸುಖ ದುಃಖ ತಂಪು ಉಷ್ಣ ಇಂತಹ ದ್ವಂದ್ವಗಳು ಎದುರಾದಾಗ ಮನುಷ್ಯನು ಸಹನೆಯನ್ನು ಕಲಿತುಕೊಳ್ಳಬೇಕು ಅಲ್ವಾ. ಯಾವುದೇ ಸುಖ ಬಂತು ಅಂತಂದ್ರೆ ಅದು ಕೂಡ ಶಾಶ್ವತ ಅಲ್ಲ, ದುಃಖ ಬಂತಂದ್ರೆ ಅದು ಕೂಡ ಶಾಶ್ವತ ಅಲ್ಲ. ಈಗ ತಂಪು ಉಷ್ಣ, ಒಂದು ಟೈಮಲ್ಲೆಲ್ಲ ಬಿಸಿ ಇರುತ್ತೆ, ನಮ್ಮ ವಾತಾವರಣದಲ್ಲೇ ನಾವು ನೋಡ್ತಾ ಇರ್ತೀವಿ ಪ್ರಕೃತಿಯಲ್ಲಿ. ಒಂದು ಟೈಮಲ್ಲೆಲ್ಲ ಬಿಸಿಲು ತುಂಬ ಕಾವಿರುತ್ತೆ, ಇನ್ನೊಂದು ಸಮಯದಲ್ಲೆಲ್ಲ ತಂಪು ತುಂಬ ತಣ್ಣಗಿರುತ್ತೆ. ಹಾಗಾಗಿ ಈ ಸುಖ ದುಃಖಗಳು ಅಷ್ಟೇ, ಇವತ್ತು ಇರುತ್ತೆ ನಾಳೆ ಅದು ಕಡಿಮೆ ಆಗುತ್ತೆ. ಹಾಗಾಗಿ ಒಂದ್ಸಲ ಅರ್ಜುನ ಕೂಡ ಕೇಳ್ತಾನೆ ಕೃಷ್ಣನನ್ನ, ಅಂದ್ರೆ ನಾವು ಯಾವಾಗ್ಲೂ ಸುಖವಾಗಿರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಈ ಪ್ರಶ್ನೆಗೆಲ್ಲ ಗೊತ್ತಲ್ವಾ? ಹರೇ ಕೃಷ್ಣ, ಉತ್ತರ ಹೇಳ್ತೀರಾ? ಭಗವಂತನ ಸೇವೆಯಲ್ಲಿ ನಾವು ನಿರತರಾಗಬೇಕು. ಅರ್ಜುನ ಕೇಳ್ತಾನೆ ಕೃಷ್ಣನನ್ನು ದುಃಖದಲ್ಲೂ ಸುಖವಾಗಿರ್ಬೇಕು, ಸಂತೋಷ ಪಡಬೇಕು, ಸುಖದಲ್ಲೂ ನಾನು ಸಂತೋಷ ಪಡಬೇಕು, ಆ ರೀತಿ ಆಗಿದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳಿದಾಗ ಅರ್ಜುನ ಹೇಳ್ತಾನೆ, ಈ ಸಮಯ ಕಳೆದು ಹೋಗುತ್ತೆ ಅಂತಂದ್ರೆ ಸುಖವೂ ಕೂಡ ಶಾಶ್ವತ ಅಲ್ಲ, ದುಃಖವೂ ಕೂಡ ಶಾಶ್ವತ ಅಲ್ಲ. ಇವತ್ತು ದುಃಖ ಇರುತ್ತೆ, ನಾಳೆ ಆ ದುಃಖ ಇರೋದಿಲ್ಲ. ಇವತ್ತು ಸುಖ ಇರುತ್ತೆ, ನಾಳೆ ಆ ಸುಖ ಇರೋದಿಲ್ಲ. ಹಾಗಾಗಿ ಮನುಷ್ಯ ಯಾವುದೇ ಸುಖ ದುಃಖ ಎದುರಾದಾಗ, ಸೋಲು ಗೆಲುವು ಇದ್ದಾಗ, ಲಾಭ ನಷ್ಟ ಇದ್ದಾಗ, ಕೀರ್ತಿ ಅಪಕೀರ್ತಿ ಇದ್ದಾಗ ಅವನು ಸಹನೆಯನ್ನ ಕಲ್ತ್ಕೋಬೇಕು, ಸಹಿಸುವುದನ್ನ ಕಲ್ತ್ಕೋಬೇಕು. ಇಂತಹ ದ್ವಂದ್ವಗಳನ್ನು ಸಹಿಸಿಕೊಂಡು ಲಾಭ ನಷ್ಟಗಳ ವಿಷಯದಲ್ಲಿ ಆತಂಕದಿಂದ ಮುಕ್ತನಾಗಿರಬೇಕು. ಏನೇ ಬಂದರೂ ಅದನ್ನ ಅವನು ಸ್ಥಿರಪ್ರಜ್ಞನಾಗಿರ್ಬೇಕು. ಮತ್ತೆ ಕರ್ಮದಲ್ಲಿ ಯಾವುದೇ ಫಲವನ್ನ ಅವನು ಬಯಸಬಾರದು. ಕರ್ಮವನ್ನ ಮಾತ್ರ ಸರಿಯಾದ ರೀತಿಯಲ್ಲಿ ಭಗವಂತನ ಪ್ರಜ್ಞೆಯಲ್ಲಿ ಮಾಡುವಂಥದ್ದು ಜ್ಞಾನ, ಅವನ ಪ್ರಜ್ಞೆಯಲ್ಲಿ ಮಾಡುವಂಥದ್ದು ಅಜ್ಞಾನ. ಶ್ಲೋಕ 46. ಹರೇ ಕೃಷ್ಣ. ವಿಲೇಮ್ ಮಾತಾಜಿ, ಓದಿ ಮಾತಾಜಿ.
ವಿಲಿಯಂ ಅಂತ ಇದೆ. ವರ್ಷ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ಓದ್ಲಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ನಾನು ಓದ್ತೀನಿ. ಓದಿ ಮಾತಾಜಿ. ಉಪಾದನೆ ಸರ್ವತಃ ಸಮೂಲ ಮಾತಾಜಿ ಕೇಳ್ತಾ ಇಲ್ಲ ಮಾತಾಜಿ, ಸ್ವಲ್ಪ ಜೋರಾಗಿ ಓದಿ ಮಾತಾಜಿ. ಯಾವನ್ ಅರ್ಥಃ ಉಪಾದನೆ ಸರ್ವತಃ ಸಮೂಲತ ಉದಾಕೆ ತಾವನ್ ಸರ್ವೇಷು ದೇವೇಶು ಬ್ರಹ್ಮಣ್ಯಸ್ಯ ವಿಜಾನತಃ. ಅನುವಾದ ಮಾತಾಜಿ. ಒಂದು ಸಣ್ಣ ಬಾವಿ ಮಾಡುವ ಕೆಲಸವನ್ನೆಲ್ಲ ದೊಡ್ಡ ಜಲಾಶಯವು ಮಾಡಬಲ್ಲದು. ಹಾಗೆಯೇ ವೇದಗಳ ಹಿಂದಿರುವ ಉದ್ದೇಶಗಳನ್ನು ತಿಳಿದವನಿಗೆ ವೇದಗಳ ಎಲ್ಲಾ ಪ್ರಯೋಜನವೂ ಆಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಂದು ಸಣ್ಣ ಬಾವಿಯಲ್ಲಿ ನಾವು ಏನೇನ್ ಕೆಲಸ ಮಾಡ್ತೀವೋ ಆ ಎಲ್ಲ ಕೆಲಸವನ್ನು ಕೂಡ ಒಂದು ದೊಡ್ಡ ಜಲಾಶಯ. ನನಗೆ ಸ್ವಲ್ಪ ನಾನು ನಮ್ಮ ಮನೆಯವ್ರು ಬಿಟ್ಟಿದ್ದೀನಿ ಅದನ್ನ. ಹರೇ ಕೃಷ್ಣ. ಒಂದು ಸಣ್ಣ ಬಾವಿ ಮಾಡುವಂತಹ ಕೆಲಸವನ್ನ ಒಂದು ದೊಡ್ಡ ಜಲಾಶಯವು ಕೂಡ ಮಾಡುತ್ತೆ. ಒಂದು ಸಣ್ಣ ಬಾವಿಯಲ್ಲಿ ನಾವು ಎಲ್ಲ ಕೆಲಸಗಳಿಗೂ ಆ ನೀರನ್ನ ತಗೋತೀವಿ, ಅದನ್ನ ಉಪಯೋಗಿಸ್ತೀವಿ ಅಲ್ವಾ. ಆ ಜಲಾಶಯದಲ್ಲೂ ಕೂಡ ಎಲ್ಲ ಕೆಲಸಗಳನ್ನ ನಾವು ಮಾಡ್ಕೋತೀವಿ. ಹಾಗೆ ವೇದಗಳ ಹಿಂದಿರೋ ಉದ್ದೇಶಗಳನ್ನು ತಿಳಿದವನಿಗೆ ವೇದಗಳ ಎಲ್ಲಾ ಪ್ರಯೋಜನವೂ ಆಗುತ್ತದೆ. ವೇದಗಳನ್ನ ತಿಳಿದವನು ಅಂತಂದ್ರೆ ಯಾರ ಕೃಷ್ಣನನ್ನ ತಿಳ್ಕೊತಾನೋ ಅವನು ವೇದಗಳನ್ನ ತಿಳಿದವನು ಅಂತ ನಾವು ಅರ್ಥ ಮಾಡ್ಕೋಬೇಕು. ವೇದಗಳ ಹಿಂದಿರೋ ಉದ್ದೇಶ ಏನಿರುತ್ತೆ ಅಂತಂದ್ರೆ ಯಾವ್ದು ಏನೇ ಹೇಳಿದ್ರು ಕೂಡ ಎಲ್ಲವೂ ಕೂಡ ಅವನು ಇವಾಗ ಭೌತಿಕ ಆಕರ್ಷಣೆಗೆ ಬರ್ಬೋದು ವೇದಗಳ ಮಾತಿನಿಂದ. ಆ ಭೌತಿಕ ಆಕರ್ಷಣೆಗೆ ಬಂದ ಮೇಲೆ ಅವನು ಮತ್ತೆ ಭಕ್ತಿಗೆ ಬರುವಂತಹ ಅವಕಾಶಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ವೇದಗಳ ಹಿಂದಿರುವ ಉದ್ದೇಶಗಳನ್ನು ತಿಳಿದವನಿಗೆ ವೇದಗಳ ಎಲ್ಲ ಪ್ರಯೋಜನವೂ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವೈದಿಕ ಸಾಹಿತ್ಯದ ಕರ್ಮಕಾಂಡದ ಭಾಗದಲ್ಲಿ ಪ್ರಸ್ತಾಪಿಸಿರುವ ಎಲ್ಲ ವಿಧಿಗಳ ಮತ್ತು ಯಾಗಗಳ ಉದ್ದೇಶವು ಕ್ರಮೇಣ ಆತ್ಮ ಸಾಕ್ಷಾತ್ಕಾರವನ್ನು ಗಳಿಸುವಂತೆ ಪ್ರೋತ್ಸಾಹಿಸುವುದಾಗಿದೆ. ಏನು ಕೆಲಸ ಮಾಡ್ತಾ ಇದ್ದೀವೋ ನಾವು ಆ ಕೆಲಸವನ್ನ ಮಾಡಿ, ಆ ಕೆಲಸದಲ್ಲಿ ಫಲವನ್ನ ನಿರೀಕ್ಷಣೆ ಮಾಡಬೇಡಿ. ಆದರೆ ನೀವು ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ಅದನ್ನ ಭಗವಂತನ ಭಕ್ತಿ ಸೇವೆಯಾಗಿ ಪರಿವರ್ತನೆ ಮಾಡ್ಕೋಬೇಕು. ಅದು ಮತ್ತೆ ಅವರನ್ನ ಭಕ್ತಿ ಸೇವೆಗೆ ಕರ್ಕೊಂಡೋಗುತ್ತೆ. ವೇದಗಳ ಅಧ್ಯಯನದ ಗುರಿ ಎಲ್ಲಾ ವ್ಯಕ್ತಿಗಳ ಮೂಲ ಕಾರಣನಾದ ಶ್ರೀಕೃಷ್ಣನನ್ನ ಅರಿತುಕೊಳ್ಳುವುದು. ವೇದಗಳ ಗುರಿ ಅದು ಕರ್ಮಕಾಂಡ ಹೇಳುತ್ತೆ. ಯಾಕೆ ಹೇಳುತ್ತೆ ಅಂತಂದ್ರೆ ಭಕ್ತಿಗೆ ಬರಲಿ, ಇದರ ಆಕರ್ಷಣೆಯನ್ನ ಹೊಂದಿ ಭಕ್ತಿಗೆ ಬರಲಿ ಅನ್ನೋದು ವೇದಗಳ ಉದ್ದೇಶ ಆಗಿರುತ್ತೆ. ಹಾಗಾಗಿ ಅದರ ಗುರಿ ಏನಾಗಿರುತ್ತೆ ಅಂದ್ರೆ ಭಗವಂತ ಶ್ರೀಕೃಷ್ಣನನ್ನ ಅರ್ಥ ಮಾಡ್ಕೋಬೇಕು ಎಲ್ಲರೂ ಕೂಡ. ಅದು ವೇದಗಳ ಗುರಿಯಾಗಿರುತ್ತೆ. ಆದ್ದರಿಂದ ಆತ್ಮ ಸಾಕ್ಷಾತ್ಕಾರದ ಅರ್ಥ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅವನೊಡನೆ ಅನಂತವಾದ ಸಂಬಂಧವನ್ನು ಪಡೆಯುವುದು. ಇದು ವೇದಗಳ ಗುರಿ. ಭಗವಂತನೇ ನಿನ್ನ ಪವಿತ್ರವಾದ ಹೆಸರನ್ನು ಸಂಕೀರ್ತನ ಮಾಡುವವನು ಚಂಡಾಲ ಸಂಸಾರದಂತಹ ಹೀನ ಸಂಸಾರದಲ್ಲಿ ಹುಟ್ಟಿದರೂ ಆತ್ಮ ಸಾಕ್ಷಾತ್ಕಾರದ ಅತ್ಯುನ್ನತ ಸ್ಥಿತಿಯಲ್ಲಿ ಇರುತ್ತಾನೆ. ಇದನ್ನ ಯಾರು ಶ್ರೀಮದ್ ಭಾಗವತದಲ್ಲಿ ಈ ಮಾತುಗಳನ್ನ ಹೇಳ್ತಾರೆ ಅಂತಂದ್ರೆ, ಅವನು ಚಂಡಾಲ ಕುಟುಂಬದಲ್ಲಿ ನಾಯಿಯ ಮಾಂಸವನ್ನು ತಿನ್ನುವಂತಹ ಮನೆಯಲ್ಲಿ ಅವನು ಹುಟ್ಟಿದ್ರು ಕೂಡ ಅವನು ಭಗವಂತನ ಪ್ರಜ್ಞೆಗೆ ಬಂದ್ರೆ, ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಅವನು ಅಂತಹ ಒಂದು ಸಂಸಾರದಲ್ಲಿ ಇದ್ರೂ ಕೂಡ ಆತ್ಮ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಸನಾತನ ಧರ್ಮ ಯಾರನ್ನು ಕೂಡ ಬಿಟ್ಕೊಡೋದಿಲ್ಲ, ಎಲ್ಲರನ್ನೂ ಕೂಡ ತನ್ನೆಳೆಗೆ ಎಳ್ಕೊಳ್ಳುತ್ತೆ. ಮತ್ತೆ ಎಂತಹ ಶೂದ್ರನಾಗಿದ್ರು, ಅವನು ತೀರಾ ಕಡು ಬಡವನಾಗಿದ್ರು, ಎಂಥವ್ರೇ ಆಗಿದ್ರು, ಭಗವಂತನ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಅವನು ಬ್ರಾಹ್ಮಣನಿಗಿಂತ ಮೇಲ್ಮಟ್ಟದಲ್ಲಿ ವೈಷ್ಣವನಾಗಿ ಅವನು ಬದುಕಬಹುದು. ಅದೇ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ರು ಅವನು ಬ್ರಾಹ್ಮಣನ ಅರ್ಹತೆಗಳನ್ನ, ಗುಣಗಳನ್ನ, ಅವನು ಬ್ರಾಹ್ಮಣನ ಏನವನ್ನ ನಡೆಸ್ಬೇಕು, ಅವನ ಕರ್ತವ್ಯವನ್ನ ಮಾಡದಿದ್ರೆ ಅವನು ಬ್ರಾಹ್ಮಣನಲ್ಲ. ಅವನು ಶೂದ್ರನಾಗಿದ್ರು ಕೂಡ ಬ್ರಾಹ್ಮಣ ಏನೇನ್ ಮಾಡ್ಬೇಕೋ ಆ ಎಲ್ಲ ವೈದಿಕ ವಿಧಿಗಳನ್ನ ಅವನು ನೆರವೇರಿಸ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನನ್ನ ಬ್ರಾಹ್ಮಣ ಅಂತ ಅರ್ಥ ಮಾಡ್ಕೋಬೇಕು. ಅವರವರ ಗುಣಕರ್ಮಗಳ ಅನುಸಾರ ಈ ಒಂದು ವರ್ಣಾಶ್ರಮ ಪದ್ಧತಿಯನ್ನ ಭಗವಂತ ಮಾಡಿದ್ದಾನೆ. ಇಂತಹ ಮನುಷ್ಯನು ಎಲ್ಲ ಬಗೆಯ ತಪಸ್ಸುಗಳನ್ನು ಮಾಡಿರಬೇಕು. ಕೃಷ್ಣ ಪ್ರಜ್ಞೆಗೆ ಬರಬೇಕು ಅಂತಂದ್ರೆ ನಾವು ಇಂದಿನ ಜನ್ಮದಲ್ಲಿ ತಪಸ್ಸುಗಳನ್ನ ಮಾಡಿರ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಎಲ್ಲಾ ಪವಿತ್ರ ಯಾತ್ರಾ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ ವೈದಿಕ ಸಾಹಿತ್ಯವನ್ನು ಮತ್ತೆ ಮತ್ತೆ ಅಧ್ಯಯನ ಮಾಡಿರಬೇಕು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇಂತಹ ಮನುಷ್ಯನನ್ನು ಆರ್ಯ ಕುಲದಲ್ಲಿ
ಅತಿ ಶ್ರೇಷ್ಠನೆಂದು ಪರಿಗಣಿಸಲಾಗುತ್ತದೆ. ಯಾರು ಈಗ ಭಕ್ತಿ ಸೇವೆಗೆ ಬಂದಿದ್ದಾರೋ, ಕೃಷ್ಣ ಪ್ರಜ್ಞೆಯನ್ನ ಮಾಡ್ತಿದ್ದಾರೋ ಅಂಥವರು ಇಂದಿನ ಜನ್ಮದಲ್ಲಿ ತಪಸ್ಸನ್ನ ಮಾಡಿರ್ತಾರೆ. ಮತ್ತು ಎಲ್ಲ ಪವಿತ್ರವಾದ ತೀರ್ಥ ಯಾತ್ರಾ ಕ್ಷೇತ್ರಗಳ ಸ್ನಾನವನ್ನ ಮಾಡಿ ವೈದಿಕ ಸಾಹಿತ್ಯವನ್ನ ಅಧ್ಯಯನ ಮಾಡಿರೋರಿಗೆ ಮಾತ್ರ ಈ ಒಂದು ಕೃಷ್ಣ ಪ್ರಜ್ಞೆ ಸಿಗೋವಂಥದ್ದು. ಬಹುನಾಂ ಜನ್ಮ ನಾಮಂತೆ ಜ್ಞಾನವಾನ್ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ ಅಂತಂದ್ರೆ ನಾವು ತುಂಬಾ ಜನ್ಮಗಳನ್ನ ತಗೊಂಡ ನಂತರ ಕೊನೆಯಲ್ಲಿ ಗೊತ್ತಾಗುತ್ತೆ, ಓ ವಾಸುದೇವನೇ ಸರ್ವಸ್ಯ, ವಾಸುದೇವನಿಗೆ ನಾವು ಶರಣಾಗಬೇಕು ಅನ್ನುವಂತಹ ಜ್ಞಾನ ಸಿಗೋದು ಕೂಡ ತುಂಬ ಜನ್ಮ ಆದ್ಮೇಲೆ. ಹಾಗಾಗಿ ಕೃಷ್ಣ ಪ್ರಜ್ಞೆ ತುಂಬ ಅಮೂಲ್ಯವಾದದ್ದು. ಹಾಗಾಗಿ ಮನುಷ್ಯ ಜನ್ಮ ಇರುವಾಗ, ಈ ಮಾನವ ಜನ್ಮ ಬಂದಾಗ ಇದನ್ನ ಸರಿಯಾದ ರೀತಿಯಲ್ಲಿ ನಾವು ಸದುಪಯೋಗ ಪಡಿಸ್ಕೋಬೇಕು. ಇಲ್ಲ ಅಂತಂದ್ರೆ ಈ ಮನುಷ್ಯ ಜನ್ಮವನ್ನ ನಾವೇ ನಮ್ಮ ಕೈಯಿಂದ ಹಾಳು ಮಾಡ್ಕೊಂಡಾಗ ಆಗುತ್ತೆ, ಮೂಢರಾಗ್ಬಿಡ್ತೀವಿ. ಹಾಗಾಗಿ ಮನುಷ್ಯ ಜನ್ಮ ಇದೆ, ಇದನ್ನ ನಾವು ಭಗವಂತನ ಪ್ರಜ್ಞೆಗೆ, ಆತ್ಮ ಸಾಕ್ಷಾತ್ಕಾರಕ್ಕಾಗಿ ನಾವು ಬಳಸ್ಕೋಬೇಕು. ಅಪರಾಧವೆಸಗದೆ ಭಗವಂತನ ಪವಿತ್ರ ನಾಮ ಸಂಕೀರ್ತನೆ ಮಾಡುವುದರಿಂದ ವೇದಾಂತದ ಅತಿ ಶ್ರೇಷ್ಠ ಗುರಿಯನ್ನು ಸಾಧಿಸಿದಂತಾಗುತ್ತದೆ. ಅಪರಾಧ ಇಲ್ಲದೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಈ ರೀತಿಯ ಭಗವಂತನ ಪವಿತ್ರ ನಾಮ ಜಪವನ್ನ ಮಾಡೋದ್ರಿಂದನೂ ಕೂಡ ಇದು ನಮ್ಮನ್ನ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಇದು ಕೂಡ ಸಹಾಯ ಮಾಡುತ್ತೆ. 47ನೇ ಶ್ಲೋಕ. ಹರೇ ಕೃಷ್ಣ ಓದಿ. ಹರೇ ಕೃಷ್ಣ. ರಮೇಶ್ ಪ್ರಭುಜಿ ಓದಿ ಪ್ರಭುಜಿ. ವರ್ಷಾ ಮಾತಾಜಿ ಓದಿ. ಹರೇ ಕೃಷ್ಣ. ಮಾತಾಜಿ ನಾ ಓದ್ಲಾ? ಓದಿ ಮಾತಾಜಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭುರ್ ಮಾ ತೇ ಸಂಗೋಸ್ತ್ವ ಕರ್ಮಣೆ. ನಿನಗೆ ನಿಯೋಜಿತ ಅನುವಾದ ಮಾತಾಜಿ. ನಿನಗೆ ನಿಯೋಜಿತ ಕರ್ತವ್ಯವನ್ನು ಮಾಡುವುದಕ್ಕೆ ಅಷ್ಟೇ ಅಧಿಕಾರ, ಆದರೆ ಕರ್ಮ ಫಲಕ್ಕೆ ನಿನಗೆ ಅಧಿಕಾರವಿಲ್ಲ. ಕರ್ಮ ಫಲಕ್ಕೆ ನೀನು ಕಾರಣ ಎಂದು ಭಾವಿಸಲೇಬೇಡ. ಕರ್ಮವನ್ನು ಬಿಡಬೇಕೆಂದು ನಿನಗೆ ಮನಸ್ಸಾಗದಿರಲಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದನ್ನ ತುಂಬಾ ಜನ ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ಯಾಕೆ ಅಂತಂದ್ರೆ, ನಾವು ಕೆಲಸ ಮಾಡ್ಬೇಕು, ನಾವು ಸಂಬಳ ತಗೋಬಾರ್ದಾ, ಈ ರೀತಿಯಾಗಿ ಅವರು ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ಭಗವಂತ ಹಾಗಲ್ಲ ಹೇಳ್ತಾ ಇರೋದು. ನಿನಗೆ ನಿಯೋಜಿತ ಕರ್ತವ್ಯವನ್ನು ಮಾಡುವುದಕ್ಕೆ ಮಾತ್ರ ಅಧಿಕಾರ. ನಿನ್ನ ಕರ್ತವ್ಯವನ್ನ ನೀನು ಮಾಡಬೇಕು, ಆದ್ರೆ ಕರ್ಮವನ್ನ ಮಾಡಬೇಕು. ಆ ಕರ್ಮ ಫಲಕ್ಕೆ ಅಂಟ್ಕೋಬಾರ್ದು, ಕರ್ಮ ಫಲವನ್ನ ನೀನು ಬಯಸಬಾರ್ದು. ಕರ್ಮಫಲಕ್ಕೆ ನೀನು ಕಾರಣ ಎಂದು ಭಾವಿಸಲೇಬೇಡ. ಕರ್ಮವನ್ನು ಬಿಡಬೇಕೆಂದು ನಿನಗೆ ಮನಸ್ಸಾಗದಿರಲಿ. ನಾನು ಕರ್ಮವನ್ನೇ ಮಾಡಲ್ಲ, ಕರ್ಮ ಮಾಡಿದ್ರೆ ತಾನೇ ನನಗೆ ಅದರಿಂದ ಪಾಪ ಬರುತ್ತೆ, ಹಾಗಾಗಿ ನಾನು ಕರ್ಮವನ್ನೇ ಮಾಡಲ್ಲ ಅಂತ ಹೇಳ್ಬಾರ್ದು. ಅರ್ಜುನ ಹೇಳ್ತಾನೆ, ಹಾಗಾದ್ರೆ ನೀನು ಯುದ್ಧನೇ ನಾನು ಮಾಡೋದಿಲ್ಲ, ನೀನು ಭಕ್ತಿ ಸೇವೆಯನ್ನ ಮಾಡ್ಬೇಕು ಅಂತ ಹೇಳ್ತೀಯಲ್ವಾ. ಅರ್ಜುನ ಹೇಳ್ತಾನೆ, ಕಾಡ್ಗೋಗಿ ನಾನು ಭಕ್ತಿ ಸೇವೆ ಮಾಡ್ಕೊಂಡು ಇದ್ಬಿಡ್ತೀನಿ, ನಾನು ಯುದ್ಧವನ್ನ ಮಾಡೋದಿಲ್ಲ ಅಂತ ಹೇಳ್ತಾನೆ. ಅದು ತಪ್ಪು. ಕರ್ಮವನ್ನ ಮಾಡಬೇಕು, ಆದ್ರೆ ಅದರ ಫಲವನ್ನ ಬಯಸಬಾರ್ದು ಅಂತ ಭಗವಂತ ಇಲ್ಲಿ ಹೇಳ್ತಾ ಇರೋಂಥದ್ದು. ಇಲ್ಲಿ 3 ವಿಚಾರಗಳಿವೆ: ನಿಯೋಜಿತ ಕರ್ತವ್ಯಗಳು, ಮನ ಬಂದಂತೆ ಮಾಡುವ ಕೆಲಸ ಮತ್ತು ಕರ್ಮ ಮಾಡದಿರುವುದು. ನಿಯೋಜಿತ ಕರ್ತವ್ಯಗಳು ಮಾಡಲೇಬೇಕು, ಮನ ಬಂದಂತೆ ಮಾಡಬಾರ್ದು ಕೆಲಸವನ್ನ. ಅದನ್ನ ಶಾಸ್ತ್ರಗಳಲ್ಲಿ ಹೇಗಿದೆಯೋ ಹಾಗೆ ಮಾಡಬೇಕು. ಮನ ಬಂದಂತೆ ಮಾಡಿದ್ರೆ ಏನಾಗುತ್ತೆ, ಅದರಲ್ಲಿ ಕರ್ಮ ಬಂಧನ ಉಂಟಾಗುತ್ತೆ. ಕರ್ಮನೇ ಮಾಡದೇ ಇರೋದು ಅದು ಕೂಡ ತಪ್ಪು. ಮನುಷ್ಯನು ಪಡೆದುಕೊಂಡ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ವಿಧಿಸಿದ ಕಾರ್ಯಗಳು ನಿಯೋಜಿತ ಕರ್ತವ್ಯಗಳು. ಮನಸ್ವಿ ನಡತೆಯ ಕೆಲಸವೆಂದರೆ ಪ್ರಮಾಣಾಧಿಕಾರದ ಒಪ್ಪಿಗೆ ಇಲ್ಲದ ಕೆಲಸ, ಅಂದ್ರೆ ಶಾಸ್ತ್ರದಲ್ಲಿ ಹೇಳಿಲ್ಲದಿರುವಂತಹ ಒಂದು ಕೆಲಸ. ಕರ್ಮ ಮಾಡದಿರುವುದೆಂದರೆ ನಿಯೋಜಿತ ಕರ್ತವ್ಯಗಳನ್ನು ಮಾಡದಿರುವುದು. ಅರ್ಜುನನನ್ನು ಕರ್ಮವನ್ನು ಬಿಟ್ಟು ಬಿಡಬಾರದು, ಆದರೆ ತನ್ನ ನಿಯೋಜಿತ ಕರ್ತವ್ಯವನ್ನು ಫಲದ ಆಸೆ ಇಲ್ಲದೆ ಮಾಡಬೇಕೆಂದು ಭಗವಂತನು ಬೋಧಿಸಿದನು. ಅಂದ್ರೆ ಕೆಲಸವನ್ನ ಮಾಡಬೇಕು, ಫಲವನ್ನ ಬಯಸಬಾರ್ದು. ಮತ್ತೆ ನಮ್ಮ ಮನಸ್ಸಿಗೆ, ಕೆಲವರೆಲ್ಲ ತಮ್ಮ ಮನಸ್ಸಿಗೆ ಬಂದಂತೆ ನಡ್ಕೊಳ್ಳೋದು, ಯಾರು ಹೇಳಿದ್ರು ಕೇಳೋದಿಲ್ಲ, ನನ್ನ ಮನಸ್ಸಿಗೆ ಏನ್ ಬರುತ್ತೋ ಅದನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ತಪ್ಪು. ಶಾಸ್ತ್ರಗಳಲ್ಲಿ ಏನಿದೆಯೋ, ಒಂದು ಭಗವಂತನ ಅಪೌರುಷೀಯ ಗ್ರಂಥಗಳಲ್ಲಿ ಏನಿದೆಯೋ ಅದರ ಪ್ರಕಾರ ನಾವು ನಡ್ಕೋಬೇಕು. ಹಾಗೆ ಮಾಡಿದ್ರೆ ಮಾತ್ರ ಕರ್ಮ ಬಂಧನದಿಂದ ನಾವು ಮುಕ್ತಿಯನ್ನ ಪಡ್ಕೋಬಹುದು. ಶ್ಲೋಕ 48. ಹರೇ ಕೃಷ್ಣ.
ವಿಜಯ್ ಮಾತಾಜಿ, ಹರೇ ಕೃಷ್ಣ. ಹರೇ ಓದ್ತೀರಾ? ಸೌಮ್ಯ ವಿಜಯ್ ಓದ್ತೀನಿ ಮಾತಾಜಿ. ಸೌಮ್ಯ ವಿಜಯ್. ಬೇಗ ಬೇಗ ಓದ್ಬೇಕಾಗುತ್ತೆ, ನಿಮ್ಗೆ ಟೈಮ್ ಆಗುತ್ತೆ ಅಮ್ಮ. ಓದ್ಲಾ ಓದಿ ಮಾತಾಜಿ? ಮಾತಾಜಿ. ಓದಿ ಮಾತಾಜಿ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ವಾ ಧನಂಜಯ ಸಿದ್ಧ್ಯಾ ಸಿದ್ಧೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಗೆಲುವು ಸೋಲುಗಳಲ್ಲಿ ಯಾವುದೇ ಆಸಕ್ತಿಯನ್ನು ಇಟ್ಟುಕೊಳ್ಳದೆ ಸಮಚಿತ್ತದಿಂದ ನಿನ್ನ ಕರ್ತವ್ಯವನ್ನು ಮಾಡು ಅರ್ಜುನ. ಇಂತಹ ಸಮಚಿತ್ತನಿಗೆ ಯೋಗ ಎಂದು ಹೆಸರು. ಹರೇ ಕೃಷ್ಣ. ಹರೇ ಕೃಷ್ಣ. ಯಾವುದು ಭಗವಂತನೊಡನೆ ನಮ್ಮ ಸಂಬಂಧವನ್ನ ಗಟ್ಟಿ ಮಾಡುತ್ತೋ ಅದು ಯೋಗ. ಯಾವುದು ಭಗವಂತನಿಂದ ನಮ್ಮನ್ನ ದೂರ ಮಾಡುತ್ತೋ ಅದು ಯೋಗ ಅಲ್ಲ. ಅಂದ್ರೆ ಅರ್ಜುನನು ಯೋಗದಲ್ಲಿದ್ದು ಕರ್ಮವನ್ನು ಮಾಡಬೇಕೆಂದು ಕೃಷ್ಣನು ಹೇಳುತ್ತಾನೆ. ಯೋಗ ಅಂತ ಅಂದ್ರೇನು? ಭಗವಂತನ ಪ್ರಜ್ಞೆಯಲ್ಲಿದ್ದು ಕೆಲಸವನ್ನ ಮಾಡು, ಆಗ ನಿಮ್ಗೆ ಯಾವುದೇ ಕರ್ಮ ಬಂಧನ ಇಲ್ಲ, ಅದು ಕರ್ಮ ಯೋಗ ಆಗುತ್ತೆ ಅಂತ ಹೇಳ್ತಾನೆ. ಯೋಗ ಎಂದರೆ ಸದಾ ಚಂಚಲವಾಗುವ ಇಂದ್ರಿಯಗಳನ್ನು ನಿಗ್ರಹಿಸಿ ಪರಾತ್ಪರದಲ್ಲಿ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸುವುದು. ಪರಾತ್ಪರ ಅಂದ್ರೇನು? ಭಗವಂತನಲ್ಲಿ ಮನಸ್ಸನ್ನ ನಿಲ್ಲಿಸುವಂಥದ್ದು. ಪರಾತ್ಪರ ಎಂದರೆ ಯಾವುದು? ಭಗವಂತನೇ ಪರಾತ್ಪರ, ಅವನೇ ಯುದ್ಧ ಮಾಡುವಂತೆ ಅರ್ಜುನನಿಗೆ ಹೇಳುತ್ತಿರುವುದರಿಂದ ಯುದ್ಧದ ಫಲಕ್ಕೂ ಅರ್ಜುನನಿಗೂ ಸಂಬಂಧ ಇಲ್ಲ. ಲಾಭ ಅಥವಾ ಜಯ ಕೃಷ್ಣನಿಗೆ ಸೇರಿದ್ದು. ಕೃಷ್ಣನ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ಕಾರ್ಯನಿರತವಾಗುವಂತೆ ಅರ್ಜುನನಿಗೆ ಉಪದೇಶಿಸಲಾಗುತ್ತಿದೆ. ಈಗ ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ಯುದ್ಧವನ್ನ ಮಾಡಬೇಕು, ಯುದ್ಧದ ಫಲವನ್ನ ನೀನು ನಿರೀಕ್ಷಣೆ ಮಾಡಬೇಡ, ಫಲ ಭಗವಂತನಿಗೆ ಸೇರಿದ್ದು. ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಯಾವ ಉಪದೇಶಗಳನ್ನ ಮಾಡ್ತಾ ಇದ್ದಾನ, ಆ ರೀತಿಯಲ್ಲಿ ನಮ್ಮ ಜೀವನವನ್ನು ಸಾಗಿಸಿದ್ದೆ ಆದ್ರೆ ನಮ್ಮ ಜೀವನ ಏನಾಗುತ್ತೆ? ಕರ್ಮಯೋಗ ಆಗುತ್ತೆ. ಇಲ್ಲ ನಮ್ಮ ಮನಸ್ಸಿಗೆ ಬಂದಂತೆ ನಾವು ಕರ್ಮ ಮಾಡ್ತೀವಿ ಅಂದ್ರೆ ಅದು ಕರ್ಮ ಬಂಧನ ಆಗುತ್ತೆ. ಕೃಷ್ಣನ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವುದು ನಿಜವಾದ ಯೋಗ. ಇದು ಕೃಷ್ಣ ಪ್ರಜ್ಞೆ ಎಂದು ಕರೆಯುವ ಪ್ರಕ್ರಿಯೆಯಲ್ಲಿ ಅಭ್ಯಾಸವಾಗುತ್ತದೆ. ಇದನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಎಲ್ಲವನ್ನ ಭಗವಂತನ ಉಪದೇಶಗಳಿಗೆ ಅನುಗುಣವಾಗಿ ಕರ್ಮ ಮಾಡುವ ಜ್ಞಾನವನ್ನ ನಾವು ಬೆಳೆಸಿಕೊಳ್ಳಬೇಕು. ಕೃಷ್ಣ ಪ್ರಜ್ಞೆಯಿಂದ ಮಾತ್ರವೇ ಮನುಷ್ಯನು ತಾನು ಒಡೆಯ ಎನ್ನುವ ಭಾವನೆಯನ್ನ ಬಿಡಬಹುದು. ಹೌದಲ್ವಾ? ನಾವು ಏನ್ ಮಾಡ್ತೀವಿ? ಇದು ನನ್ನ ಮನೆ, ಇದು ನನ್ನ ಆಸ್ತಿ, ಎಲ್ಲವೂ ಕೂಡ ನಂದು ನಂದು ಅಂತ ಹೇಳ್ತೀವಿ. ಆದ್ರೆ ಎಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು. ಯಾವಾಗ ಈ ಒಂದು ಜ್ಞಾನವನ್ನ ಇಟ್ಕೋತೀವೋ ಆಗ ನಮ್ಗೆ ನಾವು ಒಡೆಯ ಅನ್ನುವಂತಹ ಭಾವನೆ ಹೋಗುತ್ತೆ. ಇಲ್ಲಿ ತನಕ ನಾವು ಒಡೆಯ ಅನ್ನುವ ಭಾವನೆ ಬರುತ್ತೋ ಅಲ್ಲಿಯವರೆಗೂ ನಾವು ಈ ಸಮಸ್ಯೆಗಳ ಅಡಿಯಲ್ಲಿ ಸಿಕ್ಕಿ ಈ ಒಂದು ಸಂಸಾರ ಚಕ್ರದಲ್ಲಿ ಸಿಲುಕಿ ನಾವು ತುಂಬಾ ನಷ್ಟವನ್ನ ಅನುಭವಿಸ್ಬೇಕಾಗತ್ತೆ. ಅದೇ ಎಲ್ಲದಕ್ಕೂ ಭಗವಂತ ಒಡೆಯ ಅನ್ನುವ ಭಾವನೆಯನ್ನ ಇಟ್ಕೊಂಡ್ರೆ ನಮ್ಗೆ ಎಲ್ಲ ಒಂದು ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡ್ಕೋಬಹುದು. ಕೃಷ್ಣ ಪ್ರಜ್ಞೆಯಿಂದ ಮಾತ್ರವೇ ಮನುಷ್ಯನು ತಾನು ಒಡೆಯ ಎನ್ನುವ ಭಾವನೆಯನ್ನು ಬಿಡಬಹುದು. ಮನುಷ್ಯ ಕೃಷ್ಣನ ಸೇವಕನಾಗಬೇಕು ಅಥವಾ ಕೃಷ್ಣನ ಸೇವಕನಾಗಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಲು ಇದು ಸರಿಯಾದ ಮಾರ್ಗ. ಕೃಷ್ಣ ಪ್ರಜ್ಞೆ ಅಂತ ಹೇಳಿದ್ರೆ ಮೊದಲು ಎಲ್ಲದಕ್ಕೂ ಓನರ್ ಯಾರು? ಭಗವಂತ, ಅವನು ಒಡೆಯ ಅಂತ ತಿಳ್ಕೋಬೇಕು. ನಮ್ಮ ಮನಸ್ಸಿನಲ್ಲಿ ನಾವು ಭಗವಂತನ ಸೇವಕ ಅನ್ನುವಂತಹ ಮನಸ್ಥಿತಿ ಇರಬೇಕು. ಭಗವಂತನ ದಾಸಾನುದಾಸ ಅನ್ನುವಂತಹ ಮನಸ್ಥಿತಿ ಇದ್ದಾಗ ನಾವು ಒಡೆಯ, ನಾವು ಯಜಮಾನ ಅನ್ನುವಂತಹ ಮನಸ್ಥಿತಿ ನಮಗೆ ಬರೋದಿಲ್ಲ. ಅದು ನಿಜವಾದ ಕೃಷ್ಣ ಪ್ರಜ್ಞೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 49. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧೋ ಶರಣಮನ್ವಿಚ್ಛ ಕೃಪಣ ಫಲಹೇತವ. ಅನುವಾದ: ಧನಂಜಯ, ಭಕ್ತಿಪೂರ್ವಕ ಸೇವೆಯಿಂದ ಎಲ್ಲ ಹೇಯ ಕಾರ್ಯಗಳನ್ನು ದೂರ ಮಾಡು. ಇಂತಹ ಪ್ರಜ್ಞೆಯಲ್ಲಿ ಭಗವಂತನಿಗೆ ಶರಣಾಗತನಾಗು. ತಮ್ಮ ಕರ್ಮಗಳ ಫಲಕ್ಕಾಗಿ ಆಸೆ ಪಡುವವರು ಕೃಪಣರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಕ್ತಿಪೂರ್ವಕ ಈ ಸೇವೆಯಿಂದ ಅಂತ ಹೇಳಿದ್ರೆ ಬುದ್ಧಿಯೋಗದಿಂದ ಅಂದ್ರೆ ಜ್ಞಾನದಿಂದ ಕರ್ಮವನ್ನ ಮಾಡು. ಮತ್ತೆ ಯಾವ್ಯಾವ್ದು ಕೆಟ್ಟ ಕೆಲಸವನ್ನ ಮಾಡ್ತಾ ಇದೆಯೋ ಎಲ್ಲವನ್ನ ದೂರ ಮಾಡು. ಯಾವಾಗ ನಾವು ಭಕ್ತಿ ಸೇವೆಗೆ ಬರ್ತೀವೋ ಆಗ
ತಾನಾಗಿ ನಮ್ಮಲ್ಲಿರುವ ಅನರ್ಥಗಳು ಏನೇನಿದೆಯೋ ಅನರ್ಥಗಳು ಎಲ್ಲವೂ ಕೂಡ ದೂರ ಆಗ್ತಾ ಹೋಗುತ್ತೆ. ಯಾವಾಗ ಹರೇ ಕೃಷ್ಣ ಜಪವನ್ನ ಮಾಡ್ತೀವೋ, ಯಾವಾಗ ಆಹಾರವನ್ನ ಭಗವಂತನಿಗೆ ನೈವೇದ್ಯ ಮಾಡಿ ಪ್ರಸಾದದ ರೂಪದಲ್ಲಿ ಸ್ವೀಕಾರ ಮಾಡ್ತೀವೋ, ಇನ್ನು ಸಾಧು ಸಂಘ ಈ ಥರ ಸತ್ಸಂಗದಲ್ಲಿ ಇರ್ತೀವೋ, ಆಗ ನಮ್ಮಲ್ಲಿ ತುಂಬ ಅನರ್ಥಗಳು ಜನ್ಮಾಂತರಗಳಿಂದ ಬಂದಿರುತ್ತಲ್ವ, ಅವೆಲ್ಲವೂ ಕೂಡ ಭಕ್ತಿ ಸೇವೆಗೆ ಬಂದಾಗ ಎಲ್ಲವೂ ಕೂಡ ನಾಶ ಆಗ್ತಾ ಹೋಗುತ್ತೆ. ಇಂತಹ ಪ್ರಜ್ಞೆಯಲ್ಲಿ ಭಗವಂತನಿಗೆ ಶರಣಾಗತನಾಗೋ, ಪೂರ್ಣವಾಗಿ ಭಗವಂತನಿಗೆ ನಾವು ಶರಣಾಗಬೇಕು. ಎಲ್ಲವನ್ನ ಅವನು ನೋಡ್ಕೊತಾನೆ. ಎಲ್ಲ ಭಾರವನ್ನ ಭಗವಂತನಲ್ಲಿ ಹಾಕಿ ಭಕ್ತಿ ಸೇವೆಯನ್ನ ಮಾತ್ರ ನಾವು ಮಾಡ್ಕೊಂಡು ಹೋಗ್ಬೇಕು. ಆಗ ಭಗವಂತ ನಮ್ಮ ಯೋಗಕ್ಷೇಮವನ್ನ ಅವನು ನೋಡ್ಕೊತಾನೆ. ನಮಗೇನಾಗಿದೆ, ಅರ್ಧ ಭಗವಂತನನ್ನ ನಂಬ್ತೀವಿ, ಅರ್ಧ ನಂಬೋದಿಲ್ಲ. ಹಾಗಾಗಿ ನಮಗೆ ಈ ಕಷ್ಟಗಳು ಬರ್ತಾ ಇದೆ. ನಾವು ಪೂರ್ಣವಾಗಿ ಭಗವಂತನಿಗೆ ಶರಣಾಗತಿ ಆಗೋದನ್ನ ನಾವು ಶರಣಾಗತಿ ಹೊಂದೋದನ್ನ ಕಲ್ತ್ಕೋಬೇಕು. ಅಂದ್ರೆ ಎಲ್ಲ ಸಮಯದಲ್ಲೂ ಭಗವಂತನೇ ನನಗೆ ಆಧಾರ ಅನ್ನುವಂತಹ ಮನಸ್ಥಿತಿಯಲ್ಲಿ ನಾವು ಇರಬೇಕು. ಇದು ನಿಜವಾದ ಶರಣಾಗತಿ. ತಮ್ಮ ಕರ್ಮಗಳ ಫಲಕ್ಕಾಗಿ ಆಸೆ ಪಡುವವರು ಕೃಪಣರು. ಯಾರು ಕರ್ಮಗಳ ಫಲಕ್ಕೆ ಆಸೆ ಪಡ್ತಾರೋ ಅಂಥವ್ರನ್ನ ಕೃಪಣರು ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಬುದ್ಧಿಯೋಗ ಎಂದರೆ ಭಗವಂತನ ದಿವ್ಯ ಪ್ರೇಮಪೂರ್ವಕ ಸೇವೆ. ಜೀವನಿಗೆ ಇಂತಹ ಭಕ್ತಿ ಸೇವೆಯೇ ಯೋಗ್ಯವಾದ ಕರ್ಮ. ಇದು ನಿಜವಾದ ಕರ್ಮ. ಅಂದ್ರೆ ಇದು ಅಕರ್ಮ. ನಮ್ಮ ಕರ್ಮದಿಂದ ಭಗವಂತನಿಗೆ ಏನು ತೃಪ್ತಿ ಆಗುತ್ತೋ ಅದು ಅಕರ್ಮ. ಇದು ಜಿಪುಣರು ಮಾತ್ರ ತಮ್ಮ ಕರ್ಮದ ಫಲವನ್ನು ಸವಿಯಲು ಬಯಸುತ್ತಾರೆ. ಇಲ್ಲಿ ಕೃಪಣ ಅಂತ ಏನ್ ಹೇಳಿದ್ರು ಅವ್ರನ್ನೇ ಇಲ್ಲಿ ಜಿಪುಣರು ಅಂತ, ಕೃಪಣರನ್ನೇ ಜಿಪುಣರು ಅಂತ ಹೇಳುವಂಥದ್ದು. ಜಿಪುಣರು ಮಾತ್ರ ತಮ್ಮ ಕರ್ಮದ ಫಲವನ್ನು ಸವಿಯಲು ಬಯಸುತ್ತಾರೆ. ಕರ್ಮದ ಫಲವನ್ನ ಸವಿತಾರೆ, ಕರ್ಮದ ಬಂಧನಕ್ಕೆ ಒಳಗಾಗ್ತಾರೆ. ದೇಹ ಬಿಟ್ಟ ಮೇಲೆ ಇವರು ನರಕಲೋಕಗಳಿಗೆ ಹೋಗ್ತಾರೆ. ಇದರಿಂದ ಇನ್ನಷ್ಟು ಐಹಿಕ ಬಂಧನದಲ್ಲಿ ಸಿಲುಕಿಕೊಳ್ಳುತ್ತಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಕರ್ಮವಲ್ಲದೆ ಬೇರೆಲ್ಲ ಕರ್ಮವು ಹೇಯವಾದದ್ದು. ಅರ್ಥ ಆಗ್ತಾ ಇದೆಯಾ? ಹರೇ ಕೃಷ್ಣ. ಅಥವಾ ನಿದ್ದೆ ಬರ್ತಾ ಇದೆಯಾ? ಮಾತಾಜಿ ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ, ಇಷ್ಟು ಚೆನ್ನಾಗಿ ಹೇಳ್ತಾ ಇದೀರ ಮಾತಾಜಿ, ತಲೆಗೆ ಹೋಗ್ತಾ ಇದೀರ. ನಿಧಾನವಾಗಿ ಹೇಳ್ತಾ ಇದ್ದೀರಲ್ಲ, ಅದು ಇನ್ನೂ ಜಾಸ್ತಿ ತಲೆಗೆ ಹೋಗ್ತಾ ಇದೆ. ಹಾಗಾಗಿ ನಾವು ಯಾವುದೇ ಕರ್ಮವನ್ನ ಮಾಡಿದ್ರು ಭಗವಂತನ ಪ್ರಜ್ಞೆಯಲ್ಲಿ ಮಾಡಿದಾಗ ನಮ್ಗೆ ಯಾವ ಒಂದು ಪಾಪದ ಪ್ರತಿಕ್ರಿಯೆಗಳು ಬರೋದಿಲ್ಲ. ನಮ್ಗೇನಾಗಿದೆ, ಅಜ್ಞಾನದಿಂದ ಜನ್ಮಾಂತರಗಳಲ್ಲಿ ಇಲ್ಲಿ ಪಾಪದ ಮೂಟೆಗಳು ನಮ್ಮಲ್ಲಿ ತುಂಬೋಗಿದೆ. ಈ ಪಾಪದ ಮೂಟೆಗಳನ್ನ ಕಳೆದುಕೊಳ್ಳೋದು ಹೇಗೆ? ಏಕೆಂದ್ರೆ ಕೆಲವು ಪಾಪಗಳು ಬೀಜದ ರೂಪದಲ್ಲಿ ಇರುತ್ತೆ. ಈಗ ಕೆಲವು ಹಿಂದೆ ಮಾಡಿರೋಂಥ ಪಾಪಗಳನ್ನ ಈಗ ಅನುಭವಿಸ್ತಾ ಇದ್ದೀವಿ, ಇನ್ನು ಮುಂದೆ ಅನುಭವಿಸ್ತೀವಿ. ಅವೆಲ್ಲವೂ ಕೂಡ ಬೀಜ ರೂಪದಲ್ಲಿ ಇರುತ್ತೆ. ಹಿಂದೆ ಮಾಡಿರುವ ಪಾಪಗಳನ್ನ ನಾವು ಕಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಅದನ್ನ ಈಗ ಅನುಭವಿಸ್ತಾ ಇದ್ದೀವಿ. ಮುಂದೆಯೂ ಕೂಡ ಅದು ಬೀಜ ರೂಪದಲ್ಲಿದೆ. ಆ ಬೀಜ ರೂಪದಲ್ಲಿರುವ ಪಾಪದ ಫಲಗಳನ್ನ ಕಳ್ಕೊಳ್ಳೋದಕ್ಕೆ ನಮ್ಗೆ ಸಾಧ್ಯತೆ ಹೇಗೆ ಅಂತಂದ್ರೆ ಭಗವಂತನ ಭಕ್ತಿ ಸೇವೆಯನ್ನ ಮಾಡೋದ್ರಿಂದ ಮುಂದೆ ಬರುವಂತಹ ಪಾಪಗಳನ್ನ ನಾವು ಕಳ್ಕೋಬಹುದು. ಹಾಗಾಗಿ ಕರ್ಮವನ್ನ ಮಾಡುವಾಗ ಅಂದ್ರೆ ಮಾತಾಜಿ ನಾವು ಹರೇ ಕೃಷ್ಣ. ಅಂದ್ರೆ ಮಾತಾಜಿ ನಾವು ಏನ್ ಕೆಲಸ ಮಾಡಿದ್ರು ಕೃಷ್ಣನ್ ಸೆಂಟ್ರಲ್ ಇಟ್ಕೊಂಡು ಕೆಲಸ ಮಾಡ್ಬೇಕು ಮಾತಾಜಿ. ಎಲ್ಲ ಭಗವಂತನ ಪ್ರಜ್ಞೆಯಲ್ಲಿ ಮಾಡಿದಾಗ ಕರ್ಮ ಬಂಧನ ಇಲ್ಲ. ಈಗ ನಾವು ಒಂದು ತರಕಾರಿ ತಗೊಂಡ್ಬರ್ತೀವಿ, ಹೋಗಿ ಯಾತಕ್ಕೋಸ್ಕರ ತರ್ತೀವಿ? ನನ್ನ ಇಂದ್ರಿಯ ತೃಪ್ತಿಗೆ ನಾನು ಬೇರೆ ಬೇರೆ ತಿಂಡಿಗಳನ್ನ ಮಾಡ್ಕೊಂಡು ತಿನ್ಬೇಕು ಅಂತ ತರಕಾರಿ ಹೋಗಿ ತಂದ್ರೆ ಅದು ಕರ್ಮ. ಅದೇ ತರಕಾರಿಗಳನ್ನ ನಾನು ಭಗವಂತನಿಗೆ ಬೇರೆ ಬೇರೆ ಅಡಿಗೆಗಳನ್ನ ಮಾಡಿ ನೈವೇದ್ಯ ಮಾಡಿ ಭಗವಂತನಿಗೆ ಕೊಡ್ತೀನಿ ಅಂತ ಹೇಳಿದ್ರೆ ಅದು ಅಕರ್ಮ. ಹಾಗಾಗಿ ವ್ಯಕ್ತಿ ಕರ್ಮ ಮತ್ತೆ ಅಕರ್ಮದ ನಡುವಿನ ವ್ಯತ್ಯಾಸವನ್ನ ತಿಳ್ಕೋಬೇಕು. ಇದು ಜ್ಞಾನ ಅಂತ ಭಗವಂತ ಇಲ್ಲಿ ಹೇಳ್ತಾರ. ಮಾತಾಜಿ ನಾವೀಗ ಪ್ರಸಾದ ರೆಡಿ ಮಾಡ್ತಾ ಇರ್ತೀವಿ, ಅದ್ರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬೆರೆಸಿರ್ತೀವಿ, ಅದು ಆಫ್ರಿಂಗಿಗೆ ಬರೋದಿಲ್ಲ. ನನಗೆ ಅದು ಅಡಿಗೆ ಮಾಡುವಾಗ ಭಗವಂತ ನೆನಪು ಆಗ್ತಾನೆ, ಅಯ್ಯೋ ಇದನ್ನ ಭಗವಂತನಿಗೆ ಅರ್ಪಣೆ ಮಾಡೋಕ್ ಆಗೋದಿಲ್ವಲ್ಲ ಅಂತ ಬೇಜಾರಾಗುತ್ತೆ ಮಾತಾಜಿ. ಅದಕ್ಕೋಸ್ಕರ ಹೇಳ್ತಾರೆ ಮಾತಾಜಿ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಳಸಬಾರ್ದು ಅಂತಾರೆ. ಆಗಿದ್ದಾಗ ನೀವು ಮನೆಯವ್ರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಕೊಡಿ, ಭಗವಂತನಿಗೆ ಮಾತ್ರ ಬೇರೆ ಸಪ್ರೇಟ್ ಈರುಳ್ಳಿ ಬೆಳ್ಳುಳ್ಳಿ ಇಲ್ದೇ ಇರೋ ತರ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ಕೊಡ್ಬೇಕಾಗುತ್ತೆ. ಹರೇ ಕೃಷ್ಣ. 50ನೇ ಶ್ಲೋಕ ಓದಿ. ಹರೇ ಕೃಷ್ಣ. ಬುದ್ಧಿಯೋಕ್ತೋ ಜಹಾತಿ ಉಭೇ ಸುಕೃತುಸ್ಕೃತೆ ತಸ್ಮಾದ್ ಯೋಗಾಯ ಯುಂಜಸ್ವ ಯೋಗ ಕರ್ಮಸು ಕೌಶಲಂ. ಭಕ್ತಿ ಸೇವೆಯಿಂದ ನಿರಂತನಾದವನು ಈ ಜನ್ಮದಲ್ಲಿಯೇ ಸುಕೃತ ದುಷ್ಕೃತಗಳನ್ನು ದೂರ ಮಾಡುತ್ತಾನೆ. ಆದುದರಿಂದ ಯೋಗವನ್ನು ಪಡೆಯಲು ಶ್ರಮಿಸು. ಅದೇ ಕರ್ಮ ಕೌಶಲ.
ಹರೇ ಕೃಷ್ಣ. ಭಗವಂತ ಏನ್ ಹೇಳ್ತಾ ಇದಾರೆ ಇಲ್ಲಿ, ಭಕ್ತಿ ಸೇವೆಯಲ್ಲಿ ನಿರತನಾದವನು ಈ ಜನ್ಮದಲ್ಲಿ ಸುಕೃತ ದುಷ್ಕೃತಗಳನ್ನು ದೂರ ಮಾಡುತ್ತಾನೆ. ನಾವು ಪುಣ್ಯವನ್ನ ಮಾಡಿದ್ರು ಕೂಡ ಅದನ್ನ ನಾವೇ ಅನುಭವಿಸ್ಬೇಕು. ಆ ಪುಣ್ಯದ ಫಲವನ್ನ ಅನುಭವಿಸ್ಬೇಕು ಅಂತಂದ್ರೆ ಮತ್ತೆ ಜನ್ಮ ತಗೋಬೇಕು, ಸ್ವರ್ಗಕ್ಕೆ ಹೋಗ್ಬೇಕು. ನಾವು ಕೆಟ್ಟ ಫಲಗಳನ್ನ ಮಾಡಿದ್ರೆ, ಕರ್ಮಗಳನ್ನ ಮಾಡಿದ್ರೆ ಅವಾಗೇನಾಗುತ್ತೆ, ಅದರ ಫಲಗಳನ್ನು ನಾವೇ ಅನುಭವಿಸ್ಬೇಕು, ನಾವು ನರಕ ಲೋಕಗಳಿಗೆ ಹೋಗ್ಬೇಕು. ಹಾಗಾಗಿ ಭಕ್ತಿಯನ್ನ ಮಾಡೋದ್ರಿಂದ ನಾವು ಸ್ವರ್ಗಕ್ಕೂ ಹೋಗೋ ಹಾಗಿಲ್ಲ, ನರಕಕ್ಕೂ ಹೋಗೋ ಹಾಗಿಲ್ಲ, ನೇರ ಭಗವಂತನ ಧಾಮಕ್ಕೆ ಹೋಗ್ಬೋದು. ಇದು ಕರ್ಮ ಕೌಶಲ, ಇದು ಬುದ್ಧಿಯೋಗ, ಇದು ನಿಷ್ಕಾಮ ಕರ್ಮ. ಹಾಗಾಗಿ ಮನುಷ್ಯ ಕರ್ಮ ಅಕರ್ಮದ ಬಗ್ಗೆ, ನಿಷ್ಕಾಮ ಕರ್ಮದ ಬಗ್ಗೆ, ಅಕರ್ಮ ಅಂದ್ರೇನು, ಬುದ್ಧಿಯೋಗ ಅಂದ್ರೇನು, ಕರ್ಮಕಾಂಡ ಅಂದ್ರೇನು, ಕರ್ಮ ಬಂಧನ ಅಂದ್ರೇನು, ಇವೆಲ್ಲವನ್ನ ಸರಿಯಾದ ರೀತಿಯಲ್ಲಿ ಅವನು ಅರ್ಥ ಮಾಡ್ಕೊಂಡ್ರೆ ಅದು ಕರ್ಮ ಕೌಶಲ. ಯಾವುದು ನನ್ನನ್ನು ಬಂಧಿಸುತ್ತೆ, ಯಾವುದು ನನ್ನನ್ನು ಬಂಧನದಿಂದ ಬಿಡುಗಡೆ ಮಾಡುತ್ತೆ, ಯಾವ ಕರ್ಮವನ್ನ ನಾನು ಮಾಡಬೇಕು, ಯಾವ ಕರ್ಮವನ್ನ ನಾನು ಮಾಡಬಾರ್ದು, ಯಾವುದನ್ನ ಮಾಡೋದ್ರಿಂದ ಭಗವಂತನಿಗೆ ತೃಪ್ತಿ ಆಗುತ್ತೆ, ಯಾವುದನ್ನ ಮಾಡೋದ್ರಿಂದ ಭಗವಂತನಿಗೆ ತೃಪ್ತಿ ಆಗೋಲ್ಲ, ಇವೆಲ್ಲವನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಜ್ಞಾನದ ಮುಖಾಂತರ ಪ್ರಜ್ಞೆಯಿಂದ ಕೆಲಸವನ್ನ ಮಾಡಿದ್ರೆ ಅದನ್ನ ಇಲ್ಲಿ ಕರ್ಮ ಕೌಶಲ ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ರೀತಿಗಳಲ್ಲಿ ಶ್ರೀಕೃಷ್ಣನಿಗೆ ಶರಣಾಗತನಾಗಿ ಜನ್ಮಾಂತರಗಳಲ್ಲಿ ಕ್ರಿಯೆ ಪ್ರತಿಕ್ರಿಯೆಗಳ ಬಂಧನದ ಯಾತನೆಯಿಂದ ಮುಕ್ತಿ ಸಾಧಿಸುವುದನ್ನು ಭಗವದ್ಗೀತೆಯು ಬೋಧಿಸುತ್ತದೆ. ಇದೇ ನಿಮ್ಗೆ ಹೇಳಿದ್ದು. ಅಂದ್ರೆ ನಾವು ತುಂಬಾ ಜನ್ಮಗಳಿಂದ ಕರ್ಮಗಳನ್ನ ಮಾಡಿದ್ದೀವಿ, ಆ ಕರ್ಮಗಳಿಂದ ಹೇಗೆ ನಾವು ಮುಕ್ತಿಯನ್ನ ಪಡ್ಕೋಬೇಕು ಅನ್ನೋದನ್ನ ಭಗವದ್ಗೀತೆ ನಮ್ಗೆ ತಿಳಿಸ್ಕೊಡ್ತಾ ಇದೆ. ಹಾಗಾಗಿ ಇದುವರೆಗೂ ನಾವು ನೋಡ್ತೀವಲ್ವಾ, ಕರ್ಮ ಹೇಗೆ ಮಾಡಬೇಕು, ಆ ಕರ್ಮ ಹೇಗೆ ಮಾಡಬೇಕು, ಆ ಕರ್ಮದಿಂದ ಬಿಡುಗಡೆ ಹೇಗೆ, ಎಲ್ಲವನ್ನ ಮನುಷ್ಯ ಪ್ರಜ್ಞೆಯಿಂದ, ಜ್ಞಾನದಿಂದ, ಪ್ರಜ್ಞಾಪೂರ್ವಕವಾಗಿ ಕೆಲಸವನ್ನ ಮಾಡಿದ್ರೆ ಅದು ಕೃಷ್ಣ ಪ್ರಜ್ಞೆ ಆಗುತ್ತೆ. ಎಲ್ಲವನ್ನ ಭಗವಂತನ ಪ್ರಜ್ಞೆಯಲ್ಲಿ ಮಾಡಬೇಕು, ಆಗ ಮಾತ್ರ ಅದು ಕೃಷ್ಣ ಪ್ರಜ್ಞೆ ಆಗುತ್ತೆ, ಅದು ಅಕರ್ಮ ಆಗುತ್ತೆ, ಅದು ಭಗವಂತನ ಇಂದ್ರಿಯಗಳನ್ನ ತೃಪ್ತಿಪಡಿಸಿದ ಹಾಗಾಗುತ್ತೆ. ಭಗವಂತನ ಇಂದ್ರಿಯಗಳನ್ನ ತೃಪ್ತಿಪಡಿಸಿದ ಮೇಲೆ ನಮ್ಮ ಇಂದ್ರಿಯಗಳು ತಾವೇ ತಾವಾಗಿ ತೃಪ್ತಿಯನ್ನ ಹೊಂದುತ್ತವೆ. 51ನೇ ಶ್ಲೋಕ. ಹರೇ ಕೃಷ್ಣ. ಬೇಗ ಬೇಗ ಓದಿ, ನಿಮ್ಗೆ ಸಮಯ ಆಗತ್ತೆ. ಓದೋರಿಲ್ವಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ನಾವು ಓದ್ಲಾ? ಬೇಗ ಬೇಗ ಓದಿ ಎಲ್ಲಾರು. ಎಷ್ಟನೇದು? 51 ಮಾತಾಜಿ. ಹೌದೌದು ಮಾತಾಜಿ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣ ಜನ್ಮ ಬಂಧ ವಿನಿರ್ಮುಕ್ತ ಪದ ಮುಕ್ತಾಃ ಪದಂ ಗುಚ್ಛನ್ನಾಮಯಂ. ಅನುವಾದ: ಹೀಗೆ ಭಕ್ತಿ ಸೇವೆಯಲ್ಲಿ ನಿರತರಾಗಿ ಮಹರ್ಷಿಗಳು ಅಥವಾ ಭಕ್ತರು ಐಹಿಕ ಜಗತ್ತಿನಲ್ಲಿ ಕರ್ಮಫಲದಿಂದ ಮುಕ್ತರಾಗುತ್ತಾರೆ. ಹೀಗೆ ಅವರು ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಹೊಂದುತ್ತಾರೆ ಮತ್ತು ಭಗವದ್ಧಾಮಕ್ಕೆ ಮರಳಿ ಎಲ್ಲ ದುಃಖಗಳನ್ನು ಮೀರಿದ ಸ್ಥಿತಿಯನ್ನು ಪಡೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಗವಂತ ಏನ್ ಹೇಳ್ತಾ ಇದಾರೆ ಇಲ್ಲಿ, ಭಕ್ತಿ ಸೇವೆಯಲ್ಲಿ ನಿರತರಾಗಿ ಮಹರ್ಷಿಗಳು ಮತ್ತು ಮಹರ್ಷಿಗಳು ಅಥವಾ ಭಕ್ತರು ಐಹಿಕ ಜಗತ್ತಿನಲ್ಲಿ ಕರ್ಮ ಫಲದಿಂದ ಮುಕ್ತರಾಗ್ತಾರೆ. ಯಾವಾಗ ಭಕ್ತಿ ಸೇವೆಗೆ ಬರ್ತಾರೋ ಅವ್ರಿಗೆ ಈಗ ಯಾವುದೇ ಕರ್ಮ ಫಲ ಇಲ್ಲ. ಕರ್ಮ ಫಲಕ್ಕೆ ಅಂಟಿಕೊಂಡವನಿಗೆ ಮಾತ್ರ ಕರ್ಮ ಬಂಧನ, ಕರ್ಮ ಫಲಕ್ಕೆ ಅಂಟಿಕೊಳ್ಳದೆ ಇದ್ದವನಿಗೆ ಯಾವುದೇ ಬಂಧನ ಇಲ್ಲ ಅಥವಾ ಯಾವುದೇ ಕರ್ಮಗಳು ಇರೋದಿಲ್ಲ. ಹೀಗೆ ಅವರು ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಹೊಂದುತ್ತಾರೆ. ಎಲ್ಲಿ ತನಕ ಫಲಕ್ಕಾಗಿ ನಾವು ಆಸೆ ಪಡ್ತೀವೋ, ಕರ್ಮ ಫಲಕ್ಕಾಗಿ ಆಸೆ ಪಡ್ತೀವೋ, ಅಲ್ಲಿವರೆಗೂ ಈ ಒಂದು ಹುಟ್ಟು ಸಾವುಗಳ ಚಕ್ರದಲ್ಲೇ ನಾವು ಇಲ್ಲಿ ಹುಡ್ತೀವಿ, ಇಲ್ಲಿ ಸಾಯ್ತೀವಿ, ಮತ್ತೆ ಹುಡ್ತೀವಿ, ಸಾಯ್ತೀವಿ, ಈ ಚಕ್ರದಲ್ಲೇ ಬರ್ತಾ ಇರ್ತೀವಿ ನಾವು. ಹಾಗಾಗಿ ನಾವು ಭಗವದ್ಧಾಮಕ್ಕೆ ಹೋಗ್ಬೇಕು ಅಂತಂದ್ರೆ ಈ ಒಂದು ಕರ್ಮ ಫಲದಲ್ಲಿ ಯಾವುದೇ ಆಸಕ್ತಿಯನ್ನ ಇಟ್ಕೋಬಾರ್ದು. ಆಗ ಎಲ್ಲ ದುಃಖಗಳನ್ನ ಮೀರಿದ ಸ್ಥಿತಿಯನ್ನ ಪಡೆಯುತ್ತಾರೆ. ಯಾವಾಗ ನಾವು ಭಗವಂತನ ಧಾಮಕ್ಕೆ ಹೋಗ್ತೀವಿ ಅಲ್ಲಿ ಮಾತ್ರ ನಮಗೆ ನಿಜವಾದ ಸುಖ. ಯಾವಾಗ ಅಲ್ಲಿ ಭಗವಂತನ ಭಕ್ತಿ ಸೇವೆಯನ್ನು, ಅಲ್ಲೂ ಕೂಡ ಭಗವಂತನ ಸೇವಕನಾಗಿ ನಾವು ಸೇವೆಯನ್ನ ಮಾಡ್ತೀವೋ ಆಗ ನಮಗೆ ಜನ್ಮ ಮೃತ್ಯು ಜರ ವ್ಯಾಧಿ ಯಾವುದು ಇಲ್ಲದೆ ಅಲ್ಲಿ ಮಾತ್ರ ಸುಖವಾಗಿ ಸಂತೋಷವಾಗಿರೋದಕ್ಕೆ ಸಾಧ್ಯ. ಅದನ್ನ ಬಿಟ್ರೆ ಇನ್ನು ಯಾವ ಲೋಕದಲ್ಲೂ ನಮಗೆ ಸುಖ ಇಲ್ಲ. ನಾವು ಸ್ವರ್ಗ ಲೋಕಕ್ಕೆ ಹೋದ್ರೂ ಕೂಡ ನಮ್ಮ ಪುಣ್ಯಗಳು ಎಷ್ಟಿದೆಯೋ ಅಲ್ಲಿ ತನಕ ಮಾತ್ರ ಇರಬೇಕು. ಪುಣ್ಯ ಮುಗಿದ್ಮೇಲೆ ಮತ್ತೆ ನಾವು ಈ ಭೂಮಿಗೆ ಹಿಂದಿರ್ಬೇಕು. ಹೇಗೆ ಅಂತಂದ್ರೆ 10,000 ತಗೊಂಡು ಮಾರ್ಕೆಟ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ 10,000 ಇರೋ ತನಕ ಮಾತ್ರ ನಾವು ಅಲ್ಲಿ ಖರ್ಚು ಮಾಡ್ಬೋದು. 10,000 ಮುಗಿದ್ಮೇಲೆ ಮತ್ತೆ ಮನೆಗೆ ಬರಬೇಕು. ಅದೇ ರೀತಿ ಪುಣ್ಯವು ಕೂಡ ನಮಗೆ ಸ್ವರ್ಗಲೋಕ, ನಮ್ಮ ಪುಣ್ಯ ಇರುವಷ್ಟು ಮಾತ್ರ ಅಲ್ಲಿ ಇರ್ತೀವಿ. ಪುಣ್ಯ ಕಳೆದ್ಮೇಲೆ ನಾವು ಮತ್ತೆ ಈ ಭೂಮಿಗೆ ಬರ್ಬೇಕಾಗತ್ತೆ.
52ನೇ ಶ್ಲೋಕ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯದಾ ತೇ ಯದಾ ಮೋಹ ಹರೇ ಕೃಷ್ಣ. ಓದಿ ಬೇಗ ಬೇಗ. ಯದಾ ತೇ ಮೋಹಕಲೀಲಂ ಬುದ್ಧಿರ್ವ್ಯರ್ಥಿತರಿಷ್ಯತಿ ತದಾ ಗಂತಾಸ್ತಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಅನುವಾದ: ನಿನ್ನ ಬುದ್ಧಿಯು ಭ್ರಾಂತಿಯ ದಟ್ಟವಾದ ಕಾಡಿನಿಂದ ಹೊರಕ್ಕೆ ಬಂದ ನಂತರ ನೀನು ಹಿಂದೆ ಕೇಳಿರುವುದೆಲ್ಲಕ್ಕೆ ಮತ್ತು ಮುಂದೆ ಕೇಳುವುದೆಲ್ಲಕ್ಕೆ ನಿರ್ಲಕ್ಷ್ಯವನ್ನು ತೋರಬೇಕು. ಹರೇ ಕೃಷ್ಣ ಮಾತಾಜಿ. ಹಾ, ಏನ್ ಹೇಳ್ತಾ ಇದಾರೆ ಭಗವಂತ ಈಗ? ನಿನ್ನ ಬುದ್ಧಿಯು ಭ್ರಾಂತಿಯ ದಟ್ಟವಾದ ಕಾಡಿನಿಂದ ಹೊರಕ್ಕೆ ಬಂದ ನಂತರ, ಅಂದ್ರೆ ನೀನು ಅಜ್ಞಾನದಿಂದ ಬಂದ ನಂತರ. ಅಂದ್ರೆ ಇಲ್ಲಿ ಅರ್ಜುನ ಅಜ್ಞಾನದಲ್ಲಿ ಇಲ್ಲ. ನಾನು ನಿಮ್ಗೆ ಹೇಳಿದೆ, ಅರ್ಜುನನ ನಿಮಿತ್ತವಾಗಿಸಿಕೊಂಡು ನಮ್ಮ ಅಜ್ಞಾನವನ್ನ ಭಗವಂತ ಕಳೀತಾ ಇದ್ದಾನೆ. ನಾವು ಯಾವ ಅಜ್ಞಾನದಲ್ಲಿದ್ದೀವಿ, ಆ ಜ್ಞಾನದಿಂದ ಹೊರಕ್ಕೆ ಬರೋದು ಹೇಗೆ ಅನ್ನುತ್ತಾ ಇಲ್ಲಿ ಅರ್ಜುನನ ಮುಖಾಂತರ ನಮಗೆ ಇಲ್ಲಿ ಭಗವಂತ ತಿಳಿಸ್ಕೊಡುತ್ತಾ ಇರೋವಂಥದ್ದು. ನೀನು ಹಿಂದೆ ಕೇಳಿರುವುದಕ್ಕೆಲ್ಲ ಮತ್ತು ಮುಂದೆ ಕೇಳುವುದೆಲ್ಲಕ್ಕೆ ನಿರ್ಲಕ್ಷ್ಯವನ್ನ ತೋರಬೇಕು. ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರ್ದು, ಯಾವುದಕ್ಕೆ ಗಮನ ಕೊಡಬೇಕು, ಯಾವುದನ್ನ ಗಮನ ಕೊಡಬಾರ್ದು, ಎಲ್ಲವೂ ಕೂಡ ಜ್ಞಾನದ ಮುಖಾಂತರ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಮನುಷ್ಯನು ಕೃಷ್ಣನೊಡನೆ ತನ್ನ ಸಂಬಂಧವನ್ನು ವಾಸ್ತವವಾಗಿ ಅರ್ಥ ಮಾಡಿಕೊಂಡಾಗ ಅವನು ಅನುಭವಿಯಾದ ಬ್ರಾಹ್ಮಣನೇ ಆದರೂ ಸಹಜವಾಗಿ ಫಲಾಪೇಕ್ಷೆ ಇರುವ ಕರ್ಮಗಳಲ್ಲಿ ನಿರ್ಲಕ್ಷ್ಯವನ್ನ ತೋರುತ್ತಾನೆ. ಯಾವಾಗ ಈ ಒಂದು ಜ್ಞಾನ ಸಿಗ್ತಾ ಹೋಗುತ್ತೋ ಆಗ ಅವನು ಕರ್ಮ ಫಲಕ್ಕೆ ಅದಕ್ಕೆ ಲಕ್ಷ್ಯವನ್ನ ಕೊಡೋದಿಲ್ಲ, ಅವನು ಅದಕ್ಕೆ ನಿರ್ಲಕ್ಷ್ಯವನ್ನ ತೋರಿಸ್ತಾರೆ. ಶ್ಲೋಕ 53 ಓದ್ತೀರಾ? ಸರಿ, ನಾನೇ ಓದ್ಕೊಂಡು ಹೋಗ್ತೀನಿ. ಶ್ರುತಿ ವಿಪ್ರತಿಪನ್ನಾ ತೇ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿ ಸ್ತಥಾ ಯೋಗಮವಾಪ್ಸಿಸಿ. ವೇದಗಳ ಅಲಂಕಾರಿಕ ಭಾಷೆಯು ನಿನ್ನ ಮನಸ್ಸನ್ನು ಕಲಕದೇ ಇರುವಾಗ, ಮನಸ್ಸು ಸಮಾಧಿಯಲ್ಲಿ ನಿಶ್ಚಲವಾಗಿರುವಾಗ ನೀನು ದಿವ್ಯ ಪ್ರಜ್ಞೆ ಪಡೆಯುತ್ತೀಯೇ. ವೇದಗಳಲ್ಲಿ ಹೇಳುತ್ತೆ ಅಲ್ವಾ, ನೀನು ಹೀಗೆ ಮಾಡಿದ್ರೆ ನಿನಗೆ ಇಂಥ ಫಲ ಸಿಗುತ್ತೆ ಅಂತ. ಅದಕ್ಕೆ ಆಕರ್ಷಣೆಯನ್ನು ಇಟ್ಕೋಬೇಡ, ಅದು ನಿನಗೆ ಶಾಶ್ವತ ಅಲ್ಲ. ನೀನು ಭಕ್ತಿ ಸೇವೆಯನ್ನ ಮಾಡು. ನೀನು ಭಕ್ತಿ ಸೇವೆಯನ್ನ ಮಾಡಿದ್ರೆ ನಿನ್ನ ಮನಸ್ಸು ಚಂಚಲತೆಯನ್ನ ಕಳ್ಕೊಳ್ಳುತ್ತೆ. ಚಂಚಲತೆಯನ್ನ ಕಳ್ಕೊಂಡು ನೀನು ಸಮಾಧಿಯ ಸ್ಥಿತಿಯನ್ನ ಪಡ್ಕೋಬಹುದು. ಆಗ ನೀನು ದಿವ್ಯ ಪ್ರಜ್ಞೆಗೆ ಬರೋದಕ್ಕೆ ನಿನಗೆ ಸಾಧ್ಯ ಆಗುತ್ತೆ. ಹಾಗಾಗಿ ವೇದಗಳ ಅಲಂಕಾರ ಮಾತುಗಳಿಗೆ ನೀನು ಮಾರು ಹೋಗ್ಬೇಡ. ಪುಷ್ಪಿತ ವಾಚ ಅಂತ ಹೇಳಿದ್ರೆ ಹೂವಿನಂತಹ ಮಾತುಗಳು. ಹೂವಿನಂತಹ ಮಾತುಗಳಿಗೆ ನೀನು ಮನಸೋಲ್ಬೇಡ. ನೀನು ಭಕ್ತಿ ಸೇವೆಯನ್ನ ಮಾಡು, ಅದು ನಿನ್ನನ್ನ ದಿವ್ಯ ಪ್ರಜ್ಞೆಗೆ ಕೊಂಡೋಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 54ನೇ ಶ್ಲೋಕ. ಅರ್ಜುನ ಉವಾಚ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತದಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಈಗ ಅರ್ಜುನ ಕೇಳ್ತಾ ಇದ್ದಾನೆ. ಏನಂತ ಕೇಳ್ತಾ ಇದ್ದಾನೆ? ಅರ್ಜುನ ಹೇಳುತ್ತಾನೆ, ಕೃಷ್ಣನೇ ಯಾರ ಪ್ರಜ್ಞೆಯು ದಿವ್ಯತ್ವದಲ್ಲಿ ಇದೆಯೋ ಅವನ ಲಕ್ಷಣಗಳೇನು, ಅವನು ಹೇಗೆ ಮಾತನಾಡುತ್ತಾನೆ, ಅವನ ಭಾಷೆ ಯಾವುದು, ಅವನು ಹೇಗೆ ಕುಳಿತುಕೊಳ್ಳುತ್ತಾನೆ, ಅವನು ಹೇಗೆ ನಡೆಯುತ್ತಾನೆ. ನೀನು ಸ್ಥಿತಪ್ರಜ್ಞನಾಗಿ ಇರಬೇಕು. ಸೋಲು ಗೆಲುವು, ಲಾಭ ನಷ್ಟ, ಜಯ ಅಪಜಯಗಳಲ್ಲಿ ಸ್ಥಿತಪ್ರಜ್ಞನಾಗಿ ಇರಬೇಕು ಅಂತ ಹೇಳ್ತಾ ಇದೆಯಲ್ಲ ಕೃಷ್ಣ. ಹಾಗಾದ್ರೆ ಆ ಒಂದು ಸ್ಥಿತಪ್ರಜ್ಞೆ ಹೇಗಿರ್ತಾನೆ, ಅವನ ಲಕ್ಷಣ ಏನು, ಅವನು ಹೇಗೆ ಮಾತನಾಡ್ತಾನೆ, ಅವನ ಭಾಷೆ ಯಾವುದು, ಅವನು ಹೇಗೆ ಕುಳಿತುಕೊಳ್ಳುತ್ತಾನೆ ಮತ್ತು ಅವನು ಹೇಗೆ ನಡೆಯುತ್ತಾನೆ ಅಂತ ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ. ಅಂತಂದ್ರೆ ಕೃಷ್ಣ ಪ್ರಜ್ಞೆ ಇರುವವನಿಗೆ ಮಾತಿನಲ್ಲಿ, ನಡೆಯಲ್ಲಿ, ವಿಚಾರ ರೀತಿಯಲ್ಲಿ, ಭಾವದಲ್ಲಿ ಅವನಿಗೆ ಒಂದು ವಿಶೇಷವಾದ ಸ್ವಭಾವ ಇರುತ್ತೆ. ಐಶ್ವರ್ಯವಂತನಾದವನು ಯಾರಾದ್ರೂ ಅವನು ಐಶ್ವರ್ಯವಂತನಾಗಿದ್ರೆ ನಮಗೆ ಅವನು ಶ್ರೀಮಂತರ ತರ ಕಾಣಿಸ್ತಾನೆ. ಒಬ್ಬ ರೋಗಿಯಾಗಿದ್ರೆ ರೋಗಿ ಅಂತ ಕಾಣಿಸ್ತಾನೆ, ಒಬ್ಬ ಬಡವಾಗಿದ್ರೆ ಬಡವನ್ ತರ ಕಾಣಿಸ್ತಾನೆ. ಹಾಗೆ ಕೃಷ್ಣ ಪ್ರಜ್ಞೆಯಲ್ಲಿರೋವನಿಗೆ ಅವನಿಗೆ ಒಂದು ವಿಶಿಷ್ಟವಾದ, ಒಂದು ನಿರ್ದಿಷ್ಟವಾದ, ವಿಶೇಷವಾದ ಲಕ್ಷಣಗಳಿರುತ್ತೆ. ಆ ಲಕ್ಷಣಗಳು ಏನು ಅನ್ನೋದನ್ನ ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ ಕೃಷ್ಣನಲ್ಲಿ. ಅವನು ಹೇಗೆ ಮಾತನಾಡುತ್ತಾನೆ ಅಂತ ಕೇಳ್ತಾನೆ. ಅವನ ಮಾತು ಏನಿರುತ್ತೆ ಅಂದ್ರೆ ಅವನು ಯಾವಾಗಲೂ ಕೃಷ್ಣನ ಬಗ್ಗೆ ಮಾತ್ರ ಮಾತಾಡ್ತಾನೆ, ಬೇರೆ ವಿಷಯಗಳನ್ನ ಅವನು ಮಾತನಾಡೋದಿಲ್ಲ. ಹಾಗೆ ಮುಂದಿನ ಶ್ಲೋಕದಲ್ಲಿ ಭಗವಂತ ಇದಕ್ಕೆಲ್ಲ ಒಂದೊಂದೇ ಉತ್ತರವನ್ನ ಕೊಡ್ತಾ ಹೋಗ್ತಾನೆ. ಶ್ಲೋಕ 55. ಶ್ರೀ ಭಗವಾನುವಾಚ
ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಮನೋಗತಾನ್ ಆತ್ಮನ್ ಏವಾತ್ಮನ ತುಷ್ಟಃ ಸ್ಥಿತ ಪ್ರಜ್ಞಸ್ತದೋಚ್ಯತೆ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಪಾರ್ಥ, ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ವಿವಿಧ ಬಯಕೆಗಳು ಉಂಟಾಗುತ್ತವೆ. ಒಬ್ಬ ಮನುಷ್ಯನು ಇಂದ್ರಿಯ ಸುಖದ ಎಲ್ಲ ಬಗೆಯ ಆಸೆಗಳನ್ನು ತ್ಯಜಿಸಿ ಅವನ ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲೇ ಸಂತುಷ್ಟನಾದಾಗ ಆತ್ಮನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವವನೆಂದು ಕರೆಯುವರು. ಅಂತಂದ್ರೆ ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ವಿವಿಧ ಬಯಕೆಗಳು ಉಂಟಾಗುತ್ತವೆ. ಹೇಗೆ ಅಂದ್ರೆ, ನಮ್ಮದು ದೇಹ ಜಡ ದೇಹ. ಈ ಜಡ ದೇಹದಿಂದ ಕೆಲವೊಂದು ಬಯಕೆಗಳು, ಆಸೆಗಳು ಇಂದ್ರಿಯಗಳ ಮೂಲಕ ಮನಸ್ಸಿಗೆ ತಲುಪುತ್ತೆ. ಹಾಗಾಗಿ ಈ ಇಂದ್ರಿಯ ಸುಖದಿಂದ ಮನುಷ್ಯ ಏನಾಗುತ್ತೆ, ಅವನು ಅಂಧಕಾರದಲ್ಲಿ ಬೀಳ್ತಾನೆ. ಹಾಗಾಗಿ ಆ ಇಂದ್ರಿಯ ಸುಖದ ಆಸೆಗಳನ್ನ ಅವನು ತ್ಯಜಿಸಿ ಮನಸ್ಸನ್ನು ಅವನು ಪರಿಶುದ್ಧ ಮಾಡ್ಕೋಬೇಕು. ಹಾಗ ಪರಿಶುದ್ಧ ಆದಾಗ ಆತ್ಮನನ್ನ ದಿವ್ಯ ಶುದ್ಧ ಪ್ರಜ್ಞೆಯಲ್ಲಿ ಇದೆ ಅಂತ ಹೇಳ್ಬೋದು ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 50. ಹರೇ ಕೃಷ್ಣ ಮಾತಾಜಿ, ನಾನು ಓದ್ತೇನೆ. ಓದಿ. ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧ ಸ್ಥಿತಧೀರ್ಮುನಿರುಚ್ಯತೆ. ಅನುವಾದ: ತ್ರಿವಿಧವಾದ ದುಃಖಗಳಿಂದ ಮನಸ್ಸಿನಲ್ಲಿ ಉದ್ವಿಗ್ನನಾಗದವನು, ಸುಖದಿಂದ ಉಬ್ಬದವನು, ರಾಗ ಭಯ ಕ್ರೋಧಗಳಿಲ್ಲದವನು ಸ್ಥಿರ ಮನಸ್ಸಿನ ಖುಷಿ ಎನಿಸಿಕೊಳ್ಳುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತ್ರಿವಿಧ ದುಃಖಗಳು ಅಂತ ಹೇಳಿದ್ರೆ ಆದಿ ಭೌತಿಕ, ಆಧ್ಯಾತ್ಮಿಕ ಮತ್ತೆ ಆದಿ ದೈವಿಕ ಕ್ಲೇಶಗಳು ಅಂತ ಹೇಳಿದ್ರೆ ಇದು ಪ್ರತಿಯೊಬ್ಬ ಮನುಷ್ಯನು ಕೂಡ ಅನುಭವಿಸ್ಲೇಬೇಕು. ಆದಿ ದೈವಿಕ ಕ್ಲೇಶಗಳು ಅಂತ ಅಂದ್ರೇನು, ಈ ಚಂಡಮಾರುತ ಆಗ್ಬೋದು, ಅಥವಾ ಪ್ರವಾಹ ಆಗ್ಬೋದು, ಅಥವಾ ಬೇರೆ ಬೇರೆ ತುಂಬ ಮಳೆ ಬಂದು ತುಂಬ ಪ್ರವಾಹ ಆಗುತ್ತೆ, ಚಂಡಮಾರುತ ಆಗುತ್ತೆ, ಸುನಾಮಿ ಆಗುತ್ತೆ, ಅಥವಾ ಇನ್ನೆಲ್ಲೋ ಬೆಂಕಿ ಹತ್ಕೊಳ್ಳುತ್ತೆ. ಇದೆಲ್ಲ ದೈವಿಕ ಕ್ಲೇಶಗಳು. ಆಧ್ಯಾತ್ಮಿಕ ಕ್ಲೇಶಗಳು ಅಂತಂದ್ರೆ ನಮ್ಮ ದೇಹಕ್ಕೆ ರೋಗ ರುಜಿನಗಳೆಲ್ಲ ಬರುತ್ತಲ್ವ, ಇವೆಲ್ಲ ಆಧ್ಯಾತ್ಮಿಕ ಕ್ಲೇಶಗಳು. ಈ ಭೌತಿಕ ಕ್ಲೇಶಗಳು ಅಂತ ಹೇಳಿದ್ರೆ ವಾಹನಗಳಿಂದ ಬರುವಂತಹ ತೊಂದರೆ, ಅಥವಾ ಪ್ರಾಣಿಗಳಿಂದ ಬರುವಂತಹ ತೊಂದರೆ. ಈ ಎಲ್ಲ ತೊಂದರೆಗಳು, ಯಾವುದೇ ತೊಂದರೆಗಳು ಬಂದರೂ ಕೂಡ ಅವನು ಸ್ಥಿರ ಮನಸ್ಸಿರೋ ಅಂತಹ ವ್ಯಕ್ತಿ ಉದ್ವಿಗ್ನನಾಗೋದಿಲ್ಲ. ಅವನು ಯಾವುದಕ್ಕೂ ಕೂಡ ಅವನು ಎದುರುಕೊಳ್ಳೋದಿಲ್ಲ. ಸುಖದಿಂದ ಉಬ್ಬದವನು, ರಾಗ ಭಯ ಕ್ರೋಧಗಳಿಲ್ಲದವನು ಸ್ಥಿರ ಮನಸ್ಸಿನ ಋಷಿ ಎನಿಸಿಕೊಳ್ಳುತ್ತಾನೆ. ಅವನಲ್ಲಿ ಯಾವುದೇ ಆಸೆಗಳು ಇರೋದಿಲ್ಲ, ಯಾವುದೇ ಭಯ ಇರೋದಿಲ್ಲ, ಯಾವುದೇ ಕ್ರೋಧ ಇರೋದಿಲ್ಲ. ಯಾಕೆಂದ್ರೆ ಅವನು ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗಿರುತ್ತಾನೆ. ಹಾಗಾಗಿ ಎಲ್ಲವನ್ನ ಅವನು ಭಗವಂತನಿಗೆ ಅರ್ಪಿಸಿರೋದ್ರಿಂದ ಅವನಲ್ಲಿ ಯಾವುದೇ ಇಂತಹ ಸ್ಥಿತಿಗಳು ಇರೋದಿಲ್ಲ. ಅಂತಹವನನ್ನ ಸ್ಥಿತ ಪ್ರಜ್ಞ ಅಂತ ಹೇಳ್ತಾರೆ. ಶ್ಲೋಕ 57 ಮಾತಾಜಿ. ಹರೇ ಕೃಷ್ಣ. ಹರೇ ಯಹ ಸರ್ವತ್ರ ನಭಿಸ್ನೇಹ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಅನುವಾದ: ಐಹಿಕ ಜಗತ್ತಿನಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಯಾರ ಮನಸ್ಸನ್ನು ತಾಗುವುದಿಲ್ಲವೋ, ಯಾರು ಅದನ್ನು ಹೊಗಳುವುದೂ ಇಲ್ಲವೋ ತೆಗಳುವುದೂ ಇಲ್ಲವೋ ಅಂತವರು ಪರಿಪೂರ್ಣ ಜ್ಞಾನದಲ್ಲಿ ಸ್ಥಿರರಾಗುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಒಳ್ಳೇದಾಗುತ್ತೋ ಕೆಟ್ಟದ್ದಾಗುತ್ತೋ ಯಾವುದಕ್ಕೂ ಕೂಡ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾರು ಅದನ್ನು ಹೊಗಳುವುದು ಇಲ್ಲವೋ ತೆಗಳುವುದು ಇಲ್ಲವೋ ಅಂತಹವರು ಪರಿಪೂರ್ಣ ಜ್ಞಾನದಲ್ಲಿ ಸ್ಥಿರರಾಗಿರ್ತಾರೆ ಅಂತ ಹೇಳ್ತಾರೆ. ಐಹಿಕ ಜಗತ್ತಿನಲ್ಲಿ ಯಾವಾಗಲೂ ಏರುಪೇರಾಗುತ್ತಲೇ ಇರುತ್ತದೆ. ಇದು ಒಳ್ಳೆಯದಾಗಿರ್ಬೋದು ಅಥವಾ ಕೆಟ್ಟದಾಗಿರಬಹುದು. ಇಂಥ ಪ್ರಾಪಂಚಿಕ ಏರುಪೇರುಗಳಿಂದ ಯಾರು ಉದ್ವಿಗ್ನರಾಗುವುದಿಲ್ಲವೋ, ಯಾರ ಮನಸ್ಸನ್ನು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ತಾಗುವುದಿಲ್ಲವೋ ಅಂತಹವರು ಕೃಷ್ಣ ಪ್ರಜ್ಞೆಯಲ್ಲಿ ನಿಷ್ಠಾವಂತರಾಗಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಅವರಿಗೆ ಏನೇ ಆಗಲಿ, ಒಳ್ಳೇದಾಯ್ತಾ ಅದಕ್ಕೂ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಕೆಟ್ಟದಾಯ್ತಾ ಅದಕ್ಕೂ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಎಲ್ಲ ಸಮಯದಲ್ಲೂ ಭಗವಂತನ ಇಚ್ಛೆ ಅಂದ್ಬಿಟ್ಟು ಅವರು ಸಮಾಧಾನವಾಗಿ ಇರ್ತಾರೆ. ಅಂಥವ್ರನ್ನ ಇಲ್ಲಿ ಸ್ಥಿತ ಪ್ರಜ್ಞ ಅಂತ ಕರೀತಾರೆ. ಒಳ್ಳೇದಕ್ಕೂ ಅವರು ಯೋಚನೆ ಮಾಡಲ್ಲ, ಕೆಟ್ಟದಕ್ಕೂ ಯೋಚನೆ ಮಾಡಲ್ಲ. ಎಲ್ಲವನ್ನ ಭಗವಂತನ ಪ್ರಜ್ಞೆಯಲ್ಲಿ ಮಾಡ್ತಾ ಇರೋದ್ರಿಂದ ಸುಖ ದುಃಖ ಎಲ್ಲವನ್ನ ಅವರು ದಾಟಿರ್ತಾರೆ. ಇಂಥವ್ರನ್ನ ಸ್ಥಿತ ಪ್ರಜ್ಞ ಅಂತ ಹೇಳ್ತಾರೆ. 58ನೇ ಶ್ಲೋಕ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯದಾ ಸಂಹರತೆ ಚಾಯಂ ಪೂರ್ವಾಂಗಾನೀವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಅನುವಾದ: ಆಮೆಯು ತನ್ನ ಅಂಗಗಳನ್ನು ಚಿಪ್ಪಿನೊಳಕ್ಕೆ ಎಳೆದುಕೊಳ್ಳುವಂತೆ ಯಾರು ತನ್ನ ಇಂದ್ರಿಯಗಳನ್ನು ಇಂದ್ರಿಯ ವಿಷಯಗಳಿಂದ ಹಿಂದಕ್ಕೆ ಎಳೆದುಕೊಳ್ಳಬಲ್ಲರೋ ಅವರು ಪರಿಪೂರ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿರುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆಮೆ ಏನ್ ಮಾಡುತ್ತೆ,
ತನ್ನ ಕತ್ತುಗಳು, ಕಾಲು, ಕಿವಿ ಮತ್ತೆ ಕೈಗಳನ್ನೆಲ್ಲ ಅದಕ್ಕೆ ಬೇಕಾದಾಗ ಮಾತ್ರ ಹೊರಗಡೆ ಚಚ್ಚುತ್ತೆ. ಅದಕ್ಕೇನಾದ್ರು ತೊಂದರೆ ಬಂತು ಅಂತ ಗೊತ್ತಾದಾಗ ಅದೇನ್ ಮಾಡುತ್ತೆ, ಒಳಗಡೆ ಹೇಳ್ಕೊಂಡ್ಬಿಡುತ್ತೆ. ಹಾಗೆ ಮನುಷ್ಯನಾದವನು ಕೂಡ ತನ್ನ ಇಂದ್ರಿಯಗಳನ್ನ ಭಗವಂತನ ಸೇವೆಗಾಗಿ ಮಾತ್ರ ತೊಡಗಿಸ್ಬೇಕು. ತನ್ನ ಇಂದ್ರಿಯ ತೃಪ್ತಿಗೆ ಅವನು ತೊಡಗಿಸ್ಬಾರ್ದು. ಅದನ್ನ ತನ್ನ ಇಂದ್ರಿಯಗಳನ್ನು ಅವು ಕೇಳ್ತಾ ಇರ್ತಾರೆ. ಇಂದ್ರಿಯಗಳು ನನ್ಗೆ ಅದು ಬೇಕು, ಕಣ್ಣಿಂದ ಏನೋ ನೋಡ್ಬೇಕು, ಕಿವಿಯಿಂದ ಬೇರೆ ಏನೋ ಕೇಳ್ಬೇಕು, ಬಾಯಿಂದ ಇನ್ನೇನೋ ಮಾತಾಡ್ಬೇಕು, ಈ ರೀತಿ ಬೇರೆ ಬೇರೆದನ್ನ ಐಹಿಕವಾದದನ್ನ ಕೇಳ್ತಾ ಇರ್ತವೆ. ಹಾಗಾಗಿ ಮನುಷ್ಯ ಅದು ಕೇಳ್ತಾ ಇರೋದನ್ನ ನಿಗ್ರಹಿಸಿ, ಆ ಇಂದ್ರಿಯಗಳನ್ನ ಮನಸ್ಸಿನ ಮೂಲಕ ನಿಗ್ರಹಿಸಿ, ಮನಸ್ಸನ್ನ ಬುದ್ಧಿಯ ಮೂಲಕ ನಿಗ್ರಹಿಸಿ, ಬುದ್ಧಿಯನ್ನ ಆತ್ಮದ ಮೂಲಕ ನಿಗ್ರಹಿಸ್ಬೇಕು. ಹೀಗೆ ಮಾಡೋದ್ರಿಂದ ಅಂಥವನು ಪರಿಪೂರ್ಣ ಸ್ಥಿತಿಗೆ ಬರ್ತಾನೆ, ಪರಿಪೂರ್ಣವಾಗಿ ಸ್ಥಿರವಾಗಿರ್ತಾನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹರೇ ಶ್ಲೋಕ ಕೃಷ್ಣ 59 ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟಾ ನಿವರ್ತತೆ. ಅನುವಾದ: ದೇಹಸ್ಥ ಆತ್ಮವನ್ನು ಇಂದ್ರಿಯ ಸುಖದಿಂದ ದೂರವಿಡಬಹುದು, ಆದರೆ ಇಂದ್ರಿಯ ಸುಖದ ವಸ್ತುಗಳ ರುಚಿ ಉಳಿಯುತ್ತದೆ. ಆದರೆ ಇನ್ನೂ ಉತ್ತಮವಾದ ರುಚಿಯು ಅನುಭವದಿಂದ ಈ ಆಸಕ್ತಿಗಳನ್ನು ಕೊನೆಗಾಣಿಸಿದರೆ ಆತನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಆತ್ಮವನ್ನ ಇಂದ್ರಿಯ ಸುಖದಿಂದ ದೂರವಿಡಬಹುದು. ಹೌದು, ಆಯ್ತಪ್ಪ, ನಾನು ಯಾವುದೇ ಇಂದ್ರಿಯ ತೃಪ್ತಿಯನ್ನು ಮಾಡ್ತಾ ಇಲ್ಲ, ಆದರೆ ಇಂದ್ರಿಯ ಸುಖದ ವಸ್ತುಗಳ ರುಚಿ ಉಳಿಯುತ್ತದೆ. ನಾವು ಯಾವಾಗಲೂ ಅನುಭವಿಸಿರ್ತೀವಲ್ವ, ಆ ರುಚಿಯನ್ನ ನೋಡಿರ್ತೀವಲ್ವ, ಅದು ಮತ್ತೆ ಒಳಗಡೆ ಇದ್ದೇ ಇರುತ್ತೆ. ಮತ್ತೆ ಆ ಸಮಯ ಬಂದಾಗ ಅದು ಮತ್ತೆ ಆ ರುಚಿ ಮೇಲ್ ಬರುತ್ತೆ. ಅಂತೇಳಿದ್ರೆ ಈಗ ಯಾವುದೋ ಒಂದು ವಸ್ತುವನ್ನ ತಿಂತಾ ಇರ್ತೀವಿ, ಆಮೇಲೆ ಏನ್ ಮಾಡ್ತೀವಿ, ಅದನ್ನ ಬಿಟ್ಬಿಡ್ತೀವಿ. ನಾವು ಬಿಟ್ಟಾಗ ಇನ್ನು ಸ್ವಲ್ಪ ದಿನ ಆದ್ಮೇಲೆ ಆ ವಸ್ತು ನಮ್ಮ ಕಣ್ಣಿಗೆ ಬಿದ್ದಾಗ ಅದರ ರುಚಿ ಮತ್ತೆ ನಮಗೆ ಜ್ಞಾಪಕಕ್ಕೆ ಬರುತ್ತೆ, ಆ ರುಚಿ ಹಾಗೆ ಉಳ್ಕೊಳ್ಳುತ್ತೆ. ಹಾಗಾದಾಗ ಏನು ಮಾಡಬೇಕು, ಅದಕ್ಕೆ ಇನ್ನೂ ಉತ್ತಮವಾದ ರುಚಿಯನ್ನು ಕೊಡುವುದರ ಮೂಲಕ ಆ ಆಸೆಯನ್ನು ನಾವು ಕಡೆಗಾಣಿಸ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಯಾವುದೋ ಒಂದು ಬೇರೆ ಯಾವುದೋ ಸುಮಾರು ನಾರ್ಮಲ್ ಆಗಿರೋ ಒಂದು ಸ್ವೀಟ್ ತಗೊಂಡು, ಒಂದು ನಾರ್ಮಲ್ ಸ್ವೀಟ್ ಯಾವುದೋ ಒಂದು ತಿಂತೀವಿ. ಆವಾಗ ತಿಂದಿರುವಾಗ ಸ್ವಲ್ಪ ದಿನ ಆದಮೇಲೆ ಅದರ ರುಚಿ ನಮ್ಗೆ ಹಾಗೆ ಇರುತ್ತೆ. ಅದನ್ನು ಸ್ವಲ್ಪ ದಿನ ಆದಮೇಲೆ ನೋಡಿದಾಗ ನಮ್ಗೆ ಅದನ್ನು ತಿನ್ನಬೇಕು ಅನಿಸುತ್ತೆ. ಈಗ ಅದಕ್ಕಿಂತ ಶ್ರೇಷ್ಠವಾದ ಇನ್ನೂ ಮೇಲ್ಮಟ್ಟದ ರುಚಿಯನ್ನು ಅದಕ್ಕೆ ಕೊಟ್ಟಾಗ ಆ ಒಂದು ತಿನಿಸನ್ನು ತಿನ್ನಬೇಕು ಅನ್ನುವಂತಹ ಆಸೆ ಬರೋದಿಲ್ಲ. ಹಾಗೆಯೇ ಈ ಐಹಿಕದ ಆಸಕ್ತಿ ಏನಿದೆ, ಐಹಿಕವಾಗಿ ನಮ್ಮ ಇಂದ್ರಿಯಗಳನ್ನು ಒಂದು ಐಹಿಕ ಆಕರ್ಷಣೆಗೆ ಬಳಸ್ತಾ ಇದ್ದೀವಿ. ಆ ಇಂದ್ರಿಯಗಳನ್ನು ಇನ್ನು ಅತ್ಯುತ್ತಮವಾದ ರುಚಿ ಅಂತಂದರೆ ಭಗವಂತನ ಭಕ್ತಿ ಸೇವೆಗೆ ತೊಡಗಿಸಿದಾಗ ನಮಗೆ ಈ ಐಹಿಕ ಇಂದ್ರಿಯದ ಆಸಕ್ತಿ ಬರೋದಿಲ್ಲ. ಹಾಗಾಗಿ ಅದನ್ನ ಇಲ್ಲಿ ಈ ಒಂದು ಅನುವಾದದಲ್ಲಿ ಹೇಳ್ತಾ ಇರೋದು, ದೇಹಸ್ಥ ಆತ್ಮವನ್ನು ಇಂದ್ರಿಯ ಸುಖದಿಂದ ದೂರವಿಡಬಹುದು, ಆದರೆ ಇಂದ್ರಿಯ ಸುಖದ ವಸ್ತುಗಳ ರುಚಿ ಹಾಗೆ ಉಳಿಯುತ್ತೆ. ಅದು ಇವತ್ತು ಎಷ್ಟೇ ನಾವು ಬಿಟ್ಟಿದ್ದೀವಿ, ಈಗ ಯಾವುದೋ ಒಂದು ತರಕಾರಿ ಇವತ್ತು ಬಿಟ್ಟಿದ್ದೀವಿ, ಇನ್ನು ಎಷ್ಟೋ ವರ್ಷ ಆದಮೇಲೆ ಆ ತರಕಾರಿ ನೋಡಿದ ತಕ್ಷಣ ಇದರಿಂದ ಇಂಥ ಪಲ್ಯ ಮಾಡಿ ತಿಂದರೆ ಚೆನ್ನಾಗಿರುತ್ತೆ, ಆ ರುಚಿ ಮತ್ತೆ ಉಳ್ಕೊಳ್ಳುತ್ತೆ. ಆ ರುಚಿಗೆ ನಾವು ಇನ್ನೂ ಶ್ರೇಷ್ಠವಾದ ರುಚಿಯನ್ನು ಕೊಡೋದ್ರ ಮೂಲಕ ಈ ರುಚಿಯನ್ನು ಕಡೆಗಾಣಿಸ್ಬೋದು. ಹಾಗಾಗಿ ಐಹಿಕ ಆಕರ್ಷಣೆಯ ರುಚಿಯನ್ನು ಕಡಿಮೆ ಮಾಡ್ಕೋಬೇಕು ಅಂತಂದರೆ ಆಧ್ಯಾತ್ಮಿಕದ ಆಕರ್ಷಣೆಯನ್ನು ಹೆಚ್ಚು ಹೆಚ್ಚು ಮಾಡಿಕೊಂಡಾಗ ನಮಗೆ ಐಹಿಕ ಆಕರ್ಷಣೆ ಕಡಿಮೆ ಆಗ್ತಾ ಹೋಗುತ್ತೆ. ಆಗ ಆತನ ಮನಸ್ಸು ಸ್ಥಿರವಾಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 60. ಹರಿ ಕೃಷ್ಣ ಮಾತಾಜಿ. ಯತತೋ ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾದೀನಿ ಹರಂತಿ ಪ್ರಸಭಂ ಮನಃ. ಅರ್ಜುನ, ಇಂದ್ರಿಯಗಳು ಎಷ್ಟು ಬಲಶಾಲಿ ಮತ್ತು ಆವೇಶದಿಂದ ಕೆಲಸ ಮಾಡುತ್ತವೆ ಎಂದರೆ ಅವುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವ ವಿವೇಚನಾವಂತನ ಮನಸ್ಸನ್ನು ಸೆಳೆದುಕೊಂಡು ಹೋಗಿಬಿಡುತ್ತವೆ. ಮುಂದಿಂದು ಓದ್ಲಾ ಮಾತಾಜಿ? ಬೇಡ ಮಾತಾಜಿ, ನಿಮಗೆ ತುಂಬಾ ಇದ್ರಲ್ಲೆಲ್ಲ ವಿಷಯಗಳು ತುಂಬಾ ಇದೆ, ಹೇಳೋದಕ್ಕೆ ತುಂಬಾ ಸಮಯ ಬೇಕಾಗುತ್ತೆ. ಈ ಒಂದು ಅಧ್ಯಾಯ ಮಾತ್ರ ತುಂಬಾ ಸಮಯ ತಗೊಳುತ್ತೆ. ಇದು 2 ದಿನ 72 ಶ್ಲೋಕ ಮುಗಿಸೋದಕ್ಕೆ ಸಾಧ್ಯನೇ ಆಗಲ್ಲ. ಅಟ್ಲೀಸ್ಟ್ ಇದಕ್ಕೆ 3 ದಿನ ಅಥವಾ 4 ದಿನ ಆದ್ರೂ ಬೇಕಾಗೇ ಆಗುತ್ತೆ. ಹಾಗಾಗಿ ಸಮಯದ ಅಭಾವದಿಂದ ಸ್ವಲ್ಪ ಪಾಯಿಂಟ್ಸ್ ಮಾತ್ರ ಹೇಳ್ತಾ ಇದ್ದೀನಿ. ಟೈಮ್ ಆಯ್ತಾ ಏನಾಗುತ್ತೆ, ನಿಮಗೂ ಅದರಲ್ಲಿ ಕೇಳೋದಕ್ಕೆ ಆಸಕ್ತಿ ಹೊರಟಾಗುತ್ತೆ. ಹಾಗಾಗಿ ಏನು ಹೇಳ್ತೀವಿ ಅಷ್ಟನ್ನಾದ್ರೂ ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡಬೇಕಾಗುತ್ತೆ. ಅರ್ಜುನ, ಇಂದ್ರಿಯಗಳು ಇಷ್ಟು ಬಲಶಾಲಿ ಮತ್ತು ಆವೇಶದಿಂದ ಕೆಲಸ ಮಾಡುತ್ತವೆ ಎಂದರೆ ಅವುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವ ವಿವೇಚನಾವಂತನ ಮನಸ್ಸನ್ನು ಸೆಳೆದುಕೊಂಡು ಹೋಗಿಬಿಡುತ್ತವೆ. ಅದನ್ನ ಅಜ್ಞಾನಿ ಬೇಡಪ್ಪ, ಜ್ಞಾನಿಗೂ ಕೂಡ ಅದನ್ನ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ವಿಷಸರ್ಪಗಳಿಗೆ ಹೋಲಿಸ್ತಾರೆ ಈ ಒಂದು ಇಂದ್ರಿಯಗಳನ್ನ. ಏಕೆಂದ್ರೆ ಒಬ್ಬ ಆವಾಡಿಗ
ಆ ಆ ಹಾವುಗಳ ಅವನು ಪುಂಗಿಯನ್ನ ಊದಿದಾಗ ಎಲ್ಲ ಹಾವುಗಳು ಆ ಪುಂಗಿಯನ್ನ ಅದಕ್ಕೆ ಬಂದ್ಬಿಡ್ತವೆ ಅಲ್ವಾ. ಆ ಪುಂಗಿಯ ನಾದವನ್ನ ಕೇಳ್ತಾ ಇರ್ತವೆ. ಹಾಗೆ ಅದು ಯಾವಾಗ ಬೇಕಾದ್ರೂ ಆವಾಗ ಆಡಿಗ ನನ್ನೇ ಹಾವು ಕಚ್ಚಬಹುದು ಅಂತಹ ಸ್ಥಿತಿಯಲ್ಲಿ ಇರುತ್ತೆ. ಆಗ ಆವಾಡಿಗ ಏನ್ ಮಾಡ್ಬೇಕು, ಹಾವುಗಳ ಹಲ್ಲುಗಳನ್ನ ಕಿತ್ತಾಕ್ಬೇಕು. ಅವಾಗ ಅವುಗಳಿಂದ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ. ಹಾಗೆ ನಮ್ಮ ಇಂದ್ರಿಯಗಳು ಒಂದು ಇಂದ್ರಿಯಕ್ಕಿಂತ ಮತ್ತೊಂದು ಇಂದ್ರಿಯಗಳು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ಈ ಇಂದ್ರಿಯಗಳನ್ನ ನಮ್ಮ ಪ್ರಯತ್ನದಿಂದ ಅದನ್ನ ನಿಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಭಗವಂತನ ಭಕ್ತಿ ಸೇವೆಯನ್ನ ಕೊಟ್ಟಾಗ ಮಾತ್ರ ನಮಗೆ ಅರಿವಿಲ್ಲದೆ ತಾವೇ ತಾವಾಗಿ ನಿಯಂತ್ರಣಕ್ಕೆ ಬಂದ್ಬಿಡುತ್ತೆ. ನಮ್ಮ ಒಂದು ಬೇರೆ ಅನುಭವದಿಂದ ನಮ್ಮ ಇಂದ್ರಿಯಗಳನ್ನ ನಾವು ನಿಯಂತ್ರಿಸ್ತೀವಿ ಅಂತ ಹೇಳಿದ್ರೆ ಅದು ನಿಯಂತ್ರಣದಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮ ಎಲ್ಲ ಇಂದ್ರಿಯಗಳನ್ನ ಭಗವಂತನ ಸೇವೆಗೆ ತೊಡಗಿಸುವುದು ಒಂದೇ ಮಾರ್ಗ. ಅದರಿಂದ ಮಾತ್ರ ನಮ್ಮ ಪ್ರಯತ್ನ ಇಲ್ಲದಿವೆ ಅವು ನಿಯಂತ್ರಣಕ್ಕೆ ಬಂದ್ಬಿಡುತ್ತೆ. ಹಾಗಾಗಿ ಇದು ಒಬ್ಬ ವಿವೇಚನಾವಂತನ ಮನಸ್ಸನ್ನು ಸೆಳೆದುಕೊಂಡು ಬಿಡುತ್ತೆ. ಅಂತಂದ್ರೆ ಅವನೆಷ್ಟೇ ಜ್ಞಾನಿ ಆಗಿದ್ರು ಅಜ್ಞಾನಿ ಏನೋ ಪರವಾಗಿಲ್ಲ, ಅವನ ಇಂದ್ರಿಯಗಳಲ್ಲಿ ತೊಡಗಿಸಿದ್ದಾನೆ. ಆದರೆ ವಿವೇಚನಾವಂತ ಅಂತ ಹೇಳಿದ್ರೆ ಅವ್ನು ಜ್ಞಾನಿ ಆಗಿದ್ರೂ ಕೂಡ ಅವನು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಅಂತಂದ್ರೆ ಭಗವಂತನಿಗೆ ನಮ್ಮ ಇಂದ್ರಿಯಗಳನ್ನ ಭಗವಂತನ ಸೇವೆಗೆ ತೊಡಗಿಸಿದಾಗ ಭಗವಂತನ ಇಂದ್ರಿಯಗಳು ತೃಪ್ತಿ ಆಗೋದ್ರ ಜೊತೆಗೆ ನಮ್ಮ ಇಂದ್ರಿಯಗಳು ತೃಪ್ತಿ ಆಗ್ತವೆ, ನಿಯಂತ್ರಣಕ್ಕೆ ಬರುತ್ತವೆ. ಹರೇ ಕೃಷ್ಣ. ಶ್ಲೋಕ 61. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಃ. ಅನುವಾದ: ಯಾರು ತನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ಅಂಕೆಯಲ್ಲಿಡುತ್ತಾನೋ ಮತ್ತು ತನ್ನ ಪ್ರಜ್ಞೆಯನ್ನು ನನ್ನಲ್ಲಿ ಕೇಂದ್ರೀಕರಿಸುತ್ತಾನೋ ಅವನನ್ನು ಸ್ಥಿರ ಬುದ್ಧಿಯವನು ಎಂದು ಕರೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಏನ್ ಹೇಳ್ತಾ ಇದಾರಲ್ಲಿ, ಯಾರು ತನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ಅಂಕೆಯಲ್ಲಿಡುತ್ತಾನೋ ಮತ್ತು ತನ್ನ ಪ್ರಜ್ಞೆಯನ್ನು ನನ್ನಲ್ಲಿ ಕೇಂದ್ರೀಕರಿಸುತ್ತಾನೋ ಅವನನ್ನು ಸ್ಥಿರ ಬುದ್ಧಿಯವನು ಎಂದು ಕರೆಯುತ್ತಾರೆ. ಏನ್ ಹೇಳ್ತಾ ಇದಾರೆ ಭಗವಂತ, ಮನುಷ್ಯನಿಗೆ ಕೃಷ್ಣ ಪ್ರಜ್ಞೆ ಇಲ್ಲದಿದ್ದರೆ ಇಂದ್ರಿಯಗಳನ್ನು ನಿಯಂತ್ರಿಸುವುದು ಸಾಧ್ಯವೇ ಇಲ್ಲ. ಮೇಲೆ ಹೇಳಿದಂತೆ ಈಗ ದೂರ್ವಾಸ ಮುನಿ ಮತ್ತೆ ಅಂಬರೀಷ ಮಹಾರಾಜಂದು ಕಥೆ ಹೇಳಿದ್ರೆ, ಅಂಬರೀಷ ಮಹಾರಾಜ ತನ್ನ ಎಲ್ಲ ಇಂದ್ರಿಯಗಳನ್ನ ಭಗವಂತನ ಸೇವೆಗೆ ತೊಡಗಿಸಿರ್ತಾನೆ. ಅಂತಹ ಅಂಬರೀಷ ಮಹಾರಾಜ ಒಂದ್ಸಲ ಏಕಾದಶಿ ಉಪವಾಸವನ್ನ ಮಾಡುವಾಗ ಅವನು ದ್ವಾದಶಿ ದಿನ ತನ್ನದು ಏಕಾದಶಿಯ ಉಪವಾಸವನ್ನು ಅಂತ್ಯ ಮಾಡಬೇಕಾಗುತ್ತೆ. ಹಾಗಾಗಿ ಅದೇ ಸಮಯಕ್ಕೆ ಸರಿಯಾಗಿ ದೂರ್ವಾಸ ಮುನಿಗಳು ಬರ್ತಾರೆ. ಬಂದಾಗ ಅವ್ರು ಸ್ನಾನಕ್ಕೆ ನದಿಗೆ ಹೋಗ್ತಾರೆ. ಅವ್ರು ಬರೋದ್ರಲ್ಲಿ ಇವ್ರು ಉಪವಾಸ ಬಿಡಬೇಕಾಗುತ್ತೆ, ಯಾಕಂದ್ರೆ ಟೈಮ್ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಅವ್ರು ಸ್ವಲ್ಪ ನೀರನ್ನ ಮಾತ್ರ ತಗೋತಾರೆ. ಹಾಗೇನಾಗುತ್ತೆ, ದೂರ್ವಾಸ ಮುನಿಗೆ ಕೋಪ ಬರುತ್ತೆ. ಕೋಪ ಬಂದಾಗೆ ಅವ್ರ ಮೇಲೇನೆ ಬ್ರಹ್ಮ ರಾಕ್ಷಸನನ್ನ ಕಳಿಸ್ತಾನೆ, ಅವ್ರನ್ನ ನಾಶ ಮಾಡು ಅಂದ್ಬಿಟ್ಟು. ಆಗ ಭಗವಂತ, ಇವರು ಶುದ್ಧ ಭಕ್ತರಾಗಿರ್ತಾರಲ್ವಾ, ಹಾಗಾಗಿ ಭಗವಂತ ಅವರ ಒಂದು ಆಸ್ಥಾನದಲ್ಲಿ ಒಂದು ಸುದರ್ಶನ ಚಕ್ರವನ್ನ ಇಟ್ಟಿರ್ತಾರೆ. ಆ ಸುದರ್ಶನ ಚಕ್ರ ಆ ದೂರ್ವಾಸ ಮುನಿಗಳನ್ನ ಅಟ್ಟಿಸ್ಕೊಂಡು ಬರುತ್ತೆ. ಅವರು ಶಿವನ ಹತ್ರ ಹೋಗ್ತಾರೆ, ಅಲ್ಲೂ ಅವ್ರಿಗೆ ರಕ್ಷಣೆ ಸಿಗೋದಿಲ್ಲ. ಮತ್ತೆ ನಾರಾಯಣನ ಹತ್ರ ಹೋಗ್ತಾರೆ, ಅಲ್ಲೂ ರಕ್ಷಣೆ ಸಿಗೋದಿಲ್ಲ. ನೀನು ಯಾರಿಗೆ ತೊಂದರೆ ಕೊಟ್ಟಿದ್ಯೋ ಅವರೇ ನಿಮ್ಮನ್ನ ರಕ್ಷಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಮತ್ತೆ ಅವರು ಅಂಬರೀಷ ಮಹಾರಾಜನ ಬಳಿಗೆನೆ ಬರ್ತಾರೆ. ಹಾಗಾಗಿ ದೂರ್ವಾಸ ಮುನಿ ಒಬ್ಬ ಯೋಗಿಯಾಗಿದ್ರು ಕೂಡ ತಮ್ಮ ಕೋಪವನ್ನ ನಿಯಂತ್ರಣದಲ್ಲಿ ಇಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಅಂಬರೀಷ ಮಹಾರಾಜ ಒಬ್ಬ ಭಕ್ತನಾಗಿರೋದ್ರಿಂದ ಅವರು ತಮ್ಮ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಡೋದಕ್ಕೆ ಸಾಧ್ಯ ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗತ್ಸ್ತೆ ಶೋಪಜಾಯತೆ ಸಂಗಾತ್ ಸಜ್ಞಾಯತೆ ಕಾಮಾತ್ ಕ್ರೋಧೋ ವಿಜಾಯತೆ. ಅನುವಾದ: ಇಂದ್ರಿಯಗಳ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಇಂತಹ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ, ಕಾಮದಿಂದ ಕ್ರೋಧವು ಉದ್ಭವಿಸುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೀವು ಹೆದರ್ಕೋಬೇಡಿ, ನಾಳೆಯಿಂದ ಇಷ್ಟೊಂದೆಲ್ಲ ಸಮಯ ಆಗಲ್ಲ. ಏಕೆಂದ್ರೆ ಅದೆಲ್ಲ ತುಂಬಾ ಚಾಪ್ಟರ್ ಸ್ವಲ್ಪ ಕಡಿಮೆ ಇರುತ್ತೆ, ಶ್ಲೋಕಗಳು ಕಡಿಮೆ ಇರುತ್ತೆ. ಇವತ್ತೊಂದಿನ ಮಾತ್ರ ಜಾಸ್ತಿ ಇರುತ್ತೆ. ಇನ್ನು ಆಮೇಲೆ ನಿಮ್ಗೆ ಇನ್ನು 18ನೇ ಅಧ್ಯಾಯದಲ್ಲಿ ಮಾತ್ರ ಈ ರೀತಿ ಶ್ಲೋಕಗಳು ಹೆಚ್ಚಿರುತ್ತೆ ಅಷ್ಟೇನೆ. ನಾಳೆಯಿಂದ 1 ಗಂಟೆಗೆಲ್ಲ ಮುಗಿಸ್ಬೋದಿಲ್ಲ. ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಉಂಟಾಗುತ್ತೆ. ಯಾವುದೇ ಒಂದು ವಸ್ತುವನ್ನ ನೋಡಿದಾಗ ಮೊದಲು ನಮ್ಗೆ ಅದರಲ್ಲಿ ಆಸಕ್ತಿ ಉಂಟಾಗುತ್ತೆ. ಕಾಮ ಉಂಟಾಗುತ್ತೆ. ಆಸಕ್ತಿ ಅಂದ್ರೆ ಒಂದು ಕಾಮ, ಅದ್ರ ಮೇಲೆ ನಮ್ಗೆ ಆಸೆ ಉಂಟಾಗುತ್ತೆ. ಅದು ಸಿಕ್ಕಿದ್ರೆ
ಅದರಲ್ಲಿ ಲೋಭ, ಇನ್ನಷ್ಟು ಬೇಕೆಂಬ ಲೋಭ ಉಂಟಾಗುತ್ತೆ. ಅದು ಸಿಕ್ಕದೇ ಇದ್ರೆ ಕ್ರೋಧ ಉಂಟಾಗುತ್ತೆ. ಅಥವಾ ಇನ್ನು ಸಿಕ್ಕಿದೆ ಅಂತಾದ್ರೆ, ಇನ್ನಷ್ಟು ಸಿಕ್ಕಿದೆ ಅಂತಂದ್ರೆ ಅದು ನನ್ನ ಬಳಿನೇ ಉಳ್ಕೋಬೇಕು ಅನ್ನುವಂತಹ ಮೋಹ ಉಂಟಾಗುತ್ತೆ. ಅಥವಾ ಅದು ಇನ್ನೊಬ್ಬರ ಹತ್ರ ಇದೆ ಅಂತ ಹೇಳಿದಾಗ, ಅದೇ ವಸ್ತು ಇನ್ನೊಬ್ಬರ ಹತ್ರ ಇದೆ ಅಂತ ಹೇಳಿದಾಗ ಮತ್ಸರ ಉಂಟಾಗುತ್ತೆ. ಅಥವಾ ಯಾರೂ ಇಲ್ಲ, ಯಾರ ಹತ್ರನೂ ಇಲ್ಲ, ಅದು ನನ್ನ ಹತ್ರನೇ ಇದೆ ಅಂದಾಗ ಮದ ಉಂಟಾಗುತ್ತೆ. ಹಾಗಾಗಿ ಇದರಿಂದ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಎಲ್ಲವೂ ಕೂಡ ಉಂಟಾಗ್ತಾ ಹೋಗುತ್ತೆ. ಒಂದೇ ಯಾವುದು, ಆಸೆಯಿಂದ. ಹಾಗಾಗಿ ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಮೊದಲು ಆಸಕ್ತಿ ಉಂಟಾಗುತ್ತದೆ. ಇಂಥ ಆಸಕ್ತಿಯಿಂದ ಕಾಮವು ಉಂಟಾಗುತ್ತದೆ. ಕಾಮದಿಂದ ಕ್ರೋಧ ಉದ್ಭವ ಆಗುತ್ತೆ. ಕಾಮ, ಕ್ರೋಧ, ಲೋಭ ನರಕಕ್ಕೆ 3 ಬಾಗಿಲುಗಳು. ಹಾಗಾಗಿ ಮೊದಲು ನಾವು ಆಸೆಯನ್ನ ಬಿಡಬೇಕು. ಆಸೆಯನ್ನ ಭಗವಂತನನ್ನ ನೋಡೋದಕ್ಕೆ ಆಸೆಯನ್ನ ಎಲ್ಲವನ್ನ ಭಗವತ್ ಸೇವೆಗೆ ಬಳಸಿದಾಗ ಇದರಿಂದ ನಾವು ಆಚೆ ಬರಬಹುದು. ಹರೇ ಕೃಷ್ಣ. 63 ಓದಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ವಿಭ್ರಮ, ಸ್ಮೃತಿರ್ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಅನುವಾದ: ಕ್ರೋಧದಿಂದ ಸಮೋಹವು ಉಂಟಾಗುತ್ತದೆ, ಸಮೋಹದಿಂದ ಸ್ಮೃತಿಯ ಭ್ರಮೆ ಉಂಟಾಗುತ್ತದೆ, ಸ್ಮೃತಿ ಭ್ರಮೆಯಿಂದ ಬುದ್ಧಿನಾಶವಾಗುತ್ತದೆ, ಬುದ್ಧಿನಾಶವಾದಾಗ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. ಕ್ರೋಧದಿಂದ ಸಮೋಹ ಉಂಟಾಗುತ್ತೆ, ಸಮೋಹದಿಂದ ಸ್ಮೃತಿ ಭ್ರಮೆಯಾಗುತ್ತೆ. ಈಗ ಅವನಿಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಏನು ಗೊತ್ತಾಗ್ತಾ ಇಲ್ಲ. ಹಾಗೇನಾಗುತ್ತೆ, ಅವನಿಗೆ ಬುದ್ಧಿನಾಶ ಆಗುತ್ತೆ. ಬುದ್ಧಿನಾಶ ಆದಾಗ ಏನಾಗುತ್ತೆ, ಮನುಷ್ಯ ಮತ್ತೆ ಈ ಪ್ರಪಂಚದಲ್ಲೇ ಬಂದು ಮುಳುಗ್ತಾನೆ. ಅಂತಂದ್ರೆ ಮೊದಲು ಕಾಮ ಉಂಟಾಗುತ್ತೆ, ಆಮೇಲೆ ಕ್ರೋಧ ಉಂಟಾಗುತ್ತೆ, ಲೋಭ ಉಂಟಾಗುತ್ತೆ, ಮೋಹ ಉಂಟಾಗುತ್ತೆ, ಸಮೋಹ ಉಂಟಾಗುತ್ತೆ. ಈ ಸಮೋಹದಿಂದ ಸ್ಮೃತಿಯೇ ಭ್ರಮೆ ಉಂಟಾಗುತ್ತೆ. ಇದ್ರೆಲ್ಲದ್ರಿಂದ ಏನಾಗುತ್ತೆ, ಬುದ್ಧಿನಾಶ ಆಗುತ್ತೆ. ಬುದ್ಧಿನಾಶ ಆದ್ಮೇಲೆ ಅವನು ಮತ್ತೆ ಈ ಐಹಿಕ ಲೋಕಕ್ಕೆ ಬಂದು ಬೀಳ್ಬೇಕಾಗುತ್ತೆ. ಯಾವಾಗ ಭಕ್ತಿ ಸೇವೆಗೆ ಅವನು ಬಂದಾಗ, ತನ್ನ ಇಂದ್ರಿಯಗಳನ್ನ ಭಗವಂತನ ಸೇವೆಗೆ ಬಂದಾಗ ಈ ರೀತಿ ಅವನು ಬುದ್ಧಿನಾಶ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಶ್ಲೋಕ 64. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ರಾಗದ್ವೇಷ ವಿಮುಕ್ತೆ ಕ್ರೇಸ್ತು ವಿಷಯಾನಿಂದಿ ಯೇಶರನ್, ಆತ್ಮವಶ್ಚೈರ್ವಿಧೇಯಾತ್ಮ ಪ್ರಸಾದ ಮದಿಗಚ್ಚತಿ. ಭಾವಾರ್ಥ: ಆದರೆ ರಾಗದ್ವೇಷಗಳಿಂದ ಬಿಡುಗಡೆಯಾಗಿ ಸ್ವಾತಂತ್ರ್ಯವನ್ನು ಕ್ರಮಗೊಳಿಸುವ ತತ್ವಗಳ ಮೂಲಕ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲವನು ಭಗವಂತನ ಪೂರ್ಣ ದಯೆಯನ್ನು ಪಡೆಯಬಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ರಾಗ ದ್ವೇಷಗಳಿಂದ ಬಿಡುಗಡೆಯಾಗಿ ಯಾವಾಗ ನಾವು ಆಸೆ ಮತ್ತೆ ದ್ವೇಷ ಇವುಗಳನ್ನು ಕಡಿಮೆ ಮಾಡಿಕೊಂಡಾಗ, ಸ್ವಾತಂತ್ರ್ಯವನ್ನು ಕಡಿಮೆ ಕ್ರಮಗೊಳಿಸುವ ತತ್ವಗಳ ಮೂಲಕ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲವನು ಭಗವಂತನ ಪೂರ್ಣ ದಯೆಯನ್ನು ಪಡೆಯಬಲ್ಲ. ಯಾವಾಗ ನಾವು ನಮ್ಮ ಇಂದ್ರಿಯಗಳನ್ನ ಭಗವಂತನ ಸೇವೆಗೆ ತೊಡಗಿಸಿದಾಗ ಈ ಅರಿಷಡ್ ವರ್ಗಗಳು ಏನು ನಮ್ಮ ಹೃದಯದಲ್ಲಿ ಮನೆ ಮಾಡ್ಕೊಂಡಿದ್ದಾವೋ ಇವೆಲ್ಲವೂ ಕೂಡ ನಾಶ ಆಗ್ತಾ ಹೋಗುತ್ತೆ. ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಇವೆಲ್ಲವೂ ಕೂಡ ನಾಶ ಆಗ್ತಾ ಹೋಗುತ್ತೆ. ನಮ್ಮ ಮನಸ್ಸು, ಬುದ್ಧಿ, ಇಂದ್ರಿಯಗಳು ಎಲ್ಲವನ್ನ ಭಗವಂತನ ಸೇವೆಗೆ ತೊಡಗಿಸಿದಾಗ ಎಲ್ಲವನ್ನ ನಾವು ಸ್ವಲ್ಪ ಸ್ವಲ್ಪ ನಾಶ ಮಾಡ್ಕೋತಾ ಹೋಗ್ಬೋದು. ಹರೇ ಕೃಷ್ಣ ಮಾತಾಜಿ. ಓದ್ಲಾ? ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಪ್ರಸಾದೆ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ, ಪ್ರಸನ್ನ ಚೇತಸೋ ಯಾಶೋ ಬುದ್ಧಿ ತಿಷ್ಠತೆ. ಅನುವಾದ: ಕೃಷ್ಣ ಪ್ರಜ್ಞೆಯಲ್ಲಿ ಹೀಗೆ ತೃಪ್ತಿ ಹೊಂದಿದವನಿಗೆ ಐಹಿಕ ಬದುಕಿನ 3 ಕ್ಲೇಶಗಳು ಇರುವುದಿಲ್ಲ. ಇಂತಹ ತೃಪ್ತಿಯನ್ನು ಕಂಡ ಪ್ರಜ್ಞೆಯಲ್ಲಿ ಮನುಷ್ಯನ ಬುದ್ಧಿಯು ಸ್ಥಿರವಾಗುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾನು ಮೊದಲೇ ಹೇಳ್ದೆ ಅಲ್ವಾ ನಿಮ್ಗೆ, ಐಹಿಕ ಬದುಕಿನ 3 ಕ್ಲೇಶಗಳು ಆದಿ ದೈವಿಕ, ಆಧ್ಯಾತ್ಮಿಕ, ಆದಿ ಭೌತಿಕ. ಈ 3 ಕ್ಲೇಶಗಳು ಯಾವಾಗ ಕೃಷ್ಣ ಪ್ರಜ್ಞೆಗೆ ಬರ್ತೀವೋ ಆಗ ಈ 3 ಕ್ಲೇಶಗಳಿಂದ ಯಾವುದೋ ತೊಂದರೆಗಳು ಆಗೋದಿಲ್ಲ. ಈ 3 ಕ್ಲೇಶಗಳು ಅಂದ್ರೆ ತಾಪತ್ರಯಗಳು ಬರೋದಿಲ್ಲ. ಯಾವಾಗ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ತೀವೋ ಆಗ ನಮ್ಗೆ ಆದಿ ದೈವಿಕ ಅಂತಂದ್ರೆ ಈ ಸುನಾಮಿ ಅಂತದ್ದಾಗ್ಬೋದು, ಪ್ರವಾಹ ಆಗ್ಬೋದು, ಚಂಡಮಾರುತ ಇಂಥದ್ರಿಂದ ಯಾವುದೇ ತೊಂದರೆಗಳು ಆಗೋದಿಲ್ಲ. ಆಧ್ಯಾತ್ಮಿಕ, ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ, ದೇಹಕ್ಕೆ ಯಾವುದೇ ಕಾಯಿಲೆಗಳು ಬರೋದಿಲ್ಲ. ಆದಿ ಭೌತಿಕ, ಯಾವುದೇ ವಾಹನಗಳಿಂದ ತೊಂದರೆ ಆಗೋದಿಲ್ಲ, ಪ್ರಾಣಿಗಳಿಂದ ತೊಂದರೆ ಆಗೋದಿಲ್ಲ, ಬೇರೆ ಯಾರಿಂದನೂ ಕೂಡ ತೊಂದರೆ ಆಗೋದಿಲ್ಲ.
ಆಗ ಏನಾಗುತ್ತೆ, ಮನುಷ್ಯನಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಅವನ ಬುದ್ಧಿ ಸ್ಥಿರ ಆಗುತ್ತೆ. ಈ ತಾಪತ್ರಯಗಳೆಲ್ಲ ಕಡಿಮೆ ಆಗ್ತಾ ಹೋದಂಗೆ ಅವನ ಮನಸ್ಸು ಸ್ಥಿರ ಆಗ್ತಾ ಹೋಗುತ್ತೆ. ಹಾಗಾಗಿ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಮಾತ್ರ ನಮ್ಮ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ನಮ್ಮ ಪಾಪಗಳನ್ನ ನಾಶ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಬಿಟ್ರೆ ಬೇರೆ ಯಾವುದೇ ಮಾರ್ಗದಿಂದ ನಾವು ಪಾಪಗಳನ್ನ, ಸಮಸ್ಯೆಗಳನ್ನ, ಈ ಐಹಿಕದಲ್ಲಿ ಏನೇನ್ ಕಷ್ಟಗಳನ್ನ ಪಡ್ತಿದ್ವೋ ಇವೆಲ್ಲವೂ ಕೂಡ ನಾಶ ಆಗ್ಬೇಕು ಅಂತಂದ್ರೆ ಕೃಷ್ಣ ಪ್ರಜ್ಞೆಗೆ ಬರಬೇಕು. ನವವಿಧ ಭಕ್ತಿಯಲ್ಲಿ ತೊಡಗಬೇಕು, ಭಕ್ತಿ ಸೇವೆಯನ್ನ ಮಾಡಬೇಕು, ಭಗವಂತನಿಗೆ ಪೂರ್ಣವಾಗಿ ಶರಣಾಗಬೇಕು. ದಿನನಿತ್ಯ 16 ಸುತ್ತು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ನಾವು ಹೊರಗಡೆಗೆ ಬರಬಹುದು. 66ನೇ ಶ್ಲೋಕ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ನಾಸ್ತಿ ಬುದ್ಧಿಯುಕ್ತಸ್ಯ ನ ಚ ಯುಕ್ತಸ್ಯ ಭವನಾನ ಚ ಭವಯತಃ ಶಾಂತಿರಸ್ಯ ಕುತ ಸುಖಂ. ಹರೇ ಅನುವಾದ ಮಾತಾಜಿ. ಕೃಷ್ಣ ಪ್ರಜ್ಞೆಯಲ್ಲಿ ಪರಾತ್ಪರದೊಂದಿಗೆ ಸಂಬಂಧವನ್ನು ಪಡೆಯುವವನಿಗೆ ಅಲೌಕಿಕ ಬುದ್ಧಿಶಕ್ತಿಯಾಗಲಿ ಸ್ಥಿರವಾದ ಮನಸ್ಸಾಗಲಿ ಇರುವುದಿಲ್ಲ. ಇವುಗಳಿಲ್ಲದೆ ಶಾಂತಿ ಇಲ್ಲ. ಶಾಂತಿ ಇಲ್ಲದವನಿಗೆ ಸುಖವೇ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಪರಾತ್ಪರದೊಂದಿಗೆ ಸಂಬಂಧವನ್ನು ಪಡೆಯದವನಿಗೆ, ಇದನ್ನ ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಯಾವಾಗ ಭಗವಂತನೊಡನೆ ನಾವು ಸಂಬಂಧವನ್ನ ಇಟ್ಕೊಳ್ಳೋದಿಲ್ವೋ, ಕೃಷ್ಣ ಪ್ರಜ್ಞೆಗೆ ಬರೋದಿಲ್ವೋ, ಭಕ್ತಿ ಸೇವೆಯನ್ನ ಮಾಡೋದಿಲ್ವೋ ಅಂಥವನಿಗೆ ಅಲೌಕಿಕ ಶಕ್ತಿಯಾಗಲಿ ಸ್ಥಿರವಾದ ಮನಸ್ಸಾಗಲಿ ಇರುವುದಿಲ್ಲ. ಅವನಿಗೆ ಸ್ಥಿರವಾದ ಮನಸ್ಸು ಇರೋದಿಲ್ಲ, ಅವನಿಗೆ ಶಾಂತಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ, ಸುಖ ಇರೋದಿಲ್ಲ. ಕೃಷ್ಣ ಪ್ರಜ್ಞೆಗೆ ಮಾತ್ರ ನಿಜವಾದ ಸುಖ ಸಿಗೋವಂಥದ್ದು. ನಾವು ಶಾಂತಿಯನ್ನ ಹುಡುಕ್ತಾ ಇರ್ತೀವಿ, ಸುಖವನ್ನ ಹುಡುಕ್ತಾ ಇರ್ತೀವಿ, ಆದ್ರೆ ಎಲ್ಲಿ ಹುಡುಕಿದ್ರೆ ಅದು ಸಿಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಒಬ್ಬ ವ್ಯಕ್ತಿ ಏನ್ ಮಾಡ್ತದೆ, ನಿಮ್ಗೆ ತುಂಬಾ ಇದೆ ವಿಷಯಗಳು ಹೇಳೋದಕ್ಕೆ ಸಮಯದ ಅಭಾವ. ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಮನೆಯಲ್ಲಿ ಒಂದು ಪದಾರ್ಥವನ್ನ ಕಳ್ಕೊಂಡಿರ್ತಾನೆ. ಮನೆಯಲ್ಲಿ ಕತ್ತಲೆ ಇದೆ ಅಂತ ಅಂದ್ಬಿಟ್ಟು ಹೋಗಿ ರೋಡ್ನಲ್ಲಿ ಬೆಳಕಿದೆ ಅಂದ್ಬಿಟ್ಟು ರೋಡ್ನಲ್ಲಿ ಹೋಗಿ ಹುಡುಕ್ತಾ ಇದ್ದಾನೆ. ಆ ರೋಡ್ನಲ್ಲಿ ಸಿಗುತ್ತಾ ಅವನಿಗೆ ಪದಾರ್ಥ? ಅವನ ಮನೆಯಲ್ಲಿ ಕಳ್ಕೊಂಡಿದ್ದಾನೆ, ರೋಡ್ನಲ್ಲಿ ಹುಡುಕಿದ್ರೆ ಸಿಗುತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಹಾಗಾಗಿ ನಾವು ಸಮಸ್ಯೆಗಳು ಇದೆ, ಭೌತಿಕವಾದ ಇದನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಭೌತಿಕವಾದ ಸಮಸ್ಯೆಗಳಿಗೆ ಆಧ್ಯಾತ್ಮಿಕ ಪರಿಹಾರವನ್ನ ಕಂಡುಕೋಬೇಕು. ಹಾಗಾಗಿ ಈ ಭೌತಿಕದಲ್ಲಿ ಯಾವುದರಿಂದನೂ ನಮ್ಗೆ ಶಾಂತಿ ಸಿಗೋದಿಲ್ಲ, ಯಾವುದರಿಂದನೂ ನೆಮ್ಮದಿ ಸಿಗೋದಿಲ್ಲ, ಯಾವುದರಿಂದನೂ ಸಂತೋಷ ಸಿಗೋದಿಲ್ಲ. ಸಿಕ್ಕಿದ್ರೂ ಕೂಡ ಅದು ತಾತ್ಕಾಲಿಕ, ಅದು ಶಾಶ್ವತ ಅಲ್ಲ. ಹಾಗಾಗಿ ನಮಗೆ ನಿಜವಾದ ಸುಖ ಬೇಕು, ನಿಜವಾದ ಶಾಂತಿ ಬೇಕು, ನಿಜವಾದ ನೆಮ್ಮದಿ ಬೇಕು ಅಂತಂದ್ರೆ ಕೃಷ್ಣ ಪ್ರಜ್ಞೆಯನ್ನ ಬೆಳೆಸ್ಕೋಬೇಕು. ಆ ಕೃಷ್ಣ ಪ್ರಜ್ಞೆಯನ್ನ ಬೆಳೆಸ್ಕೊಳ್ಳೋದು ಹೇಗೆ? ಭಗವದ್ಗೀತೆಯನ್ನ ಓದ್ಬೇಕು, ಅದರಿಂದ ಜ್ಞಾನವನ್ನ ಪಡ್ಕೋಬೇಕು. ಆ ಜ್ಞಾನದ ಮುಖಾಂತರ ನಮ್ಮ ಕೃಷ್ಣ ಪ್ರಜ್ಞೆ ಇನ್ನೂ ಹೆಚ್ಚೆಚ್ಚಾಗ್ತಾ ಹೋಗುತ್ತೆ. ಹೇಗೆ ಕೃಷ್ಣ ಪ್ರಜ್ಞೆ? ದಿನನಿತ್ಯ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಬೇಕು, ದಿನನಿತ್ಯ ನೈವೇದ್ಯವನ್ನ ಆ ಪ್ರಸಾದದ ರೂಪದಲ್ಲಿ ಆಹಾರವನ್ನ ಸ್ವೀಕಾರ ಮಾಡಬೇಕು. ಈ ರೀತಿ ಸತ್ಸಂಗ, ದಿನನಿತ್ಯ ಭಗವಂತನ ವಾಣಿಯನ್ನ ಕೇಳ್ತಾ ಇರ್ಬೇಕು. ಹೀಗೆ ಮಾಡೋದ್ರಿಂದ ನಮ್ಮ ಮನಸ್ಸು ಮತ್ತೆ ಬುದ್ಧಿ ಎಲ್ಲವೂ ಕೂಡ ಶಾಂತವಾಗಿರುತ್ತೆ, ಮತ್ತೆ ನಾವು ಸಂತೋಷವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಹರೇ ಕೃಷ್ಣ. ಅದರ 67ನೇ ಶ್ಲೋಕ. ಬೇಗ ಬೇಗ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾವು ಓದ್ತೀನಿ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋ ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ ನಾಮಾಮಿವಾಭ್ಯಸಿ. ಅನುವಾದ: ಚಂಡಮಾರುತವು ನೀರಿನಲ್ಲಿರುವ ದೋಣಿಯನ್ನು ಹೊಡೆದುಕೊಂಡು ಹೋಗುತ್ತದೆ. ಅದೇ ರೀತಿಯಲ್ಲಿ ಅಲೆದಾಡುವ ಇಂದ್ರಿಯಗಳಲ್ಲಿ ಒಂದರಲ್ಲಿ ಮನಸ್ಸು ನೆಟ್ಟರೂ ಅದು ಮನುಷ್ಯನ ಬುದ್ಧಿಶಕ್ತಿಯನ್ನು ಅಪಹರಿಸಬಲ್ಲದು. ಹರೇ ಕೃಷ್ಣ. ಹರೇ ಕೃಷ್ಣ. ನೀರಿನಲ್ಲಿರುವ ದೋಣಿಯನ್ನ ಚಂಡಮಾರುತ ಹೊಡ್ಕೊಂಡೋಗುತ್ತೆ. ಅದೇ ರೀತಿಯಲ್ಲಿ ಅಲೆದಾಡುವ ಇಂದ್ರಿಯಗಳಲ್ಲಿ ಒಂದರಲ್ಲಿ ಮನಸ್ಸು ನೆಟ್ಟರು. ಈಗ ನಮ್ಗೆ 5 ಇಂದ್ರಿಯಗಳಲ್ಲಿ ಇವೆ ಅಲ್ವಾ? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ 5 ಇಂದ್ರಿಯಗಳಲ್ಲಿ ಒಂದರಲ್ಲಿ ಮನಸ್ಸು ನೆಟ್ಟರು ಕೂಡ ಆ ಮನುಷ್ಯನ ಬುದ್ಧಿಶಕ್ತಿಯನ್ನ ಅದು ಅಪಹರಿಸ್ಬಿಡುತ್ತೆ. ಬೇರೆ ಎಲ್ಲ ಪ್ರಾಣಿಗಳಿಗೆ ಒಂದೊಂದು ಇಂದ್ರಿಯಗಳೇ ಸ್ಟ್ರಾಂಗ್ ಆಗಿರುತ್ತೆ, ಅವೇ ಪತನ
ಬಿಡುತ್ತೆ. ಒಂದೊಂದು ಇಂದ್ರಿಯಗಳು ಸ್ಟ್ರಾಂಗ್ ಆಗಿದ್ರೆ ನಮ್ಗೆ 5 ಇಂದ್ರಿಯಗಳು ಸ್ಟ್ರಾಂಗ್ ಆಗಿರೋದ್ರಿಂದ ಮನುಷ್ಯ ಒಂದು ಇಂದ್ರಿಯದಲ್ಲಿ ಮನಸ್ಸನ್ನ ನೆಟ್ರು ಅಂತಂದ್ರೆ ಅವನಿಗೆ ಬಾಯಿ ಚಪಲ ಇದ್ರು ಅವನು ನಾಶ ಆಗ್ಬಿಡ್ತಾನೆ. ಕಣ್ಣಿನಿಂದ ಅವನು ಕೆಟ್ಟದ್ದನ್ನೆಲ್ಲ ನೋಡ್ತಾ ಇದ್ರು ಕೂಡ ಅವನು ನಾಶ ಆಗ್ತಾನೆ. ಅಥವಾ ಕಿವಿಯಿಂದ ಬೇರೆ ಕೆಟ್ಟದ್ದೇನೇನೋ ಕೇಳ್ತಾ ಇದ್ರು ಕೂಡ ನಾಶ ಆಗ್ತಾನೆ. ಹಾಗಾಗಿ ಈ ಎಲ್ಲಾ ಒಂದು ಇಂದ್ರಿಯಗಳಲ್ಲಿ ಮನಸ್ಸು ನೆಟ್ರು ಅವನು ನಾಶ ಆಗ್ತಾನೆ. ಹಾಗಾಗಿ 5 ಇಂದ್ರಿಯಗಳನ್ನ ಭಗವಂತನ ಸೇವೆಗೆ ತೊಡಗಿಸಿದ್ರೆ ಮಾತ್ರ ಈ 5 ಇಂದ್ರಿಯಗಳು ಸರಿಯಾದ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತವೆ. ಇಲ್ಲ ಅಂತಂದ್ರೆ ಒಂದರಲ್ಲಿ ನೆಟ್ಟರು ಕೂಡ ನಮ್ಮ ಬುದ್ಧಿಶಕ್ತಿಯನ್ನು ಅದು ಅಪಹರಿಸ್ಬಿಡುತ್ತೆ. ಶ್ಲೋಕ 68. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತಸ್ಮಾದ್ಯಸ್ಯ ಮಹಾಬಾಹೋ ನಿಗ್ರಹೀತಾನಿ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥ್ಯಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಅನುವಾದ: ಮಹಾಬಾಹುವೆ, ಈ ಕಾರಣದಿಂದ ಯಾರು ತನ್ನ ಇಂದ್ರಿಯಗಳನ್ನು ಅವುಗಳ ವಸ್ತುಗಳಿಂದ ತಡೆದಿರುತ್ತಾರೋ ಆತನು ನಿಶ್ಚಯವಾಗಿಯೂ ಸ್ಥಿರ ಬುದ್ಧಿಯವನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಂದ್ರಿಯ ಭೋಗಾಸಕ್ತಿಯ ಶಕ್ತಿಗಳನ್ನು ಕೃಷ್ಣ ಪ್ರಜ್ಞೆಯಿಂದ ಮಾತ್ರವೇ ಅಥವಾ ಎಲ್ಲಾ ಇಂದ್ರಿಯಗಳನ್ನು ಭಗವಂತನ ದಿವ್ಯ ಪ್ರೇಮದ ಸೇವೆಯಲ್ಲಿ ತೊಡಗಿಸುವುದರಿಂದ ಮಾತ್ರವೇ ಅಂಕೆಯಲ್ಲಿಡಬಹುದು ಅಲ್ವಾ? ನಮ್ಮ ಇಂದ್ರಿಯಗಳನ್ನ ಭಗವಂತನ ಸೇವೆಗೆ ತೊಡಗಿಸಿದ್ರೆ ಮಾತ್ರ ಅದನ್ನ ಅಂಕೆಯಲ್ಲಿಡಬಹುದು. ಇಲ್ಲದೆ ಇದ್ರೆ ಮನುಷ್ಯ ಪ್ರಯತ್ನದಿಂದ ಇದು ಸಾಧ್ಯ ಇಲ್ಲ. ಆದರೆ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸುವುದರಿಂದ ಮಾತ್ರ ಸಾಧ್ಯ. ಕೃಷ್ಣ ಪ್ರಜ್ಞೆಯಿಂದ ಮಾತ್ರವೇ ಮನುಷ್ಯನು ಸ್ಥಿತಪ್ರಜ್ಞನಾಗುತ್ತಾನೆ. ಈ ಕಲೆಯನ್ನು ಒಬ್ಬ ನಿಜವಾದ ಗುರುವಿನ ಮಾರ್ಗದರ್ಶನದಲ್ಲಿ ಮಾತ್ರ ಅಭ್ಯಾಸ ಮಾಡಬೇಕು. ಒಬ್ಬ ಗುರುವಿನಿಂದ ಕಲಿತು ನಮ್ಮ ಇಂದ್ರಿಯಗಳನ್ನ ಭಗವಂತನ ಸೇವೆಗೆ ತೊಡಗಿಸ್ಬೇಕು. ನಮ್ಮ ಇಂದ್ರಿಯಗಳನ್ನ ನಮ್ಮ ಪ್ರಯತ್ನದಿಂದ ನಿಗ್ರಹ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 69. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗೊತ್ತೀರಾ? ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗರ್ತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೆ. ಅನುವಾದ: ಪ್ರಾಣಿಗಳಿಗೆ, ಎಲ್ಲ ಪ್ರಾಣಿಗಳಿಗೆ ರಾತ್ರಿ ಆದಾಗ ಜಿತೇಂದ್ರಿಯನಿಗೆ ಎಚ್ಚರವಾಗಿರುವ ಕಾಲ, ಎಲ್ಲ ಪ್ರಾಣಿಗಳಿಗೆ ಎಚ್ಚೆತ್ತಿರುವ ಕಾಲವಾದಾಗ ಅಂತರ್ಯ ಪರೀಕ್ಷೆಯನ್ನು ಮಾಡಿಕೊಳ್ಳುವವನಿಗೆ ರಾತ್ರಿ ಆಗುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಈಗ ಬುದ್ಧಿವಂತರಲ್ಲಿ 2 ವರ್ಗಗಳು. ಒಂದು ವರ್ಗದವರು ಇಂದ್ರಿಯ ತೃಪ್ತಿಗಾಗಿ ಐಹಿಕ ಚಟುವಟಿಕೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇನ್ನೊಂದು ವರ್ಗದವರು ಆಂತರ್ಯ ಪರೀಕ್ಷೆ ಮಾಡಿಕೊಳ್ಳೋರು, ಅಂದ್ರೆ ಆತ್ಮ ಸಾಕ್ಷಾತ್ಕಾರದ ಕೃಷಿಯ ಅಗತ್ಯವನ್ನು ತಿಳಿದವರು. ಒಬ್ರು ತಮ್ಮ ಇಂದ್ರಿಯ ತೃಪ್ತಿಗಾಗಿ ತಮ್ಮ ಇಂದ್ರಿಯಗಳನ್ನ ಬಳಸ್ತಾ ಇದ್ದಾರೆ, ಇನ್ನೊಬ್ರು ತಮ್ಮ ಇಂದ್ರಿಯಗಳನ್ನ ಭಗವಂತನ ಸೇವೆಗೆ ತೊಡಗಿಸ್ತಾ ಇದ್ದಾರೆ. ಐಹಿಕ ವಿಷಯಗಳಲ್ಲಿ ಮುಳುಗಿರುವವರಿಗೆ ರಾತ್ರಿ ಇದ್ದಂತೆ. ಆತ್ಮ ಸಾಕ್ಷಾತ್ಕಾರದ ತಮ್ಮ ಅಜ್ಞಾನದಿಂದ ಯಾರು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋತಾ ಇದ್ದಾರೋ ಅವರಿಗೆ ಬೆಳಗ್ಗೆ ಎಚ್ಚರವಾಗಿರುವಂತಹ ಒಂದು ಸಮಯ. ಹಾಗಾಗಿ ಪ್ರಾಪಂಚಿಕ ಮನೋಧರ್ಮದವರ ರಾತ್ರಿಯಲ್ಲಿ ಆತ್ಮ ಪರೀಕ್ಷೆ ಮಾಡಿಕೊಳ್ಳುವ ಋಷಿಯು ಜಾಗೃತನಾಗಿರುತ್ತಾನೆ. ಆಧ್ಯಾತ್ಮಿಕ ಸಂಸ್ಕೃತಿಯ ಕ್ರಮವಾದ ಪ್ರಗತಿಯಲ್ಲಿ ಋಷಿಗೆ ದಿವ್ಯಾನಂದವಾಗುತ್ತದೆ. ಆದರೆ ಪ್ರಾಪಂಚಿಕ ಚಟುವಟಿಕೆಗಳ ಮನುಷ್ಯನು ಆತ್ಮ ಸಾಕ್ಷಾತ್ಕಾರದ ವಿಷಯದಲ್ಲಿ ನಿದ್ರಾವಶನಾಗಿದ್ದು ಬಗೆಯ ಇಂದ್ರಿಯ ಸುಖಗಳ ಕನಸನ್ನು ಕಾಣುತ್ತಾನೆ. ತನ್ನ ನಿದ್ರಾವಸ್ಥೆಯಲ್ಲಿ ಒಮ್ಮೊಮ್ಮೆ ಸುಖ ಪಡುತ್ತಾನೆ, ಒಮ್ಮೊಮ್ಮೆ ದುಃಖ ಪಡುತ್ತಾನೆ. ಆತ್ಮ ಪರೀಕ್ಷೆ ಮಾಡಿಕೊಳ್ಳುವ ಮನುಷ್ಯನು ಪ್ರಾಪಂಚಿಕ ಸುಖ ದುಃಖಗಳ ವಿಷಯದಲ್ಲಿ ಸದಾ ಅಸಡ್ಡೆಯಿಂದಿರುತ್ತಾನೆ. ಪ್ರಾಪಂಚಿಕ ಪ್ರತಿಕ್ರಿಯೆಗಳಿಂದ ವಿಚಲಿತನಾಗದೆ ತನ್ನ ಆತ್ಮ ಸಾಕ್ಷಾತ್ಕಾರ ಚಟುವಟಿಕೆಗಳಲ್ಲಿ ಮಗ್ನನಾಗಿರುತ್ತಾನೆ. ಒಬ್ಬ ಭೌತಿಕದಲ್ಲಿ ಮುಳುಗೋಗಿದ್ದಾನೆ, ಒಬ್ಬ ಆಧ್ಯಾತ್ಮಿಕದಲ್ಲಿ ಮುಳುಗೋಗಿದ್ದಾನೆ. ಭೌತಿಕದಲ್ಲಿ ಮುಳುಗೋಗಿರೋನಿಯ ತುಂಬಾ ಕಷ್ಟಗಳನ್ನ ಅನುಭವಿಸ್ಬೇಕು, ತುಂಬಾ ಸಮಸ್ಯೆಗಳನ್ನ ಅನುಭವಿಸ್ಬೇಕು. ಆಧ್ಯಾತ್ಮಿಕದಲ್ಲಿ ಮುಳುಗೋಗಿರೋನು ಎಲ್ಲದರಿಂದ ಮುಕ್ತಿಯನ್ನ ಪಡ್ಕೊಂಡಿದ್ದಾನೆ, ಅವನು ಮುಕ್ತಾತ್ಮನಾಗಿದ್ದಾನೆ, ಅವನು ಸಂತೋಷದ ಸ್ಥಿತಿಯಲ್ಲಿ ಇರ್ತಾನೆ. ಇವನಿಗೆ ಕ್ಷಣಿಕ ಸುಖ ಅಷ್ಟೇ, ಇವನದು ಶಾಶ್ವತ ಸುಖ ಅಲ್ಲ. ಆದ್ರೆ ಕೊನೆಯಲ್ಲಿ ತುಂಬಾ ಕಷ್ಟವನ್ನ ಪಡ್ಬೇಕಾಗುತ್ತೆ ಐಹಿಕದಲ್ಲಿ ಮುಳುಗೋಗಿರೋನು. ಆದ್ರೆ ಯಾರು ಆತ್ಮ ಸಾಕ್ಷಾತ್ಕಾರವನ್ನ ಮಾಡ್ಕೊಂಡಿದ್ದಾನೋ, ಯಾರು ಮುಕ್ತಾತ್ಮನಾಗಿದ್ದಾನೋ ಅಂತವನು ಇನ್ನು ಅವನಿಗೆ ಜೀವನ ಪೂರ್ತಿ ಅವನು ಸುಖವಾಗಿರ್ತಾನೆ. ಅವನಿಗೆ ಇನ್ನು ಯಾವುದೇ ಸಮಸ್ಯೆಗಳು ಕಷ್ಟಗಳು ಇರೋದಿಲ್ಲ. ಶ್ಲೋಕ 70. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪಾ ಪ್ರವಿಶಂತಿ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಮಾಪ್ನೋತಿ ನ ಕಾಮಕಾಮಿ. ಅನುವಾದ: ಸದಾ ನದಿಗಳು ಪ್ರವೇಶಿಸಿ ನೀರು ತುಂಬುತ್ತಿದ್ದರೂ ಶಾಂತವಾಗಿರುವ ಸಾಗರದಂತೆ ನಿರಂತರವಾಗಿ ಹರಿದೂರುವ ಕಾಮಗಳಿಂದ ಮನಸ್ಸು ಕಲಕದಂತಿರುವ ಮನುಷ್ಯನು ಮಾತ್ರವೇ ಶಾಂತಿಯನ್ನು ಸಾಧಿಸಬಲ್ಲ.
ಇಂತಹ ಕಾಮಗಳನ್ನು ತೃಪ್ತಿಗೊಳಿಸಲು ಶ್ರಮಿಸುವವನಿಗೆ ಶಾಂತಿ ದೊರೆಯಲಾರದು. ಹರೇ ಕೃಷ್ಣ ಮಾತಾಜಿ. ಐಹಿಕ ಇಂದ್ರಿಯಗಳನ್ನ ತೃಪ್ತಿಗೊಳಿಸುವ ಕಾರ್ಯದಲ್ಲಿ ತೊಡಗಿರುವ ಮನುಷ್ಯನಿಗೆ ಶಾಂತಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಒಂದು ತೃಪ್ತಿ ಪಡಿಸಿದ್ರೆ ಇನ್ನೊಂದು ಬೇಕು, ಇನ್ನೊಂದು ತೃಪ್ತಿ ಪಡಿಸಿದ್ರೆ ಇನ್ನೊಂದು ಬೇಕು, ಒಂದು ಕೊಟ್ಟಿದ್ದಾನೆ ಭಗವಂತ ಇನ್ನೂ ಬೇಕು ಬೇಕು ಅನ್ನುವಂಥ ಸ್ಥಿತಿಯಲ್ಲೇ ಇರ್ತಾನೆ. ಅವನಿಗೆ ಯಾವುದೇ ಶಾಂತಿ ಇರೋದಿಲ್ಲ. ನಿಜವಾದ ಶಾಂತಿ ಯಾವುದು? ಈ ಒಂದು ಕಾಮವನ್ನ ತಣಿಸ್ಬೇಕು ಅಂತಂದ್ರೆ ಅದಕ್ಕೆ ಮಾರ್ಗ ಯಾವುದು? ಭಗವಂತನ ಭಕ್ತಿ ಸೇವೆಯನ್ನ ಆ ಇಂದ್ರಿಯಗಳಿಗೆ ಕೊಟ್ಟಾಗ ಮಾತ್ರ ಆ ಕಾಮ ತಣಿಯೋದಕ್ಕೆ ಸಾಧ್ಯ ಆಗುತ್ತೆ. ಸಾಗರವು ಯಾವಾಗಲೂ ನೀರಿನಿಂದ ತುಂಬಿರುತ್ತದೆ, ಅದರಲ್ಲಿಯೂ ಮಳೆಗಾಲದಲ್ಲಿ ಹೆಚ್ಚು ನೀರು ಅದನ್ನು ತುಂಬುತ್ತದೆ. ಆದರೂ ಸಾಗರವು ಒಂದೇ ರೀತಿ ಇರುತ್ತದೆ, ಶಾಂತವಾಗಿರುತ್ತದೆ, ಅದು ಪ್ರಕ್ಷುಬ್ಧವಾಗುವುದಿಲ್ಲ ಮತ್ತು ತನ್ನ ದಡದ ಮಿತಿಯನ್ನು ಮೀರಿರುವುದಿಲ್ಲ. ಇಂತಹ ಸಾಗರಕ್ಕೆ, ಈಗ ಅದು ಶಾಂತವಾಗಿರುವಂತಹ ಸಾಗರಕ್ಕೆ ನೀವು ಒಂದು ಕಲ್ಲು ಹೊಡೆದ್ರೆ ಆ ನೀರೆಲ್ಲ ಜುಳು ಜುಳು ಅಂತ ಶಬ್ದ ಬರುತ್ತೆ ಅಲ್ವಾ? ಅಲ್ಲಿ ಕಲ್ಮಶಗಳು ಕೆಳಗಡೆ ಏನು ಕಲ್ಮಶಗಳಿದೆಯೋ ಅವೆಲ್ಲ ಮೇಲ್ಗಡೆ ಬರುತ್ತೆ. ಅದೇ ರೀತಿ ಇಂದ್ರಿಯಗಳ ಶರೀರದ ಬೇಡಿಕೆಗಳನ್ನ ಇಂದ್ರಿಯಗಳ ಮೂಲಕ ನಾವು ತೃಪ್ತಿ ಪಡಿಸ್ತಾ ಹೋದ್ರೆ ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಆತ್ಮ ಎಲ್ಲವೂ ಕೂಡ ಪತನ ಹೊಂದ್ಬಿಡುತ್ತೆ. ಪತನ ಹೊಂದಿ ಅವನು ಜನ್ಮ ಜನ್ಮಗಳಲ್ಲಿಯೂ ನರಕ ಯಾತನೆಯನ್ನ ಅನುಭವಿಸ್ಬೇಕಾಗತ್ತೆ. ಈಗ ನಾವು ಕೆಲವೆಲ್ಲ ನಾವೇ ನೋಡ್ತೀವಿ, ಕೆಲವರೆಲ್ಲ ತುಂಬಾ ಸುಖವಾಗಿದ್ದಾರೆ, ಕೆಲವರೆಲ್ಲ ತುಂಬಾ ಕಷ್ಟಪಡ್ತಾ ಇದ್ದಾರೆ, ಕೆಲವರೆಲ್ಲ ತುಂಬಾ ಆರೋಗ್ಯ ಸಮಸ್ಯೆ ಇದೆ. ಯಾಕೆ ಕಾರಣ? ಒಬ್ರು ತುಂಬಾ ಆರೋಗ್ಯವಾಗಿ ತುಂಬಾ ಚೆನ್ನಾಗಿದ್ದಾರೆ, ಇನ್ನೊಬ್ಬರಿಗೆ ಆರೋಗ್ಯ ಸಮಸ್ಯೆ, ಒಬ್ಬರಿಗೆ ದೀರ್ಘಾಯಸ್ಸು ಇದೆ, ಒಬ್ಬರಿಗೆ ಆಯಸ್ಸಿಲ್ಲ, ಸಣ್ಣ ಒಂದು ವಯಸ್ಸಿಗೆ ನಿಧನ ಹೊಂದ್ತಾರೆ. ಯಾಕಿದೆಲ್ಲ ಕಾರಣ ಅಂತಂದ್ರೆ ಎಲ್ಲವೂ ಕೂಡ ನಮ್ಮ ಪೂರ್ವ ಜನ್ಮದ ಕರ್ಮಗಳು. ಆ ಕರ್ಮಗಳಿಂದ ಇವೆಲ್ಲವೂ ಕೂಡ ನಡೀತಾ ಇದೆ. ಈ ಕರ್ಮಗಳನ್ನ ಕಳ್ಕೊಬೇಕು ಅಂತಂದ್ರೆ ಒಂದೇ ದಾರಿ ಭಗವಂತನಿಗೆ ಪೂರ್ಣವಾಗಿ ಶರಣಾಗೋದು. ಇದರಿಂದ ಮಾತ್ರ ನಮ್ಗೆ ಶಾಂತಿ ನೆಮ್ಮದಿ ಸಿಗೋದಿಕ್ಕೆ ಸಾಧ್ಯ. ಅಷ್ಟೇ. 71. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವಿಹಾಯ ಸಾಮಾನ್ಯ ಸರ್ವಾನ್ ಪುಮಾಶ್ಚರತಿ ನಿಸ್ರಹ ನಿರ್ಮಮೋ ನಿರಹಂಕಾರಃ ಸ ಶಾಂತಿ ಮಧಿಗಚ್ಚತಿ. ಅನುವಾದ: ಯಾವ ಮನುಷ್ಯನು ಇಂದ್ರಿಯ ತೃಪ್ತಿಯ ಎಲ್ಲಾ ಬಯಕೆಯನ್ನು ತ್ಯಜಿಸಿದ್ದಾನೋ, ಬಯಕೆಗಳಿಂದ ಮುಕ್ತನಾಗಿ ಬದುಕುತ್ತಾನೋ, ಒಡೆತನದ ಭಾವವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಟ್ಟಿದ್ದಾನೋ ಮತ್ತು ಅಹಂಕಾರ ರಹಿತನಾಗಿದ್ದಾನೋ ಅವನು ಮಾತ್ರ ನಿಜವಾದ ಶಾಂತಿಯನ್ನು ಪಡೆಯಬಲ್ಲನು. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ಭಗವಂತ ಹೇಳ್ತಾ ಇದ್ದಾನೆ. ಯಾವ ಮನುಷ್ಯನು ಇಂದ್ರಿಯ ತೃಪ್ತಿಯ ಎಲ್ಲಾ ಬಯಕೆಗಳನ್ನು ತ್ಯಜಿಸಿದ್ದಾನೋ, ಈಗ ಇಂದ್ರಿಯಗಳು ಕೇಳುತ್ತವೆ ಅವು, ಆದ್ರೆ ಎಲ್ಲವನ್ನ ಮನಸ್ಸಿಂದ ನಾವು ನಿಗ್ರಹ ಮಾಡ್ಬೇಕು. ಈಗ ಇಂದ್ರಿಯಗಳು, ಒಂದು ಹೋಟ್ಲ್ ಹತ್ರ ಹೋಗ್ಬೇಕಾದ್ರೆ ಇಂದ್ರಿಯಗಳು, ಕಣ್ಣು ನೋಡುತ್ತೆ, ಒಂದು ಹೋಟ್ಲು ನೋಡುತ್ತೆ, ಕಣ್ಣು ನೋಡಿದ ತಕ್ಷಣ ಅದು ಸಂದೇಶ ಕೊಡುತ್ತೆ ಬಾಯಿಗೆ ಅದು ಮಸಾಲೆ ದೋಸೆ ತಿನ್ಬೇಕು ಅಂತ ಆಸೆ ಆಗುತ್ತೆ. ಈಗೇನಾಗುತ್ತೆ, ಆ ಕಾಲ್ಗೆ ಸಂದೇಶ ಹೋಗುತ್ತೆ, ಕಾಲ್ ಹೋಟ್ಲುಗಳ ಒಳಗಡೆ ಹೋಗುತ್ತೆ, ಮಸಾಲೆ ದೋಸೆ ತಗೊಳುತ್ತೆ, ಅದು ತಿನ್ನುತ್ತೆ. ಈ ರೀತಿ ಮನಸ್ಸಿನಿಂದ ಎಲ್ಲವನ್ನು, ಇಂದ್ರಿಯಗಳು ಏನೇನು ಕೇಳ್ತು ಎಲ್ಲವೂ ಕೂಡ ನಡೆದೋಗುತ್ತೆ. ಅಂತಂದ್ರೆ ಈಗ ಇಂದ್ರಿಯಗಳು ಕೇಳತ್ವೆ, ಆದ್ರೆ ಮನಸ್ಸಿನಿಂದ ಅದು ನಿಗ್ರಹ ಮಾಡ್ಬೇಕು. ಮನಸ್ಸೇನ್ ಹೇಳ್ಬೇಕು? ಬೇಡ, ಇದನ್ನೆಲ್ಲ ತಿನ್ಬಾರ್ದು, ಆರೋಗ್ಯ ಹಾಳಾಗುತ್ತೆ, ಭಗವಂತನಿಗೆ ನೈವೇದ್ಯ ಮಾಡಿ ಪ್ರಸಾದವನ್ನ ಸ್ವೀಕಾರ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಹಾಗಾಗಿ ಇದೆಲ್ಲ ನೀನ್ ತಿನ್ಬಾರ್ದು ಅಂತ ಮನಸ್ಸು ಇಂದ್ರಿಯಗಳಿಗೆ ಅದು ನಿರ್ದೇಶನ ಮಾಡ್ಬೇಕು. ಆದ್ರೆ ಆ ಇಂದ್ರಿಯಗಳು ಕೇಳ್ತವೆ ಅನ್ಬಿಟ್ಟು ಮನಸ್ಸು ಕೂಡ ಅದ್ರ ಪ್ರಕಾರನೇ ಹೋದ್ರೆ ಇಂದ್ರಿಯಗಳು ನಾಶ ಆಗುತ್ತೆ, ಮನಸ್ಸು ನಾಶ ಆಗುತ್ತೆ. ಅದ್ರ ಜೊತೆಗೆ ಮನಸ್ಸೇನೋ ಹೇಳ್ತೋ ಸರಿ, ಬುದ್ಧಿಗಾದ್ರೂ ಜ್ಞಾನ ಇಲ್ವೋ? ಬುದ್ಧಿ ಹೇಳ್ಬೇಕು, ಬೇಡ, ಇದ್ಯಾವುದು ಮಾಡಬೇಡಿ, ಒಳ್ಳೇದನ್ನ ಮಾತ್ರ ಮಾಡ್ಬೇಕು, ಭಗವಂತನ ಪ್ರಜ್ಞೆಗೆ ನನ್ನ ಈ ಇಂದ್ರಿಯಗಳನ್ನ ತೊಡಗಿಸ್ಬೇಕು ಅಂತ ಮನಸ್ಸಾದ್ರೂ ಬುದ್ಧಿ ಹೇಳ್ಬೇಕು. ಅದು ಹೇಳಲಿಲ್ಲ ಅಂತಂದ್ರೆ, ಬುದ್ಧಿಯೂ ಮನಸ್ಸು ಇಂದ್ರಿಯಗಳ ಜೊತೆನೆ ಸೇರ್ಕೋತು ಅಂದ್ರೆ ಈ ಆತ್ಮವು ಕೂಡ ಅದ್ರ ಜೊತೆ ಸೇರ್ಕೊಳ್ಳುತ್ತೆ. ಹಾಗಾಗಿ ಎಲ್ಲವೂ ಕೂಡ ಒಟ್ಟಿಗೆ ಪತನ ಹೊಂದುತ್ತೆ. ಈ ಆತ್ಮದ ಬುದ್ಧಿ ಏನಂತಂದ್ರೆ ಅದು ಯಾವಾಗ್ಲೂ ಚಟುವಟಿಕೆ ಇರುತ್ತೆ. ಅದು ಬುದ್ಧಿ ಸರಿಯಾಗಿದ್ರೆ ಅದು ಬುದ್ಧಿಯ ಕಡೆ ವಾಲುತ್ತೆ, ಆಗ ಅದು ಮೋಕ್ಷ ಸಿಗುತ್ತೆ. ಆ ಬುದ್ಧಿ ಸರಿಯಾಗಿಲ್ದೇ ಇದ್ರೂ ಅದು ಬುದ್ಧಿಯ ಕಡೆಗೆ ವಾಲುತ್ತೆ, ಆವಾಗ ಏನಾಗುತ್ತೆ? ಅದು ನರಕಕ್ಕೆ ಹೋಗುತ್ತೆ. ಹಾಗಾಗಿ ಆತ್ಮವನ್ನ, ಅದು ಮೋಕ್ಷ ಬೇಕು ಅಂತಂದ್ರೆ ಅದಕ್ಕೆ ಅದು ಪರಮಾತ್ಮನ ಜೊತೆ ಸೇರ್ಬೇಕಂತಂದ್ರೆ ನಮ್ಮ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಎಲ್ಲವೂ ಕೂಡ ಭಗವಂತನ ಸೇವೆಗೆ ತೊಡಗಿಸಿದಾಗ ಮಾತ್ರ ಇವೆಲ್ಲವೂ ಕೂಡ ನಮ್ಮ ಪ್ರಯತ್ನ ಇಲ್ಲದೇನೆ ಅವು
ತಮ್ಮ ನಿಯಂತ್ರಣಕ್ಕೆ ಬಂದ್ಬಿಡತ್ವೆ. ಇಲ್ಲ ಭಗವಂತನ ಸೇವೆಗೆ ತೊಡಗಿಸ್ತಿಲ್ಲ ಅಂತಂದ್ರೆ ಎಲ್ಲ ತಮ್ಮ ತಮ್ಮ ಒಂದು ಕರ್ತವ್ಯವನ್ನ ನಿರ್ವಹಿಸ್ತಾ ಎಲ್ಲವೂ ಕೂಡ ನಾಶ ಆಗ್ತವೆ ಮತ್ತೆ ಪತನವನ್ನು ಕೂಡ ಹೊಂದುತ್ತವೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋಂಥದ್ದು, ಯಾವ ಮನುಷ್ಯನು ಇಂದ್ರಿಯ ತೃಪ್ತಿಯ ಎಲ್ಲಾ ಬಯಕೆಗಳನ್ನು ತ್ಯಜಿಸಿದ್ದಾನೋ, ಬಯಕೆಗಳಿಂದ ಮುಕ್ತನಾಗಿ ಬದುಕುತ್ತಾನೋ, ಒಡೆತನದ ಭಾವವನ್ನು ಸಂಪೂರ್ಣವಾಗಿ ಬಿಟ್ಟಿದ್ದಾನೋ, ನಾನು ಒಡೆಯ ಅನ್ನುವಂತಹ ಭಾವನೆ ಇರಬಾರ್ದು, ನಾವು ಭಗವಂತನ ಸೇವಕ ಅನ್ನುವಂತಹ ಭಾವನೆ ಇರಬೇಕು, ಮತ್ತು ಅಹಂಕಾರ ರಹಿತನಾಗಿದ್ದಾನೋ ಅವನು ಮಾತ್ರ ನಿಜವಾದ ಶಾಂತಿಯನ್ನು ಪಡೆಯಬಲ್ಲ. ಈ ಗುಣಗಳನ್ನೆಲ್ಲ ಬಿಡಬೇಕು ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಶ್ಲೋಕ 72. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏಷಾ ಬ್ರಾಹ್ಮಿ ಸ್ಥಿತಿ ಖಾತ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಗಚ್ಚತಿ. ಅನುವಾದ: ಇದು ಆಧ್ಯಾತ್ಮಿಕ ಮತ್ತು ದೇವಸಮ್ಮತ ಬದುಕಿನ ರೀತಿ. ಇದನ್ನು ಸಾಧಿಸಿದ ನಂತರ ಮನುಷ್ಯನು ಭ್ರಮೆಗೆ ಒಳಗಾಗುವುದಿಲ್ಲ. ಸಾವಿನ ಗಳಿಗೆಯಲ್ಲೂ ಮನುಷ್ಯನು ಈ ಸ್ಥಿತಿಯಲ್ಲಿದ್ದರೆ ಭಗವದ್ಧಾಮವನ್ನು ಪ್ರವೇಶಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇದು ಆಧ್ಯಾತ್ಮಿಕ ಮತ್ತು ದೇವಸಮ್ಮತ ಬದುಕಿನ ರೀತಿ. ಇದನ್ನು ಸಾಧಿಸಿದ ನಂತರ ಮನುಷ್ಯನು ಭ್ರಮೆಗೆ ಒಳಗಾಗುವುದಿಲ್ಲ. ಸಾವಿನ ಗಳಿಗೆಯಲ್ಲೂ ಮನುಷ್ಯನು ಈ ಸ್ಥಿತಿಯಲ್ಲಿದ್ದರೆ ಭಗವದ್ಧಾಮವನ್ನು ಪ್ರವೇಶಿಸುತ್ತಾನೆ. ಹಾಗಾಗಿ ನಮ್ಮ ದೇಹ, ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು, ನಮ್ಮ ಬುದ್ಧಿ ಎಲ್ಲವನ್ನ ಭಗವಂತನ ಸೇವೆಗೆ ತೊಡಗಿಸ್ಬೇಕು. ಇಂದ್ರಿಯಗಳನ್ನ ಮನಸ್ಸು ನಿಗ್ರಹ ಮಾಡಬೇಕು, ಮನಸ್ಸನ್ನ ಬುದ್ಧಿ ನಿಗ್ರಹ ಮಾಡಬೇಕು, ಬುದ್ಧಿಯನ್ನ ಆತ್ಮ ನಿಗ್ರಹ ಮಾಡಬೇಕು. ಎಲ್ಲವನ್ನ ಭಗವಂತನ ಸೇವೆಗೆ ತೊಡಗಿಸಿದಾಗ ಆಗ ಮಾತ್ರ ಮನುಷ್ಯ ಭ್ರಮೆಗೆ ಒಳಗಾಗೋದಿಲ್ಲ. ಇಲ್ಲದಿದ್ರೆ ಏನಾಗಿದೆ, ಈಗ ನಾವೇನು ಅನುಭವಿಸ್ತಾ ಇದ್ದೀವಿ ಇವೆಲ್ಲವೂ ಕೂಡ ವಾಸ್ತವ ಅನ್ಕೊಂಡ್ಬಿಡ್ತೀವಿ. ಇದು ವಾಸ್ತವ ಅಲ್ಲ, ಇದು ಭ್ರಮೆ. ಸಾವಿನ ಗಳಿಗೆಯಲ್ಲೂ ಮನುಷ್ಯನು ಈ ಸ್ಥಿತಿಯಲ್ಲಿದ್ದರೆ ಭಗವದ್ಧಾಮವನ್ನು ಪ್ರವೇಶಿಸುತ್ತಾನೆ. ಹಾಗೆ ಎಲ್ಲವನ್ನ ನಾವು ಅಂಕೆಯಲ್ಲಿ ಇಡೋದ್ರಿಂದ, ಎಲ್ಲವನ್ನ ನಮ್ಮ ನಿಯಂತ್ರಣದಲ್ಲಿ ಇಡೋದ್ರಿಂದ, ಎಲ್ಲವನ್ನ ಭಗವಂತನ ಸೇವೆಗೆ ತೊಡಗಿಸೋದ್ರಿಂದ, ಕೃಷ್ಣ ಪ್ರಜ್ಞೆಗೆ ಬರೋದ್ರಿಂದ ಎಲ್ಲವೂ ಕೂಡ ಎಲ್ಲವೂ ಕೂಡ ತಂತಾನೆ ನಿಯಂತ್ರಣಕ್ಕೆ ಬಂದ್ಬಿಡ್ತವೆ. ಹಾಗಾಗಿ ಸಾವಿನ ಗಳಿಗೆಯಲ್ಲೂ ಮನುಷ್ಯನು ಈ ಸ್ಥಿತಿಯಲ್ಲಿದ್ದರೆ ಭಗವದ್ಧಾಮವನ್ನ ಪ್ರವೇಶ ಮಾಡ್ತಾನೆ. ಮೊದಲನೇ ನಾವು ಆಧ್ಯಾತ್ಮಿಕಕ್ಕೆ ಬರಬೇಕು ಅಂತಂದ್ರೆ ಮೊದಲು ನಮ್ಮ ಇಂದ್ರಿಯಗಳನ್ನ ನಿಗ್ರಹ ಮಾಡಬೇಕು ಮನಸ್ಸಿನ ಮುಖಾಂತರ. ನೆಕ್ಸ್ಟ್ ನಮ್ಮ ಮನಸ್ಸನ್ನ ಬುದ್ಧಿಯ ಮೂಲಕ ನಿಯಂತ್ರಣ ಮಾಡಬೇಕು. ನಮ್ಮ ಬುದ್ಧಿಯನ್ನ ಆತ್ಮ ನಿಯಂತ್ರಣ ಮಾಡಬೇಕು. ಹಾಗಾಗಿ ಒಂದಕ್ಕೊಂದು ನಿಯಂತ್ರಣ ಮಾಡಿಕೊಂಡು ಭಗವಂತನ ಭಕ್ತಿ ಸೇವೆ ಮಾಡೋದ್ರಿಂದ ನಾವು ಶಾಶ್ವತವಾದ ಭಗವಂತನ ಧಾಮವನ್ನ ಪ್ರವೇಶ ಮಾಡಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇದ್ರಲ್ಲಿ ಏನಾದ್ರು ಪ್ರಶ್ನೆಗಳಿದೆಯಾ? ಹರೇ ಕೃಷ್ಣ. ಬಿಟ್ರೆ ಸಾಕು ಅನ್ನೋದಾಗಿದೆ ನಿಮ್ಗೆಲ್ಲ ಅಲ್ವಾ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಪ್ರಭುಜಿ. ಏನ್ ಡೌಟ್ ಇಲ್ಲ ಪ್ರಭುಜಿ ಮಾತಾಜಿ. ಏನಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು, ಮನುಷ್ಯನು ಕೃಷ್ಣ ಪ್ರಜ್ಞೆಯನ್ನು ಅಥವಾ ದೈವಿ ಬದುಕನ್ನು ಕೂಡಲೇ ಒಂದೇ ಕ್ಷಣದಲ್ಲಿ ಪಡೆಯಬಹುದು, ಅಥವಾ ಲಕ್ಷಾಂತರ ಜನ್ಮಗಳ ಅನಂತರವೂ ಇಂತಹ ಜೀವಾವಸ್ಥೆಯನ್ನು ಮುಟ್ಟದೆ ಹೋಗಬಹುದು. ಇದು ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಒಪ್ಪಿಕೊಳ್ಳುವುದನ್ನು ಅವಲಂಬಿಸಿದೆ. ಅಂತಂದ್ರೆ ನಾವು ಭಗವಂತನ ಪ್ರಜ್ಞೆಗೆ ಬಂದ್ರೆ ಅದನ್ನ ಸೀರಿಯಸ್ ಆಗಿ ತಕೊಂಡು ಭಕ್ತಿ ಸೇವೆಯನ್ನ ಮಾಡಿದ್ದೆ ಆದ್ರೆ ಇದೇ ಜನ್ಮದಲ್ಲಿ ನಾವು ಭಗವದ್ಧಾಮಕ್ಕೆ ಹೋಗ್ಬೋದು. ನಾವು ಸೀರಿಯಸ್ ಆಗ್ಲಿಲ್ಲ, ಬರೀ ಈ ಒಂದು ಐಹಿಕದ ಜಂಜಾಟದಲ್ಲೇ ಮುಳುಗ್ತೀವಿ ಅಂತಂದ್ರೆ ನಾವು ತುಂಬಾ ಜನ್ಮಗಳನ್ನ ತಗೊಂಡ್ರು ಆಗೂ ಕೂಡ ನಮ್ಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಈ ಜನ್ಮದಲ್ಲೇ ಭಕ್ತಿ ಸೇವೆಯನ್ನ ತುಂಬಾ ಸೀರಿಯಸ್ ಆಗಿ ನಾವು ತಗೊಂಡು ಮಾಡಿದ್ದೆ ಆದ್ರೆ ಈ ಜನ್ಮದಲ್ಲೇ ಭಗವದ್ಧಾಮಕ್ಕೆ ಹೋಗೋದು ಖಂಡಿತ ಅಂತ ಹೇಳ್ಬೋದು. ಹರೇ ಕೃಷ್ಣ. ಏನು ಪ್ರಶ್ನೆ ಇಲ್ಲ ಅಂತಾದ್ರೆ ಇವತ್ತಿನ ತರಗತಿಗೆ ವಿರಾಮವನ್ನ ಕೊಡ್ತಾ ಇದ್ದೀನಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಿಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಭಗವದ್ಗೀತಾ ಗ್ರಂಥರಾಜ್ ಕಿ ಜೈ. ಇಲ್ಲಿ ನೆರೆದಿರುವ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ.